ಕರ್ನಾಟಕ ನಾಡಿನ ಮಣ್ಣಿನ ಸುಗಂಧವೇ ಜಾನಪದ. ಗ್ರಾಮೀಣ ಬದುಕಿನ ಸೊಗಡು, ಸಂಪ್ರದಾಯದ ಸಿಂಚನ, ಹಳ್ಳಿ ಜನರ ಹೃದಯದ ಧ್ವನಿಯೇ ಜಾನಪದ. ಹಾಡಿನಲ್ಲಿ ಕತೆ ಹೇಳುವ ಕಲೆ, ನೃತ್ಯದಲ್ಲಿ ಸಂಸ್ಕೃತಿ ತೋರಿಸುವ ಸೊಬಗು, ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದ ನಮ್ಮ ಪರಂಪರೆಯ ಅಮೂಲ್ಯ ಸಂಪತ್ತು ಜಾನಪದ ಸಂಸ್ಕೃತಿ. ಇಂದು ಈ ವೇದಿಕೆಯಲ್ಲಿ ನಮ್ಮ ನೆಲದ ನೆನಪುಗಳನ್ನು, ನಮ್ಮ ಜನರ ಜೀವನ ರಂಗೋಲಿಯನ್ನು, ನಮ್ಮ ಸಂಪ್ರದಾಯದ ಸೊಗಸನ್ನು ಅನಾವರಣಗೊಳಿಸಲು ಈ ಜಾನಪದ ಕಾರ್ಯಕ್ರಮವನ್ನು ಹರ್ಷದಿಂದ ಆರಂಭಿಸುತ್ತಿದ್ದೇವೆ. ನಮ್ಮ ಇಂದಿನ ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರು, ಅತಿಥಿಗಳು ಹಾಗೂ ಪ್ರಿಯ ಸ್ನೇಹಿತರಿಗೂ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಇದೀಗ ನೆರೆದಿರುವ ಗಣ್ಯರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಶ್ರೀ ಕೆ ಭುವನಾಭಿರಾಮ ಉಡುಪ, ಯುಗ ಪುರುಷ, ಕಿನ್ನಿಗೋಳಿ. ಡಾಕ್ಟರ್ ಫಾದರ್ ಓಸ್ವಾಲ್ಡ್ ಮೊಂತೇರೋ, ಡಾಕ್ಟರ್ ರಾಜೇಶ್ ಆಳ್ವ, ಶ್ರೀ ಹರಿನಾರಾಯಣ ದಾಸ ಅಶ್ರಣ್ಣರು, ಡಾಕ್ಟರ್ ಪುರುಷೋತ್ತಮ ಕೆವಿ ಪ್ರಾಂಶುಪಾಲರು, ಶ್ರೀ ಪ್ರವೀಣ್ ಕುಮಾರ್ ಕೊಡಿಯಾಲ್ ಬೈಲ್ ಅಧ್ಯಕ್ಷರು, ಕರ್ನಾಟಕ ಜಾನಪದ ಪರಿಷತ್ ದಕ್ಷಿಣ ಕನ್ನಡ, ಶ್ರೀ ಅಗರಿ ರಾಘವೇಂದ್ರ ರಾವ್, ಅಗರಿ ಎಂಟರ್ಪ್ರೈಸಸ್, ಶ್ರೀಯುತ ಶರತ್ ಶೆಟ್ಟಿ ಮುಣ್ಕೂರು, ಅದೇ ರೀತಿ ಶ್ರೀ ರೋಹನ್ ಡಿಕೋಸ್ತಾ ಉಪಾಧ್ಯಕ್ಷರು, ಚರ್ಚ್ ಪಾಲನಾ ಮಂಡಳಿ, ಕಿರೇಮ್ ಚರ್ಚ್, ದಾಮಸ್ಕಟ್ಟೆ. ಇವರೆಲ್ಲರನ್ನು ನಮ್ಮ ಜಾನಪದ ಪರಿಷತ್ ಘಟಕ ಮೂಡಬಿದ್ರೆ ಇದರ ಅಧ್ಯಕ್ಷೆಯಾಗಿದ್ದ ಶ್ರೀಮತಿ ಪದ್ಮಶ್ರೀ ಭಟ್ ಅವರು ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಈ ಕಾರ್ಯಕ್ರಮದ ಶುಭಾರಂಭವನ್ನು ದೈವ ಸ್ಮರಣೆಯಿಂದ ಮಾಡುವುದು ನಮ್ಮ ಸಂಪ್ರದಾಯ. ಎಲ್ಲ ವಿಘ್ನಗಳು ದೂರವಾಗಿ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಪ್ರಾರ್ಥನೆಗಾಗಿ ಶ್ರೀಮತಿ ಮಲ್ಲಿಕಾ ಸುಕೇಶ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಶಿವನು ಭಿಕ್ಷೆಗೆ ಬಂದ ನೀಡು ಬಾರೇ ತಂಗಿ, ಇವನಂತ ಚೆಲ್ವರಿಲ್ಲ ನೋಡು ಬಾರೇ. ಶಿವನು ಭಿಕ್ಷೆಗೆ ಬಂದ ನೀಡು ಬಾರೇ ತಂಗಿ, ಇವನಂತ ಚೆಲ್ವರಿಲ್ಲ ನೋಡು ಬಾರೇ. ಇವನಂತ ಚೆಲ್ವರಿಲ್ಲ ನೋಡು ಬಾರೇ. ಒಂದೇ ಕೈಲ ಜನಕ ಕೋಲ ಕಾಣೆ, ಮತ್ತೊಂದೊಂದು ಕೈಯಲ್ಲಿ ತ್ರಿಶೂಲ ಕಾಣೆ. ನಂದಿಯ ಕೋಲು ಪತಾಕೆ ಕಾಣೆ, ಮತ್ತೊಂದೊಂದು ಶೌರ್ಯದ ಪದಕ. ಶಿವನು ಭಿಕ್ಷೆಗೆ ಬಂದ ನೀಡು ಬಾರೇ ತಂಗಿ, ಇವನಂತ ಚೆಲ್ವರಿಲ್ಲ ನೋಡು ಬಾರೇ. ಇವನಂತ ಚೆಲ್ವರಿಲ್ಲ ನೋಡು ಬಾರೇ. ಶಿವನು ಭಿಕ್ಷೆಗೆ ಬಂದ ನೀಡು ಬಾರೇ ತಂಗಿ, ಇವನಂತ ಚೆಲ್ವರಿಲ್ಲ ನೋಡು ಬಾರೇ. ಇವನಂತ ಚೆಲ್ವರಿಲ್ಲ ನೋಡು ಬಾರೇ. ಧನ್ಯವಾದಗಳು. ಧನ್ಯವಾದಗಳು ಶ್ರೀಮತಿ ಮಲ್ಲಿಕಾ ಸುಕೇಶ್ ಅವರಿಗೆ. ಮುಂದಕ್ಕೆ ಅಜ್ಞಾನ ಎಂಬ ಅಂಧಕಾರವನ್ನು ದೂರ ಮಾಡಿ ಜ್ಞಾನ ಎಂಬ ಬೆಳಕನ್ನು ಹರಡುವುದು ದೀಪದ ಮಹತ್ವ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೀಪವು ಶುಭದ ಸಂಕೇತ, ಸೌಭಾಗ್ಯದ ಪ್ರತೀಕ ಮತ್ತು ಯಶಸ್ಸಿನ ಮೊದಲ ಹೆಜ್ಜೆ. ಈ ಶುಭ ಕ್ಷಣದಲ್ಲಿ ಕಾರ್ಯಕ್ರಮದ ಯಶಸ್ವಿ ಆರಂಭಕ್ಕಾಗಿ ದೀಪ ಪ್ರಜ್ವಲನೆ ನೆರವೇರಿಸಲಿದ್ದೇವೆ. ಆದರಣೀಯರೇ, ನಮ್ಮ ನಾಡಿನ ಸಂಸ್ಕೃತಿ, ಸಂಪ್ರದಾಯ, ಜಾನಪದ ಕಲೆ, ಸಾಹಿತ್ಯಗಳನ್ನು ಉಳಿಸಿ ಬೆಳೆಸುವ ಮಹತ್ತರ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಕರ್ನಾಟಕ ಜಾನಪದ ಪರಿಷತ್, ಇದರ ಮೂಡಬಿದ್ರೆ ಘಟಕವು ತನ್ನ ಸ್ಥಾಪನೆಯಾದ ದಿನದಿಂದಲೇ ಅನೇಕ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಸಮಾಜದಲ್ಲಿ ವಿಶಿಷ್ಟ ಗುರುತನ್ನು ಮೂಡಿಸಿದೆ. ಘಟಕದ ಅಧ್ಯಕ್ಷೆಯಾಗಿರುವ ಶ್ರೀಮತಿ ಪದ್ಮಶ್ರೀ ಭಟ್ ಅವರ ಸಮರ್ಥ ನೇತೃತ್ವದಲ್ಲಿ ಹಾಗೂ ಇತರ ಪದಾಧಿಕಾರಿಗಳ ಸಹಕಾರದಿಂದ ಗ್ರಾಮೀಣ ಕಲೆಗಳಿಗೆ ವೇದಿಕೆ ಒದಗಿಸಿ ಅನೇಕ ಪ್ರತಿಭಾವಂತ ಮಕ್ಕಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಕಲ್ಪಿಸಲಾಗಿದೆ.
ಅದೇ ರೀತಿ ನಮ್ಮ ಕಾರ್ಯಕ್ರಮಗಳಿಗೆ ಸದಾ ಪ್ರೋತ್ಸಾಹ ನೀಡುತ್ತಾ ಪ್ರತಿಯೊಂದು ಹಂತದಲ್ಲೂ ಬೆಂಬಲವಾಗಿ ನಿಂತಿರುವ ಶ್ರೀ ಪ್ರವೀಣ್ ಕುಮಾರ್ ಕೊಡಿಯಾಲ್ ಬೈಲ್ ಅಧ್ಯಕ್ಷರು, ಕರ್ನಾಟಕ ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ, ಅವರ ಮಾರ್ಗದರ್ಶನ ಮತ್ತು ಸಹಕಾರ ನಮಗೆ ಅಪಾರ ಬಲವಾಗಿದೆ. ವಿಶೇಷವಾಗಿ ಹೇಳಬೇಕಾದರೆ ವರ್ಷಪೂರ್ತಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವ ಏಕೈಕ ಘಟಕವೆಂಬ ಹೆಗ್ಗಳಿಕೆಯನ್ನು ನಮ್ಮ ಮೂಡಬಿದ್ರೆ ಘಟಕ ಪಡೆದಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಜಾನಪದ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಈ ಪುಣ್ಯ ಕಾರ್ಯ ಇನ್ನಷ್ಟು ಯಶಸ್ವಿ ಕಾಣಲಿ ಎಂಬ ಹಾರೈಕೆಯೊಂದಿಗೆ ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ, ಇದೀಗ ಬಂದಂಥ ಅತಿಥಿ ವರೇಣ್ಯರಿಗೆ ಅವರನ್ನು ಸ್ವಾಗತಿಸುವ ನಮ್ಮ ಕಾರ್ಯಕ್ರಮ. ಮೊದಲಾಗಿ ಶ್ರೀ ಭುವನಾಭಿರಾಮ ಉಡುಪ ಇವರಿಗೆ ಶಾಲು ವೀಳ್ಯದೆಲೆ ನೀಡಲು ಶ್ರೀಯುತ ಸದಾನಂದ ನಾರಾವಿ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕೃಷ್ಣ ಶೀರೂರು ಬಂದಿದ್ದಾರಾ? ಶ್ರೀಯುತ ಚಂದ್ರಹಾಸ ದೇವಾಡಿಗರು ವೇದಿಕೆಗೆ ಬರಬೇಕು. ಅವರಿಗೆ ಶಾಲು ಹಾಗೂ ವೀಳ್ಯದೆಲೆ ಕೊಟ್ಟು ಸ್ವಾಗತಿಸಬೇಕು. ರೆವರೆಂಡ್ ಫಾದರ್ ಓಸ್ವಾಲ್ಡೋ ಮೊಂತೇರೋ ಇವರಿಗೆ ಶ್ರೀಯುತ ಸತೀಶ್ ಅಬ್ಬನಡ್ಕ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶ್ರೀ ರೋಹನ್ ಡಿಕೋಸ್ದ ಉಪಾಧ್ಯಕ್ಷರು ಇವರಿಗೆ ಶ್ರೀಮತಿ ಪದ್ಮಶ್ರೀ ಭಟ್ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಶ್ರೀ ಶ್ರೀ ಹರಿನಾರಾಯಣ ದಾಸ ಅಸ್ರಣ್ಣರು ನಮ್ಮೊಂದಿಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಕೈ ಚಪ್ಪಾಳೆಯಿಂದ ಪ್ರೀತಿಯಿಂದ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಪ್ರವೀಣ್ ಕೊಡಿಯಾಲ್ ಬೈಲ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ನಮ್ಮ ಹೃತ್ಪೂರ್ವಕ ಸ್ವಾಗತ. ಶ್ರೀ ಹರಿನಾರಾಯಣ ದಾಸ ಅಸ್ರಣ್ಣರಿಗೆ ಶ್ರೀಯುತ ಪ್ರವೀಣ್ ಕುಮಾರ್ ಕೊಡಿಯಾಲ್ ಬೈಲ್ ಅವರು ಶಾಲು ಹೊದಿಸಿ ವೀಳ್ಯದೆಲೆ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಡಾಕ್ಟರ್ ಪುರುಷೋತ್ತಮ ಶೆಟ್ಟಿ ಪ್ರಾಂಶುಪಾಲರು, ಅವರಿಗೂ ಶ್ರೀ ಪ್ರವೀಣ್ ಕುಮಾರ್ ಕೊಡಿಯಾಲ್ ಬೈಲ್ ಶಾಲು ಹೊದಿಸಿ ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಶ್ರೀಯುತ ಅಗರಿ ರಾಘವೇಂದ್ರ ರಾವ್ ಇವರಿಗೆ ಶ್ರೀಯುತ ಚಂದ್ರಹಾಸ್ ದೇವಾಡಿಗರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶ್ರೀಯುತ ಶರತ್ ಶೆಟ್ಟಿ ಇವರಿಗೆ ಬರಲಿಲ್ಲ, ಎಲ್ಲರೂ ಪದ್ಮಶ್ರೀ ಮಾತ್ರಲ್ಲ. ಶ್ರೀಯುತ ಪ್ರವೀಣ್ ಕುಮಾರ್ ಕೊಡಿಯಾಲ್ ಬೈಲ್ ಅವರಿಗೆ ಸತೀಶ್ ಅಬ್ಬನಡ್ಕ ಇವರು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ.
ಅದೇ ರೀತಿ ನಿಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ಪದ್ಮಶ್ರೀ ಭಟ್ ಅವರಿಗೆ ಶ್ರೀಮತಿ ಮಲ್ಲಿಕಾ ಸುಕೇಶ್ ಶಾಲು ಹೊದಿಸಿ ವೀಳ್ಯದೆಲೆ ಕೊಟ್ಟು ಸ್ವಾಗತಿಸಬೇಕಂತ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಶ್ರೀಮತಿ ಭಾನುಮತಿ ಶೆಟ್ಟಿ ತುಳು ವರ್ಲ್ಡ್ ಅಧ್ಯಕ್ಷರು ಮುಲ್ಕಿ ಇದ್ದಾರೆ. ಅವರು ವೇದಿಕೆಗೆ ಬಂದು ನಮ್ಮ ಸ್ವಾಗತವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಿದ್ದೇನೆ. ದಯವಿಟ್ಟು ಮೇಡಮ್ ಬನ್ನಿ. ಶೆಟ್ಟಿ ಪ್ರಾಂಶುಪಾಲರು ಇವರಿಗೆ ಸ್ವಾಗತ ಮಾಡಬೇಕಂತ ಕೇಳಿಕೊಳ್ತಿದ್ದೇನೆ. ಧನ್ಯವಾದಗಳು ಮೇಡಮ್. ಅದೇ ರೀತಿ ಶ್ರೀಮತಿ ದಯಾಮಣಿ ಮೇಡಮ್ ವೇದಿಕೆಗೆ ಬರಬೇಕು. ನಮ್ಮ ವೀಳ್ಯದೆಲೆಯಿಂದ ಶಾಲು ಹೊದಿಸಿ ವೀಳ್ಯದೆಲೆಯ ಮುಖಾಂತರ ಸ್ವಾಗತವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಿದ್ದೇವೆ. ಅವರಿಗೆ ಶ್ರೀಮತಿ ಪದ್ಮಶ್ರೀ ಭಟ್ ಇವರು ಸ್ವಾಗತಿಸಬೇಕು ಅವರನ್ನು. ಸ್ವಾಗತ ಕೋರಿದ ಹಾಗೂ ಸ್ವಾಗತ ಸ್ವೀಕರಿಸಿದ ಸುಂದರ ಮನಸ್ಸುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು. ಇದೀಗ ಅಜ್ಞಾನ ಎಂಬ ಅಂಧಕಾರವನ್ನು ದೂರ ಮಾಡಿ ಜ್ಞಾನ ಎಂಬ ಬೆಳಕನ್ನು ಹರಡುವುದು ದೀಪದ ಮಹತ್ವ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೀಪವು ಶುಭದ ಸಂಕೇತ, ಸೌಭಾಗ್ಯದ ಪ್ರತೀಕ ಮತ್ತು ಯಶಸ್ಸಿನ ಮೊದಲ ಹೆಜ್ಜೆ. ಈ ಶುಭ ಕ್ಷಣದಲ್ಲಿ ಕಾರ್ಯಕ್ರಮದ ಯಶಸ್ವಿ ಆರಂಭಕ್ಕಾಗಿ ದೀಪ ಪ್ರಜ್ವಲನೆ ನೆರವೇರಿಸಲಿದ್ದೇವೆ. ಈ ಪವಿತ್ರ ಕಾರ್ಯವನ್ನು ನೆರವೇರಿಸಲು ನಮ್ಮ ಗೌರವಾನ್ವಿತ ಅತಿಥಿಗಳಾದ ಶ್ರೀ ಭುವನಾಭಿರಾಮ ಉಡುಪ ಅವರನ್ನು ಆತ್ಮೀಯವಾಗಿ ಆಹ್ವಾನಿಸುತ್ತಿದ್ದೇನೆ. ಅವರೊಂದಿಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಸೇರಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮ ಈ ದೀಪ ಪ್ರಜ್ವಲಿಸುವಂತೆ ಸದಾ ಪ್ರಜ್ವಲಿಸ್ತಾ ಇರಲಿ. ಅದೇ ರೀತಿ ಎಲ್ಲರ ಜೀವನವು ನಂದಾದೀಪವಾಗಲಿ ಅಂತ ಹಾರೈಸುತ್ತಾ ಮುಂದಿನ ಕಾರ್ಯಕ್ರಮದೆಡೆಗೆ ನಾವು ಹೋಗುತ್ತಿದ್ದೇವೆ. ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಶೀರ್ವಾದದ ಮಂಗಳ ಸ್ಪರ್ಶ ನೀಡಿ ದೈವಿಕ ಚಿಂತನೆಗಳೊಂದಿಗೆ ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗುವ ಆಶೀರ್ವಚನವನ್ನು ನೀಡಲು ಗೌರವಾನ್ವಿತ ಶ್ರೀ ಶ್ರೀ ಹರಿನಾರಾಯಣ ದಾಸ ಅಸ್ರಣ್ಣರು ಶ್ರೀ ಕ್ಷೇತ್ರ ಕಟೀಲು ಅವರನ್ನು ವೇದಿಕೆಗೆ ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ ಸರ್. ದುರ್ಗೆ ಸ್ಮೃತಾ ಹರಸಿ ಭೀತಿಮಶೇಷ ಜಂತೋಃ ಸ್ವಸ್ಥೈಃ ಸ್ಮೃತಾ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾ ತ್ವದನ್ಯ ಸರ್ವೋಪಕಾರಕರಣಾಯ ಸದಾರ್ದ್ರಚಿತ್ತ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ಗೌರವಾನ್ವಿತ ಫಾದರ್ ಒಸ್ವಾಲ್ಡ್ ಮೊಂತೆರೋ ಅವರಿಗೆ ವಂದಿಸ್ತಾ ಎಲ್ಲ ಗಣ್ಯರಿಗೂ ಒಟ್ಟಾಗಿ ನಮಿಸ್ತಾ ಮುಂಭಾಗದಲ್ಲಿ ವಿರಾಜಮಾನರಾಗಿರತಕ್ಕಂತಹ ಈ ಕಾರ್ಯಕ್ರಮದ ಕುರಿತಾದ ಅಭಿಮಾನವುಳ್ಳಂತಹ ಎಲ್ಲ ಬಂಧುಗಳಿಗೂ ವಿದ್ಯಾರ್ಥಿಗಳಿಗೂ ಒಟ್ಟಾಗಿ ವಂದಿಸ್ತಾ ಒಂದೆರಡು ಮಾತು. ಜಾನಪದ ಜ್ಞಾನೋತ್ಸವ ಮತ್ತು ಜಾನಪದ ರಸಪ್ರಶ್ನೆ ಕಾರ್ಯಕ್ರಮ. ಜಾನಪದ ಅಂದರೆ ಏನು?
ನಮ್ಮಲ್ಲೊಂದು ಗೊಂದಲ ವಿಶೇಷವಾಗಿ ನಮ್ಮ ಯಕ್ಷಗಾನದಲ್ಲಿ ಬರುತ್ತೆ. ಅದು ಜಾನಪದ ಕಲೆಯೋ ಶಾಸ್ತ್ರೀಯ ಕಲೆಯೋ? ಜಾನಪದ ಕಲೆ ಅಂತ ಹೇಳಿದರೆ ನಮ್ಮಂಥವ್ರಿಗೆ ಆಗೋದಿಲ್ಲ. ಶಾಸ್ತ್ರೀಯ ಕಲೆ ಅಂತ ಹೇಳಿದರೆ ಮತ್ತೆ ಕೆಲವರಿಗೆ ಆಗೋದಿಲ್ಲ. ಹಾಗಿರುವಾಗ ಇದನ್ನು ಹೇಗೆ ಅಂತ ವಿಶೇಷವಾಗಿ ಇದರ ಬಗ್ಗೆ ಇತಿಹಾಸ ತಿಳ್ಕೊಂಡ್ರೆ ಈ ಸಮಸ್ಯೆ ಬರುವುದಿಲ್ಲ. ಯಾಕೆ ಹೇಳಿದರೆ ಭಾರತೀಯ ಪರಂಪರೆಯಲ್ಲಿ ಬಂದಂತಹ ಎಲ್ಲ ಕಲೆಗಳು ಜಾನಪದೀಯವೇ. ಒಂದೊಂದು ಜಾಗಕ್ಕೆ ಸೀಮಿತವಾಗಿ ಬೆಳೆದಂತಹ ಕಲೆಗಳು. ನಾವೀಗ ಶಾಸ್ತ್ರೀಯ ಕಲೆ ಅಂತ ಭರತನಾಟ್ಯವನ್ನು ಹೇಳ್ತೇವೆ, ಕೂಚುಪುಡಿಯನ್ನು ಹೇಳ್ತೇವೆ, ಕಥಕ್ಕಳಿಯನ್ನು ಹೇಳ್ತೇವೆ, ಮೋಹಿನಿ ಅಟ್ಟಮ್ಮನ್ನು ಹೇಳ್ತೇವೆ. ಹೀಗೆ ಆ ಬದಿಗೆ ಹೋದರೆ ಇನ್ನೂ ಮಣಿಪುರದ ನೃತ್ಯವನ್ನು ಹೇಳ್ಬೋದು. ಎಲ್ಲ ನೃತ್ಯಗಳಿದ್ದರೂ ಸಹ ಅದನ್ನು ನಾವು ಜನಪದೀಯ ಅಂತಲೇ ಹೇಳಬೇಕು, ಶಾಸ್ತ್ರೀಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿದರೆ ಶಾಸ್ತ್ರೀಯ ಹೇಳೋದಕ್ಕೆ ಒಂದೊಂದಕ್ಕೂ ಒಂದೊಂದು ಕ್ರಮ ಅಂತ ಇಲ್ಲ, ಬರೆದ ಪುಸ್ತಕಗಳಿಲ್ಲ. ಹಾಗಿರುವಾಗ ಅದನ್ನು ಹೇಗೆ ನಾವು ಶಾಸ್ತ್ರೀಯ ಅಂತ ಹೇಳ್ತೇವೆ, ಜನಪದೀಯ ಅಂತ ಹೇಳಬೇಕಿತ್ತಲ್ವ ಅಂತ ಕೇಳಿದರೆ, ಇಡೀ ಭಾರತದ ಒಂದು ಕಲೆಗೆ ಸರಿಯಾಗಿ ಒಂದು ಒಗ್ಗೂಡಿಸಿಕೊಂಡು ನಾಟ್ಯಶಾಸ್ತ್ರ ಅಂತ ಭರತ ಮುನಿ ಒಂದು ಗ್ರಂಥ ಬರೆದ. ಆ ನಾಟ್ಯಶಾಸ್ತ್ರವೇ ಎಲ್ಲದಕ್ಕೂ ಮೂಲ. ಆ ನಾಟ್ಯಶಾಸ್ತ್ರಕ್ಕೆ ಒಡಪಟ್ಟು ಯಾವ ಊರಲ್ಲಿ ಜನಪದೀಯ ಕಲೆ ಅಂತಿತ್ತೋ ಅದಕ್ಕೆ ಶಾಸ್ತ್ರೀಯವಾದಂತಹ ನಿಬದ್ಧತೆಯನ್ನು ಹೇರಲಾಗ್ತದೆಯೋ ಆಮೇಲೆ ಅದನ್ನು ಶಾಸ್ತ್ರೀಯ ಕಲೆ ಅಂತ ಹೇಳೋದು. ಇಲ್ಲದಿದ್ದರೆ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಸಂಗೀತ ಶಾಸ್ತ್ರ ಅಂತಿದೆ. ನಮ್ಮ ಕರ್ನಾಟಕೀಯ ಶಾಸ್ತ್ರೀಯ ಸಂಗೀತವನ್ನು ತೆಗೆದರೆ ಮೈಸೂರಿನ ಶೈಲಿ ಬೇರೆ, ತಂಜಾವೂರಿನ ಶೈಲಿ ಬೇರೆ, ಹೀಗೆ 3 ರೀತಿಯ ಶೈಲಿಗಳಿವೆ. ಈಗ ತಂಜಾವೂರು ಹೆಚ್ಚು ಪ್ರಸಿದ್ಧವಾಗಿ ಉಂಟು, ಮೈಸೂರೆಲ್ಲ ಸ್ವಲ್ಪ ಮೈಸೂರು ಮಂಜುನಾಥ್ನಂತವರು ಪ್ರಯತ್ನ ಮಾಡ್ತಾ ಇದ್ದಾರೆ ಉಳಿಸಲಿಕ್ಕೆ. ಹಾಗೆಯೇ ಭರತನಾಟ್ಯ ಎನ್ನುವುದು ಸಹ ಹೇಗೇಗೋ ಇತ್ತು. ರುಕ್ಮಿಣಿ ಅರುಂಡೇಲ್ ಇತ್ಯಾದಿಯವರೆಲ್ಲ ಸೇರಿ ಅದನ್ನು ಒಂದು ವ್ಯವಸ್ಥಿತವಾಗಿ ಇನ್ನು ಮುಂದೆ ವ್ಯತ್ಯಾಸ ಆಗತಕ್ಕದ್ದಲ್ಲ ಎನ್ನುವ ರೀತಿಯಲ್ಲಿ ರೂಪುರೇಷೆ ಹಾಕಿ ಒಂದು ವ್ಯವಸ್ಥೆಗೊಳಿಸಿದ ಮೇಲೆ ಆಮೇಲೆ ಅದಕ್ಕೆ ವಿರುದ್ಧವಾಗಿ ಯಾರೂ ಹೋಗದ ಕಾರಣ ಅದು ಶಾಸ್ತ್ರೀಯ ನೃತ್ಯ ಆಗಿ ಪರಿವರ್ತನೆ ಆಯಿತು. ಜನಪದೀಯವಾಗಿ ನೋಡಿದರೆ ಕೂಚುಪುಡಿ ಎನ್ನುವುದು ಸಮೂಹ ನೃತ್ಯ, ಒಬ್ಬರು ಮಾಡತಕ್ಕ ನೃತ್ಯ ಅಲ್ಲ. ಆದರೆ ಈಗ ಇರುವಂಥದ್ದು ಒಬ್ಬರು ಮಾಡತಕ್ಕಂತಹ ನೃತ್ಯ. ಆದರೆ ಅದರಲ್ಲಿ ಇರತಕ್ಕಂತಹ ಆ ನಿಬದ್ಧತೆ ಏನುಂಟು ಅದು ಶಾಸ್ತ್ರೀಯ ಪರಿಕಲ್ಪನೆಗೆ ಒಳಪಟ್ಟ ಕಾರಣ ಶಾಸ್ತ್ರೀಯ ಅಂತ ಹೇಳಲ್ಪಡ್ತದೆ. ಯಕ್ಷಗಾನವು ಹಾಗೆ ಜನಪದೀಯ, ಈ ಕರಾವಳಿಗಾಗಿ ಹುಟ್ಟಿ ಬೆಳೆದಂತಹ ಒಂದು ಕಲೆ. ಆದರೆ ಆ ಕಲೆಯನ್ನು ರೂಪಿಸತಕ್ಕಂತಹ ಸಂದರ್ಭದಲ್ಲಿ ಅದಕ್ಕೊಂದು ರಂಗಸ್ಥಳಕ್ಕೆ ಮೊದಲೊಂದು ಆಯ ಅಂತಿತ್ತು, ಒಂದು ವಾಸ್ತು ಅಂತಿತ್ತು. ಆ ವಾಸ್ತುವನ್ನು ಯಕ್ಷಗಾನದ ನಮ್ಮ ಕಟೀಲು ಮೇಳದಲ್ಲಿ ನೋಡ್ಬೋದು. ಆ ರಂಗಸ್ಥಳ ನೋಡಿದರೆ ನಾಟ್ಯಶಾಸ್ತ್ರದಲ್ಲಿ ಏನಾಗಿ ಹೇಳಲ್ಪಟ್ಟಿದ್ದೆವು ಅದಕ್ಕೆ ಬೇಕಾದ ಹಾಗೆ ರಂಗಸ್ಥಳ ಉಂಟು. ಅಲ್ಲಿಂದ ಆರಂಭ ಆಗ್ತದೆ ಅದು ಶಾಸ್ತ್ರೀಯ ಅಂತ ಹೇಳಲಿಕ್ಕೆ. ಹಾಗಾಗಿ ಜನಪದೀಯ ಹೇಳಿದರೆ ಏನು, ಶಾಸ್ತ್ರೀಯ ಹೇಳಿದರೆ ಏನು ಎನ್ನುವಂತಹ ವಿಮರ್ಶೆಗೆ ಹೋದರೆ ಒಂದು ಜಾಗಕ್ಕೆ ಸೀಮಿತವಾಗಿ ಬೆಳೆದಂತಹ ಕಲೆಯನ್ನು ಜನಪದೀಯ ಕಲೆ ಅಂತ ಹೇಳಿದರೂ ಸಹ ಅದಕ್ಕೊಂದು ನಾವೇ ಹಾಕಿಕೊಂಡಂತಹ ಶಾಸ್ತ್ರೀಯ ಚೌಕಟ್ಟು ಎಲ್ಲ ಒಂದೇ ಲೆಕ್ಕಲ್ಲ. ಅಭಿನಯ ದರ್ಪಣದಲ್ಲಿ ಹೇಳಲ್ಪಟ್ಟಂತಹ ಏನು ಮುದ್ರೆ ಉಂಟು ಅದು ನಮ್ಮ ಯಕ್ಷಗಾನದಲ್ಲಿ ಇಲ್ಲ, ಭರತನಾಟ್ಯದಲ್ಲಿ ಉಂಟು. ನಾವು ಭರತನಾಟ್ಯದಲ್ಲಿ ಮತ್ಸ್ಯಾವತಾರವನ್ನು ಹೀಗೆ ತೋರಿಸ್ತೇವೆ, ಅದೇ ಯಕ್ಷಗಾನದಲ್ಲಿ ಹೀಗೆ ತೋರಿಸ್ತೇವೆ. ವ್ಯತ್ಯಾಸ ಅಷ್ಟೇ, ಒಟ್ಟು ಅದು ಒಂದು ಅಭಿನಯ. ಆ ಅಭಿನಯವನ್ನು ಹೀಗೆ ಬಿಟ್ಟು ನಾವು ವ್ಯತ್ಯಾಸ ಮಾಡಬಾರ್ದು, ಅದೇ ರೀತಿಯಲ್ಲಿ ಇರಬೇಕು. ಹಾಗೆ ಜನಪದೀಯವಾಗಿ ನಮ್ಮಲ್ಲಿ ಬೆಳೆದಂತಹ ಒಂದೊಂದಿಗೆ ಉದಾಹರಣೆಗೆ ನಮ್ಮಲ್ಲಿರತಕ್ಕಂತಹ ಕೋಲ ಅಂತ ಏನುಂಟು, ಕೋಲದಲ್ಲಿ ಪ್ರಾರ್ಥನೆ ಯಾವಾಗಲೂ ಹಾಡಲಿಕ್ಕಿಲ್ಲ, ಅದು ಇಂತಹ ಹೊತ್ತಿಗೆ ಹಾಡಬೇಕು ಅಂತ ನಿಯಮ ಉಂಟು, ಹೀಗೇ ಹಾಡಬೇಕು, ಅದನ್ನು ಬಡಿಯುವ ಹೀಗೇ ಬಡಿಬೇಕು ನಿಯಮಗಳುಂಟು. ಹಾಗಾಗಿರುವಾಗ ಅದು ಶಾಸ್ತ್ರೀಯವೇ. ಒಂದು ಎಲ್ಲಿ ಕಟ್ಟುಕಟ್ಟಳೆಯ ಒಳಗೆ ಸೀಮಿತವಾಗಿ ಉಂಟು ಅದರಿಂದ ಆವಾಗ ಅದು ಶಾಸ್ತ್ರೀಯ ಅಂತ ಆಗ್ತದೆ. ಹೆಚ್ಚಿನವರಿಗೆ ಗೊತ್ತಿಲ್ಲ. ನಮ್ಮೂರಿನ ಇರತಕ್ಕಂತಹ ಉತ್ಸವ, ದೇವಸ್ಥಾನದ ಉತ್ಸವಗಳಲ್ಲಿ ಚೆಂಡೆ ಬಡಿತಾರೆ. ಈಗ ಚೆಂಡೆ ಹೇಗೆ ಹೊತ್ತು ಗೌಜಿ ಅಂತ ಬರೆಯುವ ವ್ಯವಸ್ಥೆ ಆರಂಭ ಆಗಿದೆ. ಅದಕ್ಕಿಂತ ಮೊದಲು ಪಟಮ್ ಅಂತಿದೆ, ಉಡುಕು ಅಂತಿದೆ, ಅದರಲ್ಲಿ ತಿಮಿಲೆ ಅಂತ ಬರ್ತದೆ. ಇದಕ್ಕೊಂದು ಬೇರಿ ಶಾಸ್ತ್ರ ಅಂತಿದೆ, ಅದರ ಪ್ರಕಾರ ಅವರು ಬಡಿತಾರೆ, ಗೊತ್ತಿಲ್ಲ ಅಷ್ಟೇ ಹೆಚ್ಚಿನವರಿಗೆ. ಈಗ ಅದನ್ನು ಕಾಪಿ ಹೊಡ್ಕೊಂಡು ನಮ್ಮದು ಹೊರಟುವಾಗ ಮೊದಲಿದ್ದ ಆ ಶಾಸ್ತ್ರ ಉಂಟು ಅಂತಲೇ ಗೊತ್ತಿಲ್ಲ. ಹಾಗೆ ಜನಪದೀಯ ಪುನಃ ಪರಿವರ್ತನೆ ಆಗೋದು. ಅದು ಇಂತಹ ಹಲವಾರು ವ್ಯತ್ಯಾಸಗಳಾಗ್ತದೆ. ಹಾಗಾಗಿ ನಮ್ಮ ಊರಿನ ಕಲೆಗಳನ್ನು ಉಳಿಸಿ ಬೆಳೆಸಿದಲ್ಲಿ ಏನಾಗ್ತದೆ ಹೇಳಿದರೆ ಆ ಜನಪದೀಯ ಕಲೆ ಅಂತ ನಾವೇನು ಹೇಳ್ತೇವೆ ಅದು ಹೀಗೆ ಅಂತ ಒಂದು ನಿಯಮಗಳನ್ನು ಒಳಪಟ್ಟಂತಹ ವ್ಯವಸ್ಥೆಯಾಗಿ ಮುಂದೆ ಬರೀತದೆ. ಹಾಗೆ ಬರುವಾಗ
ಅದೇ ಶಾಸ್ತ್ರೀಯ ಕಲೆಯಾಗಿ ಮುಂದೆ ಕಾಣಲ್ಪಡ್ತದೆ. ಹಾಗಾಗಿ ಇತಿಹಾಸ ಗೊತ್ತಾದವರಿಗೆ ಇದು ಕೇಳಲಿಕ್ಕೆ ಸುಲಭ ಸಾಧ್ಯ. ಹಾಗಾಗಿ ಜಾನಪದ ಜ್ಞಾನೋತ್ಸವ ಎನ್ನುವುದು ಅದಕ್ಕೆ ಬೇಕು. ಇದು ಜ್ಞಾನ ಇದ್ದರೆ ಮಾತ್ರ, ಇಲ್ಲದ್ರೆ ಮಾಡಿದ್ದೆಲ್ಲ ಒಂದು ಆಗ್ತದೆ. ನಮ್ಮ ತೆಂಕುತಿಟ್ಟಿನ ಯಕ್ಷಗಾನದಲ್ಲಿ ಒಮ್ಮೆ ಕಿಸ್ ಕೊಡುವ ಪ್ರಸಂಗ ಬಂತು. ಭಾಳ ನಾನು ತುಂಬ ವಿರೋಧ ಮಾಡಿದೆ. ಇಲ್ಲ, ಅದು ಜನಪದ ಕಿಸ್ ಕೊಡ್ಬೋದು ಅಂತ ವಿಮರ್ಶೆ ಮಾಡಿದವರು ಇದ್ದಾರೆ, ಇಲ್ಲ ಅಂತಲ್ಲ. ಕಟ್ಟಳೆಯನ್ನು ಮಾಡಬೇಕಾದ್ರೆ ಮೊದಲು ಅದರ ಬಗ್ಗೆ ತಿಳ್ಕೊಂಡಿರಬೇಕು. ಹಾಗಾಗಿ ಜಾನಪದ ಜ್ಞಾನೋತ್ಸವ ಅಂತಿದ್ದರೆ ನಮ್ಮಲ್ಲಿರತಕ್ಕಂಥ ಒಳ್ಳೆಯ ಕಲೆಗಳನ್ನು ನಾಳೆ ಶಾಸ್ತ್ರೀಯ ಪರಿಕಲ್ಪನೆಗೆ ಸೇರಿಸಲಿಕ್ಕೆ ಒಂದು ದಾರಿ ಮಾಡಿಕೊಡುವಂತಹ ವೇದಿಕೆ ಅಂತ ತಿಳ್ಕೊಂಡು ಅದಕ್ಕೆ ಸರಿಯಾಗಿ ಅದನ್ನು ಬೆಳೆಸಿದರೆ ಆವಾಗ ನಮ್ಮ ಈ ಪ್ರಯತ್ನ ಸಾರ್ಥಕ ಆಗ್ತದೆ. ನಾವು ಎಷ್ಟೋ ಕಲೆಗಳನ್ನು, ಎಷ್ಟೋ ವ್ಯವಸ್ಥೆಗಳನ್ನು ಬಿಟ್ಟಿದ್ದೇವೆ, ಮರೆತು ಬಿಟ್ಟಿದ್ದೇವೆ, ಗೊತ್ತಿಲ್ಲ. ಈಗ ನಮ್ಮಲ್ಲಿ ಕೋಲ ಅಂತಿದ್ದ ಕಾರಣ ಪಾರ್ಧನಗಳು ಉಳ್ಕೊಂಡಿದ್ದೇವೆ. ನಮ್ಮಲ್ಲಿ ಮೊದಲು ಇದಿತ್ತು, ಭತ್ತ ನೆಡುವ ಕ್ರಮ ಇತ್ತು, ನಾಟಿ ಮಾಡುವುದು. ಆವಾಗ ಅದರಲ್ಲಿ ಬೇಲೆ ಅಂತ ಪದ್ಯಗಳಿತ್ತು. ಈಗ ಯಾರಿಗೆ ಗೊತ್ತುಂಟು? ಹೋಯ್ತದು, ಅದು ಗೊತ್ತೂ ಇಲ್ಲ. ಯಾರಾದರೂ ಪುಸ್ತಕದಲ್ಲಿ ಬರೆದಿದ್ದಾರಾ ಇಲ್ಲವೋ ಗೊತ್ತಿಲ್ಲ. ಬರೆದಿದ್ದರೆ ಅದು ಇನ್ನು ಮುಂದೆ ಯಾರ ತಲೆಗೂ ಹೋಗುವುದಿಲ್ಲ. ಆದ್ದರಿಂದ ಇಂತಹ ಜಾನಪದವಾಗಿ ಬಂದದ್ದನ್ನು ದಾಖಲೀಕರಿಸಬೇಕು. ನಮ್ಮ ಊರಲ್ಲಿ ಭಾರತದಲ್ಲಿ ಇಲ್ಲ. ಭಾರತದಲ್ಲಿ ಎಲ್ಲವೂ ಶ್ರುತಿ, ಬಾಯಿಂದ ಬಾಯಿಯೇ ಬಂದೇ ಅದು ನಿಯಮ. ವೇದವೂ ಹಾಗಿದ್ದದ್ದು, ಬಾಯಿಯಿಂದದ್ದು ಕಿವಿಯಿಂದ ಕೇಳಿಕೊಂಡು ಗಟ್ಟಿ ಮಾಡಿಕೊಂಡದ್ದೇ ವೇದ. 1956ರವರೆಗೆ ವೇದವು ಗ್ರಂಥ ರೂಪದಲ್ಲಿ ಇರಲಿಲ್ಲ. ಆಮೇಲೆ ಅದಕ್ಕೆ ಪ್ರವೃತ್ತಿಯಾಗಿ 64-65ನೇ ಇಸ್ವಿಗೆ ಅದು ಗ್ರಂಥ ರೂಪಕ್ಕೆ ಬಂದದ್ದು. ಹಾಗಿರುವಾಗ ಮೊದಲನೇ ಕಾಲದಲ್ಲಿ ಆ ವ್ಯವಧಾನ ಅವಧಾನ ಎರಡೂ ಇತ್ತು. ಯಾಕಂದರೆ ಮೊಬೈಲ್ ಇರಲಿಲ್ಲ, ಸುಲಭದಲ್ಲಿ ಅದನ್ನು ಬಾಯ್ಪಾಠ ಕಲಿಕ್ಕೆ ಅವರು ಪ್ರಯತ್ನ ಮಾಡ್ತಾಯಿದ್ರು. ಈಗ ಅದೆಲ್ಲ ಯಾವುದೂ ಇಲ್ಲದ ಕಾರಣ ಅಂತಹ ಪ್ರಯತ್ನಗಳು, ಜಾನಪದ ಅಂತ ಏನು ಹೇಳ್ತೇವೋ ಅದನ್ನು ದಾಖಲೀಕರಣ ಮಾಡತಕ್ಕಂತಹ ಕೆಲಸವೂ ಮುಂದುವರೆದರೆ ಜ್ಞಾನ ಪರಂಪರೆಗೆ ಅದೊಂದು ದಾರಿ ಆಗ್ತದೆ. ಅಂತಹ ದಾರಿಗೆ ಮುನ್ನಡೆಯೋಣ. ಅದಕ್ಕೆ ಈ ಕಾರ್ಯಕ್ರಮ ಒಂದು ಮೊದಲ ಹಂತದ ಮೆಟ್ಟಲಾಗಲಿ ಅಂತ ಪ್ರಾರ್ಥಿಸ್ತಾ, ಅಂತಹ ಯೋಗ್ಯತೆಯನ್ನು ಎಲ್ರಿಗೂ ಕೊಡಲಿ ಅಂತ ದೇವರಲ್ಲಿ ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜಗದಂಬಾರ್ಪಣಮಸ್ತು. ಧನ್ಯವಾದಗಳು ಶ್ರೀಯುತರಿಗೆ. ಮುಂದಕ್ಕೆ ನಮ್ಮ ಉದ್ಘಾಟಕರಾದ ಶ್ರೀ ಭುವನಾಭಿರಾಮ ಉಡುಪ, ಯುಗಪುರುಷ ಕಿನ್ನಿಗೋಳಿ ಇವರು ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಭಾಷಣ ಮಾಡಬೇಕಂತ ಕೇಳಿಕೊಳ್ತಿದ್ದೇನೆ. ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ನೇತೃತ್ವದಲ್ಲಿ ಪಂಪೆ ವಿದ್ಯಾಸಂಸ್ಥೆಯಲ್ಲಿ ನಡೆದಿರುವಂಥ ಜಾನಪದ ಜ್ಞಾನೋತ್ಸವ, ಜಾನಪದ ರಸಪ್ರಶ್ನೆ ಕಾರ್ಯಕ್ರಮದ ಸಂದರ್ಭ ವೇದಿಕೆಯಲ್ಲಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಡಾಕ್ಟರ್ ರೆವರೆಂಡ್ ಫಾದರ್ ರೊಸಾಲ್ಡೋ ಮೊಂತೆರವರೇ ಈಗಾಗಲೇ ಜಾನಪದದ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿ 10 ಹಲವು ಕಾರ್ಯಕ್ರಮಗಳನ್ನು ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ದೇವಳದಲ್ಲಿ ಅವರ ನೇತೃತ್ವದಲ್ಲಿ ಆಚರಿಸಿಕೊಂಡು ಬರುತ್ತಿರುವಂಥ ಶ್ರೀಯುತ ಹರಿನಾರಾಯಣ ದಾಸ ಆಸರಣರವರೇ, ಅದೇ ರೀತಿ ನಮ್ಮ ಜೊತೆಗಿರುವಂಥ ಶ್ರೀಯುತ ದಿಸೂಚಿ ಭಾಷಣ ಮಾಡಿದ ಡಾಕ್ಟರ್ ರಾಜೇಶ್ ಆಳೂರವರೇ, ಜೊತೆಗೆ ಡಾಕ್ಟರ್ ಪುರುಷೋತ್ತಮ ಪಿಕೆಯವರೇ, ಪದ್ಮಶ್ರೀ ಭಟ್ಟಿಯವರೇ, ಪ್ರವೀಣ್ ಕುಮಾರ್ ಕೊಡಿಯಲ್ ಬೈಲ್ರವರೇ, ರೋಹನ್ ಡಿಕೋಸ್ತರ್ ಅವರೇ, ರಾಜೇಶ್ ಶೈಲಾಕ್ರವರೇ, ಅಗರಿ ರಾಘೇಂದ್ರರಾವ್, ಜೊತೆಗೆ ಚೇತನ ರಾಜೇಂದ್ರ ಹೆಗ್ಡೆ ಮತ್ತು ಚಂದ್ರಾಸ್ ದೇವಾಡಿಗ, ಮತ್ತು ಇಲ್ಲಿ ದಯಾಮಣಿಯವರಿದ್ದಾರೆ, ನಮ್ಮ ಭಾನುಮತಿಯವರಿದ್ದಾರೆ, ನಾರಾವಿಯವರಿದ್ದಾರೆ, ಈ ತುಳು ನಮ್ಮ ಜಾನಪದ ಸಾಹಿತ್ಯ ಅಕಾಡೆಮಿ ಬೇರೆ ಬೇರೆ ಸದಸ್ಯರ ಜೊತೆಗಿದ್ದಾರೆ. ನಾನು ಈ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿಯಾಗಿದ್ದೆ. ಕ್ಲಾಸಿನಲ್ಲಿ ಕೊನೆ ಬೆಂಚಲ್ಲಿ ಕುಂತುಕೊಂಡ ವಿದ್ಯಾರ್ಥಿ ಆಗಿದ್ದೆ ಅಂತ ಎಷ್ಟೋ ಸಲ ಹೇಳಿದ್ದುಂಟು. ಆದರೆ ಈ ವಿದ್ಯಾಸಂಸ್ಥೆಯಲ್ಲಿ ಕೊನೆಯ ಬೆಂಚಲ್ಲಿ ಕೂತ್ಕೊಂಡ್ರೂ ಕೂಡ ಇಂಥ 10 ಹಲವು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಸಿಕ್ಕಿದ್ದು ನನ್ನ ಯೋಗ್ಯ ಭಾಗ್ಯ ಅಂತ ಹೇಳಿಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಗೆ ಇಲ್ಲಿ ಆಗ್ತಿರುವಂಥ 10 ಹಲವು ಕಾರ್ಯಕ್ರಮ, ಬೇರೆ ಬೇರೆ ಪುಸ್ತಕ ಬಿಡುಗಡೆಯೋದು ಎಲ್ಲ ಕಾರ್ಯಕ್ರಮಗಳು. ಹೆಚ್ಚಾಗಿ ಈ ವಿದ್ಯಾಸಂಸ್ಥೆಗಳಲ್ಲಿ ಇಂತಹ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಸಿಗೋದು ಭಾಳ ಕಡಿಮೆ. ಎಲ್ಲಿಯಾದರೂ ನಾವು ಹೋಗಿ ಕೇಳಿದರೆ ಇಂಥ ಕಾರ್ಯಕ್ರಮ, ಜಾನಪದ ಕಾರ್ಯಕ್ರಮ ಮಾಡುವ ಅಥವಾ ಬೇರೆ ಬೇರೆ ಏನಾದರೂ ಮಾಡುವ ಅಂತ ಹೇಳಿದರೆ ಅಲ್ಲಿ ಪ್ರಾಂಶುಪಾಲ ಇರ್ಬೋದು ಅಥವಾ ಆಡಳಿತ ಮಂಡಳಿಯವರು ಒಪ್ಪಿಗೆ ಕೊಡುವುದಿಲ್ಲ. ನಮ್ಮ ವಿದ್ಯಾರ್ಥಿಗಳು ಕೇವಲ ಕಲಿತರೆ ಸಾಕು, ಪಾಠ ಅದರಲ್ಲಿ ರ್ಯಾಂಕ್ ಮತ್ತು ಒಳ್ಳೆ ರೀತಿಯ ವಿದ್ಯಾಭ್ಯಾಸ ಸಿಕ್ಕಿ ಸಾಕು, ಅದೆಲ್ಲ ಬೇಡ ಅಂತ ಹೇಳುವಂಥ ವಿದ್ಯಾಸಂಸ್ಥೆ 10 ಹಲವು ಇದೆ. ನಮಗೆ ಇದರದ್ದು ಅನುಭವ ಕೂಡ ಆಗಿದೆ. ಆದರೆ ಇಲ್ಲಿ ಈ ವಿದ್ಯಾಸಂಸ್ಥೆ ಇರ್ಬೋದು, ಕಟೀಲಿನ ದುರ್ಗಾ ಪರಮೇಶ್ವರ ವಿದ್ಯಾಸಂಸ್ಥೆ ಇರ್ಬೋದು, ಸ್ಥಳೀಯವಾಗಿ ಇಂತಹ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡುವಂತಹ ಸಂಸ್ಥೆ ಇದ್ದರೆ ಅದು ನಮ್ಮ ಪಂಪೆ ವಿದ್ಯಾಸಂಸ್ಥೆಗೆ ಭಾಳಷ್ಟು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಜೊತೆಗೆ ಈ ವಿದ್ಯಾಸಂಸ್ಥೆ ನಮ್ಮ ಪ್ರಾಂಶುಪಾಲರು ಪುರುಷೋತ್ತಮರವರಿದ್ದಾರೆ, ಇಲ್ಲಿಯ
ನಮ್ಮ ಆಡಳಿತ ಮಂಡಳಿ ಕೂಡ ಇದ್ದಾರೆ. ಈ ಸಂಸ್ಥೆ ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾಳಷ್ಟು ಶ್ರಮ ವಹಿಸ್ತಾ ಇದ್ದೇವೆ. ಉಳಿಬಹುದು ಎನ್ನುವಂಥ ನಿರೀಕ್ಷೆ ನಮ್ಮದು ಇದೆ. ಯಾಕೆಂದರೆ ಹಳೆ ವಿದ್ಯಾರ್ಥಿಯಾಗಿ ನಾನು ಹೇಳ್ತಾ ಇದ್ದೇನೆ, ನಮ್ಮ ವಿದ್ಯಾಸಂಸ್ಥೆ ಉಳಿಬೇಕು ಎನ್ನುವಂಥ ನಿಟ್ಟಿನಲ್ಲಿ. ಅದರ ಜೊತೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಗಿದ್ರೆ, ಶಾಲೆಗೆ ಪ್ರೋತ್ಸಾಹ ಸಿಕ್ಕಿದರೆ ಖಂಡಿತವಾಗಿ ಉಳಿತದೆ. ಮತ್ತು ಊರವರಿಗೆ ಅದು ಬಿಟ್ಟ ವಿಚಾರ ಏನೇ ಇರ್ಬೋದು. ಜೊತೆಗೆ ನಮ್ಮ ಪದ್ಮಶ್ರೀ ಭಟ್ ಅವರು ನಮ್ಮ ಈ ಜನಪದ ಕಡೆ ಅಧ್ಯಕ್ಷರಾಗಿರುವಂಥ ಶ್ರೀಯುತ ನಮ್ಮ ಪ್ರವೀಣ್ ಕುಮಾರ್ ಅವರು ಭಾಳಷ್ಟು ಮುತುವರ್ಜಿ ವಹಿಸಿ ಜಾನಪದ ಇದನ್ನು ಸಹ ನಮ್ಮ ಪರಿಷತ್ತನ್ನು ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಯಾವುದೇ ಇರ್ಬೋದು, ನಮ್ಮ ಸರ್ಕಾರದ ಜಾನಪದ ಪರಿಷತ್ ಇರ್ಬೋದು, ಕನ್ನಡ ಸಂಸ್ಕೃತಿ ಇಲಾಖೆ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜಿಸಿದರೆ ಮಾತ್ರ ಯಾವುದೇ ಒಂದು ಪರಿಷತ್ತು ಆ ಅಧ್ಯಕ್ಷ ಪಟ್ಟ ಕೊಟ್ಟಂಥ ನಮ್ಮ ಪ್ರವೀಣ್ ರವರು ಇರ್ಬೋದು, ಪದ್ಮಶ್ರೀ ಅವರದ್ದು ಸಾರ್ಥಕ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಹೇಳ್ತಾ ಇದ್ದೇನೆ, ಇಂತಹ ಕಾರ್ಯಕ್ರಮ ಮಾಡಿದರೆ ಮಾತ್ರ ನಮ್ಮ ಪೂಜ್ಯರಾದ ಹರಿನಾರಾಯಣರು ಜಾನಪದದ ಕಲೆಯ ಬಗ್ಗೆ, ಪಾಡ್ದರದ ಬಗ್ಗೆ, ಬೇರೆ ಬೇರೆ ರೀತಿಯ ಒಂದು ವಿಚಾರಗಳ ಬಗ್ಗೆ ಒಳ್ಳೆಯ ಮಾತನ್ನು ಮಾತಾಡಿದರೆ ಮತ್ತೆ ನಾನು ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗ್ತಿಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಜಾನಪದದ ಬಗ್ಗೆ ಒಳ್ಳೆಯ ವಿಚಾರ ನಿಮಗೆ ಗೊತ್ತಿರಬೇಕು. ಈ ಹಿಂದಿನ ಕಲೆಗಳು, ಬೇರೆ ಬೇರೆ ರೀತಿಯ ಕಲೆಗಳು. ಮೊನ್ನೆ ನಾಡು ಇಲ್ಲಿಗೆ ಹೋಗಿದ್ದೆ, ಇಲ್ಲಿಗೆ ನಮ್ಮ ಲಿಂಗಪ್ಪ ಇದ್ದೆ. ಅಲ್ಲಿ ಹೊನ್ನಾವರದ ಒಂದು ಕಾರವಾರ ಹೊನ್ನಾವರ ಸೈಡ್ನ ಒಂದು ಕುಣಿತ ನೋಡಿ ನನಗೆ ಎಷ್ಟು ಖುಷಿ ಆಯ್ತು ಅಂತೇಳಿದರೆ, ಆ ಕುಣಿತ ನೋಡಲಿಕ್ಕೆ ಸಿಗೋದಿಲ್ಲ. ಅದನ್ನು ನೋಡಲಿಕ್ಕೋಸ್ಕರ ಅಲ್ಲಿ ಜಾತ್ರಾ ಮಹೋತ್ಸವಕ್ಕೆ ನಾನು ಹೋದಾಗ ಅಲ್ಲಿ ಆ ಕುಣಿತವನ್ನು ನೋಡಿ ನನಗೆ ಎಷ್ಟು ಖುಷಿ ಆಯ್ತು ಅಂತೇಳಿದರೆ, ಎಷ್ಟೋ ಕಲೆಗಳಿವೆ. ಬಹುಶಃ ನಮ್ಮ ಡಾಕ್ಟರ್ ಮೋಹನ್ ಆಳ್ವ ಅವರು ಇದ್ದಾರೆ ಮೂಡುಬಿದಿರೆಯಲ್ಲಿ, ಮತ್ತು ನಮ್ಮ ಬೇರೆ ಬೇರೆ ಕಡೆಯಲ್ಲಿ ಆಗುವಂಥ ಕಾರ್ಯಕ್ರಮ, ಕಟೀಲಲ್ಲಿ ಆಗುವಂಥ ಬೇರೆ ಕಾರ್ಯ ಇರ್ಬೋದು, ಮೋಹನ್ ಆಳ್ವರ ಮುಲ್ಕಿಯಲ್ಲಿ ನಡೆಯುವಂಥ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಈ ನಮ್ಮ ಯಾವುದು ಅಲ್ಲಿ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಇಂತಹ ಕಲೆಗಳನ್ನು ನೋಡುವಂಥ ಅವಕಾಶ ಒಳ್ಳೆ ರೀತಿ ಸಿಗ್ತದೆ. ಒಳ್ಳೆಯ ಕಲೆಗಳು, ಜಾನಪದದ ಕಲೆಗಳನ್ನು, ಆ ಕಲೆಗಳು ಅದು ನಶಿಸಿ ಹೋಗಬಾರ್ದು, ಉಳಿಬೇಕನ್ನುವಂಥ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಪ್ರೋತ್ಸಾಹವನ್ನು ನೀಡುವಂಥ ಈ ಜಾನಪದ ಪರಿಷತ್ ಮೂಲಕ ಆಗುವಂಥ ಈ ಕಾರ್ಯಕ್ರಮದ ಮೂಲಕ ನಮ್ಮಲ್ಲಿ ಜಾನಪದ ಬಗ್ಗೆ ಜ್ಞಾನೋದಯ ಹೆಚ್ಚಿಗೆ ಸಿಗಲಿ ಎಲ್ಲರಿಗೂ ಕೂಡ. ಜೊತೆಗೆ ಇವತ್ತು ಅವರು ಜಾನಪದದ ಕಲೆಗಳದ್ದು ನೃತ್ಯ ಮತ್ತೊಂದು ಇನ್ನೊಂದು ಕಾರ್ಯಕ್ರಮ ಹಿಡಿದು ಕೂಡ ರಸಪ್ರಶ್ನೆಯ ಕಾರ್ಯಕ್ರಮವನ್ನು ಇಲ್ಲಿ ಇಟ್ಟುಕೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿ. ಆದರೆ ಒಂದಷ್ಟು ಮಂದಿ ವಿದ್ಯಾರ್ಥಿಗಳು ಇಲ್ಲದಿದ್ದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದು ಇದರಲ್ಲಿ ಭಾಗವಹಿಸುವಂಥದ್ದು. ಜಾನಪದ ಪರಿಷತ್ ಇಂತಹ ಕಾರ್ಯಕ್ರಮ ಎಲ್ಲರಿಗೂ ಒಗ್ಗೂಡಿಸಿ, ಅಲ್ಲಿ ಕೆಲವು ಕಡೆಯಲ್ಲಿ ಇರ್ತವೆ, ಒಂದೊಂದು ಪಂಗಡ ಇರ್ತದೆ, ಅದು ಆ ಪಂಗಡ, ಇದು ಈ ಪಂಗಡ, ಯಾವುದೇ ಒಂದು ಪಂಗಡವನ್ನು ಇಟ್ಟುಕೊಳ್ಳದೆ ಒಳ್ಳೆಯ ರೀತಿಯಲ್ಲಿ ಇಂತಹ ಸಂಸ್ಥೆಗಳನ್ನು ಮುನ್ನಡೆಸಿಕೊಂಡು ಹೋದರೆ ಎಲ್ಲರೂ ಸಹಕಾರ ನೀಡಿದ ಜಾನಪದ ಪರಿಷತ್ ಇಂತಹ ಕಾರ್ಯಕ್ರಮ ನಿರಂತರವಾಗಿ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಂಥ ಮಾತನ್ನು ಹೇಳಿ, ಈ ವಿದ್ಯಾಸಂಸ್ಥೆಯಲ್ಲಿ ಇಂತಹ ಕಾರ್ಯಕ್ರಮ ಕೊಡುತ್ತಿರುವ ಪ್ರೋತ್ಸಾಹವನ್ನು ತುಂಬು ಹೃದಯದಿಂದ ಹೊಗಳುತ್ತಾ, ಪದ್ಮಶ್ರೀ ಅವರೇ, ನಿಮ್ಮ ಜೊತೆಗೆ ನಾವು ಸದಾ ಇದ್ದೇವೆ. ಇಂತಹ ಕಾರ್ಯಕ್ರಮ ಅಲ್ಲಲ್ಲಿ ಇಂತಹ ವಿದ್ಯಾಸಂಸ್ಥೆಗಳಲ್ಲಿ ಮಾಡಿ ಜಾನಪದ ಪರಿಷತ್ತು ಬೆಳೆಯಲಿ. ನಿಮಗೆಲ್ಲರಿಗೂ ಶುಭವಾಗಲೆಂದು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು ಶ್ರೀ ಭುವನಾಭಿರಾಮ ಉಡುಪ ಇವರಿಗೆ. ಇವರು ನಮ್ಮೆಲ್ಲ ಕಾರ್ಯಕ್ರಮಕ್ಕೂ ಸಹಕಾರ ಕೊಡ್ತಾ ಇದ್ದಾರೆ. ಪ್ರತಿ ಹಂತದಲ್ಲಿ ಎಲ್ಲ ರೀತಿಯ ಸಹಕಾರ ನಮಗೆ ನೀವು ನೀಡ್ತಾ ಇದ್ದೀರಿ. ನಿಮ್ಮ ಸಹಕಾರದಿಂದ ನಾವು ಇಷ್ಟು ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಸಾಧ್ಯವಾಯಿತು. ಅದೇ ರೀತಿ ತುಳುನಾಡು ವಾರ್ತೆಯ ಸ್ಟಾಫ್ ನಮ್ಮೊಟ್ಟಿಗಿದ್ದಾರೆ. ಬೆಳಿಗ್ಗೆ ಬಂದು ನಮ್ಮ ವಿಡಿಯೋ ರೆಕಾರ್ಡಿಂಗ್, ಫೋಟೋಗ್ರಫಿ ಎಲ್ಲ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಕ್ಕೆ ರೆವರೆಂಡ್ ಫಾದರ್ ಓಸ್ವಾಲ್ಡ್ ಮೊಂತೇರೋ, ಸಂಚಾಲಕರು, ಪಾಂಪೆ ಕಾಲೇಜ್ ಐಕಳ. ಇವರು ಇಷ್ಟು ದೊಡ್ಡ ಸಭಾಭವನ ಮತ್ತು ಎಲ್ಲ ವ್ಯವಸ್ಥೆ ಅವರು, ಅವರ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗದವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಇವರನ್ನು ನಾವು ಭಾಷಣಕ್ಕೆ ಆಹ್ವಾನಿಸುತ್ತಿದ್ದೇನೆ. ಇವತ್ತು ನಮ್ಮ ಈ ಪಾಂಪೆ ಕಾಲೇಜಿನಲ್ಲಿ ಜಾನಪದ ಜ್ಞಾನೋತ್ಸವ ಮತ್ತು ಜಾನಪದ ರಸಪ್ರಶ್ನೆ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ಇಲ್ಲಿ ಹಾಜರಿರುವ ಗೌರವಾನ್ವಿತ ಶ್ರೀ ಹರಿನಾರಾಯಣ್ ದಾಸ್ ಅಷ್ಟನ್ನರವರೇ, ಉದ್ಘಾಟಕರಾದ ಶ್ರೀ ಭುವನಾಭಿರಾಮ ಉಡುಪರವರೇ, ಮತ್ತು ದಿಕ್ಸೂಚಿ ಭಾಷಣ ಮಾಡಲಿರುವ ಡಾಕ್ಟರ್ ರಾಜೇಶ್ ಆಳ್ವ ಅವರೇ, ಮತ್ತು ನಮ್ಮ ಗೌರವಾನ್ವಿತ ಪ್ರಾಂಶುಪಾಲ ಶ್ರೀ ಪುರುಷೋತ್ತಮರವರೇ, ಇಲ್ಲಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ನಮ್ಮ ವೇದಿಕೆ ಮುಂದೆ ಇರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಮತ್ತು ಪ್ರಿಯ ವಿದ್ಯಾರ್ಥಿನಿಯರೇ, ನಿಮಗೆಲ್ಲರಿಗೆ ನಮಸ್ಕಾರ. ಜಾನಪದ ಎನ್ನುವುದು ಕೇವಲ ಕಲೆ ಅಲ್ಲ, ಅದು ನಮ್ಮ ಮಣ್ಣಿನ ಸತ್ವ ಮತ್ತು ಪೂರ್ವಜರ ಬದುಕಿನ ಸಾರ ಅಂತ ಹೇಳ್ತಾರೆ.
ನಾವು ಈಗ ಆಧುನಿಕ ಕಾಲದಲ್ಲಿದ್ದೇವೆ. ನಮ್ಮ ಆಧುನಿಕ ಕಾಲದ ತಂತ್ರಜ್ಞಾನ ಮತ್ತು ಆಧುನಿಕ ಶೈಲಿ ಇವುಗಳಿಂದೆಲ್ಲ ನಾವು ಪ್ರಭಾವಿತರಾಗಿದ್ದೇವೆ. ಈ ಯುಗದಲ್ಲಿ ನಮ್ಮ ಸಾಂಪ್ರದಾಯಿಕ ಕಲೆ, ಸಂಗೀತ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ತುಂಬ ಅಗತ್ಯವಾದ ಒಂದು ವಿಚಾರ. ನಮ್ಮ ಈ ಪ್ರಯತ್ನವು ವಿದ್ಯಾರ್ಥಿಗಳಲ್ಲಿ ನಮ್ಮ ಭವ್ಯ ಪರಂಪರೆಯ ಬಗ್ಗೆ ಅಭಿಮಾನ ಮೂಡಿಸುವುದರಲ್ಲಿ ಖಂಡಿತವಾಗಿ ಸಂದೇಹವಿಲ್ಲ. ಈಗ ನಮಗೆ ಗೊತ್ತಿರುವ ಹಾಗೆ ಈಗಿನ ಕಾಲದಲ್ಲಿ ನಮ್ಮ ಜಾಬ್ ಮಾರ್ಕೆಟ್ನಲ್ಲಿ ಕೆಲಸದ ಅವಕಾಶ ಸಿಗಬೇಕಾದ್ರೆ ಈಗ ಹೇಳ್ತಾರೆ, ಇನ್ನು ಮುಂದೆ ಎಲ್ಲ ನಾವೆಲ್ಲ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರ ಬಗ್ಗೆ ಅರಿತಿರುವವರೇ ಬೇಕಂತ, ಇಲ್ಲದ್ರೆ ಕೆಲಸ ಇಲ್ಲ ಅಂತ. ಅದು ಎಷ್ಟರ ಮಟ್ಟಿಗೆ ನಿಜವಾಗ್ತದ ಅದು ನಮಗೆ ಗೊತ್ತಿಲ್ಲ. ಆದರೆ ನಾನು ಹೇಳುವುದೇನೆಂದರೆ, ನಮ್ಮ ಚರಿತ್ರೆ, ನಮ್ಮ ಸಂಸ್ಕೃತಿ, ನಮ್ಮ ಸಾಹಿತ್ಯ, ನಮ್ಮ ಭಾಷೆ, ನಮ್ಮ ಸಮಾಜಶಾಸ್ತ್ರದ ವಿಚಾರಗಳು ಇವುಗಳನ್ನೆಲ್ಲ ಕಲಿದಿದ್ದರೆ ಬಹುಶಃ ನಾವು ನಮ್ಮ ಜೀವನ ಬೇರು ಇಲ್ಲದ ಒಂದು ಸಸ್ಯದ ಹಾಗೆ ಆಗ್ತದೇನೋ. ಬೇರು ಇಲ್ಲದಿದ್ದರೆ ಏನಾಗ್ತದೆ, ನಮಗೆ ಬುಡವೇ ಇಲ್ಲ ಮತ್ತು ಜೀವವೂ ಇಲ್ಲ ಅಂಥ ಒಂದು ಜೀವನ ಆಗ್ಬೋದೇನೋ, ಆ ರೀತಿ ನನಗೆ ಅನ್ನಿಸ್ತದೆ. ಏಕೆಂದರೆ ನಮ್ಮ ಹಿಂದಿನ ನಮ್ಮ ಸಂಪ್ರದಾಯಗಳು, ನಮ್ಮ ಕಲೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಭಾಷೆ ಇರ್ಬೋದು, ಮತ್ತು ನಮ್ಮ ಹಿಂದೆ ಏನೆಲ್ಲ ಚರಿತ್ರೆ ನಡೆದಿದೆ ಅದರ ಬಗ್ಗೆ ಎಲ್ಲ ನಮಗೆ ಮಾಹಿತಿ ಅಥವಾ ಜ್ಞಾನ ಇರುವುದು ಅತಿ ಅಗತ್ಯ. ಅದರ ಮೇಲೆ ನಮ್ಮ ಆಧುನಿಕ ವಿಜ್ಞಾನವನ್ನು ಅಥವಾ ತಂತ್ರಜ್ಞಾನವನ್ನು ಬಳಸಿ ನಾವು ನಮ್ಮ ಜೀವನವನ್ನು ಸುಧಾರಣೆ ಮಾಡಿದರೆ ಖಂಡಿತವಾಗಿ ನಮಗೆ ಒಳ್ಳೆಯ ಭವಿಷ್ಯವಿದೆ ಅಂತ ನಾನು ಹೇಳ್ಬೋದು. ಕೆಲವು ತಿಂಗಳುಗಳ ಹಿಂದೆ ನಮ್ಮ ಚರ್ಚ್ ವತಿಯಿಂದ ಅಲ್ಲಿ ಕೊಂಕಣಿ ದಿನವನ್ನು ನಾವು ಆಚರಿಸಿದ್ದೆವು. ಕೊಂಕಣಿ ದಿನದ ಆಚರಣೆಯ ಸಮಯದಲ್ಲಿ ನಮ್ಮ ಈಗಿನ ಜೆನ್ ಆಲ್ಫಾ ಮಕ್ಕಳಿಗೆಲ್ಲ ನಮ್ಮ ಸಾಂಪ್ರದಾಯಿಕ ಕೆಲವು ವಸ್ತುಗಳನ್ನೆಲ್ಲ ತೋರಿಸಿ ಇದರ ಹೆಸರು ಗೊತ್ತುಂಟ, ಪರಿಚಯ ಉಂಟಂತ ಕೇಳಿದೆವು. ಯಾರಿಗೂ ಗೊತ್ತಿಲ್ಲ. ನಮ್ಮ ಹಿಂದಿನ ಕಾಲದ ವಸ್ತುಗಳು, ಅದು ಕೃಷಿಯ ವಸ್ತುಗಳಿರ್ಬೋದು, ಅದು ಮನೆಯಲ್ಲಿ ಉಪಯೋಗಿಸುವ ವಸ್ತುಗಳಿರ್ಬೋದು, ಅದರ ಬಗ್ಗೆ ತೋರಿಸಿ ಇವುಗಳನ್ನೆಲ್ಲ ಉಪಯೋಗಿಸಿದ್ದೆವು. ನಾವು ಚಿಕ್ಕ ಇರುವಾಗ ಇದನ್ನೆಲ್ಲ ನೋಡಿದ್ದೆವು, ಉಪಯೋಗಿಸಿದ್ದೆವು ಅಂತ ಹೇಳಿದಾಗ ಅವರಿಗೆ ಅಚ್ಚರಿ. ಹೆಸರೇ ಗೊತ್ತಿಲ್ಲ, ಅವರು ನೋಡಿಯೇ ಇಲ್ಲ. ಏಕೆಂದರೆ ಎಲ್ಲ ಆಧುನಿಕ ಕಾಲದ ಮಕ್ಕಳು. ಹಾಗೆ ಅವರಿಗೆ ಅದನ್ನು ಪರಿಚಯಿಸುವ ಒಂದು ಕಾರ್ಯಕ್ರಮ ಕೂಡ ಆ ದಿನ ಇತ್ತು. ಮತ್ತು ನಮ್ಮ ಇದೇ ಕಾಲೇಜಿನಲ್ಲಿ ನಮ್ಮ ಪ್ರಿನ್ಸಿಪಾಲ್ರು ಶ್ರೀ ಪುರುಷೋತ್ತಮರವರು ತುಂಬ ಆಸಕ್ತಿ ತೋರಿಸಿ ನಮ್ಮ ಹಿಂದಿನ ಕಾಲದ ಎಲ್ಲ ಈ ಹಳೆಯ ವಸ್ತುಗಳನ್ನೆಲ್ಲ ಅದನ್ನು ಸಂಗ್ರಹಿಸಿ ಒಂದು ಚಿಕ್ಕ ವಸ್ತು ಸಂಗ್ರಹಾಲಯ ಮ್ಯೂಸಿಯಮನ್ನು ಅವರು ಸ್ಥಾಪಿಸಿದ್ದಾರೆ. ಒಳ್ಳೆಯ ಒಂದು ಪ್ರಯತ್ನ. ಅವರಿಗೆ ಒಂದು ಚಪ್ಪಾಳೆ ಕೊಡುವ. ಏಕೆಂದರೆ ಅಂಥ ಒಂದು ಮನಸ್ಸು ಅಥವಾ ಅಂಥ ಒಂದು ಹಾಬಿ ಇರೋದು ಭಾರಿ ಅಗತ್ಯ. ಹಳೆಯ ವಸ್ತುಗಳನ್ನೆಲ್ಲ ಸಂಗ್ರಹಿಸಿ ಮುಂದಿನ ಜನಾಂಗಗಳಿಗೆ, ಈಗ ಇಲ್ಲಿ ಮುಂದೆ ವಿದ್ಯಾರ್ಥಿಗಳು ಬರ್ಬೋದು, ಅವರಿಗೆಲ್ಲ ಪರಿಚಯ ಮಾಡಬೇಕಲ್ಲ, ನಮ್ಮ ಹಿಂದಿನ ಕಾಲ ಹೀಗಿತ್ತು ಅಂತ. ಅದನ್ನು ಅವರು ತುಂಬ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಒಂದು ಸಂತೋಷದ ವಿಷಯ. ಇವತ್ತು ಇಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಬ್ಯಾಂಗ್ಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಘಟಕ ಇದರ ಮೂಡುಬಿದಿರೆ ಇವರ ಜಂಟಿಯ ಸಹಯೋಗದಲ್ಲಿ ಇವತ್ತು ಈ ಜ್ಞಾನೋತ್ಸವ ಮತ್ತು ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀರಾ. ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮವು ನಮ್ಮ ವಿದ್ಯಾರ್ಥಿಗಳಿಗೆ ಅದು ತುಂಬ ಪ್ರಯೋಜನವಾಗಲಿ ಮತ್ತು ಅವರ ಜ್ಞಾನ ಬೆಳೆಯಲಿ ಮತ್ತು ನಮ್ಮ ಪರಂಪರೆಯ ಬಗ್ಗೆ, ನಮ್ಮ ಸಂಪ್ರದಾಯ ಬಗ್ಗೆ, ನಮ್ಮ ಹಿಂದಿನ ಚರಿತ್ರೆ ಬಗ್ಗೆ ಅವರಿಗೆ ಸ್ವಲ್ಪ ಪರಿಚಯ ಸಿಗಲಿ ಅಂತ ಹಾರೈಸ್ತೇನೆ. ಮತ್ತು ಈ ರಸಪ್ರಶ್ನೆಯಲ್ಲಿ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್, ನಿಮ್ಮ ಶುಭ ಹಾರೈಕೆ ಹಾಗೂ ಆಶೀರ್ವಾದಕ್ಕಾಗಿ. ಮುಂದಕ್ಕೆ ಡಾಕ್ಟರ್ ಪುರುಷೋತ್ತಮ KV, ಪ್ರಾಂಶುಪಾಲರು, ಪಾಂಪೆ ಕಾಲೇಜ್ ಐಕಳ, ಅವರು ನಮ್ಮ ಸಮಾರಂಭಕ್ಕೆ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಕರ್ನಾಟಕ ಜಾನಪದ ಪರಿಷತ್ ಮೂಡುಬಿದಿರೆ ಘಟಕ ಹಮ್ಮಿಕೊಂಡಿರುವಂಥ ಜನಪದೋತ್ಸವ ಮತ್ತು ರಸಪ್ರಶ್ನೆ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರು, ನಮ್ಮ ಕಾಲೇಜಿನ ಗೌರವಾನ್ವಿತ ಸಂಚಾಲಕರು ಹಾಗೂ ಈ ಸಮಾರಂಭಕ್ಕೆ ಅನುವು ಮಾಡಿಕೊಟ್ಟಂಥ ರೆವರೆಂಡ್ ಫಾದರ್ ಓಝೋಲ್ಡ್ ಮೊಂತೇರ್ರವರೇ, ಹಾಗೆ ಈ ಕಾರ್ಯಕ್ರಮಕ್ಕೆ ಆಶೀರ್ವಚನ ನೀಡಿರುವಂಥ ಶ್ರೀ ಹರಿನಾರಾಯಣ ದಾಸ ಅಶ್ರಣ್ಣರವರೇ,
ಉದ್ಘಾಟನೆ ಮಾಡಿರುವಂಥ ಶ್ರೀ ಕೆ ಬೋನಾಭಿರಾಮ್ ಉಡುಪರವರೇ, ಈ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಸಕಲ ರೀತಿಯಲ್ಲಿ ಪರಿಶ್ರಮ ಪಟ್ಟಂಥ ಪದ್ಮಶ್ರೀ ಭಟ್ ನಿಡ್ಡೋಡಿಯವರೇ, ಹಾಗೆ ಈ ಕಾರ್ಯಕ್ರಮ ನಿರ್ವಹಣೆ ಮತ್ತು ಸಕಲ ರೀತಿಯಲ್ಲಿ ಸಹಕರಿಸಿದ ಶ್ರೀಮತಿ ಚೇತನ ರಾಜೇಂದ್ರ ಹೆಗ್ಡೆ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಗಣ್ಯರೇ, ಆಹ್ವಾನಿತರೇ, ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಭಾಳ 2 ಪ್ರಮುಖವಾದಂಥ ಭಾಷಣಗಳನ್ನು ನಾವು ಕೇಳಿದ್ದೇವೆ. ತಮ್ಮ ಆಶೀರ್ವಚನದಲ್ಲಿ ಶ್ರೀ ಶ್ರೀ ಹರಿನಾರಾಯಣ ದಾಸ್ ಅಸ್ರಣ್ಣರವರು ಶಾಸ್ತ್ರೀಯ ಮತ್ತು ಜಾನಪದದ ನಡುವಿನ ಬಗ್ಗೆ ಒಂದು ನಮ್ಮಲ್ಲಿ ಚಿಂತನೆಯನ್ನು ಮೂಡಿಸಿದ್ದಾರೆ. ಅದರ ಬಗ್ಗೆ ಒಂದು ಜಿಜ್ಞಾಸೆಯನ್ನು ಹುಟ್ಟುಹಾಕಿ ನಮ್ಮಲ್ಲಿ ಮತ್ತೆ ಬೇರೆ ಬೇರೆ ಆಲೋಚನೆಗಳು ಬರುವ ಹಾಗೆ ಮಾಡಿದ್ದಾರೆ. ಹಾಗೆ ನಮ್ಮ ಸಭಾಧ್ಯಕ್ಷತೆ ವಹಿಸುವಂಥ ರೆವರೆಂಡ್ ಫಾದರ್ ವಸೋಳ್ ಮಂತೇರ್ರವರು ಭಾಳ ಒಂದು ಇಡೀ ಜಾನಪದದ ಸತ್ವದ ಬಗ್ಗೆ ಹೇಳುತ್ತಾ ಜಾನಪದ ನಮ್ಮ ಬದುಕಿನ ಬೇರು ಅನ್ನುವಂಥ ಮಾತನ್ನು ಅವರು ಸೂಚ್ಯವಾಗಿ ಹೇಳಿದ್ದಾರೆ. ಒಟ್ಟು ಇವತ್ತಿನ ಈ ಜಾನಪದ ಕಾರ್ಯಕ್ರಮವನ್ನು ಒಂದು ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಜನಪದರು, ನಮ್ಮ ಹಿರಿಯರು ನಮಗೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನೆನಪಿಸಿಕೊಳ್ಳುವಂಥದ್ದು. ಇವತ್ತು ಜನಪದ ಸಾಹಿತ್ಯ ಸಂಪೂರ್ಣವಾಗಿ ಹೆಚ್ಚು ಸುಮಾರು 90% ದಾಖಲೀಕರಣಗೊಂಡಿದೆ. ಜನಪದ ಅನ್ನುವಂಥದ್ದು ಒಂದು ಜಾತಿ, ಒಂದು ಧರ್ಮ ಅಥವಾ ಒಂದು ಪಂಗಡಕ್ಕೆ ಸೀಮಿತವಾಗಿಲ್ಲ. ಅದು ಪ್ರದೇಶದಿಂದ ಪ್ರದೇಶಕ್ಕೆ ಆಯಾಯ ಸಂದರ್ಭಕ್ಕೆ ಅನುಗುಣವಾಗಿ ರೂಪಿತವಾದಂಥದ್ದು. ನಾವು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜಾತಿಗಳಲ್ಲಿ, ನಮ್ಮ ಧರ್ಮಗಳಲ್ಲಿ ಆಚರಿಸುವಂಥ ಹುಟ್ಟು, ಆಮೇಲೆ ಮದುವೆ, ಸಾವು ಮತ್ತು ಹುಟ್ಟು ಬದುಕಿನ ನಡುವೆ ಆಚರಿಸುವಂಥ ಅನೇಕ ನಮ್ಮ ಸಾಂಪ್ರದಾಯಿಕ ಕಾರ್ಯಕ್ರಮಗಳು ಸಹ ನಮ್ಮ ಜನಪದರು ನಮಗೆ ಬಿಟ್ಟು ಹೋದ ದೊಡ್ಡ ಆಸ್ತಿ. ಅದರಲ್ಲಿ ಸಣ್ಣ ಪುಟ್ಟ ಅದಲು ಬದಲು ಬದಲಾವಣೆಗಳು ನಿರಂತರವಾಗಿ ಆಗ್ತಾ ಇದೆ. ಆದರೆ ಅದರ ಮೂಲ ಸತ್ವವನ್ನು ನಾವೆಲ್ಲ ಉಳಿಸ್ಕೊಳ್ಬೇಕು ಅನ್ನುವ ದೃಷ್ಟಿಯಲ್ಲಿ ಈ ಜಾನಪದ ಪರಿಷತ್ ಇವತ್ತು ಕೆಲಸ ಮಾಡ್ತಾ ಇದೆ. ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ನಮ್ಮ ವಿದ್ಯಾರ್ಥಿಗಳು ಒಂದಷ್ಟು ಫಲವನ್ನು ಪಡ್ಕೊಳ್ಳಿ ಅಂತ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಶುಭ ಹಾರೈಕೆಗೆ ಧನ್ಯವಾದಗಳು ಡಾಕ್ಟರ್ ಪುರುಷೋತ್ತಮ ಕೆವಿ ಇವರಿಗೆ. ನಮ್ಮ ಘಟಕದ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲೆ ಜನಪದ ಪರಿಷತ್ನ ಅಧ್ಯಕ್ಷರು ಪ್ರವೀಣ್ ಕುಮಾರ್ ಕೊಡಿಯಾಲ್ ಬೈಲವರು ಕುಳಿತಲ್ಲಿಂದಲೇ ಅವರ ಶುಭ ಹಾರೈಕೆಯನ್ನು ನೀಡಿದ್ದಾರೆ. ಧನ್ಯವಾದಗಳು ಸರ್. ಮುಂದಕ್ಕೆ ಅಗರಿ ರಾಘವೇಂದ್ರ ರಾವ್, ಅಗರಿ ಎಂಟರ್ಪ್ರೈಸಸ್, ಶ್ರೀಯುತ ಅಗರಿ ರಾಘವೇಂದ್ರ ರಾವ್ ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತನ್ನು ಆಡಲಿಕ್ಕಿದ್ದಾರೆ. ಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ವಂದಿಸಿ, ಈಗಾಗಲೇ ಭಾಷಣವನ್ನು ಮಾಡಿದಂಥ ಹರಿನಾರಾಯಣ ದಾಸ ಅಸ್ರಣ್ಣರು ಅವರಿಗೆ ವಂದಿಸಿ, ಇಂದಿನ ಅಧ್ಯಕ್ಷರಾದಂತಹ ಓಸ್ವಾಲ್ಡ್ ಮೊಂತೇರೋ ಅವರಿಗೆ ಕೂಡ ವಂದಿಸ್ತಾ, ಭಾಳ ಕಷ್ಟ, ಎಲ್ಲರೂ ಮಾತಾಡಿಯಾಗಿದೆ, ಮಾತಾಡಲಿಕ್ಕೆ ಎಲ್ಲ ವಿಷಯವನ್ನು ಹೇಳಿ ಆಗಿದೆ. ಹಾಗಾದರೆ ಏನು ಹೇಳೋದು, ಏನು ಮಾಡೋದು ಅಂತ ಹೇಳುವಂಥದ್ದು ಪ್ರಶ್ನೆ. ಹಾಗಾದರೆ ಅಲ್ಲಿ ಏನು ಉಳಿದಿದೆ ಅದನ್ನು ಮಾತ್ರ ನಾವು ತಗೊಳ್ಬೋದು ಅಂಥೇಳಿ ನಾನು ಯೋಚನೆ ಮಾಡ್ತೇನೆ. ಜಾನಪದ ಇದಕ್ಕೆ ಒಂದು ವಿಶೇಷವಾದಂಥ ಶಕ್ತಿ ಇದೆ. ಅದಕ್ಕೆ ನಾನು ಹೇಳೋದೇನಂತ ಹೇಳಿದರೆ, ಅವರೆಲ್ಲ ಮಾತಾಡಿದ ಅದೆಲ್ಲ ಶಾಸ್ತ್ರೀಯ ಜಾನಪದ ಎಲ್ಲ ಆದರೂ ಅದರ ಶ್ರೇಷ್ಠತೆ ಬಗ್ಗೆ ಹೇಳಲಿಕ್ಕೆ ನಾನು ನಮ್ಮ ಅಜ್ಜನ ಉದಾಹರಣೆಯನ್ನೇ ತಗೊಳ್ತೇನೆ. ಅಗರಿ ಶ್ರೀನಿವಾಸ ಭಾಗವತರು ಅವರು ದೇವಿ ಮಾತ್ಮೆ ಪ್ರಸಂಗವನ್ನು ಬರೆದಿದ್ದಾರೆ. ಅದು ಗಿನ್ನಿಸ್ ರೆಕಾರ್ಡ್ ಆಗಿದೆ. ಗಿನ್ನಿಸ್ ಅಂದರೆ ಅದು ಜಾನಪದದ ಶಕ್ತಿ, ಅದು ಯಕ್ಷಗಾನದ ಶಕ್ತಿ. ಅಂದರೆ 3 ಲಕ್ಷ ಒಂದು ಪ್ರಯೋಗ ಆದರೆ ಅದರ ಸೆಕೆಂಡ್ ಯಾವುದೋ ಒಂದು ಕಾವ್ಯ ಅದರ ಅರ್ಧದಷ್ಟು ಇಲ್ಲ. ಅಂದರೆ ಅಷ್ಟು ಶಕ್ತಿ ಈ ಒಂದು ಜಾನಪದ ಕಲೆಗೆ ಇದೆ. ಇನ್ನೊಂದು ನಾನು ಉದಾಹರಣೆ ಕೊಡ್ತಾ ಇದ್ದೇನೆ. ನಮ್ಮದು ಕಾಂತಾರ ಫಿಲ್ಮು, ಅದು ಕೂಡ ಒಂದು ಫಿಲ್ಮ್ ಆದಾಗ ಅದು ಗೊತ್ತಿಲ್ಲ, ಅದರ ಹಿಂದೆ ಅದು ಪ್ರಸಿದ್ಧಿ ಪಡೀತು, ಎಲ್ಲ ಪಡೀತು, ಹೌದು. ಆದರೆ ಅದರ ಶಕ್ತಿ ಜಾನಪದ. ಆ ಒಂದು ಜಾನಪದ ಶಕ್ತಿಯಿಂದಲೇ ಇಡೀ ಜಗತ್ತು ಆ ಒಂದು ಕಾಂತಾರ ಫಿಲ್ಮನ್ನು ನೋಡಬೇಕಾಯಿತು, ಅದನ್ನು ನೋಡಿತು ಮತ್ತು ಹೊಗಳಿತು. ಹಾಗಾದರೆ ಅದರಲ್ಲಿ ಶಕ್ತಿ ಎಲ್ಲಿತ್ತು, ಅಲ್ಲಿವರೆಗಿತ್ತು, ಇಷ್ಟು ಕರೆ. ಆದರೆ ಅದನ್ನು ಯಾರು ತಗೊಂಡು ಹೋಗ್ತಾರೆ ಅವರಿಗೆ ಆ ಶಕ್ತಿ ಬಂತು. ಹಾಗೆ ಆ ಜಾನಪದ ಕಾಂತಾರ ಫಿಲ್ಮ್ ಆದ ಕೂಡಲೇ ಇಲ್ಲಿನ ವಿದ್ಯಾರ್ಥಿಗಳು, ಅಲ್ಲಿದ್ದು ನಮ್ಮ NITಗೆ ಒಂದು ಘಟನೆ ನನಗೆ ತುಂಬ ನೆನಪಿಗೆ ಬರ್ತಾ ಉಂಟು. ಅಲ್ಲಿ ಒಂದು ಕೋಲ್ ಆಗ್ತಾಯಿತ್ತು, ಪ್ರತಿ ವರ್ಷವೂ ಆಗ್ತದೆ.
500 ಜನ ಸಹ ಆಗ್ತದಷ್ಟೇ. ಆಗ ಅಲ್ಲಿಯ NITಗೆ ವಿದ್ಯಾರ್ಥಿಗಳೆಲ್ಲ ಎಲ್ಲ ಅಲ್ಲಿನ ಕಮಿಟಿಯವರಿಗೆ ಅರ್ಚಕರಿಗೆ ಫೋನ್ ಮಾಡಿ, ಸರ್ ನಾವು ಈಗ ಬರ್ತೇವೆ ಕೋಲಕ್ಕೆ, ನಮಗೆ ಒಂದು ಟಿಕೆಟ್ ರಿಸರ್ವ್ ಮಾಡಿ ಅಂತೇಳಿ. ಕೋಲದಲ್ಲಿ ಟಿಕೆಟ್ ರಿಸರ್ವ್ ಮಾಡುವಂಥ ಸಂದರ್ಭವೇ ಇಲ್ಲ. ಅಂದರೆ ವಿದ್ಯಾರ್ಥಿಗಳಿಗೆ ಕೂಡ ಅಂದರೆ ಜಾನಪದವನ್ನು ನಾವು ತೊಡಗಿಸಿದಾಗ ಎಲ್ರಿಗೂ ಆಸಕ್ತಿ ಮೂಡ್ತದೆ, ಅದು ಏನು 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 ಅಂತೇಳಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಕೂಡ ಇಲ್ಲಿ ತುಂಬ ನೀವು ಕಲಿಬೇಕಾಗಿದೆ. ಒಂದು ಬಾಂಬೆ ಕಾಲೇಜಿನ ಪ್ರಾಂಶುಪಾಲರು ಅನಂತರ ಅದರ ಆಡಳಿತದವರು ಇದನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಏನಿದೆ ಅಂತೇಳಿ ತಿಳಿಯುವಂಥ ಒಂದು ಅವಕಾಶ ಇಲ್ಲಿನ ವಿದ್ಯಾರ್ಥಿಗಳಿಗೂ ಕೂಡ ಅದು ಇದೆ. ಅದರೆಲ್ಲರಿಗೋಸ್ಕರವಾಗಿಯೇ ಜಾನಪದ ಅಕಾಡೆಮಿ ಅಂದರೆ ನಮ್ಮ ಪದ್ಮಶ್ರೀ ಭಟ್ ಅವರು ಹೇಳಲೇಬೇಕು, ಅವರ ಕೊಡುಗೆ. ಅವರು ಸುಮ್ಮನೆ ಇರ್ತಾರೆ. ಅಂದರೆ ಅವರ ಹತ್ರ ಒಂದು 200-250 ಮಕ್ಕಳಿದ್ದಾರೆ. ಅದು ದೊಡ್ಡ ಕೆಲಸ ಯಾವಾಗಲೂ. ಯಾಕೆ ಹೇಳಿದರೆ ನಾನು ಅದನ್ನು ಯಾಕೆ ಹೇಳ್ತಾರೆ ಅಂತಂದರೆ ಅವರಿಗೆ ಜಾನಪದ ಕಲೆಯನ್ನು ಪರಿಚಯ ಒಂದು ಬೇರೆ ಬೇರೆ ವೇದಿಕೆಯ ನಿರ್ಮಾಣ ಮಾಡ್ತಾ ಇರುವವರು ಪದ್ಮಶ್ರೀ ಭಟ್. ಯಾಕೆ ಅವರಿಗೆ ಎಲ್ಲ ಕಡೆ ಫಂಕ್ಷನ್ ಆಗಿ ಬೇರೆ ಬೇರೆ ಕಾರ್ಯಕ್ರಮ ಕೊಟ್ಟು ನಮಗೆ ವಿದ್ಯಾರ್ಥಿಗಳಿಗೆ ಸಹ ಗೊತ್ತು. ನಾನು ಕೂಡ ಗೋವಿಂದಾಸ್ ಕಾಲೇಜಲ್ಲಿ ಇರುವಾಗ ಇನ್ನೊಂದು ಜಾನಪದ ಶ್ರೇಷ್ಠತೆ ಇದೆ. ನಮಗೆ ಪ್ರೈಸ್ ಬರಬೇಕು ಅಂತ ಇರ್ತದೆ. ಪ್ರೈಸ್ ಬರಬೇಕು ಅಂತ ಇದ್ದರೆ ಒಂದ ಕೋಲ ಮಾಡಬೇಕು, ಅಥವಾ ಇಲ್ಲದಿದ್ದರೆ ಯಕ್ಷಗಾನ ಹಾಕಬೇಕು, ಇಲ್ಲರ ಮಹಿಷಾಸುರ ಹಾಕಬೇಕು, ಆಗಲೇ ಅದು ಪ್ರೈಸ್ ಹೊಡೆಯುವುದು. ಅಂದರೆ ಅದು ಎಲ್ಲ ಇದರಲ್ಲೂ ಎದ್ದು ಕಾಣುವಂಥದ್ದು ಆ ಜಾನಪದ ಕಲೆ. ಹಾಗಾಗಿ ಇದಕ್ಕೆ ಒಂದು ವಿಶೇಷವಾದ ಶಕ್ತಿ ಇದೆ. ಅದರ ಒಂದು ಅಧ್ಯಕ್ಷರು ಕರ್ನಾಟಕದಿಂದ ಅಥವಾ ಅದರ ಬೇರೆ ಬೇರೆ ರೀತಿಯ ಇಲ್ಲಿನ ಮೂಡಬಿದ್ರೆ ಘಟಕದಿಂದ ಮಾಡ್ತಾ ಇದ್ದಾರೆ. ಅನಂತರ ಪದ್ಮಶ್ರೀ ಭಟ್ ಅವರು ಇದರೊಂದಿಗೆ ಸುಮಾರು ನಮ್ಮ ಕಲಾವಿದರಿಗೆ ಏನಂತ ಹೇಳಿದ್ರೆ ಅಲ್ಲಿನ ಏನು ಬರ್ತದ ಅದನ್ನು ಸುಮಾರು 90 ಲಕ್ಷದವರೆಗೂ ಕೂಡ ಅದನ್ನು ನೀಡಿ ಆ ರೀತಿಯಲ್ಲೂ ಕೂಡ ಸೇವೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೂ ಕೂಡ ಇದಕ್ಕೊಂದು ಅವಕಾಶವನ್ನು ಅವರು ಸೇರಿಕೊಂಡು ಈ ಒಂದು ಜಾನಪದ ಈ ಒಂದು ಇದಕ್ಕೆ ಅರ್ಥಪೂರ್ಣವಾದ ಆಚರಣೆಯನ್ನು ಅಲ್ಲಲ್ಲಿ ಮಾಡಿದಾಗ, ಎಲ್ಲ ಒಂದು ಕಡೆ ಮಾಡೋದಲ್ಲ, ಎಲ್ಲ ಕಾಲೇಜುಗಳನ್ನು ಸೇರಿಸಿಕೊಂಡು ಮಾಡಿದಾಗ ಅದು ಖಂಡಿತವಾಗಿಯೂ ಬೆಳೀತದೆ. ಏನು ನಮ್ಮ ಜಾನಪದದ ಅಧ್ಯಕ್ಷರಿದ್ದಾರೆ, ಅದರ ಸದಸ್ಯರಿದ್ದಾರೆ, ನಾನು ಕೂಡ ಅದರಲ್ಲಿ ಇದ್ದುಕೊಂಡಿದ್ದ ಕಾರಣ ಈ ಒಂದು ಜಾನಪದ ಕಲೆ ಬೆಳೀಲಿ, ಅದರಿಂದ ಎಲ್ರಿಗೂ ಕೂಡ ನಮ್ಮ ಜೀವನಕ್ಕೆ ಅದು ಏನು ಈಗ ನಾವು ದೀಪ ಬೆಳಗಿಸಿದ ಹಾಗೆ ಅದು ಎಲ್ಲರ ಜೀವನಕ್ಕೆ ಪ್ರಚೋದನೆ ಆಗಲಿ, ಒಂದು ಉತ್ತಮ ನಾಗರಿಕ ಆಗಲಿಕ್ಕೆ ಅದರಿಂದ ಸಾಧ್ಯ ಆಗಲಿ ಅಂತೇಳಿ ಶುಭ ಹಾರೈಸ್ತಾ ನನ್ನ ಈ ಅವಕಾಶಕ್ಕಾಗಿ ವಂದಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್ ನಿಮ್ಮೆಲ್ಲರ ಸಹಕಾರಕ್ಕೆ. ಅದರಲ್ಲೂ ನಾನು ಒಂದು ವಿಷಯ ಹೇಳಲೇಬೇಕು. ಶ್ರೀಯುತ ಅಗರಿ ರಾಘವೇಂದ್ರ ರಾವ್ ಅವರು ಪ್ರತಿಯೊಂದು ಕಾರ್ಯಕ್ರಮ ಏನೇ ಮಾಡಲಿ ಅದರ ಪ್ರೈಸಿಗೆ ಅವರೇ ಕಾರಣ. ಯಾಕಂದರೆ ಯಾವುದಕ್ಕೂ ಅವರಿಗೆ ಕೇಳಲಿಕ್ಕಿಲ್ಲ ಎಷ್ಟು ಪ್ರೈಸು ಬೇಕು ಅಂತ. ಅದು ನಾವು 10 ಹೇಳಿದರೆ ಅವರು 15 ಕೊಡ್ತಾರೆ, 15 ಹೇಳಿದರೆ 20 ಕಳಿಸ್ತಾರೆ. ಇವತ್ತು ಕೂಡ ಅವರೇ ಅವರ ಕಾರಲ್ಲಿ ಹಾಕ್ಕೊಂಡು ಪ್ರೈಸನ್ನು ಇಲ್ಲಿ ತನಕ ತಂದಿದ್ದಾರೆ. ಅದು ನಿಜವಾಗಿ ಎಲ್ಲರಿಗೆ ಬರಲಿಕ್ಕಿಲ್ಲ. ನಾವು ಬೇಡಿ ಕೇಳಿ ಇದ್ದರೂ ಕೆಲವರಿಗೆ ಅಂದರೆ ಕೊಡಲಿಕ್ಕೆ ಸ್ವಲ್ಪ ಇದಾಗ್ತದೆ. ಇದ್ದವರಿಗೆ ಕೊಡಬೇಕು ಅನ್ನುವ ಆ ಮನಸ್ಸು ಅದು ದೇವರು ಕೊಡೋದು. ಅಂಥವರಿಗೆ ದೇವರು ಇನ್ನಷ್ಟು ಆರೋಗ್ಯ ಐಶ್ವರ್ಯ ನೀಡಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತಿದ್ದೇವೆ. ಇದೀಗ ನಾವೆಲ್ಲರೂ ಕಾತರದಿಂದ ಕಾಯುತ್ತಿರುವ ದಿಕ್ಸೂಚಿ ಭಾಷಣ. ಜನಪದವೆಂದರೆ ನಮ್ಮ ಮಣ್ಣಿನ ವಾಸನೆ, ನಮ್ಮ ಪೂರ್ವಜರ ಜ್ಞಾನ ಭಂಡಾರ, ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಜೀವಾಳ. ಹಾಗಿರುವಾಗ ನಮ್ಮ ತುಳು ಭಾಷೆ ಉಳಿಬೇಕು, ಬೆಳಿಬೇಕು. ಅದು ಯಾವತ್ತೂ ಹಿಂದೆ ಹೋಗಬಾರ್ದು, ಅದು ಯಾವತ್ತೂ ಅಲ್ಲಿಗೆ ನಿಂತ ನೀರಾಗಬಾರ್ದು ಅಂತ ಹೇಳಿ ಅವಿರತ ಶ್ರಮಿಸುತ್ತಿರುವ ನಮ್ಮ ಡಾಕ್ಟರ್ ರಾಜೇಶ್ ಆಳ್ವ ಬದಿಯಡ್ಕ ತುಳು ವರ್ಲ್ಡ್ ಫೌಂಡೇಶನ್ ಇವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಅದೇ ರೀತಿ ಶ್ರೀಯುತ ಅಸ್ರಣ್ಣರು ಈಗ ತೆರಳಲಿದ್ದಾರೆ ಇಲ್ಲಿಂದ. ಧನ್ಯವಾದಗಳು ಸರ್ ನಿಮಗೆ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಅದೇ ರೀತಿ ಗಣ್ಯರು ಒಂದು ಡಾಕ್ಟರ್ ರಾಜೇಶ್ ಆಳ್ವರ ಭಾಷಣ ಕೇಳಬೇಕು ಅಂತ ಅನ್ನಿಸಿದವರು ಕೆಳಗೆ ಕೂತು ಕೇಳ್ಬೋದು, ಇಲ್ಲಂತಾದರೆ ವೇದಿಕೆಯಲ್ಲೇ ಇರ್ಬೋದು. ಏನೇ ಅದು ತಿಳಿದು ಮಾಡಿದ್ದು, ಯಾಕಂದರೆ ಅನಿವಾರ್ಯತೆಯ ಕಾರಣದಿಂದಷ್ಟೇ. ಹಾಗಾಗಿ ಕ್ಷಮೆ ಇರಲಿ. ಮಾತಾ ಜನಪದ ಚಿಂತಕೆರೆಗೆ ಈ ಒಂಜಿ ಪೊರ್ಲಕಂಠದ ಲೇಸಿಗೆ ಏನು ಮೋಕೆಡು ಕೊಡೋರ ಎದ್ಕೊನುವೆ. ಪಂಪೆ ಈ ಸ್ಕೂಲದ ರೆವರೆಂಟ್ ಫಾದರ್ ಐನ ಒಸ್ವಲ್ ಮೊಂತೇರೋ, ಅವಲೇಕ ಹರಿನಾರಾಯಣ ಅಸ್ರಣ್ಣರು, ಭವನರಾಮ್ ಉಡುಪೇರು, ಕಾಲೇಜಿದ ಪ್ರಿನ್ಸಿಪಾಲರು ಮಾತೆರ್ಲ ಮಸ್ತ್ ಜನಪದದ ಬಗ್ಗೆ ಮಸ್ತ್ ಪಾತೆರಿಯರು. ನನ್ನ ಸತ್ಯ ಪಂಡ ಜನಪದದ ಬಗ್ಗೆ ಪಾತೆರ್ರೆ ಮಸ್ತ್ ವಿಷಯದ ಇಜ್ಜಿ
ಅಂಡ ನಮ್ಮ ನಂಗೆ ಆಲೋಚನೆ ಮನ್ಪೊಲಿ ಜನಪದ ಪಂಡ ದಾದ ಅಂದು ಕನ್ನಡ ತುಳು ಬರ್ಪುಣತೆ ಮಂತ್ರಿಲ್ಲ ಅದು ಕನ್ನಡ ಬರ್ತಾರಡ ತುಳು ಕಲಿಯೈತಿ ಎಲ್ಲರೂ ತುಳು ಕನ್ನಡ ಬೇಕಂತ ಹೇಳುವವ್ರಿಗೆ ಐತಿ ಇಲ್ಲ ಅದು ಒಂದು ಅಲ್ಲ ತುಳು ಅರ್ಥ ಆಗ್ತಲ್ಲ ಸರ್ ಓಕೆ ತುಳು ಕನ್ನಡದಲ್ಲಿ ಮಾತಾಡ್ತೀನಿ ತೊಂದರೆ ಇಲ್ಲ. ಈ ಮಣ್ಣಿಗೆ ಅವು ಜನಪದ ಪಣ್ಣಾಗ ತುಳುವೇ ಸೂಟಾಪು ಅಪ್ಪ ಅಂಚೆ ಬಣ್ಣ ತುಳುಟೆ ಆಯ್ತು ಯಾನು ಇಂಗ್ಲೀಷ್ ಕನ್ನಡ ಪೂರ ಮಿಕ್ಸ್ ಮಲ್ತು ಪಾತಿರ್ವೆ ತೊಂದರೆ ಹೆಚ್ಚಿ ಆಂಡಲ್ಲ ಜನಪದ ಪಂಡ ದಾದ ಎಂಚಿನ ಆದುಪ್ಪು ಜನಪದ ಪಂಡ ನಮ್ಮ ಉಳ್ಳ ಇಡೊಂಜಿ ಕ್ವಶನ್ ಪಡ್ಕ ಪಂಡ ಸುರೂಟದ ನಮ್ಮ ಆಲೋಚನೆ ಹಲೋ ಸುರೂಟದ ನಮ್ಮ ಆಲೋಚನೆ ಮಲ್ಪೊಡಗಿನೆ ಜನಪದ ಏರಿಡ ದುಂಬುಡ್ದು ಬುಕ್ಕಲ್ಲ ಜನಪದ ಚಿಂತನೆಯಲ್ಲೂ ಬರೋಡಂಡ ಅಕ್ಲೆಡೊಂಜಿ ಸ್ವಭಾವ ಎತ್ತಂಡಿ ಆ ಸ್ವಭಾವ ದಾದ ಪಂಡಂಡ ಅಕ್ಲೆಗೆ ಈ ಜಗತ್ತಿನ ತೂಣಗ ಕುತೂಹಲ ಹೊಂದಿತ್ತಂಡು ಅದ್ಭುತಗುಲ ಹೊಂದಿತ್ತಂಡು ರೈಟ್ ಇಂದು ಎಂಚಿನ ದಾದ ಅವು ಎಂಚಿನ ಪನ್ಪುನ ಚೋದ್ಯಗಳು ಬರೋಂದಿತ್ತಂಡು ಕ್ವಶನ್ಗಳು ಬರೋಂದಿತ್ತಂಡು ಅಂದಾತ ಅಪ್ಪ ಆ ಒಂಜಿ ಸ್ವಭಾವ ಇನಿ ನಮ್ಮಡ ಉಂಡ ಐಕ್ ತುಳುಟು ವೈವಾಟ್ ಪಂಡೊಂದಿತ್ತೇರು ವೈವಾಟ್ ಇಂಗ್ಲೀಷ್ ಇಡು ಪನ್ಪೇರು ಅದ ನಮ್ಮ ವೈಗೆ ಏನೊಂದಿತ್ತ ವಾಟ್ಗೆ ಏನೊಂದಿತ್ತ ರೈಟ್ ವೈಗೆ ಏನೊಂದಿತ್ತ ವಾಟ್ಗೆ ಏನೊಂದಿತ್ತ ನಿಕ್ಲೆನ ವೈವಾಟ್ ಸರಿಯಾಂಡ ಹವು ಎಂಚ ಅಂದು ಅವು ಖಂಡಿತ ಅತ್ಲ ಸರಿಯಾಪುಂಡು ಐಕ್ ನಮ್ಮ ಸುರೂಕಾದ ವೈ ಒಂದು ಬೋರ್ಡ ಫಸ್ಟ್ ಆಲೋಚನೆ ಮಲ್ಪಡು ಜನಪದ ಬೋರ್ಡ ಪಕ್ಕಡೆ ಈ ಮೀಟಿಂಗ್ ಮಲ್ತದ ಈತ ಕಾರ್ಯಕ್ರಮದ ರಸಪ್ರಶ್ನೆ ಮಲ್ತದ ಅದಾಂಡ ಪ್ರಯೋಜನ ಉಂಡ ಒಂದು ಬೋರ್ಡ ಹಲೋ ಬೋರ್ಡ ನಿಕ್ಲೆ ಪಾತ್ರ ಜನ ಬಗ್ಗೆ ಯಾಂದ ಪಾತ್ರ ನಂದದ್ದು ಪಣ ಯಾನ್ ನಿಕ್ಲೆಗೆ ಸ್ಪೀಚ್ ಕೊರ್ರೆ ಬತ್ತ ನಿಕ್ಲನೇ ಹಿಡ್ದು ಪಂಡ ಜನಪದ ಪಂಡ ಅವು ನಿಕ್ಲೆಡ ಎಂಚಿನ ಉಂಡು ಅಯ್ಯನಿ ಯಾನ್ ಗೆತ ನೋಡು ನಿಕ್ಲು ಪಂಡ ಏರು ಈ ಪ್ರಕೃತಿ ಅಪ್ಪ ಜನಪದ ಪಂಡ ಈ ಪ್ರಕೃತಿ ಎಂಚಿನವೋ ಉಂಡು ಅವು ನಂಗೆ ಗೊತ್ತು ಪೂಜಿ ಅವು ನಮ್ಮ ಮೈಂಡ್ ಪೂಜಿ ದಾದ ಅಂದೇ ಗೊತ್ತು ಪೂಜಿ ಐದವರ ಪ್ರಕೃತಿದೊಟ್ಟಿಗೆ ನಮ್ಮ ಚೋದ್ಯಗಳನ್ನು ಮಲ್ಪಡು ವಹಿವಾಟು ಮಲ್ಪಡು ನಿಕ್ಲು ವಾಟ್ ನಿಕ್ಲು ನಮ್ಮ ಮಾತೆರ್ಲ ವಹಿವಾಟು ಪ್ರಕೃತಿದೊಟ್ಟಿಗೆ ಮಲ್ಪುನಾಗ ಈ ಜಗತ್ತಿಗೆ ಎಂಚ ಬದುಕೊಡೊಂದು ಪನ್ಪುನ ಒಂಜಿ ಆಲೋಚನೆ ಬರ್ಪುಂಡು ಆ ಆಲೋಚನೆದ ರೀತಿಯೇ ಅವು ಜನಪದ ಅಂತ ಪನ್ಪೇರು ಜನಪದ ಪಂಡ ಅವೊಂಜಿ ಡ್ಯಾನ್ಸ್ಗೆ ಸೀಮಿತ ಆತು ಒಂಜಿ ನಾಟ್ಯಗೆ ಸೀಮಿತ ಆತು ಅವೊಂಜಿ ಜೀವನ ಪದ್ಧತಿ ಅವೊಂಜಿ ಜೀವನ ಪದ್ಧತಿ ಆ ಜೀವನ ಪದ್ಧತಿಗೆ ಏಪ ನಮ ಬರ್ಪನ ಅಪಗ ಮಾತ್ರನೇ ಒಂಜಿ ಜನಪದ ಪಂಡ ದಾದ ಅಂದ್ರೆ ನಂಗೆ ಅರ್ಥ ಇರೋ ಸಾಧ್ಯ ಪುಂಡು ಇದ್ದಿನ ಖಂಡಿತವಾದ್ಲ ಜನಪದ ಪಂಡ ಈತೆ ಪಂಡ ಅವು ಎಂಕ್ಲ ಎಲ್ಲಿಯಪ್ಪನಗರ ಜನಪದ ಪಂಡ ಭಾಗ್ಯದ ಬಲೆಗರ ಎಲ್ಲೋ ಜೋಗಪ್ಪ ನಿನ್ನಾರ ಮನೆ ಅಡೆ ಮುಗಿ ನಾವು ಎಂಕ್ಲ ಜನಪದ ಅಂದರೆ ಇನ್ನೊಂದಿತ್ತು ಆತಿ ಅಂಡ ಜನಪದ ಬಗ್ಗೆ ನಮ್ಮ ಅಧ್ಯಯನ ಮಲ್ಪುನಾಗ ಮಲ್ತದು ಪೋನಾಗ ದಾದಾಪುಡು ಪಂಡ ಈ ಜಗತ್ತದ ಸೃಷ್ಟಿ ಪಂಡ ನಂಗೆ ಕಲ್ಪನೆಗೆ ಮೀರಿಯರ ಸಾಧ್ಯ ಕಲ್ಪನೆ ಹಿಡಿದು ಮೀರಿದು ಈ ಜನಪದದ ಸಬ್ಜೆಕ್ಟ್ಗಳು ನಂಗೆ ಉಂಡು 10 PhD ಮನ್ಪಲಿ ಎತ್ತು ಬೋರ್ಡನ್ನು ಮಲ್ಪಲಿ 10 ಸಾಗರ ಜನಪದ ಪಂಡ ಪುರಾಣ ಅಂದ ಪನ್ಪ ನಮ್ಮ ಪುರಾಣ ಪಂಡ ಜನಪದರ ಬದುಕಿನ ರೀತಿನ ಕತೆತ್ತ ರೂಪಡು ತೊಜಿಪಾಯಿನವೇ ಪುರಾಣ ನಮ್ಮ ದೇವೇದಿರು ಆತ ಇಂದ್ರೆ ದೇವಿ ಮಹಾತ್ಮೆ ಯಕ್ಷಗಾನ ಪುರಾಣ ಆತವು ಅಣ್ಣ ಆ ದೇವಿ ಮಹಾತ್ಮೆ ಆಪುನೆ ನಮ್ಮ ಶರೀರದೊಳಗಿಡ ಆಪುನ ಜನ ಘಟನೆಗಳು ಮಾತ್ರ ಈ ದೇವಿ ಮಹಾತ್ಮೆ ಯಕ್ಷಗಾನ ನಿಕ್ಲಿಗೆ ತೂಯರ ಆಪುನು ಅಂಚಿತ್ತಿನ ನಮ್ಮ ಶಾರೀರಿಕವಾಯಿನ ನಮ್ಮ ಸಾಮಾಜಿಕವಾಯಿನ ಕಲಕಲಿನ ಜನಪದರ ಬದುಕಿನ ರೀತಿನ ಬರೈನ ಒಂಜಿ ಸಿಸ್ಟಮ್ ಒಂಜಿ ವಿಶೇಷ ಅವು ಪುರಾಣ ಕಥೆಗಳು ಅವು ಪುರಾಣ ಪಂಡದಾದ ಅವಳ ಜನಪದ ಮಹಾಭಾರತ ಜನಪದನ ಪುರಾಣ ಏಪಾಯಿನಿ ದುಂಬು ಮಹಾಭಾರತ ಜನಪದ ಆದಿತ್ತಿಂದು ಗೊತ್ತಾಡತ ವ್ಯಾಸರು ಪರೀಕ್ಷಿತಗ ಪನ್ಪುನಾಡೆ ಮುಟ್ಟ ಅವು ಜನಪದ ಬುಕ್ಕ ಐನು ಬರೆಯರು ಇಂಚನೆ ಬರೆಯರು ರಾಮಾಯಣ ಜನಪದನ ಪುರಾಣನ ವಾಲ್ಮೀಕಿ ಬರೆಪುನಾಡೆ ಮುಟ್ಟ
ಅವು ಜನಪದ ಇನ್ನಿಲ್ಲ ಜನಪದ ರಾಮಾಯಣ ಉಂಡು ಜನಪದ ರಾಮಾಯಣ ತುಳುಟ್ಲು ಉಂಡು ಕನ್ನಡಲು ಉಂಡು ಐಟೆ ಕಥೆನೇ ಬೇತೆ ಐಟೆ ಜನಕ ಮಹಾರಾಜಗೆ ಏರು ಪಂಡ ಅವ್ರಿಗೆ ಬೆಸ್ತಿ ಆ ಬೆಸ್ತಾಗ ಒಂಜಿ ಪೊಣ್ಣು ಬಾಳೆ ತಿಕ್ಕೊಂಡು ಆ ಪೊಣ್ಣು ಬಾಳೆ ಓಡೋಡು ಬರ್ಕೊಂಡು ಒಂಜಿ ನೆಟ್ಟು ಒಂಜಿ ಕಡಲಿಡು ಒಂಜಿ ಪೆಟ್ಟಿಗೆ ತಿಕ್ಕೊಂಡು ಆ ಪೆಟ್ಟಿಗೆ ತಿಕ್ಕಿನ ಈ ಬಾಳೆನು ಆಯ ಸಾಂಕು ದಟ್ಟಿಗೆ ದಾದಾಪಣ್ಣು ಪಂಡ ಅಲ್ಪ ಒಂಜಿ ಗಿಡಿ ದಿನವಲ್ಲ ಬರ್ತದೆ ಊರ್ದಾಕಲೆ ಉಪದ್ರ ಕೊರ್ಪುಣೆ ಮಲ್ಲ ಒಂಜಿ ಗಿಡಿ ಅವಾಗ ಏರಿಗೆಲ್ಲ ಇನ್ನು ಪತ್ತರ ಹಾಪುಜಿ ಕೆರ್ರೆಲ್ಲ ಹಾಪುಜಿ ಒಂಜಿ ಆಜ್ಞೆ ಹೊರಡಿ ಸಭೆ ಏರು ಈ ಗಿಡಿನ ಕೆರ್ಪೇನ ಆಯಿಗೆ ಎನ್ನ ಮಗಲ ಎನ್ನ ಮದ್ ಮೇಲೆ ಕೊರ್ಪೇನು ಒಂಜಿ ದಿನ ತತ್ತದ ಲಕ್ಷ್ಮಣೆ ಬರೋ ಒಂದು ಉಪ್ಪು ಅಡಿಗೆ ಲಕ್ಷ್ಮಣೆ ಬತ್ತನಾಗ ಆ ಗಿಡಿನ ಆಯ್ಕೆ ಕೊಡಪ್ಪರೆ ಬರ್ಕೊಂಡು ಏನು ಕೆರ್ಪೆ ಅಪ್ಪ ಏರಿಯ ಮದ್ ಮೇಲೆ ತಗೋ ಸೀತೆನ ಏರಿಯ ಮದ್ ಮೇಲೆ ತಗೊರೋಡು ಲಕ್ಷ್ಮಣ ಮದ್ ಮೇಲೆ ತಗೊರೋಡು ಅವಾಗ ಆ ಪೊರತುಡು ಲಕ್ಷ್ಮಣ ಪನ್ಪೆ ಯಾನ್ ಅತ್ತೆ ಎನ್ನ ಅಣ್ಣೆ ಒಳ್ಳೆ ಎನ್ನ ಅಣ್ಣಗೆ ಮದ್ನೆ ಹೋಗಿ ಯಾನ್ ಮದ್ನೆ ಹಾಕೊಂಡು ಒಂದು ಅಂಚ ಸೀತೆನು ರಾಮಗೆ ಮದ್ಮೆ ಹಾಕೊಂಡು ಅಂಚ ಪಂಡದ ಆಯ ರಾಮನ ವಿತ್ತದ ಮೋಕೆಡು ಬತ್ತು ಈ ಜನಪದ ಕಥೆ ರಾಮನ ವಿತ್ತದ ಆಯನ ಕಮಿಟ್ಮೆಂಟ್ ಉಂಡು ಎರಡ ಸೀತೆಯನ್ನು ಸಂರಕ್ಷಿಸುವ ಆ ಕಮಿಟ್ಮೆಂಟ್ ಮಿತ್ತು ಸೀತೆನೊಟ್ಟಿಗೆ ಆಯ ಪೋಪುನು ಪಂಡ ಆ ಜನಪದ ಸಂಕಲ್ಪ ಕಥೆಕ್ಕಲ್ವರು ಏತ್ತು ಪೊರ್ಲುಡುಂಡು ಅವಧಿಗ ಜನಪದ ಮಹಾಭಾರತದ ಜನಪದ ಉಂಡು ಪೂರ ಕಥೆಕ್ಲ ಜನಪದ ಉಂಡು ಆ ಜನಪದ ಏಪ ಅವು ಐನು ಬದಲು ಮಲ್ತದು ಐನು ಒಂತೆ ವ್ಯತ್ಯಾಸ ಮಲ್ತದು ನಮ್ಮ ಜನಕ್ಲೆ ಕೊರಪನ ಅವಾಗ ಅವು ಪುರಾಣ ಹಾಕೊಂಡು ಅವು ಆಧುನಿಕತೆಗೆ ಬರ್ಕೊಂಡು ರೈಟ್ ಹಲೋ ಸರಿ ಆತ ಅಪ್ಪ ಜನಪದ ಬಣ್ಣದಾದ ಪುರಾಣ ಸುರುವ ಜನಪದ ಸುರುವ ಪುರಾಣ ಸುರುವ ಜನಪದ ಸುರು ದಾಯಿಗೆ ಪಂಡ ನಮ್ಮ ಜನಪದನ ಓಲು ಆಲೋಚನೆ ನಿಕ್ಲೆ ಪುರಾಣ ಹೊಡೆದು ಜನಪದನ ತುಯ್ಯರ ಆಪುಜ್ ಹೋಮೋಸೇಪಿಯನ್ಸ್ ಕಾಲಘಟ್ಟರ್ದು ಪಂಡ ನರಮಾನಿ ಬದುಕುನ ಕಾಲಘಟ್ಟರ್ದು ಜನಪದನ ಅರ್ಥ ಮಲ್ಪಡು ಗೊತ್ತಾಂಡತಿ ಆತ ಏಪಡ್ದುಕ ಮಂಗನಿಂದ ಮಾನವ ಅಂದು ಪನ್ಪ ಅಣ್ಣ ಮಂಗನಿಂದ ಮಾನವ ಒಂದು ಕರೆಕ್ಟಾದ ಪಂಡ್ರೆ ಸಾಧ್ಯತೆ ಉಂಡ ನಮ್ಮ ಪೂರ ಪಂಜುರ್ಲಿನ ನಂಬುವ ಹಲೋ ಪಂಜುರ್ಲಿನ ನಂಬುವ ದಾಯಗ ನಂಬಡು ಪಂಜುರ್ಲಿನ ದಾಯಗ ಆದುಪ್ಪು ನಂಬುನು ಜನಪದ ಆಲೋಚನೆ ಮಲ್ಪನಾಗ ಜನಪದ ಈ ಪಂಜುರ್ಲಿಲ್ಲ ನರಮನಿಲ್ಲ ಒಂಜೇ DNA ಎಡುಪುನಕ್ಲು ಪಂಡ ಚೂರು ಬೇತೆ ಐದು ಬುಕ್ಕ ಡೆವಲಪ್ ಆಯ್ನ DNA ಒಂಜಿ ಬೇತ ಒಂಜಿ ಮೆಗ್ಗೆ ಪಲಾಯನ ಪಂಡ ಪ್ರಾಣಿಯಿಂದ ಕಾಲಘಟ್ಟಡ್ದು ಗೊತ್ತಾಂಡತೆ ಒಂಜೇ DNA ಪಂಡ ಪಂಜಿದ ಈ ಹಾರ್ಮೋನ್ಸ್ ಇಲ್ಲ ಅವಯವ ಉಂಡತೆ ನಮ್ಮ ಅವಯವ ಅಲ್ಲ ಒಂಜೇ ಲೆಕ್ಕ ಉಂಡು ಐದವರ ಪಂಜಿ ನಮ್ಮವೇ ಮೂಲದ ಒಂಜಿ ವಸ್ತು ಆಯ್ನಿಡ್ದವರ ಪಂಜಿನ ನಮ್ಮ ದೈವ ನಮ್ಮ ಹಿಡ್ಲ ಮೂಲದ ವಸ್ತು ಆಯ್ನಿಡ್ದವರ ನಮ್ಮ ಐನು ದೈವ ಅಂದು ನಂಬುವ ರೈಟ್ ಗೊತ್ತಾಂಡತ ಪಂಡ ಐ ಕತೆ ಜನಪದ ಕತೆ ಕುಲುಪು ಕತೆ ಎತ್ಲ ಪಡು ದಾಯಿಗೆ ಹೋದ್ರೆ ಕತೆ ನಂಗೆ ಅರ್ಥ ಯಾರ ಪನ್ಪುಣು ನಾಲೆಜ್ ಹೊಲ್ತು ಬರ್ಪುಂಡು ಪ್ರಕೃತಿದು ಉಂಡು ಅವು ಪ್ರಕೃತಿದು ಉಂಡು ಇತ್ತೆಲ್ಲ ಉಂಡು ನಮ್ಮ ಅಡೆಗೆ ಟ್ಯೂನ್ ಪೂಜ ಗೊತ್ತಲ್ಲ 92.7 ರೇಡಿಯೋದಿಂದ ಓದಿಕ್ಕು ಬಿಗ್ FM ಅದ 98.3 100.3 ದಿಂದ ಕುಡ್ಲ ರೇಡಿಯೋ ದಿಕ್ಕು ಆತ ಫ್ರೀಕ್ವೆನ್ಸಿ ನಮ್ಮ ಆ ಫ್ರೀಕ್ವೆನ್ಸಿಗೆ ಜನಪದದ ಫ್ರೀಕ್ವೆನ್ಸಿ ಇರ್ದು ತತ್ತದ ಐದವರ ದಾದಾಪುಡು ಜೀವ ನೋಡು ಚೂರು ಕರ ಹಾಕೊಂಡು ದಣ್ಣ ರೇಡಿಯೋ ಕರೆಕ್ಟ್ ಟ್ಯೂನ್ ಆಯ್ತು ದಾದ ಅನ್ಕೊಂಡು ಹಲೋ ದಾದಾಪುಂಡು ಕರೆಕ್ಟ್ ಟ್ಯೂನ್ ಆಯ್ಜಂಡ ಆತ ಚೂರು ಕರ ಹಾಕೊಂಡು ನಮ್ಮ ಜೀವ ನೋಡ್ಲ ದಾದಾಂಡ್ಲ ಕರ ಇತ್ತಿಂಡ ನಮ್ಮ ಆ ಜನಪದ ಮೂಲ ಹೊಡೆದು ತತ್ತದ ಅಂದ ಲೆಕ್ಕ ಆ ಫ್ರೀಕ್ವೆನ್ಸಿಗೆ ನಮ್ಮ ಸೆಟ್ ಆತಿಜ ಏಪ ನಮ್ಮ ಆ ಫ್ರೀಕ್ವೆನ್ಸಿಗೆ ಸೆಟ್ ಆಪನ ಆನಿ ನಿಕ್ಲಿನ ಜೀವನ ಅದ್ಭುತಗಳು ಸಂಭವಿಸುಂಡು ಜೀವನೋಡು ಗೊತ್ತುಜ್ಜಿ ಅಂದ್ರೆ ಸಂಭವಿಸ ನಿಖಿಲ್ ದಾಲ ಮಲ್ಪಡುಂದಿಜ್ಜಿ ಅವು ಪ್ರತಿ ಧರ್ಮಡ್ಲ ಜೀಸಸ್ಲ ಪಂತೇರು ಮೊಹಮ್ಮದ್ ನಬೀಲ ಪಂತೇರು ನಿಕ್ಲು ಕುಲ್ನಾಡೆಗೆ ನಿಕ್ಲಿನ ಆಹಾರ ಬರ್ಪುಂಡು ಒಂದು ಪಂಡ ಆತ ಸಾಧ್ಯತೆ ಈ ಪ್ರಕೃತಿ ಉಂಡು ಆತ ಸಾಧ್ಯತೆಯಲ್ಲಿ ಈ ಜಗತ್ತುಡುಂಡು ಪಂಡ ಐಕ್ ಸೆಟ್ಟ ವಾಡಂಡ ಪಂಡ ಅಲ್ಪ ಬೇನೆ ಎಂದು ಪನ್ಪುನ ವೆಜ್ ಜನಪದ ಎರಡು ಬೇನೆ ಎಂದು ಪನ್ಪುನ ವೆಜ್ ಪಾಸಿಟಿವ್ ನೆಗೆಟಿವ್ ಥಿಂಕಿಂಗ್ ಏಜ್ ಇತ್ತ ನಮ್ಮ ಟ್ರೈನಿಂಗ್ ಪುನಃ ಕ್ಲಾಸ್ ಪುನಃ ಅನ್ಪಣೆ ಐ ಪಾಸಿಟಿವ್ ಥಿಂಕಿಂಗ್ ನೆಗೆಟಿವ್ ಥಿಂಕಿಂಗ್ ದಾದ ಪ್ರಯೋಜನ ಉಂಡು ಐಟ್ ಈ ಪಾಸಿಟಿವ್ ಥಿಂಕಿಂಗ್ ಅದು ದಾದ ಪ್ರಯೋಜನ ಉಂಟು ಪಾಸಿಟಿವ್ ಥಿಂಕಿಂಗ್ ಅದು ಪ್ರಯೋಜನ ಉಂಟು
అంటే ಜನಪದೀರ್ನ ಥಿಂಕಿಂಗ್ ಎಂಚ ಗೊತ್ತುಂಡ ಪಾಸಿಬಿಲಿಟಿ ಥಿಂಕಿಂಗ್ ಸೂಪರ್ ಉಂಡದ ಪಾಸಿಬಿಲಿಟಿ ಥಿಂಕಿಂಗ್ ಎಡ್ಡೆ ಉಂಡದ ನಮ್ಮ ಪಾಸಿಬಿಲಿಟಿ ಥಿಂಕಿಂಗ್ ರೆಡಿ ಹಾಕೋಣ ನನ್ನ ದುಂಬುಗು ಪಾಸಿಟಿವ್ ಥಿಂಕಿಂಗ್ ಇಲ್ಲದಿ ನೆಗೆಟಿವ್ ಥಿಂಕಿಂಗ್ ಇಲ್ಲದಿ ಪಾಸಿಬಿಲಿಟಿ ಥಿಂಕಿಂಗ್ ಪಂಡ ದುಂಬುದಾಕಲು ಒಂಜಿ ಕಂಡ ಮಲ್ಪುವೆರಂಡ ಅಲ್ಪ ಅವು ನನ್ನ ಬರ್ಸ ಬರ್ಪುಂಡ ಇಜ್ಜಿಯ ಪಾಸಿಟಿವ್ ನೆಗೆಟಿವ್ ದಾಲಜ್ಜಿ ಹಾಕ್ಲೇಡ ಈ ಟೈಮುಡು ಈ ಕಾಲೋಡು ಯಾನ ಮಲ್ಪಡು ಪಾಸಿಬಿಲಿಟಿ ಗೊತ್ತಾಂಡಾತ ಅವು ಯಾನ ಮಲ್ಪಡು ಮಲ್ತದೆ ಎಲ್ಲದಾದಂಡು ಇಡೀ ಆ ಬಿದ್ದೆ ಪೋಪುಂಡು ಅಂಬಲ್ತ ನಟ್ಟಿ ಪೂರ ಪೋಪುಂಡು ದಾದ ಮಲ್ಪೇರು ದಾದ ಮಲ್ಪೇರು ಹಾಕ್ಲಿ ಆತ್ಮಹತ್ಯೆ ಅಲ್ಪೇರಬಹುದು ಮಲ್ತೊಂದಿತ್ತೇರ ದಾದ ಮಲ್ಪೇರು ತೊಂದರೆ ಜಿ ವಾಟ್ ಈಸ್ ನೆಕ್ಸ್ಟ್ ಪಾಸಿಬಿಲಿಟಿ ಅದು ಅದನ್ನ ಯಾನು ಮಲ್ತನ ಇಡ ತಪ್ಪುಂಡು ಅತ ಆತನದು ಅದನ್ನು ಪ್ರಕೃತಿ ಅದನ್ನು ತೊಂದರೆ ಉಂಟು ಐದು ದೊಡ್ಡದಲ್ಲ ಹಾಕ್ಲಿ ಪ್ರಾಬ್ಲಮ್ ಇದ್ದು ಬೇಜಾರಿಜ್ಜಿ ಇತ್ತು ಬೇನೆಜ್ಜಿ ಪಾಸಿಬಿಲಿಟಿ ಥಿಂಕಿಂಗ್ ಪಾಸಿಟಿವ್ ಥಿಂಕಿಂಗ್ ಅಂಡ ಸಾಧ್ಯತೆ ನೆಗೆಟಿವ್ ಥಿಂಕಿಂಗ್ ಬಂಡ ಆಕ್ಲ ಅಂದೆರಡು ಎಚ್ಚರಿಕೆ ಆಕ್ಲ ಜೀವನೋಡು ಎಚ್ಚರ ಅವಸ್ಥೆಡು ಪುನವು ಅವು ನೆಗೆಟಿವ್ ಥಿಂಕಿಂಗ್ ತುಲು ಏತು ವ್ಯತ್ಯಾಸ ಉಂಡು ಈ ಜೀವನೋಡು ನಮ್ಮ ಅಂಚಿತ್ತಿನ ಜನಪದನು ಬಜ್ಜಿ ಒಂಜಿ ದಾದಾಂಡ ಒಂಜಿ ನೃತ್ಯಗು ಅತನ ಒಂಜಿ ಒಂದು ನಲಿಕೆಗು ಅಲ್ಪ ಮಾತ್ರ ಪಂಡ ಅವು ಆ ಜನಪದೇರ್ನ ಒಂಜಿ ಭಾಗ ರೈಟ್ ನೃತ್ಯ ಪದ ಪಾಡ್ದನ ಪುರ ಏರ್ನ ಭಾಗ ಜನಪದಿಯರ್ನ ಒಂಜಿ ಭಾಗವು ಪಂಡ ಎಂಚ ಕುಸಿಟುಪ್ಪೊಳಿ ಇಂದ ಅಕ್ಕಲಿಗೆ ನಾಡ್ದು ಬತ್ತನ ಒಂಜಿ ತಿಯೇರಿ ಕುಸಿಟುಪ್ಪೊಡು ಪಂಡ ಅಕ್ಲೆಗೆ ಬೇಜಾರು ಅನ್ಪುನ ವೆಜ್ಜಿ ಅಲ್ಪ ಬೇಜಾರಿಂದ ಪನಪುನ ಸಂಕತಿ ಹೆಜ್ಜಿ ಹೇಪಲ ಖುಷಿಯೇ ಗೊತ್ತಾಂಡಾತ ಪ್ರತಿಯೊಂದಿಲ ಖುಷಿ ಜನಪದದ ಮಟ್ಟಡ್ ಆಲೋಚನೆ ಮಲ್ಪುಂಡ ಈ ದೇಹದಾದ ಗೊತ್ತುಂಡ ಈ ಶರೀರದಾದ ಗೊತ್ತುಂಡ ಮಣ್ಣು ಶರೀರ ಮಣ್ಣು ದಯಗೊಂಡ ನಮ್ಮ ಐಕ ಪನ್ಪುಣ್ಯ ಪುನರ್ಜನ್ಮ ನಮ್ಮ ಏತೋ ಕೋಟಿ ವರ್ಷಗಳ ತುಂಬ ತುಳೆ ಜನಪದರೇ ಆಲೋಚನೆ ಮಲ್ತೇರು ಪಂಡ ನಮ್ಮ ಇನಿ ಕೋಟೆದ ಲೆಕ್ಕ ಕೊಟ್ಟುವ ರಾಮಾಯಣ 5,000 ವರ್ಷ ನೆಕ್ 4,000 ವರ್ಷ ನೆಕ್ 3,000 ವರ್ಷ ಟಿಪ್ಪು ಬತ್ತದ 10 ವರ್ಷ ಬುಕ್ಕ ಮೆಕ್ಲು ಬತ್ತದ ಶಿವಾಜಿ ಬತ್ತದ 8 ವರ್ಷ ಅನ್ನೋದು ಲೆಕ್ಕ ಕೊಟ್ಟುವ ಅಡ ಜನಪದೇರ್ನ ತಿಂಕಿಡು ಒಂಜೊಂಜಿ ಮನ್ವಂತರ 8 ವರ್ಷ ಗೊತ್ತುಂಡ ಐತೆ ನಮ್ಮ 4 ಯುಗ ಪನ್ಪ ಕೃತ ತ್ರೇತ ದ್ವಾಪರ ಕಲಿ ಗೊತ್ತಾಂಡತ 4 ಯುಗ 71 ಸರ್ತಿ ಬಣ್ಣಾಗ 4 ಯುಗ 71 ಸರ್ತಿ ಬಣ್ಣಾಗ ಒಂಜಿ ಮಣ್ಣು ಅಂತಾರ ಅಪ್ಪ ಏತು ಕೋಟಿ ವರ್ಷ ಅಂಡು ಏತು ಕೋಟಿ ವರ್ಷ ಅಂಡು 33 ಕೋಟಿ ವರ್ಷ ಹೊಡೆದು ಜಾಸ್ತಿ ಅಂಡು ಒಂಜಿ ಮಣ್ಣು ಅಂತಾರ ಐಟ್ ತುಲೆ ಏಪ ಲೆಕ್ಕ ಕೊಟ್ಟಿದ್ದೀರಪ್ಪಾಗ ಇಂದಿತ್ತ 7ನೇ ಮಣ್ಣು ಅಂತಾರ ಟೋಟಲ್ 14 ಮಣ್ಣು ಅಂತಾರ ಉಂಡು ಇಂದೇನು ಪೂರ ಏರು ನಾಡ್ದು ಬದ ತೇರುದುಂಬು ಏರು ಸೋಮವಾರ ಆಯ್ತಾರ ಅಂಗಾರೆ ಬುಧವಾರ ಬಂಡದು ಆಟಿ ಸೋಣ ನಿರ್ನಲ ಅಂದ್ ಏರು ನಾಡ್ದು ಬತ್ತಿಯರು ಆಲೋಚನೆ ಮನ್ಪಡೆ ಪಂಡ ಏತ್ ಅದ್ಭುತವಾಯಿನ ಸಾಧ್ಯತೆಗಳು ಈ ಜನಪದ ಪಂಡ ಒಂಜಿ ಯೂನಿವರ್ಸಿಟಿ ಅದ್ಭುತವಾಯಿನ ಸಾಧ್ಯತೆಗಳು ಇತ್ತಿನ ಯೂನಿವರ್ಸಿಟಿ ಐಟ್ಲ ತುಳುನಾಡದ ಜನಪದನ ನಮ್ಮ ದೆರ್ತ್ ಪತ್ಯಂಡ ನಂಗೆ ಆತ್ಮಾತ ವಿಷಯ ತಗೊಂಡು ತುಳುನಾಡದ ಅತ್ಯದ್ಭುತವಾಯಿನ ಒಂಜಿ ಜನಪದರ್ದ ಬುಕ್ಕ ಬತ್ತನ ಒಂಜಿ ಪದ್ಧತಿ ಅವು ಕಳ ಅರಿ ಇದು ಪನ್ಪೇರು ತುಳುನಾಡನ್ ಕಳರಿ ನಿಕ್ಲಿಕ್ಕೆ ಎಂದು ಉಪ್ಪರು ಅಂಡ ಇನ್ನು ತುಳುನಾಡನ್ ಕಳರಿ ಪಂಡ ಒಂಜೇ ಒಂಜಿ ಪುದರ್ಡ್ ಅವು ಫೇಮಸ್ ಜಗತ್ತಿದ ಅತ್ಯಂತ ಪ್ರಾಚೀನ ಮಾರ್ಷಲ್ ಆರ್ಟ್ ಒಂದು ಕೇಂಡ ಜಗತ್ತದ ಅತ್ಯಂತ ಪ್ರಾಚೀನ ಮಾರ್ಷಲ್ ಆರ್ಟ್ ಒಂದು ಕೇಂಡ ಓ ತುಳುನಾಡನ್ ಕಳರಿ ಕಳರಿ ಪಣಪುನ ಸಂಪ್ರದಾಯ ತುಳುನಾಡು ಹುಟ್ಟುದು ಬಳೆತಿನಂಚಿತನ ಒಂಜಿ ಅದ್ಭುತವಾಯಿನ ಒಂಜಿ ಕಲೆ ಕಳ ಅರಿ ಪಂಡ ಅಲ್ಪ ಬಜ್ಜಿ ಅವೊಂಜಿ ಯುದ್ಧ ಅವೊಂಜಿ ಕಲೆ ಅತ್ತು ಅವೊಂಜಿ ಜೀವನ ಕಲೆ ಐಕೆ ಪನ್ಪುನ ಜೀವನ ಕಲೆ ಏನ ಜನಪದ ಎಂಚ ಐತೊಟ್ಟಿಗೆ ಸೇರ್ದಿನಿಂದ ಪಂಡ್ರೆ ಬಾಡದ ನಿಕ್ಲೆಡ ಈ ಕಳರಿದ ವಿಷಯ ದೆತ್ತುಪಾಡು ಕಳರಿಯಿಂದ ಪಂಡ 14 ಅರಿಕ್ಕಲು ಸೇರುದು ಒಂಜಿ ಕಳರಿ ಉಂಟಾಪುಂಡು ಐಟ ನಾಡಾರಿ ಪೂಜಾರಿ ಬಂಡಾರಿ ಓಡಾರಿ ಅಂಚೆ ಬರ್ಕೊಂಡು ಪಾತ್ರಧರಿ ಪಾದ್ರಿ ಪಂಡದಾದ ದೇವೇರಿನ ಮೀಡಿಯೇಟರ್ ಲೆಕ್ಕ ನಂಗೆ ದೇವೇರನ್ನು ಮೀಡಿಯೇಟರ್ ಕೊಡ್ಬೇಕು ಅಂಚಿತ್ರ ಶಬ್ದ ತುಳುನಾಡು ಇಪ್ಪುನು ಜಾಸ್ತಿ
ಬ್ಯಾರಿ ಬಂಡ ಮುಸ್ಲಿಂ ಜನಾಂಗಳತ್ತು ಮುಲ್ಪ ಇತ್ತು ನಾವು ಜನಪದಿಯರು ಅಕ್ಲು ಮುಸ್ಲಿಂ ಜನ ವಿಭಾಗ ಹೋದು ಅಕ್ಲು ಬ್ಯಾರಿ ದುಂಬೆ ಉಂಡು ಪಂಡ ಬ್ಯಾರದ ಅರಿಕ್ಕಲು ಅಂಚಿನ 14 ಅರಿಕ್ಕಲು ಸೇರಿದು ಕಳ ಅರಿ ಎಂದು ಪನ್ಪುಣ ಈ ಕಳರಿದೊಟ್ಟಿಗೆ 14 ವಿಭಾಗದೊಟ್ಟಿಗೆ 14 ತೆನಸಿಲ್ಲ ಪಡ್ದೇರು 14 ತೆನಸದಾಯಿಗೆ ನಮಗೆ ಟೋಟಲ್ ನ್ಯೂಟ್ರಿಷನ್ ಏತುಂಡು ಜಗತ್ತಡು ನಮ್ಮ ಬದುಕೋಡ ಏತು ನ್ಯೂಟ್ರಿಷನ್ ಬೋಡು 14 ಟೈಪ್ದ ನ್ಯೂಟ್ರಿಷನ್ ಬೋಡು ಅನ್ನ ಪಿ ಕೆ ಒಂದು ಮ್ಯಾಗ್ನೀಷಿಯಂ ಅಂಚ 14 ಟೈಪ್ದ ಬೋಡು ಐಟ್ 14 ಅರಿಕ್ಕಲು ಪಡ್ದೇರು ಅವು ಅರಿ ಕುಡುವರಿ ಜೀರ್ದಾರಿ ಕೊತ್ತಂಬರಿ ಸಾಂಬಾರ್ದರಿ ಮಂಜೋಲ್ದರಿ ಅಂಚ 14 ಅರಿಕ್ಕಲು ಬರ್ಕೊಂಡು ಏರಂಡ್ಲ ಇನ್ನ ಬಗ್ಗೆ ನಮ್ಮ ಆಲೋಚನೆ ಮಾಡ್ತಾನ ನಮ್ಮ ಕಿಚನ್ ಇಡೀನಿ ಉಂಡ ಆಹಾರವೇ ಔಷಧ ತೆನಸೇ ಮರ್ದು ಪಣ್ಣೊಂದಿತ್ತೇರು ದುಂಬುದಾಗ್ಲಿ ತೆನಸೇ ಮರ್ದು ನಮ್ಮ ಇನಿತ ಅನಾರೋಗ್ಯ ನಮ್ಮ ಒವ್ವೇ ರೀತಿಯ ಜೀವನ ಪದ್ಧತಿಯ ಬದಲಾವಣೆಗೆ ನಮ್ಮ ತೆನಸು ಕಾರಣ ಅಂದಾತ ಜನಪದಿಯರ್ನ ತೆನಸು ನಮ್ಮ ಮಲ್ತೊಂದುಲ್ಲನ ಜನಪದ ಬಣ್ಣದಾದ ಇತ್ತ ಕುಡಕೆ ಇಲ್ಲ ನೀಗ ಜನಪದ ಬಣ್ಣದಾದ ಅವು ಪ್ರಕೃತಿ ಜನಪದ ಬಣ್ಣದಾದ ಅವು ಪ್ರಕೃತಿ ಉಪ್ಪು ನಾವು ಅವು ಇಜ್ಜಂದ ನಂಗೆ ಬದುಕಿಜ್ಜಿ ಐದವ್ರ ನಮ್ಮ ವೈ ಮಸ್ಟ್ ಕ್ಲಿಯರ್ ಮಲ್ತ ನೋಡು ಜನಪದ ಇಜ್ಜಂದೆ ನಂಗೆ ಬದುಕಿಜ್ಜಿ ನಮ್ಮ ಜೋಕ್ಲೆಗೆ ನನ್ನ ಬದುಕು ತಿಕ್ಕುಜಿವು ಐದವರ ವೈ ನಮ್ಮ 100% ಅದು ಕ್ಲಿಯರ್ ಮಲ್ತ ನೋಡು ಜನಪದ ಬೋಡ ಬರ್ಚ ಜನಪದ ಬೋಡ ಬರ್ಚ ಬೋಡ ಎಂಚ ಮಲ್ಪೊಲಿ ಜನಪದ ಬೋರ್ಡು ಅದಾ ಜನಪದ ಬೋರ್ಡ್ ದಾದ ಮೇಲೆ ಬೋಡವು ವಾಟ್ ಇತ್ತನೇನು ಪಂಡೆ ಮಸ್ತ್ ವಾಟ್ ತಿಕ್ಕಣಿಕ್ಲಿ ದಾದ ಜನಪದ ಪಂಡ ಕ್ಲಾರಿಟಿ ಉಂಡಾತ ಮಸ್ತ್ ಖಂಡಿತವಾದ್ಲೆ ನಂಗೆ ಕ್ಲಾರಿಟಿ ಉಂಟು ಅಪ್ಪ ಈ ಜಗತ್ತಿಡು ಪಂಡ ಈ ಪ್ರಕೃತಿ ಏನು ಪಂಡೆ ಜೋಗು ಜಲಪಾದ ನಮ್ಮ ಎಂಚ ತೂಪನ ಅಂಚ ಪ್ರಕೃತಿ ನಂಗೆ ತಥಾಸ್ತು ಪನ್ಪುಂಡು ಜನಪದ ತಿಂಕಿಡು ಜೋಗು ಜಲಪಾದ ಬುರೊಂದುಂಡು ಹರಿಯೊಂದುಂಡು ಜೋಗು ಜಲಪಾತ ನಿರಂತರ ಹರಿಯೊಂದುಂಡು ಬರ್ಸ ಬಣ್ಣಗಡ್ಡೆ ಬಾರಿ ಪೊರ್ಲು ತೋಜುಂಡು ಅವೇ ಜೋಗು ಜಲಪಾತಾಗ ವಿಶ್ವೇಶ್ವರಯ್ಯರು ಪೋಯರು ಜನಪದದ ಆಲೋಚನೆ ಪನ್ಪುನು ವಿಶ್ವೇಶ್ವರಯ್ಯರು ಪೋಯರು ದಾದ ಮಲ್ತೇರಲ್ಪ ಜೋಗು ಜಲಪಾತಾಗ ವಿಶ್ವೇಶ್ವರಯ್ಯರು ಪೋಯರು ದಾದ ಮಲ್ತೇರು ಹಲೋ ಅಲ್ಪೊಂಜಿ ಪವರ್ ಸ್ಟೇಷನ್ ಮಲ್ತೇರು ನಿಸಾರ್ ಅಹಮದ್ ಪೋಯರು ದಾದ ಮಲ್ತೇರು ಹಲೋ ನಿಸಾರ್ ಅಹಮದ್ ಪೋಯರು ದಾದ ಮಲ್ತೇರು ಜೋಗಿನ ಸಿರಿ ಬೆಳಕಿನಲ್ಲಿಂದ ಕವನ ಕಟ್ಟಿಯರು ಆರು ವಿಶ್ವವಿಖ್ಯಾತರ ಇರು ರೈಟ್ ಅವೇ ಜೋಗುನು ಮುಂಗಾರು ಮಳೆ ಸಿನಿಮಾ ತೋತಾರತ ಮುಂಗಾರು ಮಳೆ ಇಟ್ಟು ಮುಂಗಾರು ಮಳೆಯೇ ಚಿತ್ರೀಕರಣ ಮಲ್ತ ಬಾರಿ ಪೊರ್ಲುಡ ಸಿನಿಮಾ ಮಲ್ತೇರು ಅಕ್ಕಲ ಕಾಸು ಮಲ್ತೇರು ಅವೇ ಜೋಗುಡು ಎಂಕ ದಾಲಜ್ಜಿ ಯಾನು ಇಕ್ಕಲ ಸಾಧ್ಯದ್ಯನ್ನಾಯೆ ಎಂಕ ಈ ಜಗತ್ತಿಡ ದಾಲಜ್ಜಿ ಬದುಕಿರ ಸಾಧ್ಯಜ್ಜಿಂದ ಬಂಡದು ಜೋಗುದ ಮಿತ್ತದು ಬುರ್ದು ದಡಾಲ ಬುರ್ದು ಸೈಪೆ ತಪ್ಪು ಏರ್ನ ಜೋಗುದವ ದಾಯದ ಏರ್ನ ತಪ್ಪು ನಮ್ಮ ಆಲೋಚನೆ ಮಲ್ತಿನ ರೀತಿ ದಾಯಿಗೆ ಪಂಡ ನಮ್ಮ ದಾದನೋ ಒಂಜಿ ಆಶೆ ಆಕಾಂಕ್ಷೆನ ದೀದು ಅವು ಸಾಧಿಸ್ಯ ರಾವಂದೆ ಅವು ಜನಪದ ತಿಂಕತ್ ಆಲೋಚನೆ ಎತ್ತು ಒವ್ವೇ ಉಂಡವ್ರು ಪ್ರಾಣಿ ಪಕ್ಷಿಲು ಮುಲ್ಪ ಆತ್ಮಹತ್ಯೆ ಮಲ್ಪನ ತೂತಾರ ಅವು ಸಾಧಿಸಿರ ತೀರಂದೆತ್ತು ದಾಯಿಗೆ ಆಕಾಂಕ್ಷೆಗಳೇನು ಅರ್ಥ ಮಲ್ಪೆರ ತೀರೊಂದೆ ಆಯಗ ಅರ್ಥ ಮಲ್ಪೆರ ತೀರೊಂದೆ ಆಯ ದಡಲ ಬುರ್ದು ಸೈಪೆ ದಾದ ಕಾರಣವು ಹಲೋ ಎಂಚಿನ ಕಾರಣ ಆಯಡ ಜನಪದ ಆಲೋಚನೆಯಲ್ಲಿ ಇಜ್ಜಂಡು ಜನಪದ ಆಲೋಚನೆ ಪಂಡ ಆಧ್ಯಾತ್ಮ ಆಲೋಚನೆ ಇಜ್ಜಂಡು ರೈಟ್ ಜನಪದ ಪಂಡದಾದ ಇತ್ತ ಪಲ್ಲೆ ಆಧ್ಯಾತ್ಮಲ ಜನಪದ ಅಂದು ಗೊತ್ತಂಡತ ಆಧ್ಯಾತ್ಮಲ ಜನಪದ ಅಂದು ಅಪ್ಪ ನಿಕ್ಲ ಆಧ್ಯಾತ್ಮೆ ರಾವಡಂಡ ಆಧ್ಯಾತ್ಮ ರೀತಿಡು ಪಂಡ ನಿಕ್ಲು ವೈ ವಾಟ್ ನಿಕ್ಲು ಕೇಂಡೊಂದು ಪುನಗ ಪಂಡ ನಿಕ್ಲಂಡು ಒಳಗಡೆ ಕೇಂದ್ರ ಪಂಡ ಸಾಧಾರಣವಾದ ನರಮನಿಯಾಗ ಕ್ವಶನ್ ಕೇಂದ್ರ ಸ್ಟೇಜ್ ನಿಕ್ಲಡ ಮಾರ್ಕ್ಸ್ ಕ್ವಶನ್ ಕೇಂದ್ರ ನಿಕ್ಲೆ ಖುಷಿ ಆಪುಂಡ ಬೆಚ್ಚ ಪೂಜ
ಕ್ವಶನ್ ಕೇಳುನ ಒಂಜಿ ಪದ್ಧತಿ ಸ್ವಾಭಾವಿಕವಾದ ನರಮಾನ್ಯಡ ಅಕ್ಲೆಗೆ ಇಷ್ಟ ಇಜ್ಜ ಅಂದನ ಒಂಜಿ ಪ್ರೋಸೆಸ್ ಅವು ಕ್ವಶನ್ ಕೇಳು ನಮ್ಮ ಎರಡು ಕ್ವಶನ್ ಕೇಳೋಡು ಪ್ರಕೃತಿಡ ಕೇಳೋಡು ಪ್ರಕೃತಿ ನಿಕ್ಲೆಗೆ ಪ್ರತಿ ಕ್ವಶನ್ಗಳ 100% ಉತ್ತರ ಕೊರಪಲ್ 100% ಅದು ನಿಕ್ಲೆಗೆ ಉತ್ತರ ತಿಕ್ಕೊಂಡು ಐಟ್ ನೋ ಡೌಟ್ ಅವು ಎಂಚಲ ನಿಕ್ಲೆಗೆ ಉತ್ತರ ತೆಕ್ಕಿಚಿಂದ ಓಲು ಉತ್ತರ ತಿಕ್ಕೊಂಡು ಕಣಟ್ಟು ಬತ್ತದ ಉತ್ತರ ತಿಕ್ಕೊಂಡು ನಿಕ್ಲೆಗೆ ಹಲೋ ಕಣಟ್ಟು ಬತ್ತದು ನಿಕ್ಲೆಗೆ ಐಕ್ ಉತ್ತರ ತಿಕ್ಕೊಂಡು ನಿಕ್ಲೆನ ಕಣಟ್ಟು ಬರ್ಪೇರು ರಾತ್ರಿ ಗೊತ್ತು ಜಂದಿ ಎಂಚಿನ ನಿಕ್ಲೆ ಆಲೋಚನೆ ಮಲ್ಕೋರ ಆ ಆಲೋಚನೆಗೆ ಸ್ಪಷ್ಟವಾಯಿನ ಉದಾಹರಣೆ ಸಮೇತ ನಿಕ್ಲೆಗೆ ಉತ್ತರ ತಿಕ್ಕೊಂಡು ಮಾತ್ರ ಆಯ್ನ ಆ ಉತ್ತರವನ್ನು ಅರ್ಥ ಮಲ್ತವ್ರನ್ನ ಕೆಪಾಸಿಟಿಯ ಏರೇಬೋಡು ಕಣ ಮಾತಲ್ಲೇ ಕಟ್ಟುಜ ಜನಪದ ಇರುತ್ತೆ ಅವು ಜನಪದೀಯ ಒಂಜಿ ವ್ಯವಸ್ಥೆ ಕನಗಟ್ಟುನು ಗೊತ್ತಾಂಡತೆ ಅಯ್ನ ಅರ್ಥ ಮಲ್ತವನ್ನ ರೀತಿ ಅವು ನಮ್ಮ ಕಲ್ತವ್ ನೋಡಾಪುಂಡು ಐಕ್ ವೈ ವಾಟ್ ನಿಕ್ಲೆನ ಉಳ್ಳಾಗಿಡಕ್ಕೆ ಏನೋಡು ಪಂಡ ಯಾನ್ ಈ ದಾಯಗೆ ಈ ಭೂಮಿಗೆ ಬೈದೆ ಆತ ಕೆರಡ ಬರ್ಚ ಎಂಚಿನ ಮಾತ ಎನ್ನ ಜವಾಬ್ದಾರಿ ಉಂಡು ಪಂಡ ಜನಪದೀಯರನ್ನ ತಿಂಕಿಡ್ ಪಾಸಿಬಿಲಿಟಿ ಥಿಂಕಿಂಗ್ ಇತ್ತಿಲೆ ಕೊನೆ ಅಕ್ಲೆನ ಇಟ್ಟು ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಇಂದ ಪನ್ಪುನ ಒಂಜಿ ಆಲೋಚನೆ ಎಲ್ಲ ಅಕ್ಲೆಡ ಜಾಸ್ತಿ ಒಂಜಿ ರೆಸ್ಪಾನ್ಸಿಬಿಲಿಟಿ ಎರಡ ಜಾಸ್ತಿ ಉಂಡು ಎರಡುಂಡು ನಂಗೆ ರೆಸ್ಪಾನ್ಸಿಬಿಲಿಟಿ ಉಂಡ ನಂಗೆ ಜನಪದಿಯರಡ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಉಂಟು ಪಂಡ ಅಕ್ಕಲು ಪ್ರತಿಯೊರಿಯೆಲ್ಲ ಜವಾಬ್ದಾರಿ ಐಕ ಆಯೆ ಎಂಬೆ ಅಂದ ಕಾರಣ ಕೊರ್ಪುಜಿ ಗೊತ್ತಾಂಡತ ಯಾಕಂದ್ರೆ ಅಣ್ಣ ಪಂಡೇರಿ ಓಲಾಂಡ ಈ ಶಾಲೆ ಜೋಕ್ಲು ಬತ್ತಜಿ ಈ ಕಾಲೇಜಿ ಜೋಕ್ಲು ಬತ್ತದ್ದು ಓಲಾಂಡ ಇಜ್ಜಂದೆ ಆಂಡ ಅಂದು ಏರ ಜವಾಬ್ದಾರಿ ಅವು ಒರಿಪಾಡೈನ ಏರ್ನ ಜವಾಬ್ದಾರಿ ಏರ್ನ ಏರಿಗೆ ಬೋಡಾದೊಂದು ಕಟ್ಟದೇರು ಹಿರಿಯಾಕಲು ನಂಗೆ ಬೋಡಾದತ ಒರಿಪಾವಡೈನ ಏರು ಅತ್ತ ಅವು ಹಾಕ್ಲೆ ಫಾದರ್ನ ಹಾಕ್ಲು ಒರಿಪಾಂಡ ಯಾರು ಹಾಕ್ಲೆ ಬೋಂಡ ಮಲ್ಪಾಡ ಅದೇ ಅತ್ತ ಬೇತ ಒಣ್ಣ ವಸ್ತು ಅವು ಹತ್ತು ದಾದಾಂಡ ಒಂಜಿ ಇತ್ತ ಒಂಜಿ ಊರುಡು ಗಲಾಟೆ ಹಾಕೊಂಡು ಏರು ಜವಾಬ್ದಾರಿಗೆ ಹಿಂದೂ ಮುಸ್ಲಿಂ ಗಲಾಟೆ ಹಾಕೊಂಡು ಮನ್ಕ ನಮಕ್ ಜಾಸ್ತಿ ಆತ ಅವಳು ಮುಲ್ಪ ದಕ್ಷಿಣ ಕನ್ನಡ ಅತ್ತ ಹಿಂದೂ ಮುಸ್ಲಿಂ ಗಲಾಟೆ ಹಾಕೊಂಡು ಏರು ಜವಾಬ್ದಾರಿ ಏರು ಜವಾಬ್ದಾರಿ ಏರ್ನ ಜೋಕುಲು ಸೈಪುನು ನಮ್ಮ ಜೋಕುಲು ಅತ್ತ ನಿಕ್ಲು ತೂಲೆ ನಮ್ಮ ಒಂಜಿ ಹಾಸ್ಪಿಟಲ್ಡ್ ಒಂಜಿ ಹಿಂದೂ ಪೊಂಜವು ಒಂಜಿ ಮುಸ್ಲಿಂ ಪೊಂಜವು ಒಟ್ಟಿಗೆ ಪೆದಪೇರು ಒಂಜಿ ಹಿಂದೂ ಪೊಂಜವು ಒಂಜಿ ಮುಸ್ಲಿಂ ಪೊಂಜವು ಒಟ್ಟಿಗೆ ಪೆದಪೇರು ರಡ್ಲ ಆಂಜೋಕುಲು ಅಕ್ಲೆಗೆ ಗೊತ್ತು ಜಂದೇನೆ ಸಿಸ್ಟರ್ ದಾನ ಪೇರು ಬಂಡ ಎಕ್ಸ್ಚೇಂಜ್ ಮಲ್ ತೊಡುಪೇರು ಈ ಜೋಕ್ಲೇನು ಎಕ್ಸ್ಚೇಂಜ್ ಮಲ್ ತೊಡುಪೇರು ಹಿಂದೂ ಇಲ್ಲಲು ಬಲೆ ಪುನಃ ಮುಸ್ಲಿಂ ಬಾಲದಾದವು ಮುಸ್ಲಿಂ ಇಲ್ಲಲು ಬಲೆ ಪುನಃ ಹಿಂದೂ ಬಾಲದಾದವು ಅಪ್ಪ ನಾಲೆಜ್ ಬಂಡದಾದ ನಮ್ಮ ಆಲೋಚನೆ ಮಲ್ತಿನ ರೀತಿಲಿ ತಪ್ಪುಂಡು ಐಕ್ ಮಾಡಿದ ಪಾಸಿಬಿಲಿಟಿ ಥಿಂಕಿಂಗ್ ಹೊರಲ್ಲ ನಮ್ಮ ಇತ್ತ ಗಟ್ಟಿಸುವ ವಿಷಯದ ಹತ್ತ ತಿಂಕ್ ಮಲ್ಪವನ ಆಯ್ತಾ ಸಾಧ್ಯತೆ ವಿಷಯ ಆಯ್ತಾ ರೆಸ್ಪಾನ್ಸಿಬಿಲಿಟಿ ಅದ ಆಯ್ತಾ ನೆಕ್ಸ್ಟ್ ದಾದ ಪುನದ ಪನ್ಪುನ ಜವಾಬ್ದಾರಿ ಉಂಡತ ಈ ಜವಾಬ್ದಾರಿದ ಬಗ್ಗೆ ಇಂಚಿನ ಆಲೋಚನೆ ರೀತಿ ಅವು ಜನಪದರ್ನ ಆಲೋಚನೆ ರೀತಿ ಐಡ್ದವರ ನಮ್ಮ ಈತ ಸುಖ ಸೌಭಾಗ್ಯಡು ಈಡೆ ಮುಟ್ಟೆರೆ ಸಾಧ್ಯ ಆತಂಡು ಈಡೆ ಮುಟ್ಟೆರೆ ಸಾಧ್ಯ ಆತಂಡು ಅಂಚಿತ್ತಿನ ಒಂದು ವ್ಯವಸ್ಥೆ ನಮ್ಮ ಜನಪದೀಯದರಡಿತ್ತಂಡು ಆಯ್ತು ನಮ್ಮ ಆಲೋಚನೆ ಮಲ್ಪುನ ರೀತಿಲಿ ಪೂರ ಜನಪದೀಯ ಆಲೋಚನೆಗಳಿಗೆ ನಮ್ಮ ಕುಡ ನಮ್ಮ ಅಡೆಗೆ ಪೋಡಾಪುಂಡು ಅತ್ಯಂತ ಅದ್ಭುತವಾಯಿನ ಪಂಡ ಜನಪದೀಯದೆರಡು ಒಂಜಿ ವಿಷಯ ಪಂಡ ಏನ ಕಡೆ ಪಂಡೆ ಆಕ್ಲೆಗೆ ಈ ನೆಗೆಟಿವ್ ಥಿಂಕಿಂಗ್ ಇಜ್ಜಿಂದು ಹಲೋ ನೆಗೆಟಿವ್ ಥಿಂಕಿಂಗ್ ಇಜ್ಜಿಂದು ಅವು ಪ್ರಕೃತಿ ನಂಗೆ ತುಂಡ ಗೊತ್ತಾಪುಂಡು ಈ ಗಿಡಿ ತಿಂತಾರ ಗಿಡಿದು ತರತ ಗಿಡಿ ಎತ್ತು ವರ್ಷ ಬದುಕೊಂಡು ಹಲೋ ಏನು ಹಲೋ ಪನ ನಿಕ್ಲ ಹಾಯ್ ಬನೋಡ ಹಲೋ ಹಾಯ್ ಹಲೋ ಹಾಯ್ ಆ ಗಿಡಿ ತೂತಾರ ನಿಕ್ಲು
ಗಿಡ್ಡಿ ತೂತಾರ ಏತ್ ವರ್ಷ ಬದುಕೊಂಡು ಏತೆ ಏರ್ ಪಣ್ಣೆ ಎಲ್ಪ ಅಂದು ಎಲ್ಪ ವರ್ಷ ಈರು ಬಣ್ಣ ಏರು ಬಣ್ಣ 60 ಓಕೆ 71 ಬಣ್ಣ ಹಾಕ್ಲಿ ಕ್ಲಾಪ್ ಬರಲಿ ಓಕೆ ಏರು ಗೊತ್ತು ಓಕೆ 70 ವರ್ಷ ಬದುಕೊಂಡ ಗಿಡಿ 70 ವರ್ಷ ಬದುಕೊಂಡ ಗಿಡಕ್ಕೆ ಸಾಧಾರಣ 40 ವರ್ಷ ಅನಾಗ ಆಯ್ತ ಕೊಕ್ಕು ಪೂರ ಕೊಂಕಾಯಿ ಕಟ್ಟುನು ಅನ್ಪೇರು ಬೆಂಡಾಪುಂಡು ತೈಕ ತಿಂಡ್ರದಾಲ ಆಪುಜಿ ಉಗುರು ಪೂರಂಚ ಸುರುಳಿ ಕಟ್ಟದು ಆಹಾರಲ ಕೊಂಡ ಎರ ಆಪುಜಿ ಸೂಯಿ ಪೂರ ಜಾಸ್ತಿ ಅದು ಐಕ ರಾಯರ್ಲ ಆಪುಜಿ ಹಲೋ ಐಕ ರಾಯರ್ಲ ಆಪುಜಿ ನಿಖಿಲ್ ಪಾತ್ರನ ಮುಲ್ ಪಾತಿರ್ಲಿ ದಯಮಲ್ತ ಅಕ್ಲಿ ಐಕ ರಾಯರ್ಲ ಆಪುಜಿ ಅಪ್ಪ ದಾದ ಮಲ್ಪುಂಡವು ಆ ಪೊರ್ತು ನಮದಾದ ಮಲ್ಪ ಅಂಚಿನೊಂಜಿ ಅವಸ್ಥೆ ಬತ್ತನ ನಮದಾದ ಮಲ್ಪ ಹಲೋ ದಾದ ಮಲ್ಪ పోతూ ఎరాండ సూసైడ్ మలిపారు ఎన్నెడు నన్ను దాలా మలిపారు ఆపుజి యాన్ వైకిల ప్రయోజన ఇచ్చి అంట గిడి దాదా మలిపినవండ ఎత్తರದ ಒಂಜಿ ಬಂಡೆ ದಾಡೆ ಪೋಪುಂಡು ಆ ಬಂಡೆಗೆ ಬಂಡೆಡು ಉರುಳುದು అయిన ಸೂಯಿನು ಪೂರ ಉದುರುಪುಂಡು ಬುಕ್ಕ ಉಗುರುನು ಆ ಬಂಡೆಗೆ ಒರೆಸಿದು ಉಗುರು ಜಂದೆ ಮಲ್ಪುಂಡು ಕೊಕ್ಕುನು ಆ ಬಂಡೆಗೆ ಹಾಕದು ಕೊಕ್ಕು ಜಂದೆ ಹಾಪುಂಡು ಈ ಉರುಬ್ಬುಲಿ ಆಯ್ನ ಗಿಡಿ ಅದಕ್ಕೆ ತಾಲಜ್ಜೈಟ್ ಅವು ಸುಮಾರು 10 ದಿನ ಧ್ಯಾನ ಮಲ್ಪುಂಡು ಬಂಡದ ಮಿತ್ತ ಪೊಕ್ಕಡೆಕೊಂಡು ಧ್ಯಾನ ಮಲ್ಪುಂಡು ಆ 10 ದಿನತ್ತೊಳ ಇಡೈಕ್ ಹೊಸ ಸೂಯಿ ಬರ್ಪುಂಡು ಹೊಸ ಉಗುರು ಬರ್ಪುಂಡು ಹೊಸ ಕೊಕ್ಕು ಬರ್ಪುಂಡು ಕುಡ 30 ವರ್ಷ ಬದುಕೆರೆತ್ನ ಪೂರ್ಣ ಶಕ್ತಿಡ್ ಅವು ಕುಡ ರಾದು ಪೋಪುಂಡು ಜನಪದಿಯರ್ನ ಥಿಂಕಿಂಗ್ ಆಲೋಚನೆ ಪಂಡ ಇಂಚ ಐಟ್ ಬೇನೆಂದು ಪನ್ಪಜಿ ಅವು ಅನಿವಾರ್ಯ ಬಂಗ ಅಂದ ಪನ್ಪುಣ ತುಳುಟ್ಟು ಬಂಗ ಅಂದ ಪನ್ಪೇರು ಬಂಗ ಇಜ್ಜಿಂಡ ಬದುಕಿಜ್ಜಿ ನಿಖಿಲ್ ಬಂಗ ಬತ್ತಿಜಾರಂದ ನಮ್ಮ ಪೂರ ದಾದ ಮಲ್ತೊಂದುಂಡ ಕಷ್ಟಕ್ಕೂ ಬಲಿತೊಂದುಲ್ಲ ಕಷ್ಟ ಅಲ್ಪ ಕಷ್ಟಪಡೋಡು ಬಲಿತೊಂದುಲ್ಲ ಏಪ ನಿಖಿಲ್ ಕಷ್ಟ ಬರ್ಪುಜಾರ ಆಡೆ ಮುಟ್ಟ ನಿಖಿಲಿಗೆ 100 ಪಟ್ಟು ಕಷ್ಟ ಏಪ ಕಷ್ಟ ಬರ್ರೆ ನಿಕ್ಲೆ ಸಾಧ್ಯತೆ ಆಪುಂಡ ಅಪಗ ನಿಕ್ಲೆಗೆ ಕಷ್ಟ ಪನ್ಪುನ ವೇಜ್ ಆಟಿ ತಿಂಗಳು ಮಾತಿರಲ್ಲ ಜನಪದದ ಮಹತ್ವವಾಯಿನ ತಿಂಗಳು ನಮಗೆ ಆಟಿ ತಿಂಗಳು ಜನಪದಿಯರ್ನ ಮಹತ್ವ ತಿಂಗಳು ಆಟಿ ತಿಂಗಳು ದಾದವನ ಪೇರು ನಮಕ್ ಬಂಗದ ದಿನ ನಿಜವಾದ ಬಂಗದ ದಿನ ಎಡ್ಡೆ ಬರ್ಸ ಬತ್ತದ ಪ್ರಕೃತಿ ಸಮೃದ್ಧಿಯಾದ ಪಚ್ಚೆ ಪಜಿರಡು ಉಪ್ಪುನಗ ಏಪ ಅಂಡಲ್ಲ ಬಂಗ ಬರ್ರೆ ನುಪ್ಪುಗು ಗತಿ ಇಜ್ಜಂದ ಆಯರ ಸಾಧ್ಯತೆ ಉಂಡ ತಿಂಡ್ರೆ ಹಲೋ ಇಜ್ಜಂದ ಆಯರ ಸಾಧ್ಯತೆ ಉಂಡ ಇಜ್ಜಿ ಅಪಗಾಂಡ ಆಟಿ ಪಂಡ ದಾದ ಬಂಗದ ದಿನ ಪಂಡ ಬಂಗ ಬರೋಡು ನಮ ಒಂಜಿ ವರ್ಷ ಸುಖ ಸಮೃದ್ಧಿಯಾದ ತಿನ್ಸಿನ ಬೋಡಾಪುನ ತೆನಸಿನ ಪೂರ ತಿಂದುದುಪ್ಪ ಕಂಡ ನಮ್ಮ ತಿಂದಿನ ಪೂರ ಡಿಟಾಕ್ಸ್ ಆವೋದು ನಮಗೇಂದನ ನಮಕ್ಕೆ ಇನಿತ ಈತಮಾಂತ ರೋಗ ಶುಗರ್ ಪ್ರೆಷರ್ ಬುಕ್ಕ ಪೂರ ಬರಿಯರ ಕಾರಣದಾದ ನಮ್ಮ ಶರೀರ ಬೋಡಾಪುನ ರೀತಿ ಡಿಟಾಕ್ಸ್ ಆಪುಜಿ ಪಿದೈ ಪಡು ನಮ್ಮ ಶರೀರ ಇತ್ತಿನ ಕಲ್ಮಶಗಳು ಪಿದೈ ಬರ್ಪುಜಿ ಅದ್ದಾತ ಆ ಪಿದೈ ಪೋವಂದು ಒಪ್ಪರ ಕಾರಣ ನಮ್ಮ ತಿನ್ಪುನ ಫುಡ್ಡು ನಮ್ಮ ಜೀವನ ರೀತಿ ಅಂಡ ದುಂಬುದಕ್ಕಲು ಆಟಿ ತಿಂಗಳು ಆ ರೀತಿ ಮಲ್ತೊಂದಿತ್ತೇರು ಪಂಡ ಆಟಿ ತಿಂಗಳು ಒವ್ವೆ ಬೇಲೆಜ್ಜತ್ತ ಬರ್ಸ ಬರ್ಪಣೆ ಹೇಳ್ತಾರೆ ಬೇಲೆಜ್ಜಿ ಆಯ್ತು ದಾದ ಮಲ್ಪಡು ಈ ತಿಂಗಳು ನಮ್ಮ ಶರೀರನು ಡಿಟಾಕ್ಸಿಫಿಕೇಶನ್ ಮಲ್ಪೆರಬೋಡದು ಐನು ಉಪಯೋಗಿಸೊಂದಿತ್ತೇರು ದಾದ ಡಿಟಾಕ್ಸ್ ಪಂಡ ಅರಿ ಆಹಾರನ ಬಿಡೋದು ತನಂಡ ಅರಿ ತಿಂದಂಡ ಆಹಾರ ತಿಂದಂಡ ಪೇರು ಪರ್ನ ದಾದ ಪಂಡು ಕಫ ತಿಂಜಿಂಡು ಆತ ಕಫ ತಿಂಜಿನ ದಾನ ಬರ್ಪುಂಡು ನ್ಯೂಮೋನಿಯಾ ಕೊರೋನಾ ಅಂಚಿನವರ ಬರ್ಪುಂಡು ಅಂದಾತ ಪಂಡ ಈ ಕಫ ತಿಂಜಿದಾನಾಗ ನಮ್ಮ ಶರೀರೋಡು ಜಾಸ್ತಿ ನಮಕ್ಕೆ ಅಪಾಯ ಜಾಸ್ತಿ ಅಪ್ಪ ಐದೊಡ ಶರೀರ ಡಿಟಾಕ್ಸ್ ಆಗಿರಬೋಡದು ಆಟಿ ತಿಂಗಳು 30 ದಿನ 30 ದಿನ ಸೊಪ್ಪು ತರಕಾರಿಗಳನ್ನು ತಿನ್ನೋಡು ನಮ್ಮ ಸೊಪ್ಪುಲೇನು ತಿನ್ನೋಡು ಬೆತೆ ಬೇತ ಸೊಪ್ಪುಲು ಕೊಡಿ ಮರದಿಲ್ಲ ಅವಡೆ ಬೆತೆ ಬೇತೆ ರೀತಿತ ಅವು ಆಟಿ ಅಮಾಸೆ ದಾನಿದಾದ ಬರೋಡು
ಕಷಾಯ ಬರೋಡು 1 ವರ್ಷಗೂ ಬೋಡಪ್ನ ಪ್ಯಾಕೇಜ್ ಎಣ್ಣೆಕ್ಕಡೆ ಬಂಡೇತ ಬಣ್ಣ 30 ವರ್ಷ ಬೋಡಪ್ನ ಪ್ಯಾಕೇಜ್ ಏನು ಮಲ್ತಂಡು ಗಿಡಿ ಆತ ಅಂಡ ನಮ್ಮ ಪ್ರತಿ ವರ್ಷಲ ರಿಕ್ರಿಯೇಷನ್ ಒಂದುಲ್ಲ ಪೊಸತ್ತು ಅವು ಆಂಟಿ ತಿಂಗಳು ಆ ರಿಕ್ರಿಯೇಷನ್ಸ್ ಟೈಮ್ ಗೊತ್ತಂಡಾತ ಆನಿ ನಮಕ್ ಬೋಡಾಪನ ಪಂಡ ಇನಿ ಆಟಿದ ತಿಂಗಳು ಎಂಚುಂಡು ಫುಲ್ ಕೋರಿದ ಕಜಿ ಪುಲ ಬೇತೆ ಬಗ್ಗೆ ತಿನ್ನಸಿಲ್ಲ ಆತ ಆಟಿ ಗಮ್ಮತ್ತ ಅದು ಪೋತುಂಡು ಪಂಡ ವಾಸ್ತವತೆದಾದ ಅಂದು ನಂಗೆ ಆಯ್ತಾ ಅರಿವಾತಿಜ್ಜಿ ಅವೇ ಆಟಿ ಕರಿಯಡು ಆಟಿ ಕರಿದು ಒಂಜಿಗೆ ಆದೆ ಉಂಡು ತುಳುಟ್ಟು ಬಿತ್ತಲು ಮಾರ್ದಂಡ್ಲ ಸೋಣವು ನೋಡು ಒಂದು ಅಯ್ನ ಕೇರಳಡು ಓಣ ಅಂದು ಮಲ್ತೇರು ಸೋಣವನು ಅಕ್ಲು ಓಣವನು ಪೇರು ಓಣೋಡು ಬಾರಿ ಗೌಜ್ಜಿ ಅಕ್ಲಿಗೆ ಆಟಿ ಕರಿ ಒಟ್ಟಿಗೆ ಅಕ್ಲದಾನ ಪೇರು ಚಿಂಗಂ ಅಕ್ಲೇನು ಓಣ ಒಂದು ಮಲ್ತೇರು ನಮ್ಮ ಸೋಣನು ಅಕ್ಲು ಓಣ ಒಂದು ಮಲ್ತದ ಪಾಡಿಯರು ಅವಳು ತುಲೆ ಓಣ ಆಚರಿಸೊಂದುಲ್ಲೇರು ಅಕ್ಲು ಉಂಡ ಪಂಡ ಈ ತಿನ್ನಂದಿನ ನ್ಯೂಟ್ರಿಷನ್ ಊರ ಪೋದು ಕರಗಿನ ನಮ್ಮ ಶರೀರ ಕುಡದಾದ ಬೋಡು ಐಕೆ ನ್ಯೂಟ್ರಿಷನ್ ಬೋಡು ಐಕೆ 14 ಥರತ್ತ ಅಡಿಗೆಗಳನ್ನು ಮಲ್ತದು ಬೇತೆ ರೀತಿಯ ಬಳಸದು ನಮ್ಮ ಸೋಣ ಉಣೋಡು ಇತ್ತೆಲ್ಲ ನಮ್ಮ ಊರುಡು ಸೋಣ ಶನಿವಾರ ಉಣ್ಪುಣೆ ಸೋಣ ಶುಕ್ರವಾರ ಉಣ್ಪುಣೆ ಸೋಣ ಸೋಮವಾರ ಉಣ್ಪುಣು ಅಂಚಿನ ಪೂರ ಪದ್ಧತಿಲಿ ಇನಿಕ್ಕೆಲ ಉಂಡವು ಪಣ ಅವು ಸಂಪೂರ್ಣವಾದ ಮಾಜಿದಿಜಿ ಅಂತಿನ ಅದ್ಭುತವಾಯಿನ ಅಂಚಿತನ ಪಣ ಪ್ರತಿ ತಿಂಗೊಲ್ಲ ತುಳುವೇರ್ನ ಪ್ರತಿ ತಿಂಗೊಲ್ಲ ಅವು ಅದ್ಭುತ ಜನಪದ ಆಚರಣೆಗಳು ಬೇತೆ ರೀತಿಯ ಇತ್ತು ನಮ್ಮ ನಾಗಬನ ತಂಚಿಪೋಯಿ ನಾಗ ಆರಾಧನೆ ಕೇಂತರದ ಮಲ್ತೊಂದುಲ್ಲಾರ ಮಾತೇರ್ಲ ನಾಗಾಗ ಪೇರು ಮೈಪೋರ ಮಲ್ತೊಂದುಲ್ಲಾರು ಓಕೆ ದಾಯಿಗ ನಾಗಾಗ ಪೇರು ಮೈಪೋಡು ಟೈಮ್ ಆಯ್ತು ಇದು ಮಾಡಿ ಮುಗಿಸ್ತೇನೆ ಓಕೆ ತುಂಬ ಇದೆ ಮತ್ತು ಇದು ನಾವು ಇದರಲ್ಲಿ ಮುಗಿಸುವ ಯಾಕಂದರೆ ಇದು ನಿಮಗೆ ಪ್ರಾಮುಖ್ಯವಾದ ವಿಷಯ ದಾಯಿಗ ಪೇರು ಮೈಪೋಡು ನಿಕ್ಲಿಕ್ಕೇನು ಚೂದ್ಯಕ್ಕೆ ನೋಡು ದಾಯಿಗ ಮೈಪೋಡು ಇಂದಾದ ಅಲ್ಪ ಪೇರು ಮೈಪು ಅಂಚ ಅಲ್ಪ ಎಂಚ ಮೈಪೇರು ದಾಯಿಗೆ ಬೋಡದ ಪೇರು ಮೈಪುಣ ಆದುಪ್ಪು ತಿಂಕ್ ಮಲ್ಪ ದಾಯಿಗ ಆದುಪ್ಪು ನಿಕ್ಲನುಳ್ಳ ಇದೊಂದು ಕ್ವಶನ್ ಪಡೋಣ ದಾಯಿಗ ಆದುಪ್ಪು ನಾಗಾಗ ಸಂಪು ಅಂತಾರೆ ನಾಗನ ಕಲ್ಲಿಗೆ ಸಂಪು ಮಲ್ಪೇರು ತುಳಿ ನಾಗನ ಕಲ್ಲಿಗೆ ಸಂಪು ಮಲ್ಪೇರು ಒಡದೆ ನಮ್ಮ ಪೇರು ಮೈಪು ತುಲೆ ಈ ಜಗತ್ತು ಪೂರ ಎಂಚೊಂಡು ಪಂಡ ಜೀವಾಣು ಸೃಷ್ಟಿಡು ನಮ್ಮಲ ಜೀವಾಣು ಸೃಷ್ಟಿಡುಲ್ಲ ಇನ್ನು ನಮ್ಮ ಬಂಜಿಡದುಳ ಇಲ್ಲ ಸುಮಾರು 1.5 ಕಿಲೋ ಜೀವಾಣು ಉಂಡು ಈ 1.5 ಕಿಲೋ ಜೀವಾಣು ಉಜ್ಜಿಂಡ ದಾದಾಪುಂಡು ನಮ್ಮ ಇಜ್ಜ ದುಂಬುದಾಗ್ಲ ಪಣ್ಣೊಂದಿತ್ತೇರು ಎಂಚ ಪಣ್ಣೊಂದಿತ್ತೇರು ಪಂಡ ಎಂಕ್ ಬಡಪುಂಡು ಮಾರೆ ಬಂಜಿದ ಪುರಿ ಸೈಪುಂಡು ಎನ್ನ ಬಂಜಿದ ಪುರಿ ಸೈಪುಂಡು ಬಂಜಿದ ಪುರಿಕ್ಕು ಬೋಡ ಅದನ್ನು ತಿಂದೊಂದಿತ್ತೇರು ಇನ್ನು 4-5 ರುಚಿಕ್ಕು ಬೋಡ ತಿನ್ಪ ಬೇತೆ ವಿಷಯ ಬಂಜಿದ ಪುರಿ ಇತ್ತಿನ ಮಾಂತರನೆ ನಮ್ಮ ಪಣ ಏರು ನೇನು ಪೂರ ರೆಡಿ ಮಲ್ಪುಣೆ ಐ ನೆತ್ತೆರು ಮಲ್ಪೋಡು ದನ ಮಿಷಂದಿತ್ತಂಡ ಅಲ್ಪ ಮಿಷಂದಿತ್ತಾರ ಏರು ಮಲ್ಪುಣೆ ಇನ್ನು ಪೂರ ಅವು ಪೂರ ಜೀವಾಣು ಪ್ರಕ್ರಿಯೆ ನಮ್ಮ ಶರೀರೋಡು ಎಂಚ ಜೀವಾಣು ಪ್ರಕ್ರಿಯೆ ಉಂಡ ಪ್ರತಿ ಪ್ರಾಣಿ ಪಕ್ಷಿಗಳಿಗೆ ಪುರಿಕ್ಲೆಗ್ ಗೊತ್ತಂಡದ ಚರಾಚರ ವಸ್ತುಲು ಜೀವಾಣುದ ಸೃಷ್ಟಿ ಪಂಡ ಇಕ್ಕು ಪಣ್ಣ ಎಕಡೆ ನರಮಣಿ ಪಂಡದಾದ ಮಣ್ಣು ಒಂದು ಜೀವಾಣು ಸೈತಿ ಒಟ್ಟಿದಾದ ಹಾಪುಂಡು ಮಣ್ಣು ಹಾಪುಂಡು ಒಂದು ಮಣ್ಣೆ ಸೈತಿ ಒಟ್ಟಿದಾದ ಹಾಪುಂಡು ಹಲೋ ಮಣ್ಣು ಹಾಪುಂಡು ಅಪ್ಪ ಅಂಚಿತ್ತಿನ ಮಣ್ಣು ಮಣ್ಣಿಡ್ಲ ಜೀವಾಣು ಉಂಡು ಮಣ್ಣಿಡ್ಲ ಜೀವಾಣು ಉಂಡು ಈ ಜೀವಾಣು ದಾದಾಪುಂಡು ಪಂಡ ಎಡ್ಡೆ ದೊಂಬು ಬತ್ತಿನ ದಾದಾಪುಂಡು ಹಲೋ ಎಡ್ಡೆ ದೊಂಬು ಬತ್ತಿನ ದಾದ ಮಲ್ಪುಂಡು ಜೀವಾಣುಗಳ ಮಣ್ಣು ದಾಡಿಕ್ಕೆ ಹೋಗ್ಪುಂಡು ಕಂಡ ಪುರಂಚ ಪುಡಾದ ತೋಜ್ಜ ತೂತಾರ ಆತ ಇಂಚ ಪುಡಾದ ಬಿಡ ಪಂಡ ಜೀವಾಣು ಇಜ್ಜಿ ಅಲ್ಪ ಜೀವಾಣು ಪೋಂಡು ಅಲ್ಪದ ಬುಕ್ಕ ಜೀವಾಣು ಯಾಪ ಪೋಪುಂಡು ಎಡ್ಡೆ ಬರ್ಸ ಬತ್ತಂಡ ಬೊಳ್ಳೋಗು ಪೋಪುಂಡು ಜೀವಾಣು ದಾಯಗೆ ನಮ್ಮ ಪ್ರಕೃತಿ ಗೊಬ್ಬರ ಮಾಡೋದಕ್ಕೆ ಅಂತಾರದ ಗೊಬ್ಬರ ಪಂಡ ಈ ಜಗತ್ತಿಡು ಯಾರು ಮಾಡ 78% ನೈಟ್ರೋಜನ್ ಉಂಡು ಗೊತ್ತಂಡದ ಈ ನೈಟ್ರೋಜನ್ ಈತ ನಿಕ್ಲು ಒಂಜಿ ದೈಕ್ ಗೊಬ್ಬರ ಪಾಡ್ಲಿ
ಗೊಬ್ಬರ ಪಾಡ್ಲೆ ಗೊಬ್ಬರ ಪಂಡದಾದ ಹಾಕೊಂಡು ಅವು ಡೈರೆಕ್ಟ್ಗೆ ತೊಂಜಿ ಆ ಗೊಬ್ಬರನು ಐಕ್ ಅಸೆಟೋ ಬ್ಯಾಕ್ಟೀರಿಯಾ ಪನ್ಪುನ ಒಂಜಿ ಬ್ಯಾಕ್ಟೀರಿಯಾ ಬೋಡು ಆ ಬ್ಯಾಕ್ಟೀರಿಯಾ ಈ ನೈಟ್ರೋಜನ್ ತಿಂದಿದ್ದು ಮುಲ್ಪೆತ್ನ ಗೊಬ್ಬರನ್ನು ತಿಂದಿದ್ದು ಅವು ನೈಟ್ರೇಟ್ ಮಲ್ತನ ಮಾತ್ರನೇ ಆ ದೈಕ್ಲೆಗೆ ಗೊಬ್ಬರ ಕ್ಲಿಯರ್ ಆ ದೈಕ್ಲೆಗೆ ಗೊಬ್ಬರ ಹಾಪುನು ಅಪ್ಪ ಅಂಚಿತ್ತಿನ ಒಂಜಿ ಪದ್ಧತಿನ ನಮ್ಮ ನಾಗಾರಾಧನೆ ಸಿಸ್ಟಮ್ ಮಲ್ತದೇರು ನಾಗಾರಾಧನೆ ನಾಗಬನ ಜೀವಾಣು ಸಂರಕ್ಷಣಾ ಕೇಂದ್ರ ನಾಗಬನ ಪಂಡ ಜೀವಾಣು ಸಂರಕ್ಷಣಾ ಕೇಂದ್ರ ಐಕು ಒಂದು ಸುತ್ತಲ ಕರದಿ ಇದ್ದು ದುಂಬದ ಕಾಲ ಕೊಟ್ಟೋಡು ಅದ ಕರೆಕ್ಟ್ ಮಣ್ಣದ ಕರದಿ ಒಂದಿತ್ತೇರು ಕರೆಕ್ಟ್ ನೀರು ಮೈತ್ ಒಂದಿತ್ತೇರು ಅಲ್ಪದಾದ ಪುಂಡಪಗ ಸಂಪು ಪುಂಡು ಆ ಸಂಪುದ ಮಣ್ಣಿಡು ಒರಲ ದಾದಾಪುಂಡು ಜೀವಾಣು ಪೋಪು ಅಲ್ಪ ಒಪ್ಪುಂಡು ಅತ್ತ ಅಪ್ಪ ಜೀವಾಣು ಪ್ರಕ್ರಿಯೆ ಡೆವಲಪ್ ಆಪುಡ ಪ್ರಕ್ರಿಯೆ ನಿಕ್ಲಿಗೆ ಎಂಚ ಗೊತ್ತುಂಡ ಜೀವಾಣು ಪ್ರಕ್ರಿಯೆ ಎಂಚ ಗೊತ್ತುಂಡ ಹಾಲು ಮೊಸರಾಗುವುದು ದಾದಾವು ಬ್ಯಾಕ್ಟೀರಿಯಾ ಪ್ರಕ್ರಿಯೆ ಆತ ಹಾಲು ಮೊಸರಪ್ಪನ ಬ್ಯಾಕ್ಟೀರಿಯಾ ಆತ ಅವೇ ಲೇಕ ನಿಕ್ಕಲು ಮೈತನ ಒಂಜಿಕೊಂಡ ಪೇರು ಬಣಕ್ಕೆ ಮೈಪುನ ಪೇರು ಒಂಜೇ ಕೊಂಡ ಯಾವ ಜಿಂಜ ಮೈಪಡು ಅಲಜ್ಜಿ ಅವು ಕೋಟಿಗಟ್ಟಲೆ ಜೀವಾಣುವಾದ ಬದಲಾಪುಂಡು ದಾಯಿಗೆ ಪಂಡ ನಮ್ಮ ಸಂಸ್ಕೃತಿಡು ನಮ್ಮ ದೈಕಲ್ ಪುರ ನಮ್ಮ ನಡುಪುನ ಪಂಡ ಒವ್ವೇ ಕಂಡವಡಾವಡು ಇಂದೆತ್ತ ಪುರ ಬೇರೆ ಆಳವಾದ ಪೋಪುಜಿ ಕಾಡು ಕೊಂಡೋದು ನಮ್ಮ ಗೊಬ್ಬರ ಪಾಡುಜ ಕಾಡು ಕೊಂಡೋದು ಗೊಬ್ಬರ ಪಾಡೋಡ ಅಗತ್ಯಜಿ ದಾದವಡ ಇಂಥ ಬೇರೆಗೆ ಗೊತ್ತುಂಡು ಓಲು ಜೀವಾಣು ಉಂಡು ಅವು ನಾಡೋದು ಪೋಪುಂಡು ಬೇರೆ ಆಂಡ ನಮ್ಮ ಮಲ್ಪುನಂಚಿನ ಕೃಷಿ ಪದ್ಧತಿ ಇಡು ಪೂರ ಅವು ಪೂರ ಬೇರೆ ಪೂರ ಮಿತ್ತಿಡುಪುಂಡು ಐದವರ ಐಕ್ ಜೀವಾಣು ಉಪ್ಪುಜಿ ಐಕ್ ಬಾಡ ಅದು ನಮ್ಮ ಪಂಚಗವ್ಯ ಅಂತ ಮಲ್ತೊಂದಿತ್ತೇರು ತುಂಬದ ಕಾಲ ಗೊತ್ತುಂಡು ಇತ್ತೆಲ್ಲ ಮಲ್ಪಿರದ ಪಂಚಗವ್ಯ ಗೊತ್ತುಂಡ ಬೆಲ್ಲ ಪೇರು ಇಂದೂರ ಪಾಡ್ದು ಆ ಪಂಚಗವ್ಯಗೆ ಬಣಾಡ್ದು ಒಂಜಿ ಪುಂಡಿ ಮಣ್ಣು ದೆತ್ತದು ಪಾಡುವೆರೆಗೆ ಐನ ಅರ್ಥದಾದ ಆ ಬ್ಯಾಕ್ಟೀರಿಯಾಗಳು ಪೂರ ಅಲ್ಪ ಡೆವಲಪ್ ಆವಡು ಉಂಡತಿ ಪಂಡ ಆತ ಬ್ಯಾಕ್ಟೀರಿಯಾ ಐದವರ ವರ್ಷಗೂ ರಡ್ಡು ಸರ್ತಿ ಪೇರ ಮೈತೊಂದಿತ್ತೇರಿ ಏಪ ಪತ್ತನಾಜ ಕರಿದು ಆತ ಪತ್ತನಾಜ ಕರಿದು ನಾಳು ಪಣಿ ಬರ್ಸಬೂರ್ನಾಗ ಅಪಗ ಪೇರು ಮೈತೊಂದಿತ್ತೇರು ಅಪದಾಯಿ ಬಂಡ ದೊಂಬುಗು ಈ ಜೀವಾಣುಗಳ ಪೋದುಪುಂಡು ಕುಡ ಬರ್ರೆ ಬೋಡದು ಕುಡ ನಾಗರ ಪಂಚಮಿದಪಗ ದಾಯಿಗೆ ಬರ್ಸ ಬತ್ತದ ಪೂರಾ ಜೀವಾಣು ಪೋದುಪುಂಡು ಕುಡ ಜೀವಾಣು ಪ್ರಕ್ರಿಯೆನು ಸ್ಟಾರ್ಟ್ ಮಲ್ಪೆರೆ ಬೋಡದು ಆಲೋಚನೆ ಮನ್ಪುಲೆ ಜನಪದ ಪದ್ಧತಿದ ಪ್ರಕಾರ ಒಂದು ಪೂರ ಮೂಢನಂಬಿಕೆನ ಅಪ ಜನಪದ ಪಂಡದಾದ ಜನಪದ ರೀತಿ ನಮಗೆ ಬದುಕಿನ ಸಾಧ್ಯತೆ ಉಂಡ ನಮ್ಮ ಮೂಢನಂಬಿಕೆಗಳನ್ನು ಪೂರ ಬುಡುದು ಜನಪದದ ಮೂಲ ನಂಬಿಕೆಗಳಿಗೆ ನಮ್ಮ ಪೋಂಡ ಅರ್ಥವಾದ ಶ್ರೇಷ್ಠವಾದ ಪಂಡ ಈ ಸೈನ್ಸ್ ಇಲ್ಲ ಅವಳ ಜನಪದನೇ ನಿಕ್ಲೆ ಮಲ್ಪುನ ಪೂರ ವ್ಯವಸ್ಥೆ ಅಲ್ಲ ಈ ಸೈನ್ಸ್ ಇಡು ನಾಡ್ದು ಬತ್ನು ಒವ್ವೇ ವಿಷಯ ಇಲ್ಲ ಅವಡು ಐತಲ್ಲ ಮೂಲ ಅವು ಜನಪದನೇ ಜನಪದೀಯವಾದೇ ಉಂಡು ಖಂಡಿತವಾತ್ಲ ಅವು ಅಕಲಿಗೆ ಏತ ಅಗತ್ಯ ಉಂಡು ಆತ ಅಗತ್ಯೋಡು ಅಪಗಲ ಆಲೋಚನೆ ಮಾಡಿ ಏನು ಪಂಡ ಎಕಡ್ಲೆಕ್ಕ ಏತೋ ಮನ್ವಂತರ ಕರಿಂಡು ಒಂಜಿ ಮನ್ವಂತರ ಏತೋ ಕೋಟಿ ಸಾವಿರ ವರ್ಷ ಒಂದು 7ನೇ ಮನ್ವಂತರ ನನಲ 7 ಮನ್ವಂತರಗಳುಂಡು ಕೂಡ ಶುರುವಾಪುಂಡು ಇಂದೇನು ಪೂರ ಲೆಕ್ಕ ಈ 14 ಮನ್ವಂತರ ಬೆಮ್ಮೇರ್ನ ಒಂಜಿ ದಿನಗೆ 14 ಮನ್ವಂತರ ಅಪ್ಪ 7 ಕೋಟಿ ವರ್ಷ ಆಲೋಚನೆ ಮಾಡ್ಬಿಟ್ಟು ಐಟ್ ಬದುಕದು ಸೈಪುನ ಪುಟ್ಟದು ಬದುಕದು ಸೈಪುನ ಕೆಲವು ಕೀಟ ಅಂದ್ರೆ ಪಣ್ಣಲಿ ನಮ್ಮ ಪುರ ಅಪ್ಪ ನಂಗೆ ಅವು ಒಂದು ಅತ್ತಂದೆ ಎಂಚ ಎಡ್ಡ ರೀತಿಡು ಖುಷಿಟ್ಟು ಈ ಜಗತ್ತಿಡು ಬದುಕೋಲಿಂದ ಕಲ್ಪದ ಕೊರಪು ನಾವು ನಿಜವಾಯಿನ ಒಂಜಿ ಜನಪದ ಚಿಂತನೆ ಆ ಜನಪದ ಜ್ಞಾನೋತ್ಸವ ಅವು ಖಂಡಿತವಾದ್ಲ ಒಂಜಿ ಎಡ್ಡೆ ಬುಧರು ಇನಿ ಪದ್ಮಶ್ರೀ ಅಕ್ಕ ಏನು ಆ್ಯಪಲ ಪನ್ಪುಲೆಕ್ಲಾರು ಪದ್ಮಶ್ರೀ ಪುಟ್ಟಗಣ್ಣನಿಗೆ ಅರೇ ಪದ್ಮಶ್ರೀ ದಿಕ್ಕದಂಗೆ ಐದವರ ಪದ್ಮಶ್ರೀ ಅಕ್ಕ ಇಂಚಿತ್ತಿನ ಒಂಜಿ ಲೇಸ್ ಒಂದು ಪ್ರತಿ ಶಾಲೆಯಲ್ಲೆಡ್ಲ ಅವಡು ಏನು ಪನ್ಪುನು ಪ್ರತಿ ಕಡೆಟ್ಲ ಈ ಜ್ಞಾನ ಜೋಕ್ಲಿಗೆ ಪ್ರತಿಯವರಿಗೆಲ್ಲ ತಿಕ್ಕೋಡು ಇಂದೆಟ್ಟು ದಾದಾಳ್ಲ ಲಾಭ ಉಂಡ ಇಜ್ಜ ಈ ತಿಂಕ್ಡ್ ಈ ಆಲೋಚನೆ ದಾದಲ್ಲ ಲಾಭ ತಿಕ್ಕದನ ಇಜ್ಜ ಹಲೋ ದಾಲ ತಿಕ್ಕಿಜ ತಿಕ್ಕಂಡು ಖಂಡಿತವಾತ್ಲ ಅಪ್ಪ ನನಲಾತ್ ಇಂಜಿತ್ತನ ಪಂಡ ಸೆಷನ್ಗಳೇನು ನಂಗೆ ಮಲ್ಪೆರೆ ದೇವರು ಅವಕಾಶ ಮಲ್ತು ಕೊರಡು ಈ ತಿಕ್ಕನ ಅವು ತುಳುವೇರ್ನ ಒಂಜಿ ಜನಪದ ಚಿಂತನೆ ಎಂದು ಪಂಡ ಒಂದು ಯಾನ ಹತ್ತನ ಪನ್ಪುನ ಭಾವನೆ ಮುಲ್ಪ ಗುರು ಪರಂಪರೆ ಇಜ್ಜಿ ಮುಲ್ಪ ಗುರು ಪರಂಪರೆ ಎಂದಿಜ್ಜಿ ತುಳುವೇರ್ನ ಒಂಜಿ ಸಂಪ್ರದಾಯದ ಪ್ರಕಾರ ಮಾಮಣ್ಣೆ
ಅಯ್ಯ ಕಾರಣವೇ ಗುರು ಕಾರಣವೇ ಎಂದು ಪನ್ಪುಣ ಏನು ಮಾಮಣ್ಣೆ ಪನ್ನೋಡು ಐ ಕೊಂಚ ಉದಾಹರಣೆ ಪಂಡ ಈ ಅಪ್ಪೆ ಕಟ್ಟು ಎಂದು ಪನ್ಪಣ್ಣಮ್ಮ ಅಪ್ಪೆ ಕಟ್ಟದ ಮಲ್ಲ ಉದಾಹರಣೆ ಪಂಡ ಇನ್ನಿಲ್ಲ ಶ್ರೀಕೃಷ್ಣನ ಒಂಜಿ ಕತೆ ಬಂದ ಮಹಾಭಾರತ ಕತೆ ತುಂಡಲ್ಲ ಅಲ್ಪ ಶ್ರೀಕೃಷ್ಣನ ಸಂತಾನ ದಕ್ಕಲೆ ಶ್ರೀಕೃಷ್ಣನ ಮೆಗ್ದಿನ ಸಂತಾನ ಪಂಡ ದಕ್ಕಲೆ ಒರಿದೀನಿ ಬಾಕಿ ಪೂರ ಪೋತಿರು ದಾಲಜ್ಜಿ ಪಂಡ ಕೃಷ್ಣೆ ಏತ್ತೊಂದು ಪಂಡಲ್ಲ ಅಲ್ಪ ಅಲ್ಲ ಆಯೇ ಅಪ್ಪೆ ಕಟ್ಟನು ಅತಂಡ ಆಯ್ನ ನಮ್ಮ ಇಂಥ ಪನ್ಪುಣ ಅಳಿಯ ಕಟ್ಟಿನ ಆಯ್ ಒರಿಪಾದೆ ಗೊತ್ತಂಡತೆ ಪಂಡ ಈ ಒಂಜಿ ಸಂಪ್ರದಾಯ ಈ ಒಂಜಿ ಸಿಸ್ಟಮ್ ಅವು ಜಗತ್ತಿಗೆ ಮಲ್ಲ ಪಾಠ ಅವು ಅಪ್ಪ ಅಂಚಿತ್ತಿನ ಒಂಜಿ ಸಂಸ್ಕೃತಿ ಸಂಸ್ಕಾರ ಈ ತುಳುನಾಡುಂಡು ತುಳುನಾಡದ ಪ್ರತಿಯೊರಿಯಲ್ಲ ಜನಪದ ರೀತಿಡು ಈ ಆಲೋಚನೆಗಳೇನು ಪೂರ ನಮ್ಮ ಬುಳೆಪ್ಪಾಂಡ ನಮ್ಮ ಜೀವನೋಡು ನಮ್ಮ ಇಲ್ಲಳು ನಮ್ಮ ಊರುಡು ನಮ್ಮ ಆರಾಧನೆಗಳೆಡು ಪಂಡ ಅತ್ಯಂತ ಸರಳವಾಯಿನಂಚಿನ ಆರಾಧನೆಯಲ್ಲಿ ಜನಪದ ರೀತಿದ ಆರಾಧನೆ ನಿಕ್ಲಿಗೆ ಕೇಪುಲ ಪುಲ ನೀರ್ಲ ಇತ್ತಿಂಡ ಯಾವು ಆತನ ನಿಕ್ಲೆನ ಮನಸ್ಸಿಡ್ಲ ನಿಕ್ಲೆಗೆ ದೇವರ ನಂಬುನಂಚಿನ ಶಕ್ತಿ ಸಾಮರ್ಥ್ಯ ಅವು ಜನಪದ ಚಿಂತನೆಡುಂಡು ಐಕ್ಯಪಡದ ಜನಪದ ರೀತಿದ ಆ ಟ್ಯೂನಿಂಗ್ 100.3 ಗೊತ್ತಂಡದ 10.3.1 ನಿಕ್ಲೆನ ಆ DNA ಓಲ್ ಕನೆಕ್ಟಿವಿಟಿ ಆದನ್ನು ಖಂಡಿತವಾತ್ಲೆಜ್ಜಿ ತುಳುನಾಡು ಮಸ್ತ್ ನೀ ತುಳುವೇಶ್ವರ ದೇವಸ್ಥಾನ ನಿಕ್ಲಿಕ್ಕೆ ಎಂತಾರ ಬಸ್ಸೂರುಡು ತುಳುವೇಶ್ವರ ಒಂಜಿ ದೇವಸ್ಥಾನ ಉಂಡು ಆ ದೇವಸ್ಥಾನ ಒಂದು ಪೂರ ಜನಪದ ಆಲೋಚನೆಗಳೆಲ್ಲ ಪಂಡ ಎತ್ತೋ 1000 ವರ್ಷದ ಇತಿಹಾಸ ಉಪ್ಪುನ ವಿಷಯಗಳುಂಡು ಅವು ಪೂರ ಆ ಒಂಜಿ DNA ಕನೆಕ್ಟಿವಿಟಿಗೆ ನಮ್ಮ ಪೂರ ತಯಾರಾವಡು ಕಳರಿ ಪನ್ಪು ನಾವು ಪೊಂಜನ ಕಲೆಗೆ ಅತ್ಯಂತ ಮಹತ್ವರವಾಯಿನ ಒಂಜಿ ಜೀವನ ಕಲೆ ಅವು ಕಲರಿ ಸಿದ್ಧಾಂತ ಐಟ್ 369 ಪನ್ಪೊಂಜಿ ಉಸಿರಾಟ ಕ್ರಿಯೆ ಉಂಡು ಮೂಜಿ ಬಣ್ಣ ತುಲೆ ನಿಕ್ಲು ಮೂಜಿ ಬಣ್ಲೆ ಬಂಜಿಡು ವೈಬ್ರೇಷನ್ ಹಾಕೊಂಡು ಆಜಿ ಪನ್ಲೆ ತಿಗಲೆಡು ವೈಬ್ರೇಷನ್ ಹಾಕೊಂಡು ಒರ್ಂಬ ಪನ್ಲೆ ತರೆಟ್ಟು ವೈಬ್ರೇಷನ್ ಹಾಕೊಂಡು ಒರ್ಂಬ ಅಂದು ಪಣ್ಣಾಗ ಮೂಜಿ ಬಣ್ಣ ಬಂಜಿಡು ಆಜಿ ಬಣ್ಣಾಗ 369 ಮೂಜಿ ಆಜಿ ಒರ್ಂಬ ಈ ಒಂಜಿ ಸಿದ್ಧಾಂತ ಅವು ಅತ್ಯಂತ ಪ್ರಾಚೀನ ಜನಪದವಾಯಿನ ಒಂಜಿ ನಂಬಿಕೆ 369 ಮೂಜಿ ಆಜಿ ಒರ್ಮ ಮೂಜಿ ಆಜಿ ಒರ್ಮ ಮೂಜಿ ಆಜಿ ಒರ್ಮ ನಿಕ್ಲೇನ ಒವ್ವೇ ಒಂಜಿ ಪ್ರಾಬ್ಲಮ್ ಅನ್ನಾಗ ಒವ್ವೇ ಕಷ್ಟ ಬಣ್ಣಗಲ್ಲ ಮೂಜಿ ಆಜಿ ಒರ್ಮ ಮೂಜಿ ಆಜಿ ಒರ್ಮ ಮೂಜಿ ಆಜಿ ಒರ್ಮ ಒಂದು ಪನ್ಲೆ ಖಂಡಿತವಾತ್ಲ ನಿಕ್ಲೇನ ಪೂರ ಕಷ್ಟ ಅಲ್ಲ ಈ ಮೂಜಿ ಆಜಿ ಒರ್ಂಬ ಇಜ್ಜನ್ನೆ ಮಲ್ಪುಣ್ಣದು ಪಂಡೊಂದು ಈ ಜನಪದ ನಂಬಿಕೆ ಜನಪದ ನಂಬಿಕೆದ ರೀತಿನ ನನಲಾತ ನಮ್ಮ ಬುಳೆಪ್ಪಕ ನನಲಾತ ಆಲೋಚನೆ ತೊಣಕ ಪಣ್ಣದು ಎನ್ನ ರಡ್ಡ ಪಾತ್ರ ಅಂತ ಜೈ ಭಾರತ್ ಜೈ ತುಳುನಾಡು ಜೈ ಕರ್ನಾಟಕ. ತುಳುನಾಡಿನ ಜನಪದ ಹಾಗೂ ತುಳು ಭಾಷೆ ಬಗ್ಗೆ ಅತ್ಯಂತ ಕುಲಂಕುಷವಾಗಿ ಮಾತನಾಡಿದ, ಅದೇ ರೀತಿ ಪಾಸಿಬಿಲಿಟಿ ಥಿಂಕಿಂಗ್ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಪ್ರಕೃತಿ ಅಂದರೆ ಜನಪದ, ಆಹಾರವೇ ಔಷಧ, ಪ್ರಕೃತಿಯಲ್ಲಿರುವ ಎಲ್ಲದಕ್ಕೂ ವೈ, ಹೌ ಆ್ಯಂಡ್ ವಾಟ್ ಅಂತ ಹೇಳಿ ನಾವು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿದಾಗ ಅಲ್ಲಿಯೇ ಜನಪದ ಇರುತ್ತದೆ ಅಂತ ಹೇಳಿ ತುಂಬ ಸುದೀರ್ಘವಾಗಿ ಮನಮುಟ್ಟುವಂತೆ ಮಾತನಾಡಿದ ಡಾಕ್ಟರ್ ರಾಜೇಶ್ ಆಳ್ವ ಅವರಿಗೆ ನಮ್ಮ ಜನಪದ ಪರಿಷತ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಾಜೇಶ್ ಭಟ್ ಮಂದಾರ, ವೈಸ್ ಪ್ರೆಸಿಡೆಂಟ್, ದಕ್ಷಿಣ ಕನ್ನಡ ಜಿಲ್ಲಾ ಜನಪದ ಪರಿಷತ್ ಬೆಂಗಳೂರು, ಇವರು ಹಾಜರಿದ್ದಾರೆ. ಇವರ ಉಪಸ್ಥಿತಿಯನ್ನು ನಾವು ಗೌರವಿಸುತ್ತಿದ್ದೇವೆ. ಅದೇ ರೀತಿ ಸರ್ ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಸ್ವಾಗತವನ್ನು ಸ್ವೀಕರಿಸಬೇಕು. ಇವರಿಗೆ ಶ್ರೀಯುತ ದೀನ್ ರಾಜ್ ಇವರು ಶಾಲು ಕೊಟ್ಟು ವೀಳ್ಯದೆಲೆ ಕೊಟ್ಟು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ನಮ್ಮೊಂದಿಗೆ ಶ್ರೀಯುತ ವಿಜಯ್ ಕುಮಾರ್ ಜೈನ್ ಇದ್ದಾರೆ, ಆಮಂತ್ರಣ ಪರಿವಾರದವರು. ಅವರು ಕೂಡ ವೇದಿಕೆಗೆ ಬರಬೇಕು. ಅವರಿಗೆ ಶ್ರೀಯುತ ಬಸವರಾಜ್ ಮಂತ್ರಿ ಇವರು ಶಾಲು ಹೊದಿಸಿ ವೀಳ್ಯದೆಲೆ ಕೊಟ್ಟು ಸ್ವಾಗತಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ಅದೇ ರೀತಿ ಶ್ರೀಯುತ ಎಡ್ವರ್ಡ್ ನಮ್ಮೊಂದಿಗಿದ್ದಾರೆ, ರೇಡಿಯೋ ಸಾರಂಗ. ಇವರಿಗೆ ಮಂದಾರ ರಾಜೇಶ್ ಭಟ್ ಅವರಿಗೆ ಶಾಲು ಹೊದಿಸಿ ವೀಳ್ಯದೆಲೆ ಕೊಟ್ಟು ಸ್ವಾಗತಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ಮಕ್ಕಳೇ, ನೀವು ಬೆಳಿಗ್ಗೆಯಿಂದ ಇಲ್ಲಿ ಕೂತಿದ್ದೀರಿ, ನನಗೆ ಅರ್ಥ ಆಗ್ತದೆ, ಯಾಕಂದರೆ ನಾನು ಕೂಡ ಲೆಕ್ಚರರ್. ಆದರೆ ನೀವು ಕೂತು ಕಾದು ಕುಳಿತದ್ದಕ್ಕೆ ಖಂಡಿತ ಸಾರ್ಥಕ ಆಗ್ತದೆ ಲಾಸ್ಟ್ 1 ಅವರ್ ಅಥವಾ 1.5 ಅವರ್ಸ್. ಈಗ ಆದಷ್ಟು ತುಂಬ ವಿಷಯಗಳು ನಿಮಗೆ ಸಿಕ್ಕಿತು. ಯಾವ ಬುಕ್ಕಲ್ಲಿಯೂ ಸಿಗದಂತಹ ವಿಷಯಗಳನ್ನು ನಮ್ಮ ಡಾಕ್ಟರ್ ರಾಜೇಶ್ ಆಳ್ವರು ಹೇಳಿದ್ದಾರೆ. ಅದಲ್ಲದೆ ಗಣ್ಯರು ಕೂಡ ಕೆಲವಾರು ವಿಷಯಗಳನ್ನು ಮಾತಾಡಿದ್ದಾರೆ. ಅದೆಲ್ಲವೂ ನಿಮಗೆ ಪುಸ್ತಕದಲ್ಲಿ ಸಿಗುವಂಥದ್ದಲ್ಲ. ಅದಕ್ಕೋಸ್ಕರ ನೀವು ಕೂತದ್ದು ಸಾರ್ಥಕ ಅಂತ ನಾನು ಭಾವಿಸ್ತೇನೆ. ಇದೀಗ
ಕವನವೆಂದರೆ ಕೇವಲ ಪದಗಳ ಸರಮಾಲೆ ಅಲ್ಲ, ಅದು ಹೃದಯದ ಭಾವನೆಗಳಿಗೆ ಧ್ವನಿ ನೀಡುವ ಕಲಾರೂಪ. ಮನಸ್ಸಿನ ಮಿಡಿತ, ಕನಸುಗಳ ಚಿತ್ರ, ಜೀವನದ ಸತ್ಯ ಇವೆಲ್ಲವೂ ಕವನದ ಸಾಲುಗಳಲ್ಲಿ ಜೀವಂತವಾಗುತ್ತವೆ. ಈ ಹೊತ್ತಿನಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಆರ್ಯನ್ ಸವಣಾಲು. ಬಂದಿದ್ದಾರಾ? ಹೌದು. ಅವರು 1-2 ನಿಮಿಷ ಅವರು ಬರೆದ ಕವನವನ್ನು ವಾಚಿಸಲಿಕ್ಕಿದ್ದಾರೆ. ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ಬಹುಶಃ ನನಗೆ ತುಳು ಭಾಷೆಯಲ್ಲಿ ಜಾಸ್ತಿ ಹಿಡಿತ ಇರುವುದರಿಂದ ನನ್ನ ಕವನ ಮತ್ತು ನನ್ನ ಮಾತನ್ನು ತುಳಿನಲ್ಲಿ ಹೇಳ್ತೇನೆ. ನನ್ನ ಹೆಸರು ಈಗಾಗಲೇ ಹೇಳಿದರು. ಈ ವಿದ್ಯಾಸಂಸ್ಥೆಯ ಪ್ರಾಂಗಣಕ್ಕೆ ನಾನು 2ನೇ ಸಲ ಬಂದಿದ್ದೇನೆ, ವೇದಿಕೆಯನ್ನು ಹತ್ತಿದ್ದೇನೆ. ಬಹುಶಃ ಯಾರಿಗಾದರೂ ಗೊತ್ತುಂಟು ಎಲ್ಲೋ ಗೊತ್ತಿಲ್ಲ, ಮೇಡಮಿಗೆ ಗೊತ್ತಿರಬೇಕು. ಹಿಂದೆ ಕೂತಿದ್ದಾರೆ ಮೇಡಮಿಗೆ, ಬಹುಶಃ ಅವರಿಗೆ ಗೊತ್ತಿರಬೇಕು. ಪ್ರಿನ್ಸಿಪಾಲ್ ನನ್ನನ್ನು ಅಲ್ಲಿ ಕೆಳಗೆ ಆರ್ಯನ್ ಅಂದರು. ಹಾಗಾಗಿ ಈ ಹಿಂದೆ ಒಂದು ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ಜ್ಞಾನವನ್ನು ನೀಡುವಲ್ಲಿ ಪ್ರಥಮ ಬಾರಿ ವೇದಿಕೆ ಹತ್ತಿದ್ದೆ. ಇದು 2ನೇ ಸಲ. ನನಗೆ ಆವಾಗ ತಮ್ಮ ಪ್ರಾಂಶುಪಾಲರೇ ಕೊಟ್ಟಂಥ ಅವಕಾಶ, ಇವಾಗ ನಮ್ಮ ಜಾನಪದ ಪರಿಷತ್ನ ಅಧ್ಯಕ್ಷೆ ಪದ್ಮಶ್ರೀ ಭಟ್ ಅವರು ಕೊಟ್ಟಂಥ ಅವಕಾಶ. ಇಲ್ಲಿ ಕಾರ್ಯಕ್ರಮನೇ ಬೇರೆ, ಇಲ್ಲಿ ಕವನ ಸಾಹಿತ್ಯಕ್ಕೆ ಅವಕಾಶನೇ ಇಲ್ಲ. ಇದು ಜಾನಪದ ಪರಿಷತ್ತಿನ ಕಾರ್ಯಕ್ರಮ. ಆದರೆ ನಾನು ತುಳು ಮಾತಾಡ್ತೇನೆ ಅಂತ ಹೇಳಿ ಕನ್ನಡದಲ್ಲಿ ಆರಂಭ ಮಾಡಿದ್ದೇನೆ. ಮಾಡಲೇಬೇಕು, ವಿದ್ಯಾಸಂಸ್ಥೆ ಇದು, ಕನ್ನಡಕ್ಕೆ ಮೊದಲ ಆದ್ಯತೆ. ಜಾನಪದ ಪರಿಷತ್ತಿನಲ್ಲಿ ಸಾಹಿತ್ಯವೂ ಅಡಕವಾಗಿದೆ. ಸಾಹಿತ್ಯ ಜಾನಪದ ಪರಿಷತ್ ಅಂದರೆ ಅದನ್ನು ಒಂದು ತುಳು ಸಂಪ್ರದಾಯದಲ್ಲಿ ನೋಡಿದರೆ ಒಂದು ವಸ್ತ್ರ ವಿನ್ಯಾಸದಲ್ಲಿಯೂ ಒಂದು ಜಾನಪದದ ಒಂದು ಸೊಗಡನ್ನು ಕಾಣಬಹುದು ಅಂತ ನಾನು ಇಲ್ಲಿ ಒತ್ತಿ ಹೇಳ್ತೇನೆ. ಅಂಚಾದೆ ಯಾನು ಒಂಜಿ ಅಪ್ಪೆ ತುತ್ತಿನಂಚಿತನ ಸೀರೆ. ಈ ಜಾನಪದದ ಶೈಲಿಡೆ ಸೌಂದರ್ಯಗಳ ಒಂಜಿ ಮಹತ್ವಪೂರ್ಣವಾಯಿನಂಚಿನ ಒಂಜಿ ಉಂದುಂಡು ಶೋಭೆ ಉಂಡು. ಇನಿ ಆ ಸೀರೆ ಮರೆ ಆಪುನನೇ ಜಾಸ್ತಿ ಆತಂಡು. ಸೀರೆದ ಮೆದಲೆ ಪಂಡ ದಾದಾಪನ ಅರ್ಥನು ಮುರಾಣಿದ ಗಡಿನಾಡ ಪೆರ್ಲಡ್ ಕೊರ್ನಂಚಿನ ಪ್ರಸ್ತುತಿ ಮಲ್ತನಂಚಿನ ಈ ಕವನದ ಬಗ್ಗೆ ಕೆಲವು ಜನ ಕೇಳಿದ್ದಾರೆ. ಮೆದಲೆ ಪಂಡ ದಾದ ಪಂಡ ಪ್ರಾಂತ್ಯವಾರು ಪೋನಾಗ ಬದಲಾವಣೆ ಆಪನ ಸಹಜನೆ. ಸೆರಗು, ನನ್ನ ತಾಯಿಯ ಸೆರಗಿನಲ್ಲಿ ನಾನು ಏನೇನು ಕಂಡೆ, ಇದು ತುಂಬ ವೈರಲ್ ಆಗಿದೆ. ತುಂಬ ನಮ್ಮ ಸಹೋದರಿಯೊಬ್ಬರು ಶಿಕ್ಷಕಿ ಅವರು ಹಾಡಿದ್ದಾರೆ. ಆ ಹಾಡನ್ನು ನಿಮ್ಗೆ ಕೇಳಿಸ್ತೇನೆ. ಅದಕ್ಕೆ ಹೇಳಿದೆ ನಾನು ಸಿರುವಾಕರಿಗೆ 5 ನಿಮಿಷ ಬೇಕು ಅಂತ. ನಾನು ವಾಚನದಲ್ಲಿ ಹೇಳಿದರೆ, ನಿಮಗೆ ನೇರವಾಗಿ ಹೇಳಿದರೆ ಅದನ್ನು ಸ್ವರಮಾಧುರ್ಯದಲ್ಲಿ ಹೇಳಿದ ಶಿಕ್ಷಕಿ ಇದ್ದಾರೆ ಕೊಕ್ಕಡದ, ಅವರ ಸ್ವರಮಾಧುರ್ಯವನ್ನು ಆಡಿಯೋ ಮೂಲಕ ನಿಮಗೆ ಕೇಳಿಸ್ತೇನೆ. ಈಗ ಇತ್ತೆ ಎನ್ನ ಅಪ್ಪೆನ ಸೀರೆದ ಮೆದಲೆ. ಒಂಜಿ ಅಪ್ಪೆನ ಸೀರೆದ ಮೆದಲೆ ಎನ್ನ ಜೀವನಡು ಎನ್ನ ಸಾಹಿತ್ಯಗೂ ಎಂಚ ಒಲುಮೆದಿಂಜಾನು ಪಂಡದೆ ನಿಗ್ಲೆ ವಾಚನದ ಮೂಲಕ ಪನ್ಪೆ. ಎನ್ನ ಕವನದ ಶೀರ್ಷಿಕೆ ಅಪ್ಪೆನ ಸೀರೆದ ಮೆದಲೆ. ನಿಕ್ಲೆಗೆ ಸ್ಪಷ್ಟವಾದ ತುಳು ಅರ್ಥ ಆಪುಣದಾಂಡ ಜೋರು ತಾಟಿ ಪಡಲೆ ಇದನ್ನ ಕನ್ನಡ ಅನುವಾದ ಮಲ್ಪೇನು ಸಮಯ ಏನು ಕನ್ನಡ ಅನುವಾದ ಮಲ್ಪರಗೊಂಡ ಟೈಮ್ ಜಾಸ್ತಿ ಆಪುಂಡು. ಅರಿಯುನ ಕನ ನೀರಿಗೆ ಕಂಚಡ್ಪೆ ಆತನ. ಅರಿಯುನ ಕನ ನೀರಿಗೆ ಕಂಚಡ್ಪೆ ಆತನ ದೊರಿನ ಸುರಳೆನ್ನು ದೆರ್ತದು ಒರೆಸಿನ. ದೊರಿಯುನ ಸುರಳೆನ್ನು ದೆರ್ತದು ಒರೆಸಿನ ಮೆದಲೆ 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 ಎನ್ನ ಅಪ್ಪೆನ ಸೀರೆದ ಮೆದಲೆ. ನಾಸಿಗೆದ ಮೋನೆಗೆ ಅಡ್ಡನ ಆತಿನ. ಅಡ್ಡನ ಬಂಡ ಅಡ್ಡ. ನಾಸಿಗೆದ ಮೋನೆಗೆ ಅಡ್ಡನ ಆತನ ಹೇಸಿಗೆದ ಜಾಗೆಯನ್ನು ಒರೆಸಿದು ದೆತ್ತಿನ. ಹೇಸಿಗೆದ ಜಾಗೆಯನ್ನು ಒರೆಸಿದು ದೆತ್ತಿನ ಮೆದಲೆ 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 ಎನ್ನ ಅಪ್ಪೆನ ಸೀರೆದ ಮೆದಲೆ. ಪನಿ ಪನಿ ಬರ್ಸೋಗು ತರೆತ್ರೆ ಆತನ.
ಪನಿ ಪನಿ ಬರ್ಸೋಗು ತರೆತ್ರ ಆತನ ತೋಜುನ ಎನ್ನ ಮಾನಗೆ ಎಲತ್ರ ಆತನ ತೋಜುನ ಎನ್ನ ಮಾನಗೆ ಎಲತ್ರ ಆತನ ಮೆದಲೆ 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 ಅಪ್ಪೆನ ಸೀರೆದ ಮೆದಲೆ. ಬೆನ್ನಿದ ತೆನಸನ್ನು ಕಟ್ಟದು ಕನದಿನ ಬೆನ್ನಿದ ತೆನಸನ್ನು ಕಟ್ಟದು ಕನದಿನ ತಪ್ಪುನ ಸಾದಿಗೆ ಕೊಡಿಬಿರಲಾತಿನ ತಪ್ಪುನ ಸಾದಿಗೆ ಕೊಡಿಬಿರಲಾತಿನ ಮೆದಲೆ 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 ಎನ್ನ ಅಪ್ಪೆನ ಸೀರೆದ ಮೆದಲೆ. ನಿದಿರೆದ ಮಂಪುಗೂ ಎದ್ದನೆ ಆತಿನ ನಿದಿರೆದ ಮಂಪುಗೂ ಎದ್ದನೆ ಆತಿನ ಕೂಡುನ ಚಲಿಕೆ ಪೊದ್ಯುನ ಆತನ ಕೂಡುನ ಚಲಿಕೆ ಪೊದ್ಯುನ ಆತನ ಮೆದಲೆ 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 ಎನ್ನ ಅಪ್ಪೆನ ಸೀರೆದ ಮೆದಲೆ. ಅಪ್ಪೆನ ಮೋಕೆನು ಅರ್ಕದು ಪತ್ತಿನ ಅಪ್ಪೆನ ಮೋಕೆನು ಅರ್ಕದು ಪತ್ತಿನ ಅಮ್ಮೆರ್ನ ದಡಿಕ್ಕೆ ದೆಂಗಾದು ಉಂತಾಯಿನ ಅಮ್ಮೆರ್ನ ದಡಿಕ್ಕೆ ದೆಂಗಾದು ಉಂತಾಯಿನ ಮೆದಲೆ 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 ಎನ್ನ ಅಪ್ಪೆನ ಸೀರೆದ ಮೆದಲೆ. ತುಂಬುದ ಮೆದಲದ ನೆಂಪು ನೆಂಪುಲು ಒಂಜ ರಡ್ಡ ದುಂಬುದ ಮೆದಲೆದ ನೆಂಪುಲು ಒಂಜ ರಡ್ಡ ಇತ್ತವೆನೆ ಪನಿಯರ ಪಂಡದ ಪೋಂಡ ದಿನ ಏತ್ತು ಕರಿಯುಂಡ ಇತ್ತೈನು ಪಂಡದ ಮುಗಿಯರ ಪೋಂಡ ದಿನ ಏತ್ತು ಕರಿಯುಂಡ ಮೆದಲೆ 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 ಎನ್ನಪ್ಪೆನ ಸೀರೆದ ಮೆದಲೆ. ಇಡೆಗೆ ಎನ್ನ ವಾಚನಂಡು ನಿನ್ನ ಆಪ್ತ ಸಾಹಿತ್ಯ ಕ್ಷೇತ್ರದ ಮೆಗ್ದಿ ನಿಕ್ಕಿ ಇಂಚ ಸ್ವರ ಕೊರ್ತಿರು ಪಂಡದು ನಿಗಲೆ ತೋಜ್ಪಾಬೆ ಐದು ಬೊಕ್ಕ ಆರ್ನ ಸ್ವರ ಖುಷಿಯಂಡ ಒಂಜಿ ಜೋರಾದ ತಾಟಿ ಪೊಟ್ಲೆ ಇತ್ತೆ ಬೊಟ್ಟೊಡ್ತಿ ಜೋರಾದ ಆರೈನು ಸ್ವರೊಟ್ಟು ಇಂಚ ಪಂದ ಶಿಕ್ಷಕಿಯರು ಕೊಕ್ಕಡಡೆ ಅನುದಾನಿತ ಶಾಲೆಡು ಶಿಕ್ಷಕ ಆದುಲ್ಲೇರೆ ರಮ್ಯಾ ರಘುಪತಿ ಕೊಕ್ಕಡ ಪಂಡದು ಆರು ನೆನು ಸ್ವರಟ್ರು ಆರ್ನ ಒಂಜಿ ಸ್ವರೊಟ್ಟು ಎಂಚ ಕಟದು ಕೊರ್ತೀರಿ ಈ ಅಪ್ಪೆನ ಸೀರೆ ಈ ಜನಪದದ ಒಟ್ಟಿಗೆ ಎಂಚಮೆ ಒಂಜಿ ಮೇಳೈಕೆ ಆತನ ಪಂಚಿನ ಉದಾಹರಣೆ ಈತನಿಗೆ ಗಾಯನಡು ಆಡಿಯೋ ಮೂಲಕ ಕೇನ್ಪಾವೆ ಬೊಕ್ಕೊಂಜಿ ತಾಟಿ ಅರೆಗೆ ಬುಟ್ಟಲು ಎಂಕು ಬುಡ್ಚಿ ಸೀರೆದ ಮೆದಲೆ ಕವಿತೆ ಬರೆಯಿನಾರು ಆರ್ಯನ್ ಸವನಾಲು ಪದ ಪಂಡಿನಾರು ರಮ್ಯಾ ರಘುಪತಿ ಕೊಕ್ಕಡ. ಅರಿಯುನ ಕನ ನೀರ್ಗು ಕಂಚಳ್ಪೆ ಆತಿನ ದೊರಿಯುನ ಸುರಲೆನು ಒರೆ ಸರ ತೆತ್ತಿನ ಅರಿಯುನ ಕನ ನೀರ್ಗು ಕಂಚಳ್ಪೆ ಆತಿನ ದೊರಿಯುನ ಸುರಲೆನು ಒರೆ ಸರ ಸೀರೆದ ಮೆದಲೆ ನಾಸಿಗೆದ ಮೋನೆಗು ಅಡ್ಡನ ಆತಿನ ಎಸಿಗೆದ ಜಾಗೆನು ಒರೆಸದು ತೆತ್ತಿನಲ್ಲೇ ಕವಿತೆ ಬರೆಯಿನಾರು ಆರ್ಯನ್ ಸವನಾಲು ಪದ ಪಂಡಿನಾರು ರಮ್ಯಾ ರಘುಪತಿ ಕೊಕ್ಕಡ. ಅರಿಯುನ ಕನ ನೀರ್ಗು ಕಂಚಡ್ಪೆ ಆತಿನ ದೊರಿಯುನ ಸುರಲೆನು ಒರೆ ಸರ ತೆರ್ತಿನ ಅರಿಯುನ ಕನ ನೀರ್ಗು ಕಂಚಡ್ಪೆ ಆತಿನ ದೊರಿಯುನ ಸುರಲೆನು ಒರೆ ಸರ ತೆರ್ತಿನ ಮೆದಲೆ 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 ಅಪ್ಪೆನ ಸೀರೆದ ಮೆದಲೆ ಅಪ್ಪೆನ ಸೀರೆದ ಮೆದಲೆ ನಾಸಿಗೆದ ಮೋನೆಗು ಅಡ್ಡನ ಆತಿನ ಎಸಿಗೆದ ಜಾಗೆನು ಒರೆಸದು ದೆತ್ತಿನ ನಾಸಿಗೆದ ಮೋನೆಗು ಅಡ್ಡನ ಆತಿನ ಎಸಿಗೆದ ಜಾಗೆನು ಒರೆಸದು ದೆತ್ತಿನ ಮೆದಲೆ 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 ಅಪ್ಪೆನ ಸೀರೆದ ಮೆದಲೆ ಅಪ್ಪೆನ ಸೀರೆದ ಮೆದಲೆ ಪನಿ ಪನಿ ಬರ್ಸಗ್ ತರೆತ್ರ ಆತಿನ ತೋಜುಲ ಮಾನಗ್ ಎಲತ್ರ ಕಟ್ಟಿನ ಪನಿ ಪನಿ ಬರ್ಸಗ್ ತರೆತ್ರ ಆತಿನ ತೋಜುಲ ಮಾನಗ್ ಎಲತ್ರ ಕಟ್ಟಿನ
ಕಟ್ಟಿನ ಮೆದಲೆ 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 ಅಪ್ಪೆನ ಸೀರೆದ ಮೆದಲೆ ಅಪ್ಪೆನ ಸೀರೆದ ಮೆದಲೆ ಬೆನ್ನಿದ ತೆನಸನು ಕಟ್ಟದು ಕನದಿನ ತಪ್ಪುನ ಸಾದಿಗು ಕೊಡಿ ಬಿರಲಾತಿನ ಬೆನ್ನಿದ ತೆನಸನು ಕಟ್ಟದು ಕನದಿನ ತಪ್ಪುನ ಸಾದಿಗು ಕೊಡಿ ಬಿರಲಾತಿನ ಮೆದಲೆ 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 ಅಪ್ಪೆನ ಸೀರೆದ ಮೆದಲೆ ಅಪ್ಪೆನ ಸೀರೆದ ಮೆದಲೆ ನಿದಿರೆದ ಮಂಪುಗು ಎದ್ಯನೆ ಆತಿನ ಕೋಡುನ ಚಲಿಕ್ ಪೊದ್ದಿದ ಇತ್ತಿನ ನಿದಿರೆದ ಮಂಪುಗು ಎದ್ಯನೆ ಆತಿನ ಕೋಡುನ ಚಲಿಕ್ ಪೊದ್ದಿದ ಇತ್ತಿನ ಮೆದಲೆ 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 ಅಪ್ಪೆನ ಸೀರೆದ ಮೆದಲೆ ಅಪ್ಪೆನ ಸೀರೆದ ಮೆದಲೆ ಅಪ್ಪೆನ ಮೋಕೆನು ಅರ್ಕದು ಪತ್ತಿನ ಅಮ್ಮೆದ್ನ ದಡಿಕ್ ದೆಂಗದು ಉಂತೈನ ಅಪ್ಪೆನ ಮೋಕೆನು ಅರ್ಕದು ಪತ್ತಿನ ಅಮ್ಮೆದ್ನ ದಡಿಕ್ ದೆಂಗದು ಉಂತೈನ ಮೆದಲೆ 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 ಅಪ್ಪೆನ ಸೀರೆದ ಮೆದಲೆ ಅಪ್ಪೆನ ಸೀರೆದ ಮೆದಲೆ ದುಂಬುದ ಮೆದಲೆದ ನೆಂಪುಲು ಒಂಜಾರಡ್ಡ ಇತ್ತೆವೆನು ಪನಿಯರ ಪೊಂಡ ಪಂಡದು ಮುಗಿವಾ ದುಂಬುದ ಮೆದಲೆದ ನೆಂಪುಲು ಒಂಜಾರಡ್ಡ ಇತ್ತೆವೆನು ಪನಿಯರ ಪೊಂಡ ಪಂಡದು ಮುಗಿವಾ ಇತ್ತೆಡ ಕಾಲಡು ಕಮ್ಯಾಂಡಿಂಚಿನ ಇತ್ತೆದ ಕಾಲಡು ಕಮ್ಯಾಂಡಿಂಚಿನ ಮೆದಲೆ 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 ಅಪ್ಪೆನ ಸೀರೆದ ಮೆದಲೆ ಅಪ್ಪೆನ ಸೀರೆದ ಮೆದಲೆ ಪಾಡ್ಲೆ ಅಂತಾರ್ತಿ ಸೊಲ್ಮೆ. ಹೌದು, ಹೆತ್ತ ತಂದೆ ತಾಯಿಯೇ ದೇವರು. ನಾವೆಲ್ಲರೂ ಒಂದಲ್ಲ ಒಂದು ದಿನ ತಾಯಿಯ ಸೆರಗಿನ ಸುತ್ತ ಓಡಾಡಿದವರು. ಅದನ್ನು ನೆನಪಿಸಿದ ಶ್ರೀಯುತ ಆರ್ಯನ್ ಸವಣಾಲ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಅದೇ ರೀತಿ ಅದನ್ನು ಹಾಡಿದ ಅವರ ತಂಗಿಗೂ ಧನ್ಯವಾದಗಳು, ಚೆನ್ನಾಗಿ ಹಾಡಿದ್ದಾರೆ. ಮುಂದಕ್ಕೆ ನಮ್ಮೊಡನಿದ್ದಾರೆ ಶ್ರೀಮತಿ ದಯಾಮಣಿ ಎಕ್ಕಾರು. ಅವರ ಪ್ರೊಫೈಲ್ ನಾನು ಓದೋದಿಲ್ಲ, ಯಾಕಂದರೆ ಅದಕ್ಕೆ ಸಮಯವೇ ಸಾಕಾಗಲಿಕ್ಕಿಲ್ಲ. ಆ ರೀತಿ ಹಲವಾರು ನೂರಾರು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಂತಹ ಕವಯತ್ರಿ, ಯಕ್ಷಗಾನ ಭಾಗವತರು, ಸಾಹಿತಿ ಕೂಡ. ಅವರೊಂದು 3 ನಿಮಿಷದ ಕವನವನ್ನು ಓದಲಿಕ್ಕಿದ್ದಾರೆ. ಅದಾದ ನಂತರ ನಮ್ಮ ಕಾರ್ಯಕ್ರಮ ಮುಗೀತದೆ. ಮಧ್ಯದಲ್ಲಿ ನಿಮಗೆ ಬ್ರೇಕ್ಫಾಸ್ಟಿಗೆ ಟೈಮ್ ಕೊಡ್ತೇವೆ, ವಾಶ್ರೂಮಿಗೆ ಹೋಗಲಿಕ್ಕೆ ಟೈಮ್ ಕೊಡ್ತೇವೆ 10 ನಿಮಿಷ. ಮತ್ತು ಇಮಿಡಿಯೇಟ್ ನೀವು ಬಂದು ಕೂತ್ಕೊಳ್ಬೇಕು, ಕ್ವಿಜ್ ಸ್ಟಾರ್ಟ್ ಆಗ್ತದೆ. ಶ್ರೀ ದುರ್ಗಾಯೇ ನಮಃ. ನಾನು ಈಗಿನ ಪರಿಸ್ಥಿತಿಯನ್ನು ನಾನೇ ರಚಿಸಿ ಅದನ್ನು ಜಾನಪದ ಶೈಲಿಯಲ್ಲಿ ನಿಮ್ಮ ಮುಂದಿಡ್ತಾ ಇದ್ದೇನೆ. ಇದಕ್ಕೆ ಶೀರ್ಷಿಕೆ ನಿವೇದನ ಅಂಥೇಳಿ ಕೊಟ್ಟಿದ್ದೇನೆ. ನಿವೇದನೆ. ಗುಡ್ಡದ ಮೇಲೊಂದು ಮನೆಯ ಮಾಡಬೇಕು ತಂಗಿ, ಗುಡ್ಡದ ಮೇಲೊಂದು ಮನೆಯ ಮಾಡಬೇಕು ತಂಗಿ, ಅಡ್ಡಿ ಆತಂಕ ಇಲ್ಲ, ಸದ್ದು ಗದ್ದಲ ಇಲ್ಲ, ಅಡ್ಡಿ ಆತಂಕ ಇಲ್ಲ, ಸದ್ದು ಗದ್ದಲ ಇಲ್ಲ, ಶುದ್ಧ ಗಾಳಿಯಿಂದ ನಾವು ಉಸಿರಾಡಬೇಕು, ಶುದ್ಧ ಗಾಳಿಯಿಂದ ನಾವು ಉಸಿರಾಡಬೇಕು, ಗುಡ್ಡದ ಮೇಲೊಂದು ಮನೆಯ ಮಾಡಬೇಕು ತಂಗಿ. ಯಾಕಣ್ಣ ನೀವೀಗ ಹಿಂಗ್ಯಾಕೆ ಆಡ್ತೀಯ, ಯಾಕಣ್ಣ ನೀವೀಗ ಹಿಂಗ್ಯಾಕೆ ಆಡ್ತೀಯ, ಬೇಕು ಬೇಕಾಗಿಹ ಸವಲತ್ತು ಅಲ್ಲಿಲ್ಲಣ್ಣ, ಬೇಕು ಬೇಕಾಗಿಹ ಸವಲತ್ತು ಅಲ್ಲಿಲ್ಲಣ್ಣ, ಸಾಕಾಗುವಷ್ಟು ನೀರು ಅಲ್ಲಿಲ್ಲ, ಸಾಕಾಗುವಷ್ಟು ನೀರು ಅಲ್ಲಿ ಇಲ್ಲ, ಯಾಕಣ್ಣ ನೀವೀಗ ಹಿಂಗ್ಯಾಕೆ ಆಡ್ತೀಯ. ಮಣ್ಣನ್ನು ಅಗೆದು ನಾವು ಬಾವಿಯ ತೋಡೋಣ,
ಮಣ್ಣನ್ನ ಅಗೆದು ನಾವು ಬಾವಿಯ ತೋಡೋಣ. ಕಣಕಣದಲ್ಲೂ ನಮ್ಮ ಮಣ್ಣಿನಲ್ಲಿ ಬೆಳೆಯಬೇಕು. ಆಗಸದಲ್ಲಿ ಇರುವ ಚಂದಮಾಮ ನೋಡಬೇಕು. ಆಗಸದಲ್ಲಿ ಇರುವ ಚಂದಮಾಮ ನೋಡಬೇಕು. ಗುಡ್ಡದ ಮೇಲೊಂದು ಮನೆಯ ಮಾಡಬೇಕು ತಂಗಿ. ಮಾರುಕಟ್ಟೆ ಅಲ್ಲಿಲ್ಲ ಮರಗಳ ಕಡಿತಾರಲ್ಲ. ಮಾರುಕಟ್ಟೆ ಅಲ್ಲಿ ಇಲ್ಲ ಮರಗಳ ಕಡಿಯುತ್ತಾರ. ಬಿಸಿಲ ಬೇಗೆಯೊಳು ನೊಂದು ಬೆಂದೆವು ಅಣ್ಣ. ಬಿಸಿಲ ಬೇಗೆಯೊಳು ನೊಂದು ಬೆಂದೆವಣ್ಣ. ರಸ್ತೆಯ ದಾರಿ ಇಲ್ಲ ಹೇಗಣ್ಣ ಗುಡ್ಡ ಹತ್ಲಿ. ರಸ್ತೆಯಲ್ಲಿ ದಾರಿಲ್ಲ ಹೇಗಣ್ಣ ಗುಡ್ಡ ಹತ್ಲಿ. ಯಾಕಣ್ಣ ನೀವೀಗ ಹಿಂಗ್ಯಾಕೆ ಆಡ್ತೀಯ. ಅಂಗಡಿ ಮುಂಗಟ್ಟು ಮಾಡೋಣ ಅಲ್ಲಿ ತಂಗಿ. ಅಂಗಡಿ ಮುಂಗಟ್ಟು ಮಾಡೋಣ ಅಲ್ಲಿ ತಂಗಿ. ಮರಗಳ ನೆಟ್ಟು ನಾವು ನೆರಳನ್ನ ಆಗಿಸೋಣ. ಮರಗಳ ನೆಟ್ಟು ನಾವು ನೆರಳನ್ನ ಆಗಿಸೋಣ. ನಡೆದರೆ ದೇಹಕ್ಕೆ ಅನಾರೋಗ್ಯ ಬರೋದಲ್ಲ. ನಡೆದರೆ ದೇಹಕ್ಕೆ ಅನಾರೋಗ್ಯ ಬರೋದಲ್ಲ. ಗುಡ್ಡದ ಮೇಲೊಂದು ಮನೆಯ ಮಾಡಬೇಕು ತಂಗಿ. ಗೆಳತಿಯರು ಅಲ್ಲಿ ಇಲ್ಲ ಹಂಗಿಸುವರು ಜನರೆಲ್ಲ. ಗೆಳತಿಯರು ಅಲ್ಲಿ ಇಲ್ಲ ಹಂಗಿಸುವರು ಜನರೆಲ್ಲ. ಬಳಗಗಳು ಎಲ್ಲ ನಾಡಿನತ್ತ ಸಾಗಿಹರಯ್ಯ. ಬಳಗಗಳು ಎಲ್ಲ ನಾಡಿನತ್ತ ಸಾಗಿಹರಯ್ಯ. ಎಳೆಯಲಿ ಕಳೆದ ಜೀವನ ನಮಗೇಕೆ ಬೇಕು. ಎಳೆಯಲ್ಲಿ ಕಳೆದ ಜೀವನ ನಮಗೇಕೆ ಬೇಕು. ಯಾಕಣ್ಣ ನೀವೀಗ ಹಿಂಗ್ಯಾಕೆ ಆಡ್ತೀಯ. ಪಕ್ಷಿಗಳ ಇಂಚರ ಕೋಗಿಲೆಯ ಗಾಯನ. ಪಕ್ಷಿಗಳ ಇಂಚರ ಕೋಗಿಲೆಯ ಗಾಯನ. ನವಿಲು ಚಿರತೆಗಳು ನಾಡಿನಲ್ಲಿ ಇರ್ತೈತೆ ತಂಗಿ. ನವಿಲು ಚಿರತೆಗಳು ನಾಡಿನಲ್ಲಿ ಇರ್ತೈತೆ ತಂಗಿ. ವೃಕ್ಷವ ಬೆಳೆಸೋಣ ಪ್ರಕೃತಿಯ ಉಳಿಸೋಣ. ವೃಕ್ಷವ ಬೆಳೆಸೋಣ ಪ್ರಕೃತಿಯ ಉಳಿಸೋಣ. ಪರಿಸರವನ್ನು ನಾವು ತಂಪಾಗಿಸೋಣ ತಂಗಿ. ಪರಿಸರವನ್ನು ನಾವು ತಂಪಾಗಿಸೋಣ ತಂಗಿ. ಗುಡ್ಡದ ಮೇಲೊಂದು ಮನೆಯ ಮಾಡಬೇಕು ತಂಗಿ. ಗುಡ್ಡದ ಮೇಲೊಂದು ಮನೆಯ ಮಾಡಬೇಕು ತಂಗಿ. ಯಾಕಣ್ಣ ನೀವೀಗ ಹಿಂಗ್ಯಾಕೆ ಆಡ್ತೀಯ. ಯಾಕಣ್ಣ ನೀವೀಗ ಹಿಂಗ್ಯಾಕೆ ಆಡ್ತೀಯ. ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು ಶ್ರೀಮತಿ ದಯಾಮಣಿ ಅವರಿಗೆ. ತುಂಬ ಸುಂದರವಾಗಿ ಕವನ ವಾಚನ ಮಾಡಿದ್ದೀರಿ. ಅದರ ರೈಟಪ್ ಕೂಡ ಅಷ್ಟೇ ಸುಂದರವಾಗಿತ್ತು. ದೇವರು ಇನ್ನಷ್ಟು ಆರೋಗ್ಯ ಐಶ್ವರ್ಯ ಕೊಟ್ಟು ನಿಮ್ಮನ್ನು ಕಾಪಾಡಲಿ. ಈ ಜಾನಪದಕ್ಕೋಸ್ಕರ ನಿಮ್ಮ ಜೀವನ ಮೀಸಲಿಟ್ಟದ್ದಕ್ಕಾಗಿ ಧನ್ಯವಾದಗಳು. ಇದೀಗ ನಮ್ಮೊಡನೆ ಸಂತೋಷ್ ಭಟ್ ಹಳೆನೀರಿದ್ದಾರೆ. ಅವರೊಮ್ಮೆ ವೇದಿಕೆಗೆ ಬಂದು ನಮ್ಮ ಸ್ವಾಗತವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಿದ್ದೇವೆ. ಅವರಿಗೆ ಡಾಕ್ಟರ್ ರಾಜೇಶ್ ಆಳ್ವ ಅವರು ಶಾಲು ಹೊದಿಸಿ ಸ್ವಾಗತಿಸಬೇಕು. ಶ್ರೀನಿವಾಸ್ ಭಟ್, ಕ್ಷಮಿಸಿ, ನನಗೆ ಕೊಟ್ಟ ಹೆಸರನ್ನು ನಾನು ಓದಿದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಕಾರ್ಯಕ್ರಮ ನಿರೂಪಣೆಯು ಮುಖ್ಯವಾಗ್ತದೆ. ಈ ಒಂದು ಸುಂದರ ಕಾರ್ಯಕ್ರಮದ ನಿರೂಪಣೆಗೈದಂತಹ ಜಾನಪದ ಪರಿಷತ್ನ ಚೈತನ್ಯ ಮೇಡಮ್ ನಮ್ಮೊಂದಿಗಿದ್ದಾರೆ. ಅವರನ್ನು ಗೌರವಿಸಬೇಕಾಗಿ ಸಂಸ್ಥೆಯ ಅಧ್ಯಕ್ಷರಾದಂತಹ ಪದ್ಮಶ್ರೀ ಮೇಡಮ್ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮುಂದಕ್ಕೆ ಶ್ರೀಮತಿ ಪದ್ಮಶ್ರೀ ಭಟ್ ಅವರು ನಮ್ಮ ಅಧ್ಯಕ್ಷೆ. ಅವರು ತಮಗೆಲ್ಲ ಅಲ್ಲಿಂದಲೇ ಶುಭಾಶಯವನ್ನು ಹೇಳ್ತಾ ಇದ್ದಾರೆ. ಸಮಯದ ಅಭಾವದಿಂದಾಗಿ ಅವರು ಮಾತಾಡಬೇಕಿತ್ತು, ಮಾತನಾಡುವುದಿಲ್ಲಂತೆ. ಮುಂದಿನ 2 ನಿಮಿಷ ಅಥವಾ 1 ನಿಮಿಷ ಶ್ರೀಮತಿ ಮಲ್ಲಿಕಾ ಸುಕೇಶ್ ಅವರು ಧನ್ಯವಾದ ಅರ್ಪಿಸಲಿಕ್ಕಿದ್ದಾರೆ. ಅದೇ ಮಾತಿನಲ್ಲಿ ಧನ್ಯವಾದ. ಮಕ್ಕಳಿಗೆಲ್ಲ ಹಸಿವಾಗ್ತದೆ ಅಂತಲ್ಲ, ಪಾಪ ಎಷ್ಟೊತ್ತು ಚಂದ ಶಿಸ್ತಿನಲ್ಲಿ ಕೂತ್ಕೊಂಡದಕ್ಕೆ ಮೊದಲದಾಗಿ ನಿಮಗೆ ನಾನು ಧನ್ಯವಾದ ಅರ್ಪಿಸ್ತಿದ್ದೇನೆ.
ಹಾಗೂ ವೇದಿಕೆಯ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ನಿರೂಪಣೆಯನ್ನು ಮಾಡಿದಂತಹ ಚೇತನ ಮೇಡಮ್ ಹಾಗೂ ನಮ್ಮ ಪ್ರೀತಿಯ ಇಷ್ಟಕ್ಕೆಲ್ಲ ನಮಗೆ ಸಹಕರಿಸಿದ ಪದ್ಮಶ್ರೀ ಭಟ್ ಇವರಿಗೂ ಧನ್ಯವಾದಗಳು. ಹಾಗೂ ಪ್ರತಿಯೊಂದಕ್ಕೂ ತುಳುನಾಡ ವಾರ್ತೆ ಶಿವರಾಜ್ ನಮ್ಮ ಪ್ರತಿ ಮಕ್ಕಳದಾಗಲಿ ಕಾರ್ಯಕ್ರಮಕ್ಕೆ ಯಾವಾಗಲೂ ಎಷ್ಟೇ ಕೆಲಸವನ್ನು ಬದಿಗಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿದ್ದಾರೆ, ಅವರಿಗೂ ಧನ್ಯವಾದಗಳು. ಹಾಗೂ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಸ್ಥಳಾವಕಾಶ ಕೊಟ್ಟಂತಹ ಪಾಂಪೆ ಕಾಲೇಜಿನ ಆಡಳಿತ ಮಂಡಳಿಯವರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದ ಅರ್ಪಿಸಿದ ಶ್ರೀಮತಿ ಮಲ್ಲಿಕಾ ಸುಕೇಶ್ ಅವರಿಗೂ ಕೃತಜ್ಞತೆಗಳು. ಅದರ ಜೊತೆಯಲ್ಲಿ ಈ ಪಾಂಪೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ನಾನು ಖಂಡಿತವಾಗಿಯೂ ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೇನೆ. ಮತ್ತು ವಿದ್ಯಾರ್ಥಿಗಳಿಗೆ, ಯಾಕಂದರೆ ನನಗೆ ಅರ್ಥ ಆಗ್ತದೆ ನಿಮ್ಮ ಅಂದರೆ ಈಗಿನ ವಿದ್ಯಾರ್ಥಿಗಳಿಗೆ ಜಾನಪದದಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಇರ್ತದೆ. ಅದು ನಿಮ್ಗಂತ ಹೇಳೋದಲ್ಲ, ನನ್ನ ಮಕ್ಕಳಿಗಾದರೂ ಸೇಮ್. ಆದರೂ ನೀವು ಅಷ್ಟು ಹೊತ್ತು ಬೆಳಿಗ್ಗೆಯಿಂದ ಕಾದು ಕುಳಿತು ಹಸಿವು ಆಗ್ತಾ ಇರ್ಬೋದು. ನಮ್ಮ ಎಲ್ಲರ ಮಾತನ್ನು ಕೇಳಿದ್ದೀರಿ, ಆದರೆ ಖಂಡಿತವಾಗಿಯೂ ಆ ಮಾತುಗಳಲ್ಲಿರುವ ಆಳ ನಿಮ್ಮ ಮನಸ್ಸಿನ ಒಳಗೆ ಹೋಗಿದೆ ಅಂತ ಹೇಳಿಕೊಂಡು ಈಗ ಒಂದು 10 ನಿಮಿಷದ ಕಾಲಾವಕಾಶ ನಿಮಗೆ ಕೊಡ್ತೇವೆ. ದಯವಿಟ್ಟು ನೀವೆಲ್ಲರೂ ಕೆಳಗೆ ಉಪಹಾರದ ವ್ಯವಸ್ಥೆ ಇದೆ, ಉಪಹಾರ ಮಾಡಿ ನಿಮಗೆ ವಾಶ್ರೂಮಿಗೆ ಹೋಗಲಿಕ್ಕಿದ್ರೆ ಹೋಗಿ ಕೂಡಲೇ ಬರಬೇಕು. ಯಾಕೆಂದರೆ ನಮಗೆ ಸಹ ಸಮಯದ ಅವಕಾಶ ಕಡಿಮೆ ಆಗ್ತದೆ. ನಿಮಗೆ 1 ಗಂಟೆಗೆ ಹೋಗಬೇಕಾ 1:30 ಗಂಟೆಗೆ ಹೋಗಬೇಕಾ ಅಂತ ನೀವು ಕ್ವಿಝ್ ಸ್ಟಾರ್ಟ್ ಆದ ಮೇಲೆ ತೀರ್ಮಾನ ಮಾಡಿ, ಈಗ ಮಾಡಬೇಡಿ. ಓಕೆ, ನಮಗೆ ಸಹ ಸ್ವಲ್ಪ ಸಮಯ ಬೇಕಾಗ್ತದೆ ಕ್ವಿಝಿಗೆ. ನಿಮಗೆ ಎಂಜಾಯ್ ಮಾಡಲಿಕ್ಕೆ ಇದ್ದರೆ ನಾವು ಕಂಟಿನ್ಯೂ ಮಾಡುವ, ನಿಮಗೆ ಬೋರ್ ಆದರೆ ನಾವು ಸ್ಟಾಪ್ ಮಾಡುವ. ನೀವು ಹೇಳಿದಾಗ ನಾನು ಸ್ಟಾಪ್ ಮಾಡಲಿಕ್ಕೆ ರೆಡಿ ಇದ್ದೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತು ನನಗೆ ಈ MC ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಶ್ರೀಮತಿ ಪದ್ಮಶ್ರೀ ಭಟ್ ನಮ್ಮ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತಾ ಇದ್ದೇನೆ ಹಾಗೂ ಧನ್ಯವಾದಗಳು. ನಾನು ಕೆಲವರಿಗೆ ಅವರಿಗೆ ಮಾತಾಡಲಿಕ್ಕೆ ಇತ್ತಂತೆ ಸಮಯದ ಅವಕಾಶ, ಸಾರಿ, ಕ್ಷಮಿಸಿ ನಮ್ಮನ್ನು. ಓಕೆ, ಹಾಗೆ ನಾನು ಹೇಳಿದೆ. ನೋಡುವ ಮಧ್ಯದಲ್ಲಿ ನೀವು ಇಲ್ಲಿ ನಿಲ್ತಿರಂತಾದರೆ ಆಯಿತಾ, ಬೇಗ ಬರಬೇಕು ಮಕ್ಕಳು. ಹೋಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ಟೂಡೆಂಟ್ಸ್, ಕ್ಯಾನ್ ವಿ ಸ್ಟಾರ್ಟ್? ಆರ್ ಯು ಆಲ್ ಹಿಯರ್? ಇಲ್ಲಿ ಫಸ್ಟರಲ್ಲಿ ಇಲ್ಲಲ್ಲ, ಇಬ್ಬರು ಇರೋದು ಫಸ್ಟ್ ಟೀಮಲ್ಲಿ. ನಿಮ್ಮ ಟೀಮ್ಮೇಟ್ಸನ್ನು ಕರೀರಿ. ಬರ್ತಾ ಇದ್ದಾರಾ? ಓಕೆ, ಸರಿ. ಮೇಡಮ್ ಪದ್ಮಶ್ರೀ, ನಾವು ಸ್ಟಾರ್ಟ್ ಮಾಡ್ಬೋದಾ? ಓಕೆ. ಪಾರ್ಟಿಸಿಪೇಷನಲ್ಲಿ ಇಲ್ಲದೇ ಇದ್ದ ಮಕ್ಕಳು ಅಲ್ಲಿ ಚೇರಲ್ಲಿ ಕೂತ್ಕೊಳ್ಬೇಕು. ಓಕೆ, ಇಲ್ಲಿ ಟೀಮ್ನೊಟ್ಟಿಗೆ ಇಲ್ಲ. ಲಿಕ್ಕಿದ್ದಾರೆ. ಅಷ್ಟೊತ್ತು ನಾನು ಕೆಲವು ವಿಷಯಗಳನ್ನು ಹೇಳಬೇಕು. ಫಸ್ಟ್ ಆಫ್ ಆಲ್, ನಮ್ಮ ಜಾನಪದ ಪರಿಷತ್ನ ಸದಸ್ಯರಾದ ಶ್ರೀಯುತ ಯತಿರಾಜ್ ಶೆಟ್ಟಿ ಅವರು ನಮ್ಮೊಡನಿದ್ದಾರೆ. ನಮಗೆ ನಮ್ಮ ಕ್ವಿಜ್ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಪ್ಲೀಸ್ ಯತಿರಾಜ್ ಶೆಟ್ಟಿ, ಪ್ಲೀಸ್ ಸ್ಟ್ಯಾಂಡ್ ಅಪ್. ಅವರು ನಮ್ಮ ಮೂಡುಬಿದ್ರೆಯ ಎನ್ಸೈಕ್ಲೋಪೀಡಿಯಾ, ಜನಾನುರಾಗಿ, ಸೋಷಲ್ ವರ್ಕರ್. ಯಾವುದೇ ಯಾವ ಥರದ ಕಷ್ಟ ಅಥವಾ ಹೆಲ್ಪ್ ಬೇಕಿದ್ರೆ ಅವರನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಅವರಿಗೆ ಎಲ್ಲವೂ ಗೊತ್ತಿದೆ. ಅವರ ಜೊತೆಯಲ್ಲಿರುವವರು ಮಿಸ್ಟರ್ ರಾಜೇಂದ್ರ ಹೆಗಡೆ. ಅವರು ಕೂಡ ನಾವು ಕ್ವಿಜ್ ಮಾಡೋದಕ್ಕೆ ಜಾನಪದ ಪರಿಷತ್ಗೆ ಸಪೋರ್ಟ್ ಮಾಡಲಿಕ್ಕೆ ಬಂದಿದ್ದಾರೆ. ಅವರು ನನ್ನ ಹಸ್ಬೆಂಡ್ ಕೂಡ. ಧನ್ಯವಾದಗಳು. ಅವರಿಗೂ ಸ್ವಾಗತ. ಅವರಿಗೆ ಧನ್ಯವಾದ ಹೇಳಿದೆ, ಯಾಕಂದರೆ ಅವರು ಬಂದಿದ್ದಾರೆ ನನ್ನೊಟ್ಟಿಗೆ. ಓಕೆ, ಇಲ್ಲಿ ನಂಬರ್ 6 ಬರಲಿಲ್ಲ. ನಾನು ಅವ್ರು ಬರಲಿಕ್ಕೆ ವೆಯ್ಟ್ ಮಾಡೋದು. ಕೆಲವು ರೂಲ್ಸ್ ಎಲ್ಲ ಉಂಟು. ನೀವು ತುಂಬ ಪಾಪದ ಮಕ್ಕಳು. ನಾನು ನೋಡಿದ ಪ್ರಕಾರ ನಾನೊಂದು 10-30 ವರ್ಷ ಟೀಚ್ ಮಾಡಿದ್ದೇನೆ. ಅದರಲ್ಲಿ ಭಯಂಕರ ಪಾಪದ ಮಕ್ಕಳು. ನೀವು ಬಿಹೇವ್ ಹಾಗೆ ಮಾಡಿ ನೀವು ಒಂದು ವೇಳೆ ಒರಿಜಿನಲ್ ಅಂತ ಆಗಿದ್ರಿದ್ರೆ ನಿಜವಾಗಿ ಹ್ಯಾಟ್ಸ್ ಆಫ್ ಟು ಯು. ನಿಮಗೆ ಒಮ್ಮೆ ನಿಮ್ಮ ಚಪ್ಪಾಳೆ ಬರಲಿ. ಐ ರಿಯಲಿ ಕಂಗ್ರ್ಯಾಚುಲೇಟ್ ಯುವರ್ ಟೀಚರ್ಸ್ ಫಾರ್ ದಿಸ್. ಓಕೆ, ನಿಮ್ಮ ಉಪನ್ಯಾಸಕರು, ನಿಮ್ಮ ಪ್ರಾಂಶುಪಾಲರನ್ನು ನಾನು ಅಭಿನಂದಿಸ್ತೇನೆ. ಯಾಕಂದರೆ ಈ ತರಹದ ಒಂದು ಗ್ರೂಪ್ ನಿಜವಾಗಿ ತುಂಬ ಡೀಸೆಂಟ್ ಗ್ರೂಪ್ ನಾನು ನೋಡಿದ್ದು. ಆದರೆ ಈಗ ಕ್ವಿಜ್ ಸ್ಟಾರ್ಟ್ ಆಗುವಾಗ ನಮಗೆ ಏನು ಬೇಕು ನಿಮ್ಮಿಂದ ಅಂತ ಹೇಳಿದರೆ, ಆ್ಯಕ್ಟಿವ್ ಆಗಿರಬೇಕು. ನೀವು ಪ್ರತಿಯೊಬ್ಬರು ಅಲರ್ಟ್ ಆಗಿರಬೇಕು. ಕ್ವಶ್ಚನಿಗೆ ಜಾಸ್ತಿ ಟೈಮ್ ನಾನು ಕೊಡೋದಿಲ್ಲ, ಓದಲಿಕ್ಕೆ ಇನ್ನೊಮ್ಮೆ ಮತ್ತೊಮ್ಮೆ ಎಲ್ಲ. ಒಂದೊಂದು ಆಗ್ತಾ ಹೋಗ್ತದೆ, ಸ್ಲೈಡ್ ಚೇಂಜ್ ಮಾಡ್ತಾ ಇರ್ತೇನೆ ನಾನು. ನಿಮಗೆ ಬಂದ ಕ್ವಶನ್ ನಾನು ಹೇಳ್ತೇನೆ ಯಾವ ಟೀಮಿಗೆ ಅಂತ. ಟೀಮ್ ಅಲರ್ಟ್ ಮಾಡಿ. ನಿಮ್ಮ ಟೀಮನ್ನು, ನಮ್ಮ ಟೀಮಿನ ನಂಬರ್ ನಿಮಗೆ ಗೊತ್ತಿರಬೇಕು ಫಸ್ಟಿಗೆ.
ಎಲ್ಲರೂ ಬಂದ್ರಲ್ಲ, ಕೂತ್ಕೊಳ್ಳಿ. ಆನ್ಸರ್ ಹಾಂ, ಈಗ ನಾನು ಕೆಲವು ರೂಲ್ಸ್ ಹೇಳ್ತೇನೆ, ಕ್ಯಾಶುವಲ್ ಆಗಿ ಹೇಳ್ತೇನೆ, ನಾನು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇಲ್ಲ. ಯಾಕಂದರೆ ಇದು ಜನಪದ, ನಾವು ಇಲ್ಲಿ ಕಲೀಲಿಕ್ಕೆ ಬಂದದ್ದು. ಇದರಲ್ಲಿ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿ ನಿಮಗೆ ಬೇಸರ ಬೇಡ. ಗೊತ್ತಿಲ್ಲದೇ ಇದ್ದರೆ ನೀವು ಕಲಿತೀರಿ, ಏನೋ ಒಂದು ಕಲಿತೀರಿ, ನಿಮಗೊಂದು ಜ್ಞಾನ ಸಿಗ್ತದೆ ಅಂತ ಹೇಳುವ ಆಲೋಚನೆ ನಿಮ್ಮಲ್ಲಿರಲಿ. ನಾಚಿಕೆ ಪಡುವಂಥದ್ದು ಏನೂ ಇಲ್ಲ. ಆದರೆ 4 ಜನರಲ್ಲಿ, ಇಲ್ಲಿ ಕೇಳಿ ಮಕ್ಕಳೇ, 4 ಜನರಲ್ಲಿ ಒಬ್ಬರೇ ಆನ್ಸರ್ ಮಾಡಬೇಕು. ಯಾಕಂದರೆ ಒಬ್ಬರು ಸರಿ ಹೇಳ್ತಾರೆ, ಇನ್ನೊಬ್ಬರು ತಪ್ಪು ಹೇಳ್ತಾರೆ. ನಾನು ಯಾವ ಆನ್ಸರ್ ತಗೊಳ್ಳೋದು? ಅದಕ್ಕೆ ನೀವು 4 ಜನ ಆಲೋಚನೆ ಮಾಡಿ ಒಬ್ಬರನ್ನು ಸೆಲೆಕ್ಟ್ ಮಾಡಿ, ಪ್ರತಿ ಟೈಮ್ ಅವರೇ ಆನ್ಸರ್ ಮಾಡ್ತಾರೆ, ನೀವು ಆನ್ಸರ್ ಅವರಿಗೆ ಕೊಡಿ. ಆವಾಗ ಕನ್ಫ್ಯೂಷನ್ ಇಲ್ಲ. ಕೆಲವುದಕ್ಕೆ ನಾನು ಟೈಮ್ ಅದರಲ್ಲಿ ಹಾಕಿದ್ದೇನೆ, ಕೆಲವುದಕ್ಕೆ ಟೈಮ್ ಹಾಕಲಿಲ್ಲ. ನಾವು ಎಲ್ಲದಕ್ಕೂ 10 ಸೆಕೆಂಡ್ಗಳ ಕಾಲಾವಕಾಶ ಮಾತ್ರ ಕೊಡೋದು. 10 ಸೆಕೆಂಡ್ಗಳು, 10 ನಿಮಿಷ ಅಲ್ಲ. ಓಕೆ, ಹಾಗಾಗಿ ನೀವು ಫಟಾಫಟ್ ಹೇಳಬೇಕು. ನೀವು ಎಷ್ಟು ಫಾಸ್ಟ್ ಹೇಳ್ತೀರಾ ಅಷ್ಟು ರೌಂಡ್ ನಿಮಗೆ ಕೊಡ್ತೇನೆ. ಫಸ್ಟಿಗೆ ಒಂದು 6-7 ರೌಂಡ್ ಮಾತ್ರ ಜನಪದದ್ದು ಇದೆ. ಯಾಕಂದರೆ ನಂಗೆ ಗೊತ್ತು ಈಗಿನ ಮಕ್ಕಳಿಗೆ ಜನಪದದ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಅಂತ, ಆದರೆ ನಿಮಗೆ ಜಾಸ್ತಿ ಗೊತ್ತುಂಟು ಅಂತ ನಿಮ್ಮ ಪ್ರಾಂಶುಪಾಲರು ಹೇಳಿದ್ದಾರೆ. ಹಾಗಾಗಿ ನಾನು ಜನಪದದ ರೌಂಡ್ಸನ್ನು ಹಾಕಿದ್ದೇನೆ. ಅದಾದ ನಂತರ ನಿಮಗೆ ಎಂಟರ್ಟೈನ್ಮೆಂಟ್ ರೌಂಡ್ ಇದೆ. ನಿಮಗೆ ಮತ್ತು ಸಹ ಬೇಕು ಅಂತಾದರೆ ನಿಮಗೆ ಎಷ್ಟು ಹೊತ್ತು ನೀವು ಇರ್ತೀರಾ ಅಷ್ಟು ಹೊತ್ತು ನಾನು ಇರಲಿಕ್ಕೆ ಸಿದ್ಧಳಿದ್ದೇನೆ. ಓಕೆ, ಅದು ನಿಮಗೆ ಬಿಟ್ಟದ್ದು. ಸರಿಯಾ? ಏನಾದರೂ ಡೌಟ್ಸ್ ಉಂಟಾ ನಿಮಗೆ? ಮತ್ತು ಪ್ರತಿ ರೌಂಡ್ ಬರುವಾಗ ನಾನು ಹೇಳ್ತೇನೆ. ಈಗ ಫಸ್ಟ್ ರೌಂಡು ಸ್ವಲ್ಪ ಡಿಫಿಕಲ್ಟ್ ಆಗಿರ್ಬೋದು, ಮಲ್ಟಿಪಲ್ ಚಾಯ್ಸ್ ಹಾಕಿದ್ದೇನೆ, ಜಾಗ್ರತೆಯಿಂದ ನೋಡಿ. ಯಾರಿಗೆ ಸ್ಕ್ರೀನ್ ಕಾಣೋದಿಲ್ಲ ಕೈ ಎತ್ತಿ? ನನ್ನಿಂದಾಗಿ ಸ್ಕ್ರೀನ್ ಕಾಣದೇ ಇರುವುದು ಹಾಗೇನಾದರೂ ಇದೆಯಾ? ಅಂದರೆ ನಾನು ಮೂವ್ ಆಗಲಿಕ್ಕೆ ಆಗೋದಿಲ್ಲ, ನೀವು ಮೂವ್ ಆಗಬೇಕೀಗ ಕಾಣದೇ ಇದ್ದರೆ. ಸರಿನಾ? ಸ್ಕೋರರ್ ಇದ್ದಾರೆ ನಮ್ಮೊಟ್ಟಿಗೆ. ಮೇಡಮ್ ಹೆಸರು? ರೇಷ್ಮಾ. ಓಕೆ, ರೇಷ್ಮಾ ಅವರು, ಮಿಸ್ ರೇಷ್ಮಾ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಒಂದು ಸ್ವಾಗತವನ್ನು ಧನ್ಯವಾದವನ್ನು ಈಗಲೇ ಹೇಳಿಬಿಡ್ತೇನೆ. ಅದರ ಜೊತೆಯಲ್ಲಿ ನನ್ನೊಟ್ಟಿಗೆ ಕಾಂಟ್ಯಾಕ್ಟಲ್ಲಿದ್ದರು 2-3 ದಿನದಿಂದ ಆಶಿತಾ ಅಲ್ವಾ, ಮಿಸಸ್ ಆಶಿತಾ ಅವರಿಗೂ ಒಂದು ಧನ್ಯವಾದಗಳನ್ನು ಮೊದಲೇ ಹೇಳ್ತಾ ಇದ್ದೇನೆ. ಅಫ್ಕೋರ್ಸ್ ಪ್ರಿನ್ಸಿಪಾಲ್ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಸಹಕಾರ, ಅವರ ನಿರೀಕ್ಷೆಗೆ ತಕ್ಕಂತೆ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು. ಅವರ ಪರ್ಮಿಷನ್ನೊಂದಿಗೆ ಸ್ಟಾರ್ಟ್ ಮಾಡ್ತೇನೆ ಸರ್. ಅದೇ ರೀತಿ ಉಳಿದ ಎಲ್ಲ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಎಲ್ಲರೂ ಇದ್ದಾರೆ. ನಾನು ಒಬ್ಬರೊಬ್ಬರ ಹೆಸರು ಹೇಳುವುದಿಲ್ಲ, ಅವರೆಲ್ಲರ ಅನುಮತಿ ಮೇರೆಗೆ ಶುರು ಮಾಡ್ತೇನೆ. ಓಕೆ, ರೆಡಿ? ಆರ್ ಯು ಆಲ್ ರೆಡಿ? ನಿಮಗೆ ಫಸ್ಟ್ ಒಂದು ಇದು ಬೇಕಾ? ಟ್ರಯಲ್ ಬೇಕಾದಾಗ ಮಾತ್ರ ನಾನು ಕೊಡ್ತೇನೆ, ಕಷ್ಟ ಇದ್ದಾಗ ನಾನು ಟ್ರಯಲ್ ಕೊಡ್ತೇನೆ ಒಂದು. ಓಕೆ, ಇಲ್ಲದಿದ್ದರೆ ನಾರ್ಮಲ್ ಹೋಗೋದು. ಈಗ ನೋಡಿ, ಫಸ್ಟ್ ರೌಂಡ್ ಸ್ಟಾರ್ಟ್ ಆಗ್ತದೆ. ಫೋಕ್ ಡಾನ್ಸಸ್ ಆಫ್ ಇಂಡಿಯಾ. ನೀವು ಪಿಕ್ಚರ್ ಇದೆ, ಅದರ ಒಟ್ಟಿಗೆ 4 ಆನ್ಸರ್ಸ್ ಇದೆ. ನನಗೊಂದು ಟೈಮರ್ ಇರ್ಬೋದಾ? 10 ಸೆಕೆಂಡ್ಸ್ ಒಂದು ಇಡಲಿಕ್ಕೆ ಅವರೇ ಮಾಡ್ತಾರೆ. ಓಕೆ, 10 ಸೆಕೆಂಡ್ಸ್ ಆದರೆ ಮತ್ತೆ ನಿಮ್ಮ ಆನ್ಸರ್ ತಗೊಳ್ಳೋದಿಲ್ಲ ನಾನು. ನಿಮಗೆ ಒಂದು ವೇಳೆ 10 ಸೆಕೆಂಡ್ಸಲ್ಲಿ ನಾನು ನಿಮ್ಮ ಟೈಮ್ ಮುಗೀತು ಅಂತ ಹೇಳಿದ ಮೇಲೆ ನೀವು ಗೊತ್ತಿಲ್ಲದಿದ್ದರೆ ಪಾಸ್ ಅಂತ ಹೇಳಬೇಕು. ಯಾಕಂದರೆ ಆ ಕ್ವಶನ್ ಇನ್ನೊಬ್ಬರಿಗೆ ಹೋಗ್ತದೆ, ಆವಾಗ ಅದು 5 ಮಾರ್ಕಿಗೆ ಹೋಗ್ತದೆ. ಯಾಕಂದರೆ ಈಗ ಕ್ವಶನ್ ಒಂದು ಫಸ್ಟ್ ಗ್ರೂಪಿಗೆ ಬಂದಾಗ ಅವರು ಆನ್ಸರ್ ಮಾಡದೇ ಇದ್ದರೆ ಸೆಕೆಂಡ್ ಗ್ರೂಪ್ನವ್ರು ಆನ್ಸರ್ ಮಾಡ್ಬೋದು ಗೊತ್ತಿದ್ದರೆ. ಆದರೆ ಗುಟ್ಟಲ್ಲಿ ಮಾತಾಡಿ ಆಯಿತಾ? ಯಾಕಂದರೆ ನಿಮ್ಮ ಆನ್ಸರ್ ಅವರಿಗೆ ಸಿಗ್ತದೆ, ಅದು ನಿಮ್ಮ ಜವಾಬ್ದಾರಿ. ಕೆಲವು ಸರಿ ಏನಾಗ್ತದೆ, ನಾನಿಲ್ಲಿ ಕ್ವಶನ್ ಹೇಳೋದು, ಅಲ್ಲಿಂದ ಆನ್ಸರ್ ಬರ್ತದೆ, ಆ್ಯಕ್ಚುಲಿ ಕ್ವಶನ್ ಇವರಿಗೆ. ಸೊ ಏನಾಗ್ತದೆ, ನೀವು ಅವರಿಗೆ ಹೆಲ್ಪ್ ಮಾಡೋದು ವಿನ್ ಆಗಲಿಕ್ಕೆ. ಹಾಗೆ ಮಾಡೋದು ಬೇಡ. ಕಾಪರೇಷನ್ ಆ ರೀತಿಯಲ್ಲಿ ಇವತ್ತು ಬೇಡ, ಬಾಕಿ ಸಮಯದಲ್ಲಿ ಓಕೆ. ಗೊತ್ತಾಯ್ತಾ? ಮತ್ತು ಪ್ರತಿ ಒಂದು ಕ್ವಶನಿಗೂ 10 ಮಾರ್ಕ್. ನೀವು ಸರಿಯಾದ ಆನ್ಸರ್ ಮಾಡಿದ್ದಕ್ಕೆ 10 ಮಾರ್ಕು. ಎಲ್ಲಿ ಸಹ 9 ಮೈನಸ್ ಮಾಡೋದಿಲ್ಲ. ನೆಗೆಟಿವ್ ಮಾರ್ಕಿಂಗ್ ಇಲ್ಲವೇ ಇಲ್ಲ. ನಮಗೆ ನೆಗೆಟಿವ್ ಗೊತ್ತೇ ಇಲ್ಲ, ಎಲ್ಲ ಪಾಸಿಟಿವ್ ಮತ್ತು ಪಾಸಿಬಿಲಿಟಿ, ಡಾಕ್ಟರ್ ರಾಜೇಶ್ ಆಳ್ವ ಹೇಳಿದಾಗೆ. ಓಕೆ, ರೈಟ್, ಲೆಟ್ಸ್ ಸ್ಟಾರ್ಟ್. ಎಸ್, ಫಸ್ಟ್ ಕ್ವಶನ್ ನಿಮಗೆ, ಭರತನಾಟ್ಯಂ ಈಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್? ಕೇರಳ, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ. ಟೀಮ್ ನಂಬರ್ 1ಕ್ಕೆ ಕ್ವಶನ್. ಯಾರು ಕೈ ಎತ್ತಲಿಕ್ಕೆ ಮತ್ತೆ ಇಲ್ಲ. ಟೀಮ್ ನಂಬರ್ 1ಗೆ ಎಸ್, ತಮಿಳುನಾಡು ಅಂತ ಹೇಳಿದ್ದಾರೆ. ತಮಿಳುನಾಡು ಈಸ್ ದ ರೈಟ್ ಆನ್ಸರ್. ಬರಲಿ ಚಪ್ಪಾಳೆ. ಎಸ್, 10 ಮಾರ್ಕು ಟೀಮ್ ನಂಬರ್ 1ಗೆ. ಈಗ ಕ್ವಶನ್ ಟೀಮ್ ನಂಬರ್ 2ಗೆ. ಓಕೆ, ದಾಂಡಿಯಾ ಈಸ್ ಅ ಫೇಮಸ್ ಫೋಕ್ ಡಾನ್ಸ್ ಆಫ್ ವಿಚ್ ಸ್ಟೇಟ್? ಆಪ್ಷನ್ ಡಿ, ಗುಜರಾತ್ ಈಸ್ ದ ರೈಟ್ ಆನ್ಸರ್. ಹಾಕಿ. ವೆರಿ ಗುಡ್, ವೆರಿ ಗುಡ್, ವೆಲ್ ಡನ್ ಚಿಲ್ಡ್ರನ್. ಸ್ಟಾರ್ಟಿಗೆ ಬೋಣಿ ಮಾಡಿದ್ದೀರಿ.
ಓಕೆ, ನೆಕ್ಸ್ಟ್ ಆಯ್ತಲ್ಲ, ಆನ್ಸರ್ ನೋಡಿದ್ರಲ್ಲ? ಓಕೆ. ಕಥಕಳಿ ಈಸ್ ಅ ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ ಆಫ್ ವಿಚ್ ಸ್ಟೇಟ್? ಟೀಮ್ ನಂಬರ್ 3ಗೆ ಕೇರಳ. ಆರ್ ಯು ಶೂರ್? ಎಸ್, ಇಟ್ ಈಸ್ ಕೇರಳ. ಹಾಕಿ, ಚಪ್ಪಾಳೆ ಹಾಕಿ ಪ್ರೋತ್ಸಾಹ ಮಾಡಿ. ನಿಮಗೆ ಚಪ್ಪಾಳೆ ಹಾಕಿದರೆ ದೇಹಕ್ಕೂ ಒಳ್ಳೆಯದು, ಮನಸ್ಸಿಗೂ ಒಳ್ಳೆಯದು, ಕೇಳುವವರಿಗೂ ಖುಷಿ. ನೆಕ್ಸ್ಟ್ ಟೀಮ್ ನಂಬರ್ 4. ನೀವು ಹೇಳ್ತಾ ಹೋಗಬೇಕು ಒಂದು ವೇಳೆ ನನಗೆ ನಂಬರ್ ಮಿಸ್ ಆದರೆ. ಟೀಮ್ ನಂಬರ್ 4ಗೆ ಕ್ವಶನ್ ಈಸ್ ಕತ್ಪುತಾಲಿ ಡ್ಯಾನ್ಸ್ ಈಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್? ಇದನ್ನು ಕೇಳಿದಿರಲ್ವ ಗೊತ್ತಿಲ್ಲ, ಬಟ್ ಟ್ರೈ ಮಾಡಿ, ಆಪ್ಷನ್ ಇದೆ: ಗೋವಾ, ರಾಜಸ್ಥಾನ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್. ರಾಜಸ್ಥಾನ್ ಈಸ್ ದ ರೈಟ್ ಆನ್ಸರ್. ವೆರಿ ಗುಡ್, ವೆಲ್ ಡನ್ ಚಿಲ್ಡ್ರನ್, ವೆಲ್ ಡನ್. ನೆಕ್ಸ್ಟ್ ಟೀಮ್ ನಂಬರ್ 5. Chufat and Sikmari dance is related to which state? ಹೆಸರಲ್ಲೇ ಇದೆ. ಸಿಕ್ಕಿಂ. ಇದು ನನ್ನ ಕ್ಲೂಯಿಂದ ಗೊತ್ತಾಗಿದ್ದ ಅಥವಾ ನಿಮಗೆ ಗೊತ್ತಾಯ್ತಾ? ಗೊತ್ತಿತ್ತು. ವೆರಿ ಗುಡ್, ವೆಲ್ ಡನ್ ಸರ್, ಗ್ರೇಟ್. ಓಕೆ, ರೈಟ್. ನೆಕ್ಸ್ಟ್ ಟೀಮ್ ನಂಬರ್ ಇಲ್ಲಿ 6. Pandit Birj Maharaj is related to which dance? ಅವರ ಆಕ್ಷನ್ ನೋಡಿ. ನಾಲ್ಕು ಜನ ಸಹ ಟ್ರೈ ಮಾಡಬೇಕು, ಬಾಕಿಯವರು ಎಣ್ಣುಕುದಲ್ಲ, ನೀವು 4 ಜನ ನೋಡಬೇಕು. ಹೇಳಿ, ಟ್ರೈ ಮಾಡಿ. ಯಾವುದು? ಭರತನಾಟ್ಯಂ. ನಾನು ಅದನ್ನು ಪಾಸ್ ಮಾಡಲ, ನಂಗೆ ಗೊತ್ತಿಲ್ಲ ಸರಿಯಾ ತಪ್ಪ ಅಂತ. 7th ಟೀಮ್ ಟ್ರೈ ಮಾಡ್ತೀರಾ ಏನಾದರೂ? ಹೇಳಿ. ಕಥಕ್ ಅಂತ ಹೇಳ್ತೀರಾ? ನಾವು ನೋಡುವ ಯಾವುದು ಅಂತ ಈಗ. ಓಕೆ, ಸೊ ಟೀಮ್ ನಂಬರ್ 7 ಗೆಟ್ಸ್ 5 ಪಾಯಿಂಟ್ಸ್ ಮ್ಯಾಮ್ ದೇರ್, ಪ್ಲಸ್ ದ ಕ್ವಶನ್ ಗೋಸ್ ಟು ಟೀಮ್ ನಂಬರ್ 7. ನೆಕ್ಸ್ಟ್ ಕ್ವಶನ್. ಭರತನಾಟ್ಯಂ ರಾಂಗ್ ಆಯಿತಾ? ಓಕೆ, ನೆಕ್ಸ್ಟ್. ಕೂಚಿಪುಡಿ ಈಸ್ ಅ ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ ಆಫ್ ವಿಚ್ ಸ್ಟೇಟ್? ಫಸ್ಟ್ ಆಂಧ್ರ ಪ್ರದೇಶ. ಓಕೆ, ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಎಸ್, ವೆರಿ ಗುಡ್. ಕ್ವಶನ್ ಗೋಸ್ ಟು ಟೀಮ್ ನಂಬರ್ 8 now. Jumar and Munda dances are related to which state? ಅವರಿಗೆ ಬೈತಾರೆ, ನಾನು ಕೇಳಲೇ ಇಲ್ಲ ಇದನ್ನು ಅಂತ ಅಲ್ವಾ? ಎಲ್ಲ ಕೇಳಿದ್ದೀರಿ, ಟ್ರೈ ಮಾಡಿ. Manipur, I'm afraid that it may not be. Can I pass that question to team number 9? Can you try? ಒಂದು ಟ್ರೈ ಅಷ್ಟೇ. ನೀವು ಸಹ ತಪ್ಪು ಹೇಳಿದರೆ ಯಾರಿಗೂ ಇಲ್ಲ, ನನಗೆ ಮಾರ್ಕ್. ಬಿಹಾರ್, ಇಬ್ಬರು ತಪ್ಪು ಹೇಳಿದ್ದೀರಿ, ಹಾಗಾಗಿ ಮಾರ್ಕ್ ಗೋಸ್ ಟು ಮಿಸಸ್ ಚೇತನಾ. ಓಕೆ, 0-0. ಈಗ ಕ್ವಶನ್ ಗೋಸ್ ಟು ಟೀಮ್ ನಂಬರ್ 9. ಅದು ಹರಿಯಾಣ ಆಯಿತಾ? ಮಣಿಪುರಿ ಡಾನ್ಸ್ ಈಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್? ಯಾವುದು? ಮಣಿಪುರ್, ಹೌದಾ? ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಓಕೆ, ನೆಕ್ಸ್ಟ್. ತಮಾಷಾ ಆರ್ ಫೋಕ್ ಡಾನ್ಸಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್? ಲಾವಣಿ ಮಾಡೋದು. ಟಿ ವಿ ನೋಡ್ತೀರಲ್ವಾ? ಮೊಬೈಲ್ ನೋಡ್ತೇವೆ. ಹೇಳಿ. ಮಹಾರಾಷ್ಟ್ರ ಈಸ್ ದ ರೈಟ್ ಆನ್ಸರ್. ವೆರಿ ಗುಡ್. ಓಕೆ, ನೆಕ್ಸ್ಟ್ ಕ್ವಶನ್ ಗೋಸ್ ಟು ಲಾಸ್ಟ್ ಟೀಮ್, ರೈಟ್? 11 ಅಲ್ಲ? ಹೌದು. ಯಾವುದು ಕ್ವಶನ್ ಬೇಕು ನಿಮಗೆ? ಈಸಿ ಬೇಕಲ್ವಾ? ಪಂಡವನಿ ಈಸ್ ದ ಫೋಕ್ ಡಾನ್ಸ್ ಆಫ್ ವಿಚ್ ಸ್ಟೇಟ್? ಸುಮ್ಮನೆ ಕಲ್ಲು ಬಿಸಾಡೋದಲ್ಲ, ನೋಡ್ಕೊಳ್ಬೇಕು. ಬೇಗ. Chhattisgarh is the right answer. Very good children. So the first round ಒಂದು ಮಾತ್ರ ಆನ್ಸರ್ ಮಾಡಲಿಲ್ಲ ಕಾಣ್ತದಲ್ಲ, ಒಬ್ಬರು ಟೀಮ್. ಆಮ್ ಐ ರೈಟ್? 2 teams did not answer. So next time you will beat them up. Okay? So congratulations. ಒಂದು ರೌಂಡ್ ಆಯಿತು. ಇದರಲ್ಲಿ ಒಂದು ಎನ್ಸಿಗೆ ನೋಡುವ ಯಾರು ಆನ್ಸರ್ ಮಾಡ್ತಾರಂತ.
ಜಂಪ್ ಡಾನ್ಸ್ ಆ್ಯಂಡ್ ರೂಫ್ ಡಾನ್ಸ್ ಆರ್ ಫೇಮಸ್ ಡಾನ್ಸಸ್ ಆಫ್ ವಿಚ್ ಸ್ಟೇಟ್? ಆಡಿಯನ್ಸಿಗೆ ಎಲ್ಲರು ಯಾರು ಸಹ, ಇಲ್ಲಿ ಆಡಿಯನ್ಸ್ ಇದ್ದಾರೆ, ಅಲ್ಲಿದ್ದಾರೆ, ಮೇಡಮ್ ಇದ್ದಾರೆ, ನಿಂತು ಹೇಳಬೇಕಾ? ಜಮ್ಮು ಕಾಶ್ಮೀರ್ ಈಸ್ ದ ರೈಟ್ ಆನ್ಸರ್. ಹೌದು, ಮೇಡಮ್ ದಯಾಮಣಿ ಹೇಳಿದ್ದಾರೆ. ವೆರಿ ಗುಡ್. ನೋಟ್ ಮಾಡ್ಕೊಳ್ಳಿ. ಏನಾದರೂ ಒಂದು ತುಂಬ ಆನ್ಸರ್ ಮಾಡಿದವರಿಗೆ ಒಂದು ಪ್ರೈಸ್ ಕೊಡೋದು, ಸೇಮ್ ಪರ್ಸನ್ ತುಂಬಕ್ಕೆ ಆನ್ಸರ್ ಮಾಡಿದರೆ. ಓಕೆ, ಇನ್ನೊಂದುಂಟು, ಯಾರಿಗಾದರೂ ಟ್ರೈ ಮಾಡೋದಿದ್ರೆ. ಚರ್ಕುಲ ಈಸ್ ಆಫ್ ಫೋಕ್ ಡಾನ್ಸ್ ಆಫ್ ವಿಚ್ ಸ್ಟೇಟ್? ಆಪ್ಷನ್ ಎ ಉತ್ತರ ಪ್ರದೇಶ್. ನೀವು ಹೇಳಲಿಕ್ಕಿಲ್ಲ, ಹೇಳಿದಲ್ವ ನಾನು ಅಲ್ಲಿ ಆಡಿಯನ್ಸಿಗೆ. ಓಕೆ, ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್ ಡಿಯರ್. ಓಕೆ, ಬೇಕಾ? ಸಾಕು. ಒಂದು ಲಾಸ್ಟ್ ಕ್ವಶನ್ ಕೇಳ್ತೇನೆ. ಚೋಲಿಯಾ ಆ್ಯಂಡ್ ಜೋರಾ ಡಾನ್ಸ್ ಇಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್? ಆಡಿಯನ್ಸಿಗೆ ಮಾತ್ರ, ಇಲ್ಲಿಯವರಿಗಿಲ್ಲ. ನಿಮಗೆ ತುಂಬ ಕ್ವಶನ್ಸ್ ಉಂಟು ಇನ್ನು. ಗೂಗಲ್ ಮಾಡಲಿಕ್ಕಿಲ್ಲ, ಫೋನ್ ಮುಟ್ಲಿಕ್ಕಿಲ್ಲ, ಆಯಿತಾ? ಇಲ್ಲ, ಯಾರು ಆನ್ಸರ್ ಮಾಡೋದಿಲ್ಲ? ಪ್ರಿನ್ಸಿಪಲ್ ಸಾಬ್ರ ಹತ್ರ ಕೇಳುವ, ಅವರು ನನಗೆ ಮತ್ತೆ ಹೇಳ್ತಾರಂತೆ. ಸೊ ನಾನು ಅವ್ರಿಗೆ ಈಗ ಹೇಳ್ತೇನೆ, ಉತ್ತರಾಖಂಡ್ ಓಕೆ ಈಸ್ ದ ರೈಟ್ ಆನ್ಸರ್. ಓಕೆ, ಥ್ಯಾಂಕ್ ಯು. ಡಿಡ್ ಯು ಎಂಜಾಯ್ ದ ಫಸ್ಟ್ ರೌಂಡ್? ಬರಲಿ ಚಪ್ಪಾಳೆ. ಎಸ್, ವೆರಿ ಗುಡ್. ಓಕೆ, ಈಗ ಸೆಕೆಂಡ್ ರೌಂಡಿಗೆ ಹೋಗೋಣ. ಟೀಮಿಂದ ಸ್ಟಾರ್ಟ್ ಆಗ್ತದೆ, ಆಯಿತಾ? ಫಸ್ಟ್ ಕ್ವಶನ್ ಗೋಸ್ ಟು ಯು. ಓಕೆ, ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಎಲ್ಲರೂ ಕೇಳಿ ಟೀಮ್ನವರು, 3 ಅಥವಾ 4 ಪಿಕ್ಚರ್ಸ್ ಕಾಣ್ತದೆ, ಆಯಿತಾ? ಅದನ್ನು ಜಾಯಿನ್ ಮಾಡಬೇಕು ನೀವು. ಜಾಯಿನ್ ಮಾಡಿದಾಗ ಒಂದು ಗಾದೆ ಮಾತಾಗ್ತದೆ. ಅದು ಆ ಜಾಯಿನ್ ಮಾಡುವಾಗ ನಿಮಗೆ ಕ್ಲೂ ಕೊಡ್ತೇನೆ. ಅದು ಇಂಗ್ಲೀಷಲ್ಲೇ ಇರಬೇಕು ಅಂತಿಲ್ಲ, ಗಾದೆ ಮಾತು ಕನ್ನಡದ್ದು. ಆ ವರ್ಡ್ ಇಂಗ್ಲೀಷಲ್ಲಿ ಇರ್ಬೋದು, ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ತುಳು ಇರ್ಬೋದು. ಅರ್ಥ ಆಯ್ತಾ? ಈಗ ಮೂನ್, ಚಂದ್ರ ಇದ್ದರೆ ಅದು ಚಂದ್ರ ಸಹ ಆಗಿರ್ಬೋದು, ಮೂನ್ ಸಹ ಆಗಿರ್ಬೋದು, ಚಾಂದ್ ಸಹ ಆಗಿರ್ಬೋದು, ಅದು ನಂಗೆ ಗೊತ್ತಿಲ್ಲ. ಅದನ್ನೆಲ್ಲ ಒಟ್ಟಿಗೆ ಹಾಕುವಾಗ ಒಂದು ಏನಾಗ್ತದೆ, ಗಾದೆ ಮಾತು ಬರ್ತದೆ. ಟ್ರಯಲ್ ಬೇಕಾ? ಓಕೆ, ಇದೀಗ ಟ್ರಯಲ್ ಎಲ್ಲರಿಗೆ ಫಸ್ಟಿಗೆ. ಓಕೆ, ಇದಕ್ಕೆ ಮಾರ್ಕ್ ಇಲ್ಲ ಮೇಡಮ್. ಓಕೆ, ರೈಟ್. ಅಯ್ಯೋ ಸಾರಿ, ಅದು ಏನಾಯಿತು ಅಂತ ಹೇಳಿದರೆ ಅಲ್ಲಿ ಆನ್ ಇರಲಿಲ್ಲ, ಕ್ವಶನ್ ಬಂದಿತ್ತು ನಾನು ಕ್ಲಿಕ್ ಮಾಡಿದಾಗ. ಓಕೆ, ಇದೀಗ ನಾನು ಹುಲಿ ಇತ್ತು, ಬೀದಿ ಇತ್ತು, ರಸ್ತೆಗೆ ಬೀದಿ ಹೇಳ್ಬೋದು, ದಾರಿ ಹೇಳ್ಬೋದು, ಲಾಸ್ಟಿಗೊಂದು ಇಲಿ ಇತ್ತು. ಸೊ ಅದನ್ನೆಲ್ಲ ಒಟ್ಟಾಗಿ ನೀವು ಮಾಡುವಾಗ ಬಂದದ್ದು ನಿಮಗೆ ಮನೆಯಲ್ಲಿ ಹುಲಿ, ಬೀದಿಲಿ ಇಲಿ ಅನ್ನೋ ಒಂದು ಗಾದೆ ಮಾತು. ಕೇಳಿದಿರೋದು? ಯಾಕಂತ ಹೇಳಿದರೆ ಬೇರೆಯವರಿಗೆಲ್ಲ ಭಾರಿ, ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಎಲ್ಲರಿಗೆ ನಾವು ಜೋರು ಮಾಡ್ತೇವೆ, ಅಥವಾ ನಾವು ತಾಯಿಗೆ ಜೋರು ಮಾಡ್ತೇವೆ. ಹೊರಗೆ ಹೋದಾಗ ಯಾರಾದರೂ ನಿಮಗೆ ಜೋರು ಮಾಡಿದಾಗ ನೀವೇನು ಮಾಡ್ತೀರಾ? ಹೆದರಿ ಬಿಡ್ತೀರಾ. ಅದಕ್ಕೆ ಈ ಗಾದೆ ಮಾತು ಅಂತ ಹೇಳ್ತಾರೆ. ಓಕೆ, ರೈಟ್. ಕ್ವಶನ್ ಗೋಸ್ ಟು ಟೀಮ್ ನಂಬರ್ 2. ಇದು ಯಾವ ಗಾದೆ? ಮಾತು ಬೆಳ್ಳಿ, ಮೌನ ಬಂಗಾರ. ದೇರ್ ಗೋಸ್ ದ ರೈಟ್ ಆನ್ಸರ್. ಕಂಗ್ರ್ಯಾಚುಲೇಷನ್ಸ್. ಓಕೆ, ಗುಡ್. ಅರ್ಥ ಆಯ್ತಲ್ಲ ಈಗ? 10 ಪಾಯಿಂಟ್ಸ್. ಓಕೆ, ನೆಕ್ಸ್ಟ್ ಟೀಮ್ 3. ರೆಡಿ? ಗಟ್ಟಿ ಹೇಳಬೇಕು, ನನಗೆ ಕೇಳದಿದ್ರೆ ರಾಂಗ್ ಆನ್ಸರ್. ಬೊಗಳುವ ನಾಯಿ ಕಚ್ಚುವುದಿಲ್ಲ, ಕಚ್ಚುವ ನಾಯಿ ಬೊಗಳೋದಿಲ್ಲ ಈಸ್ ದ ರೈಟ್ ಆನ್ಸರ್. ವೆರಿ ಗುಡ್, ವೆರಿ ಗುಡ್. ಓಕೆ, ನೆಕ್ಸ್ಟ್ ಕ್ವಶನ್ ಗೋಸ್ ಟು ಟೀಮ್ ನಂಬರ್ 4 ಅಲ್ಲ? ಯಾ, ನೋಡ್ಕೊಳ್ಳಿ. ಓ ಸಾರಿ, ಇರಲಿ ಬಿಡಿ. ನೆಕ್ಸ್ಟ್ ಬಾಕಿ ಎಲ್ಲರಿಗೆ ಗೊತ್ತುಂಟು. ಅಣ್ಣ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಈಸ್ ದ ರೈಟ್ ಆನ್ಸರ್. ಅದು ಯಾರಿಗೆ ಹೇಳೋದು ಮಕ್ಕಳೇ? ನಿಮಗೆ. ನೀವು ಚಿಕ್ಕವರಿರುವಾಗ ನೀವು ತಂದೆ ತಾಯಿ ಅಥವಾ ಉಪನ್ಯಾಸಕರು ಹೇಳಿದ ಮಾತು ಕೇಳದೇ ಹೋದಲ್ಲಿ ಕೊನೆಗೆ
ನಿಮ್ಮ ಮಾತು ಸಹ ಯಾರು ಕೇಳುವುದಿಲ್ಲ, ನೀವು ದೊಡ್ಡವರಾಗಿ ಸಹ ಯಾರಿಗೂ ರೆಸ್ಪೆಕ್ಟ್ ಕೊಡಲಿಕ್ಕೆ ನಿಮಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ನಾವು ಯಾವಾಗಲೂ ಹೇಳ್ತೇವೆ, ಚಿಕ್ಕ ಇರುವಾಗಲೇ ನಾವು ಒಬ್ಬರನ್ನು ಮೌಲ್ಡ್ ಮಾಡಿ ಒಳ್ಳೆಯ ಬುದ್ಧಿ ಕಲಿಸಬೇಕು ಅಂತ. ನೆಕ್ಸ್ಟ್ ಯಾರಿಗೆ ಕ್ವಶನ್? 5ಗೆ ಮೇಡಮ್. ಕೈ ಕೆಸರಾದರೆ ಬಾಯಿ ಮೊಸರು ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ನೆಕ್ಸ್ಟ್ ಟೀಮ್ ನಂಬರ್ 6ಗೆ ಟ್ರೈ ಮಾಡಿ. ಈಸಿ ಹೇಳಿ ಹೇಳಿ, ಅದು ಫುಲ್. ವೆರಿ ಗುಡ್. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ವೆರಿ ಗುಡ್ ಪ್ರಿಪರೇಷನ್. ಓಕೆ, ನೆಕ್ಸ್ಟ್ ಟೀಮ್ ನಂಬರ್ 7. ಓಹೋ, ಎಲ್ಲ ಗೊತ್ತುಂಟು. ಹಾಗಾಗಿ ನಿಮ್ಮ ಹತ್ರ ಹಣ ಇಲ್ಲದೆ ಬೇರೆಯವ್ರ ಹತ್ರ ಸಾಲ ಮಾಡಿ ಖರ್ಚು ಮಾಡಬಾರ್ದು ಮಕ್ಕಳೇ. ಸೊ ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚಬೇಕು, ನಮ್ಮ ಹತ್ರ ಇದ್ದಾಗ ಮಾತ್ರ ನಾವು ಖರ್ಚು ಮಾಡಬೇಕು. ಓಕೆ, ನೆಕ್ಸ್ಟ್ ಟೀಮ್ ನಂಬರ್ 8. ಅದು ಹೇಳಿಕೊಡ್ಲಿಕ್ಕಿಲ್ಲ ಒಂದು ಟೀಮು ಇನ್ನೊಂದು ಟೀಮಿಗೆ, ಅದು ಮೋಸ. ಹೌದಾ? ವೆರಿ ಗುಡ್. ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಇಸ್ ದ ರೈಟ್ ಆನ್ಸರ್. ನಿಮಗೆ ಕ್ವಿಜ್ ಸುಲಭ ಆಯಿತಾ ಅಥವಾ ನೀವು ಪ್ರಿಪೇರ್ ಆಗಿದ್ದೀರಾ? ಓಕೆ, ಎನಿವೆ ಲಾಸ್ಟಿಗೆ ಕೇಳುವ. ನೆಕ್ಸ್ಟ್ ಟೀಮ್ ನಂಬರ್ 9. ಇದು ಸ್ವಲ್ಪ ಆಲೋಚನೆ ಮಾಡಬೇಕು, ಆದರೆ ಆನ್ಸರ್ ಎಲ್ಲ ಅದರಲ್ಲೇ ಉಂಟು. ಹತ್ತು ಸೆಕೆಂಡ್ಸ್ ಕಾಲಾವಕಾಶ. ಟ್ರೈ ಮಾಡಿ, ತಪ್ಪಾದರೆ ಪರವಾಗಿಲ್ಲ, ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಹೇಳಿ ಹೇಳಿ. ರೈಟ್ ಇಲ್ಲ? ಪಾಸ್ ಮಾಡ್ತೀರಾ? ಓಕೆ, ಟೀಮ್ ನಂಬರ್ 10ಗೆ ಗೊತ್ತಾ? ಇಲ್ಲ? ಓಕೆ, ಆಡಿಯನ್ಸ್ ಹೇಳಿ ನೋಡುವ. ಆಡಿಯನ್ಸ್ ಹೇಳಿ, ಯಾರು ಸಾಕ್ತದೆ? ಮೇಡಮ್ ದಯಾಮನಿ. ಗಂಟನ್ನು ಏನು ಮಾಡಬೇಕು? ಕೈಗೆ ದಕ್ಕೀತೆ ಈಸ್ ದ ರೈಟ್ ಆನ್ಸರ್. ಕ್ಲಾಪ್ ಕೊಡಿ ಅವರಿಗೊಂದು. ಓಕೆ, ಈಗ ಕ್ವಶನ್ ಯಾರಿಗೆ? 10ಗಲ್ಲ ಮೇಡಮ್? 10ಗೆ. ಹೇಳಿ. ವಾಯಿಸಿ. ಓಕೆ, ಕತ್ತೆಗೆ ಏನು ಗೊತ್ತು? ಕಸ್ತೂರಿ ವಾಸನೆ. ಓಕೆ, ಅದು ತಗೊಳ್ತೇನೆ ನಾನು. ಓಕೆ, ರೈಟ್ ಆನ್ಸರ್. ವೆರಿ ಗುಡ್. ಇದನ್ನು ಆಚೆ ತಿರುಗಿಸಿ ಅಂತ ಸರ್. ಓಕೆ, ನೆಕ್ಸ್ಟ್ ಟೀಮ್ ನಂಬರ್ 11. ಏನು ಅಂತ ಕಾಣ್ತಾ ಇಲ್ವಾ? ಒಂದರಲ್ಲಿ ಹಾಗಲಕಾಯಿ ಉಂಟು, ಮತ್ತೊಂದರಲ್ಲಿ ಅದರ ಹೆಸರು ಬರೋದಿಲ್ಲ ನನಗೆ. ಏನು ಹೇಳ್ತಾರೆ? ಮಾವಿನಕಾಯಿ. ಮಾವಿನ ಕಾಯಲ್ಲ, ಎಂತ ಎಂತ ಹೇಳ್ತಾರೆ? ಮುಡಿ ಮುಡಿ, ಕುಕ್ಕುದ ಮುಡಿ. ಮತ್ತು ಕೈ ಹಿಡ್ಕೊಂಡದು. ಇಲ್ಲ? ಟ್ರೈ ಮಾಡ್ತೀರಾ? ಪಾಸ್ ಮಾಡ್ತೀರಾ? ಪಾಸ್ ವಿಲ್ ಗೋ ಟು ಟೀಮ್ ನಂಬರ್ 1. ಪಾಸ? ಹೇಳೋದಿದ್ರೆ ಹೇಳಿ, ತಪ್ಪಾದರೆ ಪರವಾಗಿಲ್ಲ. ಇಲ್ಲ. ಟೀಮ್ ನಂಬರ್ 1 ಟ್ರೈ ಮಾಡ್ತೀರಾ? ಇಲ್ಲ. ಆಡಿಯನ್ಸ್? ಎಸ್, ನಮ್ಮ ಅಧ್ಯಕ್ಷರು ಹುಷಾರಿದ್ದಾರೆ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಥವಾ ಒಟ್ಟಾಗುವುದು ಅಂತ. ಓಕೆ, ವೆರಿ ಗುಡ್. ಹಾಂ, ನೆಕ್ಸ್ಟ್ ಒಂದು ಕ್ವಶನ್ ಬಾಕಿ ಇದೆ ಟೀಮ್ ನಂಬರ್ 1ಗೆ. ಉಂಟಾ ನೋಡ್ತೇನೆ ಕ್ವಶನು. ಓಕೆ, ಸುಲಭದ್ದು. ಕರಡಿ ಏನು? ಕರಡಿ ಬಿಟ್ಟ ಹಾಗೆ. ಓಕೆ, ನೋ ಪ್ರಾಬ್ಲಮ್. ಅದು ಅಷ್ಟು ಹೇಳಿದ್ರಲ್ಲ, ಕಂಗ್ರ್ಯಾಚುಲೇಷನ್ಸ್. ವೆರಿ ಗುಡ್. ಈಗ ಸೆಕೆಂಡ್ ರೌಂಡ್ ಎಲ್ಲರಿಗೂ ಹೋಯ್ತಾ ಅಲ್ವಾ? ಓಕೆ, ವೆರಿ ಗುಡ್. ಆಯಿತಾ? ಡನ್. ನೆಕ್ಸ್ಟ್ ರೌಂಡ್ ಹೋಗುವ.
ಓಕೆ, ಈಗ ನಾನು ಜನಪದ ಕ್ರೀಡೆ ಆಯಿತಾ ಇದರಲ್ಲಿ ಆನ್ ಮಾಡಿ ಕೊಟ್ಟಿರುವ, ಅದು ಚೂರು ಮಿಸ್ಟೇಕ್ ಆಗಿದೆ ಬರೆದದ್ದು, ಕೊಟ್ಟಿರುವ ಚಿತ್ರಗಳನ್ನು ಸರಿಯಾಗಿ ನೋಡಿ ಪ್ರಮುಖ ಆಟಗಳನ್ನು ಗುರುತಿಸಿ ಅಂತ. ಅಂದರೆ ನೀವು ಚಿಕ್ಕವರಿರುವಾಗ ಆಡಿದಿರ ಇಲ್ವೋ ಗೊತ್ತಿಲ್ಲ, ನಾವೆಲ್ಲ ಚಿಕ್ಕವರಿರುವಾಗ ಆಡಿದಂತಹ ಕೆಲವು ಆಟಗಳಿದೆ. ಅದು ಆಟ ಯಾವುದು ಆಟ, ಅದರ ಜೊತೆಯಲ್ಲಿ ಒಂದು ಕ್ವಶನ್ ಇದೆ, ಆ ಕ್ವಶನಿಗೆ ಆನ್ಸರ್ ಮಾಡಬೇಕು. ಫಸ್ಟ್ ಕ್ವಶನ್ ಗೋಸ್ ಟು ಟೀಮ್ ನಂಬರ್ 3. ಓಕೆ ಮ್ಯಾಮ್, ರೈಟ್, ರೆಡಿ? ಇದು ಯಾವ ಆಟ? ಈ ಆಟದ ತಂಡದಲ್ಲಿ ಎಷ್ಟು ಆಟಗಾರರು ಇರಬೇಕು? ನೀವು ಯಾವ ಆಟ ಅಂತ ಹೇಳಿದರೆ 5 ಮಾರ್ಕ್ ಸಿಗ್ತದೆ, ಎಷ್ಟು ಇರಬೇಕು ಅಂತ ಹೇಳಿದರೆ ಇನ್ನೊಂದು 5, ಟೋಟಲ್ 10. ಕಬಡ್ಡಿ 7 ಜನ ಬೇಕದಕ್ಕೆ. ಓಕೆ, ಸರಿ, ನೋಡುವ. ರೈಟ್ ಆನ್ಸರ್ 7 ಜನ ಮತ್ತು ಕಬಡ್ಡಿ. ಓಕೆ, 10 ಮಾರ್ಕ್. ನೆಕ್ಸ್ಟ್ ರೆಡಿಯಾ? 4. ಈ ಆಟ ಯಾವುದು? ಈ ಆಟದಲ್ಲಿ ಎಷ್ಟು ಕೋಲುಗಳನ್ನು ಉಪಯೋಗಿಸ್ತೇವೆ? ಅದಕ್ಕೆ ಏನು ಹೆಸರು ಈ ಆಟಕ್ಕೆ? ನೀವು ನೋಡಿದ್ದೀರಾ? ಇಲ್ಲ, ನಾವೆಲ್ಲ ಮೊಬೈಲಲ್ಲೇ ಆಡಿದ್ದು ಅಲ್ವಾ. ಇದು ಜನಪದ ಇದರಿಂದಾಗಿ, ಹಾಗಾಗಿ ನಾವು ಓಲ್ಡ್ ನಿಮಗೆ ನೆನಪು ಮಾಡಬೇಕು. ಏನು? ಬೇಗ ಬೇಗ ಟೈಮ್ ಹೋಗ್ತದೆ. ಇಲ್ಲ, ಒಂಜಿ ಪಲ್ಲೆ ಮಾರಾಯ್ರೆ. ಟೈಮ್ ಆಯಿತು, ಹೇಳ್ತೀರಾ? ಹೇಳಿ. 2 ಕೋಲು ಯೂಸ್ ಮಾಡ್ತಾರೆ ಯಾವ ಆಟಕ್ಕೆ? 2 ಕೋಲು ಯೂಸ್ ಮಾಡೋದು ಕರೆಕ್ಟ್. ಓಕೆ, ಒಂದು 5 ಮಾರ್ಕ್ ಕೊಡುವ. ನೆಕ್ಸ್ಟ್ ನವರು ಒಂದು 5 ಮಾರ್ಕಿಗೆ ರೆಡಿ ಇದ್ದೀರಾ? ಹೆಸರೆಂತ ಇದೆ ಈ ಆಟದ್ದು? ಹೇಳಿ. ಗೊತ್ತಿಲ್ಲ? ನಿಮಗೆ ನಾಚಿಕೆ ಇರಲಿಕ್ಕಿಲ್ಲ, ಹೆಸರೇಳಿ. ಚಿನ್ನಿ ದಾಂಡು. ಓಕೆ, ನಾನು ಓಕೆ ಗಿಲ್ಲಿ ದಾಂಡು ಅಂತ ಹೇಳೋದು. ಓಕೆ, ಸರಿ, ಅದು ಅಕ್ಸೆಪ್ಟ್ ಮಾಡ್ಬೋದಲ್ಲ? ಸೊ ಮೇಡಮ್, ಕೋಲು 2 ಕೋಲು ಹೌದು, ಗಿಲ್ಲಿ ದಾಂಡು ಅಂತ ಹೇಳ್ತೇವೆ. ನಿಮ್ದೆಂತ ಚಿನ್ನಿ ದಾಂಡು, ಅವಳೆಲ್ಲಿಂದ ಬಂದದ್ದು? ಓಕೆ, ನಿಮಗೆ ಕೊಡುವ. ಅವರು ಟ್ರೈ ಮಾಡಿದಾರೇನೋ. ಸೊ ಟೀಮ್ ನಂಬರ್ 4 gets 5 ಆ್ಯಂಡ್ 5 gets 5. ಓಕೆ, ನೆಕ್ಸ್ಟ್ ಈಗ ಕ್ವಶನ್ ನಿಮಗೆ, ಟೀಮ್ ನಂಬರ್ 5ಗೆ. ಯಾವ ಆಟ? ಈ ಆಟದಲ್ಲಿ ಎಷ್ಟು ಕಲ್ಲುಗಳನ್ನು ಉಪಯೋಗಿಸಬೇಕು? ನಿಮಗೆ ಟೈಮ್ ಹೋಗ್ತಾ ಉಂಟು, ಗೊತ್ತುಂಟಲ್ವಾ? ಲಗೋರಿ ಎಷ್ಟು ಕಲ್ಲು? ಅದು ಗೊತ್ತಿಲ್ಲ, ಲೆಕ್ಕ ಮಾಡಿ ಅಲ್ಲಿ ಇಟ್ಟದನ್ನು ಕಾಣ್ತದ? ಆ 8. ಓಕೆ, ನಾನು ಹೇಳೋದಿಲ್ಲ ಅದು ಸರಿಯಾ ತಪ್ಪ ಅಂತ. ನೀವೊಂದು ಹೇಳ್ತೀರಾ ಎಷ್ಟು ಕಲ್ಲು ಅಂತ? ನೆಕ್ಸ್ಟ್ ಇಲ್ಲಿ 6ನವ್ರು ಹೇಳ್ತೀರಾ? ಎಷ್ಟು? 7. ಪನ್ ಅಂತ ಹೇಳಿ ಖಂಡಿತ ಬಂತು ಹೊರಗೆ. ಓಕೆ, ಅದು ಕರೆಕ್ಟ್. ಲಗೋರಿ ಕರೆಕ್ಟ್, 5 ಮಾರ್ಕ್ಸ್. ಹಿಯರ್ ಗೋಸ್ 5 ಮಾರ್ಕ್ಸ್. ಓಕೆ, ಅದು 7 ಕಲ್ಲುಗಳು ನಿಮಗೆ ಆನ್ಸರ್. ಲಗೋರಿ ಆಯಿತಾ? 7 ಸ್ಟೋನ್ಸ್. ಈಗ ಕ್ವಶನ್ ನಿಮಗೆ. ಇದು ಕ್ರೀಡೆಗೆ ಹೆಸರು ಎಂತ? ಮತ್ತು ಆ ಹೆಸರು ಬರಲಿಕ್ಕೆ 2 ಅಕ್ಷರಗಳ ಮಿಲನದಿಂದ ಆ ಹೆಸರು ಬಂದಿದೆ. ಅದು ಯಾವ ಅಕ್ಷರ ಅಂತ ಹೇಳಬೇಕು. ಓಕೆ, ಹೇಳಿ. ಕಂಬಳ ಹೌದು, ಕಂಬಳ ಹೌದು. ಆದರೆ ಯಾವ 2 ಅಕ್ಷರದಿಂದ ಕಂಬಳ ಬಂದಿದೆ? ಕಂಬಲ ಅಂತ, ಅದು ಕಂಪಲ ಅಂತ ಬರ್ತದೆ. ಅದು ಯಾವುದು? ಗೊತ್ತಿಲ್ಲ. ಓಕೆ, ಅವರಿಗೆ ರೆಕಗ್ನೈಸ್ ಮಾಡಿದ್ದಕ್ಕೆಂದು ಕೊಡುವ. ಅದು ಫ್ರೀ. ಯಾರಿಗದು ಗೊತ್ತುಂಟ? ನಿಮ್ಗೆ ಗೊತ್ತುಂಟ? ಕಂಬ ಮತ್ತು ಕೋಣವ. ನನಗೆ ಅದನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ ಅಣ್ಣ. ನೀವು ಟ್ರೈ ಮಾಡಿದ್ದಕ್ಕೆ ನಿಜವಾಗಿ ಥ್ಯಾಂಕ್ಸ್. ಆಡಿಯನ್ಸ್ ಒಂಚೂರು ಟ್ರೈ ಮಾಡ್ತೀರಾ? ಯಾವುದು 2 ವರ್ಡ್ ಕಂಬಳ ಆದದ್ದು? ಕಂಬ ಪ್ಲಸ್ ಹಲಗೆ. ಇನ್ನು ಸ್ವಲ್ಪ ಹೊತ್ತು ಇದ್ದರೆ ಕಂಬ ಪ್ಲಸ್ ನೊಗ ಅಂತ ಹೇಳ್ತೀರಿ ನೀವು. ಓಕೆ, ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ, ಥ್ಯಾಂಕ್ ಯು. ಯಾರಿಲ್ಲ ಆಡಿಯನ್ಸ್? ಕಂಬಳದ ಎಲ್ಲ ಕ್ರೀಡೆಯಲ್ಲಿ ಭಯಂಕರ ನೀವು ಹೋಗ್ತೀರಿ ಅಲ್ಲಿ.
ಆಡಿಯನ್ಸ್? ಅದು ಕಂಪಕಳ ಅಂತ. ಕಂಪ ಅಂದರೆ ಕೆಸರು, ಕೆಸರು ಗದ್ದೆ ಕಲ, ಹಾಗೆ ಕಂಪಕಳದಿಂದ ಕಂಪಲ ಆಗಿ ಅದು ಕಂಬಳ ಆಗಿ ಕಂಬುಲ ಆಗಿದೆ. ಓಕೆ, ಸೊ 5 ಮಾರ್ಕ್ಸ್ ಮಾತ್ರ ಇವರಿಗೆ. ಈಗ ಕ್ವಶನ್ ಯಾರಿಗೆ? ಹಾಂ, ಇದು ಯಾವ ಆಟ? ಇದರಲ್ಲಿ ಹಾಂ ಹೇಳಿ. ನಿಲ್ಲಿ, ಕ್ವಶನ್ ನಂದು ಬೇರೆ ಉಂಟು. ಅದು ಖೋಖೋ ಸರಿ. ಓಕೆ, ಎಷ್ಟು ಅಂಕಣದ ಉದ್ದ? ಇದು ಅಂಕಣದ ಉದ್ದ ಎಷ್ಟು ಮೀಟರ್ ಮತ್ತು ಅಗಲ ಎಷ್ಟು ಮೀಟರ್? 24, 14 ಎರಡು ಸಹ ರಾಂಗ್. ಖೋಖೋ ಆಟ ಹೌದು ಅಣ್ಣ, ನಾನಲ್ಲಿ ಆನ್ಸರ್ ಹಾಕಿದ್ದೀನಲ್ಲಿ ಈಗ. ಓಕೆ ಸರಿ, ಈಗೇನಾದರೂ ಚೇಂಜ್ ಆಗಿದೆ ಸರ್? ಪಿ ಟಿ ಅವರು ಯಾರಾದರೂ ಇದ್ದಾರಾ? ನನಗೆ ಗೊತ್ತಿದ್ದ ಹಾಗೆ ಇದು ಚೇಂಜ್ ಆಗಿದಾ? ಅಲ್ಲ, ನಿಜವಾಗಿ ಹೌದಾ? ಕಮ್ಮಿ ಮಾಡಿದಾರಾ? ಓಕೆ, ಕಮ್ಮಿ ಮಾಡಿದರೆ ಅದು ಮತ್ತೆ ನೋಡುವ. ಇವತ್ತಿಗೆ ಈಗಕ್ಕೆ ಇದನ್ನೇ ಇಡುವ, ಆಯಿತಾ? ರೈಟ್. ಓಕೆ, ಕಮ್ಮಿ ಮಾಡಿದ್ದು ಸಹ ಕರೆಕ್ಟ್ ಗೊತ್ತಿಲ್ಲಲ್ಲ ನಮಗೆ, ಅದಕ್ಕೆ. ಓಕೆ, ಅವರಿಗೆ 5 ಮಾರ್ಕು. ನೆಕ್ಸ್ಟ್ ಯಾರು? 8 ಹಾಂ, ಕ್ವಶನ್ ಯಾರಿಗೆ? ಕೈ ಎತ್ತಿ. 8. ಹಾಂ, ಈ ಆಟ ಆಡುವಾಗ ಯಾವ ಹಾಡನ್ನು ಉಪಯೋಗಿಸ್ತಾರೆ? ಒಂಚೂರು ಹೇಳಿ ನನಗೆ, ಫುಲ್ಲು ಬೇಡ ಸಾಂಗ್. ಹಾಂ, ಅದು ಯಾವುದು ಸಾಂಗ್ ಇದು? ಹಾಡು ಸಾರಿ ಆಟ? ಕಣ್ಣ ಮುಚ್ಚಾಲೆ. ರೈಟ್, ಮುಚ್ಚಿಕೊಂಡು ಹೇಳ್ವಿ. ಹಾಂ ಹೇಳಿ ಹೇಳಿ, ಅವರ ಜೊತೆ ಎಲ್ಲರೂ ಹೇಳಿ. ವೆರಿ ಗುಡ್. ನೀವೆಲ್ಲ ಒಮ್ಮೆ ಸಣ್ಣ ಮಕ್ಕಳಾದ್ರಿ. ವೆರಿ ಗುಡ್, ವೆರಿ ಗುಡ್. ಇಲ್ಲಿ ನಾನು ಪದ್ಯ ಬರೀಲಿಲ್ಲ ಅದಕ್ಕೆ. ಓಕೆ, ಇದು ಯಾವುದು? 9. ಕುಂಟಬಿಲ್ಲೆ. ಓಕೆ, ಇದನ್ನು ಆಡುವ ವಿಧಾನ ಹೇಗೆ? ಏನು ಮಾಡ್ತಾರೆ? ಹೇಗೆ ಆಡ್ತಾರೆ ಇದನ್ನೊಂದು? ಒಂದು ಕಾಲಿಂದ ಮತ್ತು ಒಂದು ಕೈಯಿಂದ. ಒಂದು ಕಾಲಿಂದ ಏನು ಮಾಡಬೇಕು? ಹಾಂ, ಮತ್ತೆ ಹಾರಬೇಕು. ಮತ್ತೇನು ಮಾಡಬೇಕು? ಅಲ್ಲ, ನಿಮಗೆ ಗೊತ್ತುಂಟ ನೋಡೋದು ಅಷ್ಟೇ. ನಾವು ಮಾರ್ಕ್ ಕೊಡ್ತೇವೆ ನಿಮಗೆ, ತೊಂದರೆ ಇಲ್ಲ. ಯಾವುದು ಆಫ್ ಇದೆ? ನಾನು ಮುಟ್ಲಿಲ್ಲ. ಒಂಚೂರು. ಓಕೆ, ಒಂದು ಕಾಲು ಮತ್ತು ಯಾಕೆ ಆಫ್ ಆಯಿತು? ಅಲ್ಲಿ ಲೂಸ್ ಕನೆಕ್ಷನ್ ಏನಾ? ಅದು ಬಿಸಿ ಆಯಿತಾ? ಅದು ಬ್ಲೂದು ಪ್ರೆಸ್ ಮಾಡಿ. ಯಾರಿಗೆ ಗೊತ್ತಿದೆ ಒಂಚೂರು? ಹಾಕಿ, ಅದು ಕಲ್ಲನ್ನು ಹಾಕಿ ಅದನ್ನು ಮುಂದೆ ದೂಡಬೇಕು. ಇನ್ನೊಂದು ಸ್ಕ್ವೇರಿಗೆ ಹಾಕಬೇಕು. ಓಕೆ, ಇದಕ್ಕೆ ಕುಂಟಬಿಲ್ಲೆ ಆಯಿತು. ಕನ್ನಡದಲ್ಲಿ ಇದಕ್ಕೆ ಏನಂತ ಹೇಳ್ತಾರೆ? ಆ್ಯಕ್ಚುಲಿ ನಾವು ಏನು ಹೇಳ್ತೇವೆ, ಕನ್ನಡದಲ್ಲಿ ಏನು ಹೇಳ್ತಾರೆ? ಫಸ್ಟಿಗೆ ಹೇಳಿ ನಿಮ್ಮ ಹೆಸರು, ನಿಮಗೆ ಗೊತ್ತಿರುವ ಹೆಸರು. ಚೆನ್ನಮಣೆ, ಅದು ತುಳುವಲ್ಲಿ ಮೋಸ್ಟ್ಲಿ ಇರ್ಬೋದು, ಕರೆಕ್ಟಾ? ಹಾಂ, ಮತ್ತು ಕನ್ನಡದಲ್ಲಿ ಏನು ಹೇಳ್ತೇವೆ ಅದಕ್ಕೆ? ಬೇರೆ ಏನಾದರೂ ಹೆಸರಿದೆಯಾ? ನಿಮ್ಮ ಮನೆಯಲ್ಲೆಲ್ಲ ಉಂಟಾ? ಇಲ್ಲ. ಪಗಡೆ. ಪಗಡೆ ಅಲ್ಲಮ್ಮ. ಓಕೆ ಸರಿ, ನಾನದು 5 ಮಾರ್ಕ್ಸ್ ಅವರಿಗೆ ಕೊಡ್ತೇನೆ. ಅದಕ್ಕೆ ಅರಗುಳಿ ಅಂತ ಹೇಳ್ತೇವೆ ಕನ್ನಡದಲ್ಲಿ. ಅರಗುಳಿ, ಅರಗುಳಿ. ಓಕೆ, 5 ಮಾರ್ಕ್ಸ್. ನೆಕ್ಸ್ಟ್ ಟೀಮ್ 11 ಅಲ್ಲ? ಇದು ಯಾವುದು ಆಟ? ನೀವು ಆಡಿದ್ದೀರಾ? ಹೇಳಿ. ಕಾಣೋದಿಲ್ವಾ? ಅದು ಸ್ವಲ್ಪ ಲೈಟ್ ಆಯಿತು ಕಾಣ್ತದೆ, ಯಾಕೆ ಗೊತ್ತಿಲ್ಲ. ಗೋಳಿ ಆಟ. ಓಕೆ, ಎಷ್ಟು ಹೆಜ್ಜೆ ದೂರದ ಗೆರೆಯಲ್ಲಿ ನಿಂತು ವೃತ್ತದಲ್ಲಿರುವ ಯಾವುದಕ್ಕೆ ಹೊಡಿಬೇಕು? ಗೋಲಿಗೆ ಹೊಡಿಬೇಕಾಯ್ತು. ಎಷ್ಟು ಹೆಜ್ಜೆ ದೂರ ನಿಲ್ಲಬೇಕು ಗೊತ್ತುಂಟಾ? 2 ಸ್ಟೆಪ್ಪಾ?
5 ಹೆಜ್ಜೆ ದೂರದಲ್ಲಿ ನಿಂತು ಅಲ್ಲಿದ್ದ ಗೋಣಿಗೆ ಹೊಡಿಬೇಕು. ಓಕೆ, ನೆಕ್ಸ್ಟ್ ಟೀಮ್ ನಂಬರ್ 1. ನಿಮಗೆ ಕಾಣಿಸ್ತದ ಬೋರ್ಡ್? ಸ್ವಲ್ಪ ಲೈಟ್ ಆಯ್ತಲ್ವಾ, ನೋಡಿ ಅಂತೆ. ಓಕೆ, ಇದೇನು, ಎಂಥ ಹೆಸರು ಇದಕ್ಕೆ? ಹಾವು ಏಣಿ. ಓಕೆ, ಅದು ಯಾವ ಹೆಸರಿನಿಂದ ಜನಪ್ರಿಯವಾಗಿತ್ತು ಪ್ರಾಚೀನ ಭಾರತದಲ್ಲಿ? ಹಾವು ಏಣಿಗೆ 5 ಮಾರ್ಕ್ ಕೊಡ್ತೇವೆ. ಗೊತ್ತಿಲ್ಲ? ನೆಕ್ಸ್ಟ್ ಪಾಸ್. ಗೊತ್ತುಂಟಾ? ಟೀಮ್ ನಂಬರ್ 2ಗೆ ಗೊತ್ತುಂಟಾ? ಬೇಗ ಬೇಗ ಆಗಬೇಕು. ಗೊತ್ತಿಲ್ಲ? ನಿಮಗೆ ಗೊತ್ತಿದೆಯಾ? ಎಂತ ಪಗಡೆಯಾ ಇದು? ಓಕೆ ಓಕೆ, ನೆಗಡ್ಲಿಕ್ಕಿಲ್ಲ, ಅವರು ಪ್ರಯತ್ನ ಮಾಡಿದ್ದಾರೆ. ವೆರಿ ಗುಡ್, ವೆಲ್ ಡನ್ ವೆಲ್ ಡನ್. ಪಗಡೆ ಅಲ್ಲಮ್ಮ ಇದು. ಯಾರಿಗಾದ್ರು ಗೊತ್ತುಂಟಾ ಆಡಿಯನ್ಸಿಗೆ? ಅದು 5 ಮಾರ್ಕ್ ಕೊಡ್ತೇವೆ ನಿಮಗೆ. ಅದಕ್ಕೆ ಮೋಕ್ಷಪಟಂ ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ. ಅಂದರೆ ಹಿಂದೆ ಮೋಕ್ಷಪಟಂ ಅಂತ ಹೇಳ್ತಾ ಇದ್ರು ಈ ಆಟಕ್ಕೆ. ಓಕೆ, ರೈಟ್. ನೆಕ್ಸ್ಟ್ ಯಾರಿಗೆ ಕ್ವಶನ್? ಯಾರಿಗೆ? ಟೀಮ್ 2ಗೆ. ಡ್ಯಾಶ್ ಸಾಮಾನ್ಯವಾಗಿ ಡ್ಯಾಶ್ ಚದರ ಬೋರ್ಡ್ ಮತ್ತು ಎಷ್ಟು ಆಟಗಾರರನ್ನು ಹೊಂದಿರುತ್ತದೆ? ಏನಿದು? ಇದಕ್ಕೆ ಹೆಸರೆಂತ? ಬೇಗ ಬೇಗ ಆಗಬೇಕು. ಹೇಳಿ ಅಷ್ಟು. ಯಾವುದಾದ್ರು ಒಂದು ಆನ್ಸರ್ ಮಾಡಿದ್ರು 5 ಮಾರ್ಕ್ ಸಿಗ್ತದೆ ನಿಮಗೆ. ಬೇಗ. ಇದು ಪಗಡೆಯಾ? ಹಾಂ, ಮತ್ತೆ ಬೇರೆದೆಲ್ಲ ಯಾರಾದರೂ ಹೇಳ್ತೀರಾ? ಹಾಂ, ಚೌಕಬಾರ. ಮತ್ತು ಇದು ಚೌಕಬಾರ, 4 ಜನ ಪ್ಲೇಯರ್ಸ್. ನಾವು ಅವರಿಗೊಂದು 5 ಮಾರ್ಕು ಕೊಡುವ. ಓಕೆ, ಅವರ ಟೀಮ್ ಯಾವುದು? 7 ಟೀಮಿಗೆ +5 ಮಾಡಿ. ಓಕೆ, ಎಲ್ಲರಿಗೆ ಕ್ವಶನ್ ಆಯ್ತಾ ಈಗ? ಈ ರೌಂಡ್ ಕ್ವಶನ್ ಎಲ್ರಿಗೂ ಆಯ್ತಾ? ಓಕೆ, ಇದು ಒಂದು ಗೇಮ್ಸ್ ಇದೆ ಆಡಿಯನ್ಸಿಗೆ. ಇದಕ್ಕೆ ಏನು ಹಾಡು ಹಾಡ್ತೇವೆ? ಆಡಿಯನ್ಸ್ ಹಾಂ ಹೇಳಿ, ಎಲ್ಲರೂ ಹಾಡಿ. ಆಯ್ತಾಯ್ತು, ವೆರಿ ಗುಡ್. ಹಾಂ, ಮಲ್ಲಿಕ್ ಅವರಿಗೆ ಮಾರ್ಕ್ ಆಯ್ತಾ ಈಗ? ಓಕೆ, ಗುಡ್, ಸಾಕು. ಅದರಲ್ಲಿ ಕ್ವಶನ್ ಇದೆ, ಬೇಡ, ನಾವು ವೇಸ್ಟ್ ಮಾಡೋದು ಬೇಡ ಟೈಮ್. ಕ್ಲೋಸ್. ಈಗ ಇನ್ನೊಂದು ಒಗ್ಗಟ್ಟುಗಳನ್ನು ನೋಡೋಣ. ಹಾಂ, ಓಕೆ. ಈಗ ಕ್ವಶನ್ ಯಾರಿಗೆ? ಟೀಮ್ ನಂಬರ್ 4ಗೆಲ್ಲ. ಟೀಮ್ ನಂಬರ್ 4ಗೆ ಫಸ್ಟ್ ಕ್ವಶನ್. ಬೇಗ ಬೇಗ ಹೇಳ್ತಾ ಹೋಗಬೇಕು, ಟೈಮ್ ವೇಸ್ಟ್ ಮಾಡಲಿಕ್ಕಿಲ್ಲ. ಓಕೆ, ಟೀಮ್ ನಂಬರ್ 4, ದ ಫಸ್ಟ್ ಕ್ವಶನ್ ಈಸ್: ಕೈಯಲ್ಲಿ ಇದ್ದಾಗ 1, ಕೈ ಬಿಟ್ಟಾಗ 2. ನಾನು ಯಾರು? ನಿಮಗೆ ಗೊತ್ತಿಲ್ಲದಿದ್ರೆ ಪಾಸ್ ಅಂತ ಹೇಳಿ. ಕೈಯಲ್ಲಿದ್ದಾಗ 1, ಕೈ ಬಿಟ್ಟಾಗ 2. ಓಕೆ, ನಾನು ಇದು ಒಗಟುಗಳನ್ನೆಲ್ಲ ನಾನು ಆಡಿಯನ್ಸಿಗೆ ಪಾಸ್ ಮಾಡ್ತೇನೆ, ನಿಮ್ಗೆ ಗೊತ್ತಿಲ್ಲದಿದ್ರೆ. ಬೇಗ. ಇಲ್ಲ? ಟೀಮ್ ನಂಬರ್ 4? ಓಕೆ, ಇಲ್ಲ. ಆಡಿಯನ್ಸ್ ಯಾರಾದರೂ ಟ್ರೈ ಮಾಡಿ ಅಷ್ಟೇ. ಯಾರು ಬರ್ತಾ ಇಲ್ಲ, ಸೊ ನಾನೇ ಆನ್ಸರ್ ಹೇಳ್ತೇನೆ: ತೆಂಗಿನಕಾಯಿ. ಓಕೆ, ನೆಕ್ಸ್ಟ್ ಟೀಮ್ ನಂಬರ್ 5. 2 ಮನೆಗೆ ಒಂದೇ ದೀಪ. ಗೊತ್ತಿಲ್ಲ? ಒಗಟು ಕೇಳಲೇ ಇಲ್ಲ? ಮೂಗುತಿ ಈಸ್ ದ ರೈಟ್ ಆನ್ಸರ್. ವೆರಿ ಗುಡ್. ಟೀಮ್ ನಂಬರ್ 5 ಗೆಟ್ಸ್ 10 ಪಾಯಿಂಟ್ಸ್. ಓಕೆ, ನೆಕ್ಸ್ಟ್ ಟೀಮ್ ನಂಬರ್ 6. 5 ಕೋಣೆಗಳಿಗೆ ಒಂದೇ ಪಡಸಾಲೆ. ನಾನು ಯಾರು? ನೀವು ನೋಡಿ, ಇದರಿಂದ ಕಲಿಬೇಕಾಯ್ತಾ? ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ನೀವು ಬೇಸರ ಇಲ್ಲ. ಬೇಗ. ಇಲ್ಲ? ಕೈ ಹೇಗೆ ತೋರಿಸಿ ವೆರಿ ಗುಡ್. ಅಂಗೈ ಆಯ್ತಾ? ಕೈ ಅಂತ ಹೇಳಿದರು. ನಾನೊಂದು ಕ್ಲೂ ಕೊಟ್ಟೆ ಹೀಗೆ, ಆದರೆ ಅದು ಅರ್ಥ ಆಗಲಿಲ್ಲ ಯಾರಿಗೆ ಸಹ. ಓಕೆ, 10. ನೆಕ್ಸ್ಟ್ ಟೀಮ್ ನಂಬರ್ 7. ಕೈ ಬಿಟ್ಟರೆ ಒಂಟಿ ಕಾಲಿನಲ್ಲಿ ಗಿರಗಿರನೆ ತಿರುಗುತ್ತೇನೆ. ನಾನು ಯಾರು? ಅದು ಎಲ್ರಿಗೂ ಗೊತ್ತಿರಬೇಕು. ಬುಗುರಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕುತ್ತಿಗೆ ಇದೆ, ತಲೆ ಇಲ್ಲ. ನಾನು ಯಾರು? ಟೀಮ್ ನಂಬರ್ 8. ಸ್ವಲ್ಪ ಲೈಟ್ ಆಯ್ತಲ್ಲ ಈಗ? ಕೊಡಪ್ಪನವ?
ನಾನು ಕೊಡಬೇಕು ಅವರಿಗೆ. ಕೊಡಪ್ಪ ಮತ್ತು ತಂಬಿಗೆ ಸ್ವಲ್ಪ ಡಿಫ್ರೆನ್ಸ್ ಉಂಟು, ಆದರೆ ಅದರ ಆಕಾರ ಒಂದೇ. ಸೊ ಯು ಗೆಟ್ ಇಟ್. ಓಕೆ, ಲಕ್. ಅಲ್ಲಿ ಪ್ರಿನ್ಸಿಪಲ್ ಹತ್ರ ಕೇಳಿ ಕೊಟ್ಟದ್ದು ನಿಮಗೆ. ಸರಿ, ಒಂದು ತಟ್ಟೆಯಲ್ಲಿ 100 ನಕ್ಷತ್ರ. ನಾನು ಯಾರು? ಚೂರು ಸರ್ತ. ಯಾರು ಆಕಾಶ ಹೇಳಿದ್ದು? ನೀವಾ? ನಾನು ಕೊಡೋದಿಲ್ಲ ಅದಕ್ಕೆ. ಓಕೆ, ಆಡಿಯನ್ಸ್ ಯಾರಾದರೂ ಒಂಚೂರು ಸರ್ತ ಮಲ್ಪಲೆಗೆ ಅವೇನು ಮಾತ್ರ. ಓಕೆ, ಯಾರು? ಏನು? ಅನ್ನ ಅಲ್ಲ. ಇರಲಿ, ಅದು ಆಗೋದಿಲ್ಲ. ಓಕೆ, ಬಿಡಿ. ಓಕೆ, ಅದಕ್ಕೆ ಜರಡಿ ಆಯಿತಾ? ಜರಡಿ ಎಂತ ಹೇಳ್ತೇವೆ ಅದಕ್ಕೆ? ಜರಡಿಗೆ ಎಂತ ಹೇಳೋದು? ಹೀಗೆ ತೂತು ತೂತು ಉಂಟು, ಅದು ತುಂಬ ಹೋಲ್ಸ್ ಇದೆ ಅದು. ಓಕೆ, ಅದಕ್ಕೆ ನಾನು ಏನೋ ಓದು ಜರಡಿ. ಓಕೆ, ಯಾರದು? ಈಗ ಹೇಳಲಿಲ್ಲ ಆನ್ಸರ್. 9 ಹೇಳಲಿಲ್ಲ. 10 ಈಗ. ರಾತ್ರಿ ರಾಜನಂತೆ ಸವಾರಿ, ಬೆಳಗಾದ್ರೆ ಪರಾರಿ. ನಾನು ಯಾರು? ಚಂದ್ರವಾ? ಶುವರ? ಇಸ್ ದ ರೈಟ್ ಆನ್ಸರ್. ಬರಲಿ ಚಪ್ಪಾಳೆ. ಭಾರಿ ಕಾನ್ಫಿಡೆನ್ಸಲ್ಲಿ ಹೇಳಿದರು. ಓಕೆ, ನೆಕ್ಸ್ಟ್ ಟೀಮ್ ನಂಬರ್ 11 ಅಲ್ಲ. ಪೆಟ್ಟಿಗೆ ಹೊಡೆದು ನೋಡಿದರೆ ಪುಟಾಣಿ ಮಕ್ಕಳು. ನಾನು ಯಾರು? ಬಟಾಣಿ. ನಾನು ಅವರಿಗೆ ಕೊಡುವ ಮಾರ್ಕ್, ಯಾಕಂದರೆ ಬಟಾಣಿ ಸಹ ಆಗ್ತದೆ, ಆದರೆ ಇದು ಇರೋದು ಈಗ ನೆಲಕಡಲೆ ಅಂತ. ತೊಂದರೆ ಇಲ್ಲ, ಯಾಕಂದರೆ ಬಟಾಣಿ ಕೂಡ ಪೆಟ್ಟಿಗೆ ಹೊಡೆದ್ರೆ ಬರ್ತದೆ ಇದರ ಹಾಗೆ. ಏನೋ ಲಕ್ಕಿತ್ತು, ಪಾಸ್. ಓಕೆ, ವೆರಿ ಗುಡ್. ಕ್ವಶನ್ ಫಾರ್ ಟೀಮ್ ನಂಬರ್ 1. ಕತ್ತಲು ಕೋಣೆಯೊಳಗೆ ಮುತ್ತಿನ ಸಾಲು. ನಾನು ಯಾರು? ಟೈಮ್ ಆಗ್ತದೆ. ಎಷ್ಟು ಆಲೋಚನೆ ಮಾಡೋದು? ಇಲ್ಲ, ಗೊತ್ತಿಲ್ಲ. ಯಾರಾದರೂ ಗೊತ್ತುಂಟಾ? ನಿಮ್ಗೆ ಗೊತ್ತುಂಟಾ? ಟೀಮ್ ನಂಬರ್ ಯಾರು? 5. ಮಿಂಚು ಹುಳ. ನೀವು? ಹಲ್ಲುಗಳು ಈಸ್ ದ ರೈಟ್ ಆನ್ಸರ್. ಅವರಿಗೊಂದು 5 ಮಾರ್ಕು ಕೊಡಿ. ಓಕೆ, ಈಗ ಯಾರಿಗೆ ಕ್ವಶನ್? 2ಗೆ. ನೆತ್ತಿಯಲ್ಲಿ ತಿನ್ನುತ್ತೆ, ಹೊಟ್ಟೆಯಲ್ಲಿ ಕಾರುತ್ತೆ. ನಾನು ಯಾರು? ಸ್ವಲ್ಪ ಬ್ರೌಸ್ ಮಾಡಬೇಕು ಹೋಗಿ ಮನೆಯಲ್ಲಿ. ಮೇಣದ ಬತ್ತಿಯಾ? ಯಾರಾದ್ರೂ ಇದ್ದೀರಾ? ಮೊದಲಿನ ಕಾಲದಲ್ಲಿ ನೀವು ನೋಡಿದ್ದಿದ್ರೆ ನಿಮಗೆ ಆನ್ಸರ್ ಮಾಡ್ತೀರಿ. ಈಗ ಆಡಿಯನ್ಸ್ ಆನ್ಸರ್ ಮಾಡಿ ಹೇಳಿ. ನಿಲ್ಲಿ 1 ನಿಮಿಷ. ಇವರು ಫಸ್ಟ್ ಕೈ ಎತ್ತಿ. ಚಿಮಿನಿ. ಚಿಮಿನಿ ಎಂತ? ಚಿಮಿನಿಯಲ್ಲಿ ಹೇಗೆ ತಿನ್ನೋದು ಮತ್ತು ಇದು ಮಾಡೋದು? ಅಲ್ಲಮ್ಮ, ಅಲ್ಲ ಅಲ್ಲ. ಎಣ್ಣೆ ಅಲ್ಲ. ಆಡಿಯನ್ಸ್ ಹೇಳಿ ನೋಡುವ, ಟ್ರೈ ಮಾಡಿ. ಆಡಿಯನ್ಸಿಗೆ ಗೊತ್ತೇ ಇರಬೇಕು. ಅಲ್ಲಪ್ಪ, ಅವರೇ ಹೇಳಿದ್ದು ಅದೇನೆ. ಬೀಸುವ ಕಲ್ಲು ಈಸ್ ದ ರೈಟ್ ಆನ್ಸರ್. ನೆತ್ತಿಯಲ್ಲಿ ತಿನ್ನುತ್ತೆ, ಹೊಟ್ಟೆಯಲ್ಲಿ ಕಾರುತ್ತೆ. ನೋಡಿ, ಮಧ್ಯದಲ್ಲಿ ಹೀಗೆ ಮಾಡುವಾಗ ಅಲ್ಲಿಂದ ಹಾಕಬೇಕು. ಮಧ್ಯೆ 2 ಕಲ್ಲುಗಳ ಮಧ್ಯೆಯಿಂದ ಹೊರಗೆ ಬರ್ತದೆ. ಎಂಥದ್ದು? ಆ ಹುಡಿಯಾದದ್ದು. ಓಕೆ, ರೈಟ್. ನೆಕ್ಸ್ಟ್ ಯಾರಿಗೆ ಕ್ವಶನ್? ಇಲ್ಲ, ಇವರಿಗೆ ಪಾಯಿಂಟ್ ಸಿಗಲಿಲ್ಲಲ್ಲ ಯಾರಿಗೆ ಸಹ. ಅಲ್ಲಿ ಅವರು ಆನ್ಸರ್ ಮಾಡಿದ್ದು. ಕ್ವಶನ್ ಯಾರಿಗೆ? 3ಗೆ. ನಾನು ಓಡುತ್ತೇನೆ ಆದರೆ ಕಾಲಿಲ್ಲ. ನಾನು ಯಾರು? ನಮಗೆಲ್ಲರಿಗೆ ಭಾರಿ ಇಂಪಾರ್ಟೆಂಟ್. ಬೇಗ ಬೇಗ. ನೀವು ನನ್ನನ್ನು ಎಡಕತ್ತರಿಯಲ್ಲಿ ಸಿಲುಕಿಸ್ತೀರಿ, ಕೊಡೋದಿಲ್ಲ ಮಾತ್ರ ಅದಕ್ಕೆ. ಟೈಮ್. ನೀವೆಂತ ಹೇಳೋದು? ಗಡಿಯಾರ. ಗಡಿಯಾರ. ಓಕೆ, ನೀವೆಂತ ಹೇಳೋದು? ಸಮಯ. ಕರೆಕ್ಟ್ ಆನ್ಸರ್ ಸಮಯ ಅಥವಾ ನದಿ. ಅಲ್ಲಿ ನೀವೆಂತ ಹೇಳಿದ್ದು? ಟೈಮ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಹೇಳಿದ್ದು ಅವರು ಅಲ್ವಾ? ಅವರಿಗೊಂದು 5 ಮಾರ್ಕು ಕೊಡಿ. 4 ಗ್ರೂಪ್ ನಂಬರ್ 4ಗೆ. ಗ್ರೂಪ್ ನಂಬರ್ 4ಗೆ ಕ್ವಶನ್ ಸಿಕ್ಕಿದಾ ಈ ರೌಂಡಿದು? ಸಿಕ್ಕಿದೆ ಅಲ್ಲ? ಆಯಿತು, ಎಲ್ಲರಿಗಾಯಿತು. ಈಗ ಇದ್ರೆ ಕ್ವಶನ್ ಆಡಿಯನ್ಸಿಗೆ. ನೀರಿನಲ್ಲಿ ಹುಟ್ಟಿ ನೀರಿನಲ್ಲಿ ಸಾಯುತ್ತದೆ, ಅದು ಏನು? ಆಡಿಯನ್ಸ್ ಉಪ್ಪು 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 ಉಪ್ಪು. ಸರಿ, ಓಕೆ. ಮುಂದೆ ಬಂದರೆ ದೊಡ್ಡದು, ಹಿಂದೆ ಹೋದರೆ ಚಿಕ್ಕದು, ಅದೇನು? ಆಡಿಯನ್ಸ್ ಮಾತ್ರ, ಯಾಕಂದರೆ ಅವರು ಪಾಪ ಕೂತಿದ್ದಾರೆ, ಅವರಿಗೆ ಬೋರ್ ಆಗಬಾರ್ದು.
ಯಾರು? ಮುಂದೆ ಬಂದರೆ ದೊಡ್ಡದಾಗ್ತದೆ, ಹಿಂದೆ ಹೋದರೆ ಚಿಕ್ಕದಾಗ್ತದೆ. ವೆರಿ ಇಂಪಾರ್ಟೆಂಟ್ ನಿಮಗೆ. ಅಲ್ಲ, ಮ್ಯಾಥ್ಸಲ್ಲಿ 0 ಆ್ಯಡ್ ಮಾಡ್ತಾ ಹೋದಾಗೆ ನಿಮಗೆ 10,000 1 ಲಕ್ಷ ಆಗ್ತಾ ಹೋಗ್ತದೆ. ಹಿಂದೆ ತೆಗೆದ್ರೆ ಏನಾಗ್ತದೆ? ರೈಟ್. ಓಕೆ, ಸಾಕಲ್ಲ? ಓಕೆ, ಹತ್ತಿದರೆ ಇಳಿಯಲಾಗೋದು. ಇದೊಂದು ಬೇಕು ಆಡಿಯನ್ಸಿಗೆ ಬೇಗ. ಯಾರೋದೋ ಆನ್ಸರ್ ಕೇಳಿತ್ತು ನನಗೆ, ಅದು ಇವರದ್ದು, ನನಗೆ ಆಡಿಯನ್ಸಿಂದ ಬೇಕು. ಹತ್ತಿದರೆ ಇಳಿಯಲಾಗೋದು ವಯಸ್ಸು. ಆ್ಯಕ್ಚುಲಿ ಗುಡ್, ಹಾಂ, ವೆರಿ ಗುಡ್. ಓಕೆ, ನಾವೆಲ್ಲ ವಯಸ್ಸಾಗಿದೆ ಈಗ, ಇನ್ನು ಹಿಂದೆ ಬರಲಿಕ್ಕೆ ಆಗೋದಿಲ್ಲ. ಓಕೆ, ರೈಟ್ ಅಣ್ಣ. ಓಕೆ, ಈಗ ಯಾವ ರೌಂಡ್ ಬೇಕು ನಿಮಗೆ? ಈಸಿ ರೌಂಡ್ ಬೇಕಾ? ಒಂದು ಹಾಡು ಹಾಡ್ತೀರಾ ನಿಮಗೆ ಸ್ವಲ್ಪ ನಿಮಗೆ ನಿದ್ದೆ ಬರೋದಕ್ಕೆ? ಓಕೆ, ನಾವು ಹಾಗಾದರೆ ಹಾಡಿಗೆ ಹೋಗುವ. ನಂದು ಬೇರೆ ರೌಂಡ್ ಇರುವುದು. ಈಗ ಒಂದು ಹಾಡಿಗೆ ಹೋಗುವ, ಆದರೆ ಜನಪದ ಹಾಡು. ನೀವು ಹಾಡದೇ ಇದ್ದಲ್ಲಿ ನಮ್ಮ ಮಲ್ಲಿಕಾ ಅಲ್ಲ, ಇದು ಅದೇ ಈ ಪದ್ಯದಲ್ಲಿ ಅವರು ಹಾಡದಿದ್ರೆ ಅವರು ಹಾಡಲಿ. ಓಕೆ, ಸರಿ. ಓಕೆ, ಇದರಲ್ಲಿ ಏನು ನಾನು ವೆರಿ ಸಿಂಪಲ್ ತೆಗಿರಿ. ವೆರಿ ಸಿಂಪಲ್ ಇದೆ. ನಾನು ಒಂದು ಅಕ್ಷರ ಕೊಟ್ಟಿದ್ದೇನೆ, ಆ ಅಕ್ಷರದಿಂದ ಆ ಹಾಡನ್ನು ಹಾಡಬೇಕು ಅಷ್ಟೇ, ಮತ್ತೇನಿಲ್ಲ. ಓಕೆ, ಯಾರಿಗೆ ಕ್ವಶನ್ ನಂಬರ್? ಓಕೆ, ಟೀಮ್ ನಂಬರ್ 5ಗೆ ಮೇಡಮ್. ಯಾ, ಓಕೆ. ತವರೂರ ಮನೆ ನೋಡ ಬಂದೆ, ಈ ಹಾಡನ್ನು ಹಾಡಿ ಬೇಗ ಬೇಗ. ನೀವು ಹಾಡೋದಿದ್ರೆ ಅಲ್ಲಿ ಸರ್ ಎಡ್ವರ್ಡ್ ಇದ್ದಾರೆ, ಮಲ್ಲಿಕಾ ಮೇಡಮ್ ಇದ್ದಾರೆ. ಜೋರು. ನಾನು ಬರಬೇಕಲ್ಲಿ? ನಾನು ಬರಬೇಕಾ? ಮೈಕ್ ಬೇಕಾ? ಬೇಗ ಬೇಗ ಆಗಬೇಕು. ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಹಾಂ, ಹೇಳಿ. ಹಾಂ, ಹೇಳಿ. ತವರೂರ ಮನೆ ನೋಡ ಬಂದೆ. ಭಾಗ್ಯದ ಬಳಗರ ಇಲ್ಲಿ ಬಾ, ಇಲ್ಲಿ ಬಾ ಬೇಗ ಬೇಗ. ನಿಮಗೆ ಮಾರ್ಕ್ ಇಲ್ಲ ಮಾತ್ರ, ಬಾ, ತೊಂದರೆ ಇಲ್ಲ, ಬನ್ನಿ ಬೇಗ. ಟೈಮ್ ವೇಸ್ಟ್ ಮಾಡಲಿಕ್ಕಿಲ್ಲ. ಸ್ವಲ್ಪ ಬರುತ್ತೆ ನಮಗೆ, ನಾವು ಒಟ್ಟಿಗೆ ಆಡುವ. ಹಾಂ. ತವರೂರ ಮನೆ ನೋಡ ಬಂದೆ, ತಾಯ ನೆನಪಾಗಿ ಕಣ್ಣೀರ ತಂದೆ. ತವರೂರ ಮನೆ ನೋಡ ಬಂದೆ, ತಾಯ ನೆನಪಾಗಿ ಕಣ್ಣೀರ ತಂದೆ. 10-14 ವರುಷಗಳ ಹಿಂದೆ ಹೆತ್ತ ತಾಯಿ ತಂದೆ ಪ್ರೀತಿ ಹಿಂದೆ. 10-14 ವರುಷಗಳ ಹಿಂದೆ ಹೆತ್ತ ತಾಯಿ ತಂದೆ ಪ್ರೀತಿ ಹಿಂದೆ. ವೆರಿ ಗುಡ್, ಓಕೆ. ನೆಕ್ಸ್ಟ್ ಕ್ವಶನ್ ಯಾರಿಗೆ? ಮಾರ್ಕು ಈಗ ಬೇಡ, ಅದು ಅವರಿಗೆ ಹೋಗಿದೆ ಅಷ್ಟೇ. ಟೀಮ್ ನಂಬರ್ 6 ಪದ್ಯ ಹಾಡಲಿಕ್ಕೆ ಬರ್ತದಾ? ರೈಟ್ ಪೋಯಿ ಮೂಡಲ್ ಕುಣಿಗಲ್ ಕೆರೆ. ಬನ್ನಿ ಬನ್ನಿ, ಬರ್ತದಾ? 6 ಇಲ್ಲಿ ಸಾರಿ. ಹೇಳಿ, ಯಾರಿಗೆ ಬರ್ತದೆ ಹಾಡಲಿಕ್ಕೆ? ಬೇಗ, ಟೈಮ್ ವೇಸ್ಟ್ ಮಾಡಲಿಕ್ಕಿಲ್ಲ, ತುಂಬ ರೌಂಡ್ಸ್ ಇದೆ. ಬರೋದಿಲ್ಲ? ಯಾರಿಗೆ ಬರ್ತದೆ ಮೂಡಲ್ ಕುಣಿಗಲ್ ಕೇರಿ? ಇಲ್ಲಿದ್ದವರಿಗೆ ಬೇಗ ಬನ್ನಿ. ಇಲ್ಲ, ಇಲ್ಲದಿದ್ದರೆ ಈಗ ಹಾಡ್ತಾರೆ ನೋಡಿ. ಎಲ್ಲಿದ್ದಾರೆ ಎಡ್ವರ್ಡ್ ಅವರು? ಸರ್ ಬರ್ತದಾ? ಹಾಡ್ತೀರಾ? ಬನ್ನಿ, ಇಲ್ಲಿ ಬನ್ನಿ. ಅಲ್ಲಿ ತನಕ ಮೈಕ್ ಬರೋದಿಲ್ಲ, ಅದಕ್ಕೆ ಬೇಗ ಬನ್ನಿ. ಬರೋದಿಲ್ಲ? ಬೇಗ 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 ಬರಬೇಕು. ಒಂದೇ ವಾಕ್ಯ. ಇವರು ಹಾಡಿದಾಗ ನೀವು ಹಾಡಬೇಕೆಲ್ಲರೂ. ಮೂಡಲ್ ಕುಣಿಗಲ್ ಕೆರೆ ನೋಡಲ್ ಕುಣಿಗಲ್ ಕೆರೆ ನೋಡಲ್ ಬರ್ತಾನೆ ಚಂದ ತಾನಂದನೋ ನೋಡಲ್ ಬರ್ತಾನೆ ಚಂದಿರಾಮ. ಓಕೆ, ಆಮೇಲೆ ನಾನು ಹಾಡ್ತೇನೆ ಆಯ್ತಾ? ಓಕೆ, ನೆಕ್ಸ್ಟ್ ಟೀಮ್ ಯಾರು? 7. ಏನು ಮಾರ್ಕೇ ಇಲ್ವಾ? ಬನ್ನಿ, ನಾನು ಹಾಕ್ತೇನೆ. ಬನ್ನಿ ಬನ್ನಿ, ಹಾಂ, ಅಲ್ಲಿಂದನೇ ಆಡುವ. ಒಟ್ಟಿಗೆ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನಿನ್ನ ತವರೂರ ನಾನೇನು ಬಲ್ಲೇನು, ನಿನ್ನ ತವರೂರ ನಾನೇನು ಬಲ್ಲೇನು, ಗೊತ್ತಿಲ್ಲ ಏನಾಗೆ ಗುರಿ ಇಲ್ಲ ಎಲ್ಲೇ ಬಾಲೆ ತೋರಿಸುವಾರೆ ತವರೂರ. ನಾನು ನೀವು ನಿದ್ದೆ ಮಾಡಬಾರ್ದು ಅಂತ ಈ ರೌಂಡ್ ಹಾಕಿದ್ದು. ಯಾರಾದರೂ ಮಲಗಿದ್ರೆ
ನೆಕ್ಸ್ಟ್ ಟೀಮ್ ಯಾರು? 8ಗೆ ಕೋಲು ಹಾಡ್ತೀರಾ? ಹಾಡದಿದ್ರೆ ಬೇರೆಯವ್ರು ಹಾಡ್ತಾರೆ. ಬೇಗ ಮಾರ್ಕ್ ಬೇಕಾ? ಹಾಡಿ ಬೇಗ. ಹಾಂ, ಕೋಲು ಬಣ್ಣದ ಕೋಲೆ, ಕೋಲು ಬಣ್ಣದ ಕೋಳೆ, ಸರಸ್ವತಿ ಪದದಲ್ಲಿ ಸರಸ್ವತಿ ಪದ ಅದಲ್ವಾ? ಹಾಡು ಬೇರೆ ಕೊಟ್ಟದ್ದು, ಆದರೆ ಪಾಪ ಮಕ್ಕಳು ಮೇಡಮ್ ಇರಲಿ ಇದು ಸಾಂಗ್ ಇರಲಿ ಪಾಪ ಕೊಡುವ ಆಯಿತಾ. ಆದರೆ ಸಾಂಗ್ ಬೇರೆ, ಕೋಲು ಕೋಲಣ್ಣ ಕೋಲೆ ಕೋಲು. ಓಕೆ ಇರಲಿ ಪಾಪ ಕೊಡುವ, ಪಾಪ ನಿದ್ದೆ ಮಾಡದೆ ಈಗ ಹಾಡ್ತಾರಲ್ಲ. ಓಕೆ ಕೊಡೋದಾ ಸರ್? ಡನ್. ನೆಕ್ಸ್ಟ್ ಟೀಮ್ ಯಾರು? ಟೀಮ್ ಹಾಡಿ, ಬನ್ನಿ 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 ಬೇಗ. ನಿನ್ನ ರಮಾನೆ ಎಲ್ಲೋ ಜಗಪ್ಪ ನಿನ್ನ ರಮಾನೆ, ಎಲ್ಲೋ ಜಗಪ್ಪ ನಿನ್ನ ರಮಾನೆ. ಆಯಿತು, ಅಷ್ಟಾದರೂ ಹೇಳಿದರು. ನನಗೆ ಒಂದು ಪ್ಯಾರಾಗ್ರಾಫ್ ಬೇಕು ಮಾತ್ರ. ನಿಮಗೆ ಬಾರಿ ನಾನು ಸಾಫ್ಟ್ ಆಗಿದ್ದೇನೆ, ನೋಡ್ತೇನೆ ಮುಂದಿನ ರೌಂಡಲ್ಲಿ. ಓಕೆ ಕೊಡುವನಾ? ಓಕೆ ಡನ್. ನೆಕ್ಸ್ಟ್ ಟೀಮ್ ಯಾರು? 10ಗೆ ಒಳ್ಳೆ ಹಾಡು. ಇಲ್ಲದಿದ್ರೆ ಮಲ್ಲಿಕ ಅವರು ಹಾಡ್ತಾರೆ. ಹಾಂ ಹೇಳಿ. ಅಲ್ಲ ನಿಲ್ಲಿ, ಅವರು 10 ಹಾಡ್ತಾರ ನೋಡುವ. ಇಲ್ಲ? ಓಕೆ ಓಕೆ, 10ಗೆ ಮಾರ್ಕ್ ಇಲ್ಲ ಹಾಡದಿದ್ರೆ. ಓಕೆ ಇವರ ಜೊತೆಯಲ್ಲಿ ಹಾಡಿ. ಬನ್ನಿ ಕಣ್ಣ ಮುಚ್ಚಾಲೆ ತುಗುಣ ಬನ್ನಿ ಉಯ್ಯಾಲೆ, ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ ತುಗುಣ ಬನ್ನಿ ಉಯ್ಯಾಲೆ. ಅಷ್ಟು ಜೀವನ ಒಂದು ನಾಟಕ ಶಾಲೆ ಹಾಡಿ. ನಾನು ಮ್ಯೂಸಿಕ್ ಟೀಚರ್ ಅಲ್ಲ. ಓಕೆ ಹಾಗೆ ಇಲ್ಲಿ ಇವರು ಹಾಡ್ತಾರೆ ನೋಡಿ. ವೆರಿ ಗುಡ್, ಗಿವ್ ಅರ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ ತೂಗೋಣ ಬನ್ನಿ ಉಯ್ಯಾಲೆ ಜಂಪಾಲೆ, ಜೀವನ ಒಂದು ನಾಟಕ ಶಾಲೆ, ನಾವೆಲ್ಲ ಕುಣಿಯುವ ನರ್ತನ ಶಾಲೆ, ಉಯ್ಯಾಲೆ ಜಂಪಾಲೆ. ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ ತೂಗೋಣ ಬನ್ನಿ ಉಯ್ಯಾಲೆ. ಜೀವನ ಒಂದು ನಾಟಕ ಶಾಲೆ. ಇದು ನಾವು ನಾಟಕನೇ ಮಾಡ್ತಾ ಇರೋದು. ಏನಿವೆ ನೆಕ್ಸ್ಟ್ ಟೀಮ್ ಯಾರು? 11 ಅಲ್ಲ? ಹಾಡ್ತಿರಲ್ಲ? ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆನ್ನಾಡಿದ ಹಾಡಿ. ಸಾಕಾ? ಓಕೆ ಅಟ್ಲೀಸ್ಟ್ ಒಂದು ಸೆಂಟೆನ್ಸ್ ಬಂತು, ಒಂದು ಏನು ಹೇಳ್ತಾರೆ, ಪ್ಯಾರಾಗ್ರಾಫ್ಸೇ ಇಲ್ಲ. ಓಕೆ ಸರಿ ಕೊಡುವ. ನೆಕ್ಸ್ಟ್ ಯಾರು? ಟೀಮ್ ನಂಬರ್ 1 ಬರ್ತದಾ? ಫಾಸ್ಟ್ ಆಗಬೇಕು. ನಿಮಗೆ ತುಂಬ ರೌಂಡ್ಸ್ ಬೇಕಾ? ನೀವು ಫಾಸ್ಟ್ ಮಾಡಬೇಕು. ಬರೋದಿಲ್ಲ? ಪಾಸ್. ಟೀಮ್ ನಂಬರ್ 1ಗೆ 0, 2 ಇಲ್ಲ. ಯಾರಾದರೂ ಹಾಡ್ತೀರಾ? ಹಾಂ. ಆಷಾಢ ಮಾಸ ಬಂದೀತಮ್ಮ, ಕಾಶ ಅಣ್ಣನೂ ಬರಲಿಲ್ಲ, ಕಾಶ ಅಣ್ಣನೂ ಬರಲಿಲ್ಲ. ಆಷಾಢ ಮಾಸ ಬಂದೀತವ್ವ, ಆಶಾ ಅಣ್ಣನೂ ಬರಲಿಲ್ಲ, ಕಾಶ ಅಣ್ಣನೂ ಬರಲಿಲ್ಲ. ಥ್ಯಾಂಕ್ ಯು ಮಿಸ್ ಮಲ್ಲಿಕಾ, ಥ್ಯಾಂಕ್ ಯು. ಕ್ವಶನ್ ಯಾರಿಗೆ? ಟೀಮ್ ನಂಬರ್ 2ಗೆ ಭಾರಿ ಟೆನ್ಷನಲ್ಲಿದ್ದಾರೆ ಯಾವ ಪದ್ಯ ಹಾಡೋದು ಅಂತ. ವಾವ್, ಬ್ಯೂಟಿಫುಲ್ ಸಾಂಗ್. ಆಗಾಗ ಅವ್ರ ಅಣ್ಣ ಶುರು ಮಾಡಿದರು. ಎಸ್ ಅಣ್ಣ, ನೀವೇ ಹಾಡಿ, ಅವರಿಗೆ ಹೇಳಿಕೊಡೋದು ಬೇಡ. ಬನ್ನಿ
ಚೆಲುವಯ್ಯ ಚೆಲೋ ತಾನೆ ತಂದಾನ ನಾನು ಮಾಯಾದಿಗೋ ತಾನೆ ತಂದಾನ ಚೆಲುವಯ್ಯ ಚೆಲೋ ತಾನೆ ತಂದಾನ ನಿನ್ ಮಾರಾದಿಗೋ ತಾನೆ. ಎನಿವೆ 10 ಪಾಯಿಂಟ್ಸ್. ನೀವು ನೋಡಿ, ನಿಮಗೆ ತುಂಬ ಜನಕ್ಕೆ ನಾಚಿಕೆ ಇದೆ, ಏನಾಗ್ತದಾ ತಪ್ಪಾಗ್ತದ ಅಂತ. ಅದೆಲ್ಲ ಇರಬಾರ್ದು, ಆದದ್ದು ಆಗ್ತದೆ, ಮುಂದೆ ಹೋಗ್ಬೇಕು. ನೆಕ್ಸ್ಟ್ ಟೀಮ್ ನಂಬರ್ 3. ಅದು ಅವರು ಹೇಳಬೇಕು. ಮಾಯದಂತ ಮಳೆ ಬಂತನ್ನ ಮದಗಾದ ಕೆರೆಗೆ ಅಂಗೈಯಗಳ ಮಾಯದಂತ ಮಳೆ ಬಂತನ್ನ ಮದಗಾದ ಕೆರೆಗೆ ಮಾಯದಂತ ಮಳೆ ಬಂತನ್ನ ಮದಗಾದ ಕೆರೆಗೆ ಮೋಡನಾಗಿ ಭೂಮಿ ತುಕದ ಗಾಳಿ ಬಿಸಿ ಅಂಗೈಯಗಳ ಮೋಡನಾಗಿ ಭೂಮಿ ತುಕದ ಗಾಳಿ ಬಿಸಿ ಗುಡುಗಿ ಗೂಡಾಡಿ ಚೆಲ್ಲಿ ಗೊತ್ತಿಲ್ಲ. ಓಕೆ, ಮತ್ತೆ ಅದು ಮತ್ತೆ ಬರ್ತದೆ, ಮತ್ತೆ ಅದಲ್ಲ. ಈಗ ಮೋಡ ಆದದ್ದು ಮಾತ್ರ, ಮಳೆ ಮತ್ತೆ ಬರ್ತದೆ. ಓಕೆ, ಆಲ್ ರೈಟ್. ಯಾರಿಗಿನ್ನು ಕ್ವಶನ್? ಈ ರೌಂಡ್ ಆಯ್ತಾ? ಇಲ್ಲ, 4ನವರು ಭಾರಿ ಕಾಯ್ತಾ ಇದ್ದಾರೆ. ಒಳ್ಳೆ ಪದ್ಯ. ಈಗ ಫುಲ್ ಸಾಂಗ್ ಹೇಳಬೇಕು, ಎಲ್ಲರನ್ನೇ ಎಬ್ಬಿಸ್ಬೇಕು. ಭಾರಿ ಪಾಪದಾಗೆ ಕಾಣ್ತಾರೆ. ಇವರಿಗೆ ಬರೋದಿಲ್ಲ? ಯಾರಿಗೆ ಕೊಡಬೇಕು? ಓಕೆ, ರೈಟ್. ಮೇಡಮ್, ಒಂದು ಮಾಡುವ, ಮಾರ್ಕ್ ಯಾರಿಗೂ ಬೇಡ, ಎಲ್ರಿಗೂ ಕೊಡುವ. ಹಾಂ, ಮಲ್ಲಿಗೆಯ ಬಾನ ಸುರೇರಿ ಮ್ಯಾಲೆ ಅಂದಾದ ಚಂದಾದ ಮೈಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾನ ಸುರೇರಿ ಮ್ಯಾಲೆ ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆ ಹಾಡಿದಿರಿ. ಓಕೆ, ಎಲ್ಲರಿಗೆ ಆಯ್ತಾ? ಎಲ್ಲ ಟೀಮಿಗೆ? ಕೂತವರಿಗೆ ಯಾರಿಗಾದ್ರೂ ಬೇಕಾ ಸಾಂಗ್? ಫಾಸ್ಟಾಗಿ ಹಾಡುವವರು ಇದ್ದೀರಾ? ಸಿಂಗರ್ಸ್ ಇದ್ದೀರಾ? ನೆಕ್ಸ್ಟ್ ಸಾಂಗ್ ತಿಂಗಾಳು ಮುಳುಗಿದವು. ಕೂತವ್ರು ಹಾಡ್ತೀರಾ? ಮಲ್ಲಿಕಾ ಮೇಡಮ್ ಬಿಟ್ಟು ಬೇರೆ ಯಾರಾದರೂ ಹಾಡ್ತೀರಾ? ಓಕೆ, ಬೇಗ, ಒಂದೇ ನಿಮಿಷ, ಬೇಗ ಬನ್ನಿ. ಅಲ್ಲಿ ಒಬ್ರು ಮೇಡಮ್ ಇದ್ದಾರೆ, ಬೇಗ ಬರಬೇಕು. ಹಾಂ, ಬಲ್ಲೆ ಒಟ್ಟು ಬಲ್ಲೆ. ರೆಕಾರ್ಡ್ ತೊಂದರೆ ಇಲ್ಲ, ರೆಕಾರ್ಡ್ ಬೇಡ, ಬನ್ನಿ. ಹಾಂ, ತೊಂದರೆ ಇಲ್ಲ, ಹಾರ್ಟ್ ಸ್ಟ್ರಾಂಗ್ ಮಾಡುವ. ಯಾರು ಅಲ್ಲಿ ಮೇಡಮ್ ಇದ್ದಾರೆ ಅಂತ ಹೇಳಿದ್ದು? ರಂಗೋಲಿ ಬೆಳಗಿದವೋ ಅಪ್ಪ ಮದವನ ಪೂಜೆಗೆಂದು ಬಾಳೆ ಬಾಗಿದವೋ. ವೆರಿ ಗುಡ್, ವೆರಿ ಗುಡ್. ಶಿವರಾಜ್ ಅವರಿಗೆ ಇನ್ನೊಮ್ಮೆ ಬರಲಿ ಚಪ್ಪಾಳೆ. ವೆಲ್ ಡನ್, ವೆಲ್ ಡನ್. ಅಷ್ಟು ಚಂದ ವಾಯ್ಸ್ ಇಟ್ಕೊಂಡು ಹಾರ್ಟ್ ವೀಕ್ ಅಂತೆ, ಹಾರ್ಟ್ ವೀಕ್ ಅವರದ್ದೇ. ಇನ್ನು ಬೇಕಾ? ಬೇಡಲ್ಲ, ಬೇರೆ ರೌಂಡ್ ಹೋಗುವ. ರೈಟ್, ಹಾಡುವವರು ಇದ್ದೀರಾ? ಯಾರು? ಸಾಕು, ಬೇಡ ಬೇಡ ಬೇಡ, ಆಯಿತು. ಇದೆಲ್ಲ ಆನ್ಸರ್ ಉಂಟಿನ್ನು. ಓಕೆ ಸರ್, ಏನು ಬೇಕು ನಿಮಗೆ? ಫೆಸ್ಟಿವಲ್ ಮಾಡೋದಾಕು? ಓಕೆ, ಫಾಸ್ಟ್ ಒಂದು ಜನಪದದ್ದು ಮಾಡುವ. ಇನ್ನೊಂದು ತುಳುನಾಡ ಖಾದ್ಯಗಳು ಅಂತ, ತಿಂಡಿಗಳು ನಿಮಗೆ ಗೊತ್ತುಂಟಾ ಅಂತ ಓಲ್ಡು ಹೆಚ್ಚಿನವರು ಮನೆಯಲ್ಲಿ ಮಾಡ್ತಾ ಇರ್ಬೋದು, ಅದನ್ನು ಮಾಡುವ. ರೌಂಡ್ಸು ನನ್ನ ಹತ್ರ ಎಷ್ಟು ಬೇಕಾದರೂ ಇದ್ದರೆ, ನಿಮಗೆ ಯಾವಾಗ ಸ್ಟಾಪ್ ಮಾಡಬೇಕು ಹೇಳಿ, ನಾನು ಮಾಡ್ತೇನೆ ವಿತ್ ಸರ್ಸ್ ಪರ್ಮಿಷನ್. ಓಕೆ, ಆಯಿತಾ? ಈ ಟೀಮ್ ಯಾರಿಗೆ ಮ್ಯಾಮ್? 6ಗ ಕ್ವಶನ್? ಇಲ್ಲಿ. ಓಕೆ, ಬೇಗ ಬೇಗ ಹೇಳಬೇಕು. ಯಾವುದು ಅಂತ ಹೇಳಿದರೆ ಆಯಿತು. ಹೆಸರು ಹೇಳಿದರೆ 10 ಮಾರ್ಕು, ಮತ್ತೆ ಮಾಡಿ ಕೊಡಬೇಕು ನಮಗೆ ಆಮೇಲೆ, ಅದು ಬೇರೆ. ಹಾಂ, ಹೇಳಬೇಕು. ಪತ್ರೊಡೆ ಈಸ್ ದ ರೈಟ್ ಆನ್ಸರ್. ಓಕೆ, ರೈಟ್.
ಟೀಮ್ ನಂಬರ್ 7 ಸೇಮೆ ದಡ್ಡೆ ತುಳುವಲ್ಲಿ ಹೇಳಬೇಕು. ಓಕೆ ರೈಟ್, ಇದು ಸುಲಭ ಕೊಟ್ಟಿದ್ದೇನೆ ನಾನು. 8 ಮಣ್ಣಿ ತುಳುವಲ್ಲಿ ಗೊತ್ತುಂಟು, ಕನ್ನಡದಲ್ಲಿ ಹಾಲು ಬಾಯಿ ಅಂತ ಹೇಳ್ತಾರೆ. ಓಕೆ ರೈಟ್, ವೆರಿ ಗುಡ್. ಟೀಮ್ ನಂಬರ್ 9 ಪೆಲ್ಲಕ್ಕೈದ ಗಟ್ಟಿ, ಗಟ್ಟಿಯಲ್ಲಿ ಓಕೆ ರೈಟ್, ಗಟ್ಟಿ ಅಂತ ಎಂತ ಗಟ್ಟಿ ಆಗುತ್ತಿಲ್ಲ. ನೆಕ್ಸ್ಟ್ ಇದು ಸ್ವಲ್ಪ ನೋಡಿ, ಅದಕ್ಕೆ ಎಂತ ಹೇಳ್ತಾರೆ ನಾನು ಸಹ ನೋಡಬೇಕು. ಎಂತ ಹೇಳಿ ಹೇಳಿ ಬೇಗ ಹೇಳಿ. ಅದು ಏನಂತ ಗೊತ್ತಾಯ್ತಾ ಈಗ? ಏನಂತ ಗೊತ್ತಾಯ್ತಾ ಯಾರಿಗಾದ್ರೂ? ಆಡಿಯನ್ಸಿಗೆ ಗೊತ್ತಾಯ್ತಾ? ಏನೇನು? ತಬ್ರದ ಚಟ್ನಿ ಅಲ್ಲ. ಅಲ್ಲ ಅವರು ಹೇಳಿ ಹೇಳಿ ಬೇಗ, ನಂಗೆ ಕೇಳಲಿಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ? ಅಲ್ಲಲ್ಲ, ಸ್ವೀಟ್ ಒಂಥರ ಸ್ವೀಟೇ. ಕಜ್ಜಕಾಯಿ ಅಲ್ಲ, ತಪ್ಪು. ಮೆಂತದ ಗಂಜಿ ಅಲ್ಲ, ಅದು ಮೆಂತೆ ಅಡ್ಪುನ ಅಂತ ಹೇಳ್ತಾರೆ. ಬಾಣಂತಿ ಅವರಿಗೆ ಮಾಡುವಂಥದ್ದಲ್ಲ ಅದು. ಮೊದಲಿನ ಅವ್ರು ಅದನ್ನು ಹೇಳಿದ. ಆಯಿತು, ಮದ್ದು ಅದು ಹೌದು ಮಾತ್ರ, ಅದು ಮೆಂತೆದು ಮದ್ದು. ಈಗ ಯಾರಿಗಿಲ್ಲ ಮ್ಯಾಮ್, ಬೇಡ, ಅದು ಒಟ್ಟಾರೆ ಆಚೆ ಮಾಡಿದ್ದಾರೆ. ಹಾಗಾದ್ರೆ ನಾನು ತಬ್ಬರದ ಚಟ್ನಿಗೆ ಕೊಡ್ತೀನಿ. ಓಕೆ ನೆಕ್ಸ್ಟ್ ಟೀಮ್ ಯಾರು? ಟೀಮ್ ಯಾರು? 11 ಅಲ್ಲ? ಬೇಗ 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 ತುಳುವಲ್ಲಿ ಹೇಳಬೇಕು. ಕಾಣದಿದ್ರೆ ಹತ್ರ ಬನ್ನಿ. ಕರೆಕ್ಟ್, ಉಪ್ಪರ್ ಬಚ್ಚಿರಿ. ಓಕೆ, ಈಗ ಸ್ವಲ್ಪ ನಾಚಿಕೆ ಬಿಟ್ಟು ಜೋರಾಗಲಿಕ್ಕೆ ಶುರು ಆದರು, ಒಳ್ಳೆಯದು. ಓಕೆ ನೆಕ್ಸ್ಟ್ ಟೀಮ್ ನಂಬರ್ 1. ಅದು ಯಾವುದು ಗಿಡ? ಎಂತ ಎಲೆ? ತುಳುವಲ್ಲಿ ಹೇಳಿ, ನೀವಲ್ಲ. ಟೀಮ್ ನಂಬರ್ 1 ಬೇಗ, ಟೈಮ್ ಇಲ್ಲ ಅದಕ್ಕೆ. ಹಲೋ ಹೇಳಿ, ನೀವು ಇದನ್ನು ನೋಡಲೇ ಇಲ್ವಾ? ಚೆಕ್. ಟೀಮ್ ನಂಬರ್ ಸೇವು, ಸೇವು. ಓಕೆ ಟೀಮ್ ನಂಬರ್ 2. ಮೂಡೆ ಈಸ್ ದ ರೈಟ್ ಆನ್ಸರ್, ವೆರಿ ಗುಡ್. ಟೀಮ್ ನಂಬರ್ 3. ಓಕೆ ವೆರಿ ಗುಡ್. ಟೀಮ್ ನಂಬರ್ 4. ಕಪ್ಪ ರೊಟ್ಟಿ. ನನಗೆ ತುಳುವಲ್ಲೇ ಬೇಕು ಹೆಸರು, ಕನ್ನಡದಲ್ಲೇ ಅಲ್ಲ. ನೆಕ್ಸ್ಟ್ ಟೀಮ್ ನಂಬರ್ 5ಗೆ ಆಯ್ತಾ? ಕ್ವಶನ್ ಎಲ್ಲ ಆಯ್ತಾ ಎಲ್ರಿಗೆ? ಎಂತ ಇದು? ನೆಯ್ಯಪ್ಪಂ, ಹೌದಾ? ಅತ್ರಸಗೆ ನೆಯ್ಯಪ್ಪಂ ಅಂತ ಹೇಳುದ ತುಳುವಲ್ಲಿ? ಅಲ್ಲಂತೆ, ಹೌದಾ ಅಂತ? ಹೌದೌದು, ಹೌದಲ್ಲ? ಅವು ಅತ್ರಸಗ ಒಂದು ನೆಯ್ಯಪ್ಪ ಮುಂದೆ ಪನೋಡ ಗೊತ್ತಿಜ್ಜಿ. ನನ್ನ ಪ್ರಕಾರ ಅತ್ರಸ ಅದಕ್ಕೆ ಅಲ್ಲ? ನೆಯ್ಯಪ್ಪಮ್ಮ, ಅಯ್ಯಪ್ಪಗೆ ನೆಯ್ಯ, ಅತ್ರಸಗೆ ನೆಯ್ಯಪ್ಪ ಬಂದ್ಬಿನ ನೋಡಿ. ಅವರೆಲ್ಲ ಒಪ್ಪಿಗೆ ಕೊಟ್ಟರೆ ಕೊಡ್ತೇನೆ ನಾನು, ಇಲ್ಲದ್ರೆ ಇಲ್ಲ. ಅದು ನನಗೆ ಸಹ ಗೊತ್ತಿಲ್ಲ, ಅತ್ರಸಗೆ ನೆಯ್ಯಪ್ಪ ಹೇಳ್ತಾರ ಅಂತ ಗೊತ್ತಿಲ್ಲ. ಸರ್ ಎಂತ ಮಾಡೋದು? ಬೇಡ ಅಂತೆ. ಸರಿ, ಡನ್. ಓಕೆ, ಆಯ್ತಲ್ಲ ಎಲ್ಲರಿಗೆ ಕ್ವಶನ್? ಇದೊಂದು ಸುಮ್ಮನೆ ಹಾಕ್ತೇನೆ, ಯಾರಾದ್ರೂ ಆನ್ಸರ್ ಮಾಡ್ತೀರಾ? ಎಂತದು? ಅದು ಅರೆಪುಡ್ ಮಾಡ್ತೀನಿ ನಾನು. ಇದೆಂತ? ಇದೆಂತ? ಕೆರಂಗಲ್ಲ ಆಯ್ತಾ? ಕೆರಂಗ್ ಅಂತ ಯಾರು ಹೇಳ್ತೀರಿ? ಕೆರಂಗಲ್ಲ ಅದು. ಕೆಸುವಿನ ಕಂಡೆ. ಓಕೆ, ಇದೆಂತ? ಕೇರಳದ ಅಪ್ಪಂ. ಆಯಿತು, ಸಾಕು ಸಾಕು, ಈಗ ಹುಷಾರಾದ್ರಿ ನೀವೆಲ್ಲ. ಇನ್ನು ಬೇರೆ ಹೋಗುವ.
ಆ ಇನ್ನೊಂದು ಇಲ್ಲ, ಮುಗೀತು. ಓಕೆ ಓಕೆ, ಈಗ ಯಾವುದು ಬೇಕು? ನೀವು ನಿಲ್ತೀರಾ, ಸ್ಟಾಪ್ ಮಾಡಬೇಕಾ? ಬೇಕಾ ಸರ್? ಎಷ್ಟು ಟೈಮು, ಏನು ಕತೆ? ಮಾಡ್ಬೋದಾ ಸ್ವಲ್ಪ? 2 ರೌಂಡ್ ಸಾಕಾ? ಹಾಗಾದರೆ ಯಾವ್ದು ರೌಂಡ್ ಕೊಡಲಿ ಇವರಿಗೆ? ಕಾಮಿಡಿದು ಕಾಮಿಡಿ ಶೋ ಅಲ್ಲಲ್ಲ. ಹಾಡು ನೀವು ಹಾಡ್ಲಿಕ್ಕೆ ಹುಷಾರಿದ್ದೀರಾ? ಫಿಲ್ಮ್ ಸಾಂಗ್ ಕನ್ನಡ. ಓಕೆ, ಫಿಲ್ಮ್ ಸಾಂಗ್ ಕೊಡೋದಾ? ಡನ್. ಓಕೆ, ನಾನು ಅವರು 2 ರೌಂಡ್ ಅಂತ ಹೇಳಿದ್ದಾರೆ. ಸಾಧ್ಯ ಆದರೆ 3 ಮಾಡೋ, ನೀವು ಫಾಸ್ಟ್ ಹೋದರೆ, ಇಲ್ಲಾಂದರೆ 2. ಓಕೆ, ಕೊಡ್ತೇನೆ. ಹಾಕಿ. ಓಕೆ, ಟೀಮ್ ಕ್ವಶನ್ ಯಾರಿಗೆ? 7ಗೆ. ಟೀಮ್ ನಂಬರ್ 7 ನೋಡ್ಕೊಳ್ಳಿ. ಇದರಲ್ಲಿ ಸಾಗೆ 4 ಚಿತ್ರಗಳನ್ನು ಒಟ್ಟು ಮಾಡಿ ಒಂದು ಹಾಡು ಹಾಡಬೇಕು. ಫಿಲ್ಮ್ ಸಾಂಗ್. ಬೇಗ, ಟೈಮ್ ಮುಗೀತದೆ ಅದರಲ್ಲೇ. ಹಾಡಿ, ಕಂಟಿನ್ಯೂ ಮಾಡಿ, ಪಾಠ ಮಾಡ್ತೇನೆ. ಹೇಳಿ. ಆಯ್ತಪ್ಪ, ವೆರಿ ಗುಡ್. 10 ಮಾರ್ಕ್ಸ್. ನೆಕ್ಸ್ಟ್, ಆಗ ಟೈಮ್ ಆಯಿತು ನಿಮ್ದೀಗ. ಓಕೆ, ಸಾಂಗ್ ಹೇಳಿ ಆಯಿತು. ನೆಕ್ಸ್ಟ್ ಟೀಮ್ ಯಾರು? 8. ಮೇಡಮ್ ಆಯಿತಾ? ಅಲ್ಲ, ಅವರಿಗೆ ನೆಕ್ಸ್ಟ್ ಟೀಮ್. ಫಸ್ಟ್ ಇದು ಪಿಕ್ಚರ್ ಅಂತ, ನೆಕ್ಸ್ಟ್ ಇದು ಪಿಕ್ಚರ್ ಅಂತ ನೋಡಿ ನಿಮ್ಗೆ ಆನ್ಸರ್ ಬರ್ತದೆ. ಬೇಗ. ಅಲ್ಲಿ ಇರೋದು ಗುರುರಾಯರು, ನಿಮಗೆ ಕಾಣದೇ ಇದ್ದರೆ ನಾನು ಹೇಳೋದು, ಅದು ಸ್ವಲ್ಪ ಆಚೀಚಾಗಿದೆ. ಆಯಿತಾ? ನೆಕ್ಸ್ಟಿಗೆ ನಾನು ಪಾಸ್ ಮಾಡ್ತೇನೆ, ನಿಮಗೆ ಗೊತ್ತಿಲ್ಲದಿದ್ರೆ. ಟೀಮ್ ನಂಬರ್ 8 ಹೇಳಿ. ನೀವು ಯಾವ ಟೀಮ್ ಹೇಳಿದ್ದದು? 9ಗೆ ನಿಮಗೆ ಅಲ್ಲ ಕ್ವಶನ್ ಬಂದದ್ದು. ಹೇಳಿ ಈಗ, ಹಾಡಿ. ಮತ್ತು ನಿಮಗೆ ಕೇಳಿದ್ದೇನಾ ನಾನೀಗ? ಇನ್ನಿಲ್ಲ. ಓಕೆ, ಅವರಿಗೆ ಪಾಯಿಂಟ್ 5 ಮಾರ್ಕ್. ಹಾಡಿ. ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು ಹುಣ್ಣಿಮೆ. ಓಕೆ, ಅದು ರಾಯರು, ಇದು ಬಂದರು. ಮಾವ ಅಂಕಲ್ ಮನೆ. ಓಕೆ, ಅರ್ಥ ಆಯ್ತಲ್ಲ ಆಡೋದೇಗೆ ಅಂತ? ಓಕೆ, ನೆಕ್ಸ್ಟ್ ಟೀಮ್ ನಂಬರ್ 9ಗೆ ಕ್ವಶನ್. ಅವಸರ ಮಾಡಬೇಡಿ ಬೇರೆಯವರು. ಅವರಿಬ್ಬರು ಯಾರು ಅಂತ ನೋಡಿದರೆ ನಿಮಗೆ ಹಾಡು ಬರ್ತದೆ. ಬೇಗ. ಪಾಸಿಂಗ್ ಯಾರಿಗಾದ್ರು ಗೊತ್ತುಂಟಾ? ಕೈ ಎತ್ತಿ. ಫಸ್ಟ್ ಎತ್ತಿದವರಿಗೆ. ಇಲ್ಲ, ಆಡಿಯನ್ಸಿಗೆ ಕೊಡ್ತೇನೆ. ಆಡಿಯನ್ಸ್ ಯಾರು? ಅವಳು ಫಸ್ಟ್ನವಳು. ಮತ್ತೊಬ್ಳು ಯಾರು? ಅಯ್ಯೋ, ಅಷ್ಟು ಚಂದದ ಹುಡುಗಿದ ಹೆಸರು ಗೊತ್ತಿಲ್ವ ನಿಮಗೆ? ಯಾರು? ಗೀತಾ. ಓಕೆ, ರೈಟ್. ನೆಕ್ಸ್ಟ್ ಟೀಮ್ ಯಾರು? 10. ಅವರಿಗೆ ಶಾಕ್ ಆಗ್ತದೆ. ಹೇಳಿ, ಟೀಮ್ ನಂಬರ್ 10 ಫಾಸ್ಟ್. ಐಸ್, ಅವರ ಖುಷಿಯೇ ಬೇರೆ. ಹೇಳಿ. ಜಾಜಿ ಮಲ್ಲಿಗೆ ನೋಡ. ಒಂದು ಸೆಂಟೆನ್ಸ್ ಆದ್ರೆ ಹೇಳಬೇಕು. ನೆಕ್ಸ್ಟ್ ಹೇಳಿ. ಬರೋದಿಲ್ಲ? ವೆರಿ ಗುಡ್. ಓಕೆ, 10 ಪಾಯಿಂಟ್ಸ್ ಅವರಿಗೆ. ನೆಕ್ಸ್ಟ್ ಟೀಮ್ ನಂಬರ್ 11. Very good.
ವೆರಿ ಗುಡ್ ವೆರಿ ಗುಡ್. ಓಕೆ, ಕ್ಲಾಪ್ ಕೊಡಿ. ಒಂದು ಚಂದ ಹಾಡಿದ್ರು, ಭಾಳ ವಿಚಾರ. ನೆಕ್ಸ್ಟ್ ಕ್ವಶನ್ ಆಗಿದೆ. ಹೇಳದಿದ್ರೆ ಈಗ ಪಾಸ್ ಮಾಡ್ತೇನೆ. ಬೇಗ ಬೇಗ, ಟೈಮ್ ಇಲ್ಲ ನಮಗೆ. ಗೊತ್ತುಂಟವರಿಗೆ ಹೇಳಿ, ಇಲ್ಲ ಪಾಸ್ ಮಾಡ್ತೇನೆ. ಹಾಂ, ಹೇಳುತ್ತೈತೆ ಮತ್ ಹಾಡಿ. ಆಗ ಹುಷಾರಿದ್ದಾರೆ, ಹೇಳಿ, ಹಾಡಿ. ಪುನೀತ್ ರಾಜ್ಕುಮಾರ್ ಸೈಕಲ್ ಎತ್ತಿ ಪದ್ಯ ಗೊತ್ತಲ್ಲ, ಇದು ಗೊತ್ತಲ್ಲ. ಓಕೆ, ಗುಡ್ ಗುಡ್. ಓಕೆ, ಡನ್. ನೆಕ್ಸ್ಟ್ ಟೀಮ್. ವಾವ್, ಬಾರಿ ಬಾರಿ ಒಳ್ಳೆ ಸಾಂಗ್. ಅವ್ರು ಹಾಡದಿದ್ರೆ ಮಾತ್ರ ನಿಮಗೆ ಬರ್ತದೆ. ನಿಲ್ಲಿ, ಬೇಗ ಬೇಗ. ಇಲ್ಲ, ಟೈಮ್ ಆಯ್ತು. ಹಾಡಿ ಹಾಡಿ, ನನಗೆ ಗದ್ಯ ಬೇಡ, ಪದ್ಯ ಬೇಡ. ಕರೆಕ್ಟ್ ಹೇಳಿ, ಮತ್ತೆ ಅವರು ಹಾಡ್ತಾರೆ ನಿಮ್ಮೊಟ್ಟಿಗೆ. ಹಸಿರು ಗಾಜಿನ ಮಳೆಗಳೇ ಓಕೆ, ಅವರಿಗೆ ಒಂದು ಕೊಡಿ, 10 ಮಾರ್ಕ್. ಹಸಿರು ಅಂತ ಹೇಳಿದ್ರು. ಓಕೆ, ನಾವು ಸ್ಟ್ರಿಕ್ಟಾಗಿ ಮಾಡ್ತಾ ಇಲ್ಲ, ಯಾಕಂದರೆ ಇದು ದಿಸ್ ಈಸ್ ಫಾರ್ ಎಂಟರ್ಟೈನ್ಮೆಂಟ್ ಆಲ್ಸೋ. ಓಕೆ, ಎಷ್ಟು ಒಳ್ಳೆ ಸಾಂಗ್ ಗೊತ್ತುಂಟ, ಸುಧಾರಾಣಿ. ಓಕೆ, ನೆಕ್ಸ್ಟ್ ಯಾರು? ಟೀಮ್ ನಂಬರ್ 3 ಗೊತ್ತಂಡು. ಬೇಗ ಬೇಗ ಬೇಗ, ಎಷ್ಟು ಸುಲಭ ಹಾಡು. ನೆಕ್ಸ್ಟ್ ಯಾರು? 4 ಹಾಡಬೇಕೀಗ. ಸುಮ್ಮನೆ ನಿಮಗೆ ಮಾರ್ಕ್ ಬರ್ತಾ ಇಲ್ಲ. ಅದಕ್ಕೆ ಏನು ಹೇಳ್ತೇವೆ ಕನ್ನಡದಲ್ಲಿ? ಸ್ಟಾರ್ಟ್ ಮಾಡಿ ಬೇಗ. ಇಲ್ಲ, ಆಗ ಅಲ್ಲಿ ಗೊತ್ತಾಯ್ತು ಅವರಿಗೆ. ಹೇಳ್ತೀರಾ? ಚಾನ್ಸ್ ಕೊಡ್ತೇನೆ ಹೇಳಿದರೆ. ಪಾಪ ಅವರಿಗೆ ಏನು ಗೊತ್ತಿಲ್ಲ. ಹೇಳಿ ಹೇಳಿ, ಅಲ್ಲ ಸಾಂಗ್ ಹೇಳಿ ಹೇಳಿ. ನೀವು ಹಾಡಿಗೆ ನಾಚಿಕೆ ಮಾಡ್ತೀರಿ. ಓಕೆ, ನೆಕ್ಸ್ಟ್ ಟೀಮ್ ನಂಬರ್ 5 ನಾ? ಒಂದು ಲೈನ್ ಆಗಿ ಬರ್ಬೇಕು. ಹೇಳಿ ಬೇಗ ಬೇಗ ಹೇಳಿ ಹೇಳಿ ಹೇಳಿ, ಈಗ ಹಾಡಿ. ಓಕೆ, ಅವರಿಗೆ ಕೊಡ್ಬೇಕಾ ಸರ್? ಕಾಯಿ ಕಾಯಿ ಅಂತ ಹೇಳಿದ್ದಾರೆ. ಅಲ್ಲ, ನನಗೆ ಒಂದು ಸಮಾಧಾನ ಕೊಟ್ಟು 5 ಮಾರ್ಕ್ ಕೊಟ್ಟರು. ಕಾಯಿ ಕಾಯಿ ಅಂತ ಹೇಳಿದ್ರಿ, ಆಯ್ತಾ? ಯಾಕೆಂದ್ರೆ ಸಾರಿ ಇಲ್ಲ, ಕಂಟಿನ್ಯೂ ಮಾಡಲೇ ಇಲ್ಲ.
ಆಯ್ತಾ ಎಲ್ಲರಿಗೆ ರೌಂಡ್? 6ಗೆ ಬರಲಿಲ್ಲ? ಸಿಕ್ಸ್ ಗೊತ್ತಿಲ್ಲ? ಯಾರಿಗೆ ಗೊತ್ತಿಲ್ಲ? ಓಕೆ, 7th ಪಾಸ್. ಹಾಂ, ಸಂಜೆ ಯಾಕೆ ಆಗ್ತದೆ ಅಂತ ಗೊತ್ತಿಲ್ಲ, ಇದು ಮರೆತು ಬಿಟ್ಟು ಬಿಡು. ಯಾರಿಗೆ? ಈಗ ನಿಮಗೆ ಸಾಂಗ್ ನಿಮ್ಗೆ ಈ ರೌಂಡ್ ಆಯ್ತಾ? ಎಲ್ರಿಗೆ ಆಯ್ತಲ್ಲ ಈ ರೌಂಡು? ಸಾಕಲ್ಲ? ಆಡಿಯನ್ಸ್ ಬೇಕಾದ್ರು ಆಗ ಬೇರೆಯವ್ರದ್ದು ಸಾಂಗ್ ಇವರು ಹಾಡ್ತಾರೆ, ಇವರಿಗೆ ಬಂದದ್ದು ಹಾಡುದಿಲ್ಲ. ವೆರಿ ಗುಡ್, ವೆರಿ ಗುಡ್. ಓಕೆ, ವೆರಿ ಗುಡ್. ಡನ್. ಇನ್ನೊಂದು ರೌಂಡ್ ಕೊಡ್ತೇನೆ, ಮತ್ತೆ ಸರ್ ಹೇಳಿದ್ರೆ ಮಾತ್ರ, ಇಲ್ಲದ್ರೆ ಇಲ್ಲ. ಓಕೆ, ನಿಮಗೆ ಪೊಲಿಟಿಷಿಯನ್ಸ್ ಇದು ಗುರ್ತಾ ಉಂಟಾ? ಆ್ಯಕ್ಟರ್ಸ್ ಇದು ಗುರ್ತಾ ಉಂಟಾ? ನೀವು ಭಾರಿ ಹುಷಾರಿದ್ದೀರಿ. ಆ್ಯಕ್ಟರ್ಸಿದು ಭಾರಿ ಪರಿಚಯ ಮಾಡ್ಕೊಳ್ತೀರಲ್ವಾ? ಈಗ ನಾನು ಪೊಲಿಟಿಷಿಯನ್ ಕೊಡ್ತೇನೆ, ನೋಡುವ ನಿಮಗೆ. ಓಕೆ, ಈಗ ಏನಾಗ್ತದೆ ಅಂತ ಹೇಳಿದರೆ, ಇದರಲ್ಲಿ ಸ್ವಲ್ಪ ಗಂಟೆ 2 ಆಯಿತು. ನಿಮಗೆ ಮನೆಗೆ ಹೋಗ್ಲಿಕ್ಕಿಲ್ವಾ? ಏನು ಊಟ ಇಲ್ಲ ಇದಾದಮೇಲೆ? ಊಟ ಬೇಡ? ಗ್ರಹಣ ಉಂಟಲ್ವಾ? ಓಕೆ, ನಿಮ್ಮನ್ನು ಬೇಗ ಕಳಿಸ್ಬೇಕಾ? ಸರಿ 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 ಸರಿ. ಪೊಲಿಟಿಷಿಯನ್ ಓಪನ್ ಆಗಲಿಲ್ಲ, ಈಗ ಆ್ಯಕ್ಟರ್ಸ್ ಓಪನ್ ಆಗಿದ್ದಾರೆ. ಓಕೆ, ರೈಟ್. ಈಗ ಏನು ಇದರಲ್ಲಿ ಸಾಧಾರಣ ಕನ್ನಡ ಆ್ಯಕ್ಟರ್ಸೇ ಇದ್ದಾರೆ. ನಿಮಗೆ ಅಷ್ಟು ಸುಲಭ ಏನಿಲ್ಲ ಈ ರೌಂಡು. ಅದರಲ್ಲಿ ಸ್ಕ್ವೇರ್ ಬರ್ತದೆ ಮೇಲಿಂದ. ನೀವು ಯಾವ ಟೀಮಿಗೆ ಬರ್ತದೆ ಆ ಕ್ವಶನ್, ಅವರು ಟೀಮ್ ನಂಬರ್ ಒಂದು ನಂಬರ್ ಹೇಳಬೇಕು. ನಾನು ಅದನ್ನು ಕ್ಲಿಕ್ ಮಾಡ್ತೇನೆ. ಆ ಕ್ಲಿಕ್ ಮಾಡಿದ ನಂಬರಿಂದ ಅವರ ಫೇಸ್ ನೀವು ಐಡೆಂಟಿಫೈ ಮಾಡಿದರೆ 25 ಮಾರ್ಕ್ ನಿಮಗೆ ಒಮ್ಮೆಲೆ ಜಾಕ್ಪಾಟ್. ಓಕೆ, ಅದು ಆಗಲಿಲ್ಲ, ನೀವು ಆನ್ಸರ್ ಹೇಳಬೇಡಿ, ಆನ್ಸರ್ ಹೇಳಬಾರ್ದು, ನೀವು ಇನ್ನೊಂದು ನಂಬರ್ ಹೇಳಬೇಕು ಅದರಲ್ಲಿ. ಓಕೆ, ನಾನು ಕ್ವಿಕ್ಕಾಗಿ ಒಂದು ಟ್ರಯಲ್ ರೌಂಡ್ ತಗೊಳ್ತೇನೆ. ಈಗ ಟೀಮ್ ಯಾರಿಗೆ, ಕ್ವಶನ್ ಯಾರಿಗೆ ಬರಲಿಕ್ಕೆ? 8ಗೆ. ಓಕೆ, ನೋಡೋಣ. ಈಗ ನೋಡಿ ಹೀಗಿರ್ತದೆ. ಓಕೆ, ನೀವೊಂದು ನಂಬರ್ ಹೇಳ್ತೀರಾ ಅಂತ ಇಡುವ. ಈಗ 15 ನೀವು ಹೇಳಿದರೆ ನಾನು 15 ಕ್ಲಿಕ್ ಮಾಡ್ತೇನೆ. ನಿಮ್ಗೆ ಎಂತ ಕಾಣೋದಿಲ್ಲ ಅಲ್ವಾ? ಬೇಕಾದ್ರೆ ಎದುರು ಬರ್ಬೋದು. ನೆಕ್ಸ್ಟ್ ನಾನು 16th ಅಂತ ನೀವು ಹೇಳಿದರೆ ಕಾಣಿತಾ? ಇಲ್ಲ. ಓಕೆ, ನಾನು 22. ನೀವು ಪುನೀತ್ ರಾಜ್ಕುಮಾರ್ ಅಂತ ಹೇಳಿದ್ರಿ ಅಲ್ವಾ? ಸೊ ಇಟ್ ಈಸ್ ಪುನೀತ್ ರಾಜ್ಕುಮಾರ್. ಓಕೆ, ಅರ್ಥ ಆಯ್ತಾ? ಈಗ ಒಂದೊಂದು ಸ್ಕ್ವೇರ್ ಹೋದಾಗೆ ಅವರಿಗೆ 5 ಮಾರ್ಕು ಕಡಿಮೆ ಆಗ್ತದೆ. 5 ಸ್ಕ್ವೇರ್ ಓಪನ್ ಮಾಡಿ ಆನ್ಸರ್ ಮಾಡದೇ ಇದ್ದರೆ ಅವರಿಗೆ 0, ಪಾಸಿಂಗ್ ಇಲ್ಲ. ಗೊತ್ತಾಯ್ತು? ಶಾಲ್ ವಿ ಸ್ಟಾರ್ಟ್? ಎಸ್. ಓಕೆ, ನಿಮಗೆ ಕಾಣದಿದ್ದರೆ ಎದುರು ಬನ್ನಿ, ನಿಮ್ಮ ಟೀಮ್ನವರನ್ನು ಹಿಡ್ಕೊಂಡು ಎದುರು ಬನ್ನಿ. ಇದು ಸ್ವಲ್ಪ ಲೈಟ್ ಆಗಿದೆ, ಅದು ಬ್ರೈಟ್ನೆಸ್ ಜಾಸ್ತಿ ಆಯಿತು ಆಚಿಂದ. ಓಕೆ, ಕಂಪ್ಯೂಟರಲ್ಲಿ ಕ್ಲಿಯರ್ ಇದೆ. ರೈಟ್? ಎಸ್. 22.
ವಿಜಯ ರಾಘವೇಂದ್ರ ಈಸ್ ದ ರೈಟ್ ಆನ್ಸರ್. ವೆರಿ ಗುಡ್. ಓಕೆ, ಡನ್. ನೆಕ್ಸ್ಟ್ ಟೀಮ್ ಬೇಗ ಬೇಗ. ಟೀಮ್ 10ಗೆ ನೀವು ನಂಬರ್ ಹೇಳಿ. 15. ಇದು ಲೇಡಿ, ನಿಮಗೆ ಕ್ಲೂ ಕೊಡ್ತೇನೆ. ಹಾಂ, ಬೇಗ. ರಮ್ಯಾ ಈಸ್ ದ ರೈಟ್ ಆನ್ಸರ್. ವೆರಿ ಗುಡ್, 20 ಪಾಯಿಂಟ್ಸ್. ನೆಕ್ಸ್ಟ್ ಟೀಮ್ ನಂಬರ್ 11. ಆಯದೆ ಯಾರು? ಬೇಗ. ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ರಿ. ಆನ್ಸರ್ ಹೇಳದಿದ್ದರೆ ನೀವು ಇನ್ನೊಂದು ನಂಬರ್ ಹೇಳಿ. ಆ ಹೆಸರು ಗೊತ್ತಿಲ್ಲದಿದ್ದರೆ ಇನ್ನೊಮ್ಮೆ ನೋಡಿ. ಯಾರು? ನಂಬರ್ ಯಾವುದು? ಅಯ್ಯೋ, ಹೆಸರು ಗೊತ್ತಿಲ್ಲ. ಯಾವಾಗಲೂ ಬರ್ತಾರೆ. ಬೇಗ ಇನ್ನೊಂದು ನಂಬರ್. ಬೇಗ. ಎಂತ ಇದು? ಅಯ್ಯೋ, ಇವ್ರು ಯಾವಾಗಲೂ ಬರ್ತಾರೆ. ಎಂತ ಕತೆ? ನೀವು ಫಿಲ್ಮ್ ನೋಡೋದಿಲ್ಲ. ಫಿಲ್ಮಲ್ಲಿ ಬರೋದಿಲ್ಲ ಅವರು, ಬೇರೆ ಒಂದು ಪ್ರೋಗ್ರಾಮ್ ಇಟ್ಕೊಂಡು ಬರ್ತಾಯಿದ್ರು. ಆಯಿತು, ಇಲ್ಲ, ಪಾಸ್. ಯಾರು ಅದ್ರ ಹೇಳ್ತೀರಾ ಈಗ? ಹಾಂ, ಯಾರು? ಶ್ರೀನಾಥ್ ಈಸ್ ದ ರೈಟ್ ಆನ್ಸರ್. ಮಾರ್ಕ್ ಕೊಡ್ಲಿಕ್ಕಿಲ್ಲ ಯಾರಿಗೆ ಸಹ ಈಗ. ಓಕೆ, ಎಂತ ಇದು? ಓಕೆ, ನೆಕ್ಸ್ಟ್ ಕ್ವಶನ್ 1. ಸಾರಿ, ಟೀಮ್ 1 ಹೇಳಿ. ಎಲ್ಲರೂ 15ನಲ್ಲಿದ್ದೀರಿ. ಹಾಂ, ಹೇಳಿ ಬೇಗ ಬೇಗ. ನೀವು ನಂಬರ್ ಹೇಳಿ, ಅಲ್ಲಿ ನೋಡಲಿಕ್ಕೆ ಕಾಣೋದಿಲ್ಲ. ನಂಬರ್ ಹೇಳಿ. ಬೇಗ ಬೇಗ ನಂಬರ್ ಹೇಳಿ. ಕಾಣದಿದ್ರೆ ನಂಬರ್ ಹೇಳಿ, ನಿಮ್ಗೆ ಅಟ್ಲೀಸ್ಟ್ ಸ್ವಲ್ಪ ಮಾರ್ಕ್ ಸಿಗ್ತದೆ. 20. ಹಾಂ, ಇದರದ್ದು 27. ಹಾಂ, ಯಾರವರು ಪಾಪ? ಇಲ್ಲ? ಹಾಂ, ಆಯ್ತು, ಅವ್ರು ಕಾಣ್ತಾ ಇದ್ದಾರೆ. ಇನ್ನೆಂತ ನಂಬರ್? ಆಡಿಯನ್ಸ್ ಹೇಳಿ. ಗೊತ್ತಿಲ್ಲ? ಅಲ್ಲಿಂದ ಕಾಣೋದು ಸ್ವಲ್ಪ ಲೈಟ್ ಆಗಿದೆ, ಅದು ಬೆಳಕು ಜಾಸ್ತಿ ಬಿದ್ದು. ಓಕೆ, ನಾನೇ ಹೇಳ್ತೇನೆ, ನೀವು. ಯಾರು? ಥ್ಯಾಂಕ್ ಯು, ಸಾರಿ, ಸುನಿಲ್. ಓಕೆ, ಟೀಮ್ ನಂಬರ್ 2 ಬೇಗ. ಹಲೋ, Sudeep is the right answer. 20 goes. Very good. Team number 3. ಬೇಗ ಬೇಗ. ನೀವು ಸ್ವಲ್ಪ ಕನೆಕ್ಟಿಂಗ್ ನಂಬರ್ ಹೇಳಿ ಅಲ್ಲಿ. ಬೇಗ. ನೀವು ಬೇಕಾದ್ರೆ ಹತ್ತಿರ ಬನ್ನಿ ಅದರಲ್ಲಿ. ಅಂದರೆ ನಾನು ಸಾರಿ, ಇಲ್ಲಿ ಸರಿ ಉಂಟು, ಅಲ್ಲಿ ಸ್ವಲ್ಪ ಲೈಟ್ ಆಗಿದೆ ಅದು. ಹೇಳಿ, ಇನ್ನೊಂದು ನಂಬರ್ ಬೇಕಾ? ನಂಬರ್ ಬೇಕಾ? ವಿಷ್ಣುವರ್ಧನ್ ಈಸ್ ದ ರೈಟ್ ಆನ್ಸರ್. ಏನು ಶಿವರಾಜ್ ಕುಮಾರ್? ಓಕೆ, ಅವರಿಗೆ 4 ಸ್ಕ್ವೇರ್ ತೆಗೆದ್ರಲ್ಲ. ನೆಕ್ಸ್ಟ್ ಟೀಮ್ 4 ಬೇಗ ನಂಬರ್ ಹೇಳಿ. ಎಲ್ಲರೂ 15ನಲ್ಲೇ. ಹಾಂ, ಹಾಂ, ಬೇಗ. ಅವರಿಗೆ ಗೊತ್ತುಂಟು, ಹೆಸರು ಗೊತ್ತಿಲ್ಲ ಅಷ್ಟೇ. ಇನ್ನೊಂದು. ಯಾರು ಯಾರು? ಹಾಂ, ಹೇಳಿ ಹೇಳಿ.
ಜಗ್ಗೇಶ್ ಈಸ್ ದ ರೈಟ್ ಆನ್ಸರ್. 20 ಗೋಸ್. ಓಕೆ, 5 ಟೀಮ್ ನಂಬರ್ 5ಕ್ಕೆ ಆಗಿದೆ 5 ಕ್ವಶನ್. ಹೇಳಿ ಬೇಗ. ಹಾಂ ರವಿಚಂದ್ರನ್ ಈಸ್ ದ ರೈಟ್ ಆನ್ಸರ್. 20. ಓಕೆ, ನೆಕ್ಸ್ಟ್ 6. ಬೇಗ ಹೇಳಬೇಕು, ನಂಬರ್ ಹೇಳಿ. ಯಾಕೆ 15 ಹೇಳೋದು? ಹಾಂ, ಇವಳು ಲೇಡಿ ಆಯಿತಾ? ಕಣ್ಣಲ್ಲಿ ಗೊತ್ತಾಗಬೇಕು. ವೆಯ್ಟ್, ಇದು ಪಾಸಿಂಗ್ ಇಲ್ಲ. ಅನು ಅಲ್ಲ, ಯಾರಾದರೂ ಹೇಳಿಬಿಡಿ, ಪಾಸಿಂಗ್ ಇಲ್ಲ. ಶ್ರುತಿ ಈಸ್ ದ ರೈಟ್ ಆನ್ಸರ್, ಆದರೆ ಇವರು ಆನ್ಸರ್ ಮಾಡಲಿಲ್ಲ. ಓಕೆ, ನೆಕ್ಸ್ಟ್ ಟೀಮ್ ನಂಬರ್ 7. ನಿಮ್ಗೆ ಆಗಿದೆ ಇದು ಕ್ವಶನ್? ಬೇಗ. ವೆರಿ ಗುಡ್, 20 ಮಾರ್ಕ್ಸ್. ಭಾರಿ ಹುಷಾರಿದ್ದಾರೆ, ಅಲ್ಲಿ ಸರಿಯಾಗಿ ಕಾಣದಿದ್ರು. ಓಕೆ, ಆಯಿತಾ ಎಲ್ರಿಗೆ? ಆಯ್ತಲ್ಲ? ಆಡಿಯನ್ಸ್ಗೆ ಬೇಕಾ? ಬೇಡಲ್ಲ? ಓಕೆ, ಸಾಕು. ರೌಂಡ್ ಸಾಕಾ? ಟೈಮ್ ಆಯ್ತಲ್ಲ ಅವರಿಗೆ ಹೋಗಲಿಕ್ಕೆ, ಸಾಕಲ್ಲ? ಓಕೆ, ರೌಂಡ್ ಇನ್ನೂ ಸಹ ಇದೆ, 5-6 ರೌಂಡು ನಿಮಗೆ ಬೇಕು. ಆದರೆ ಎಲ್ಲರಿಗೆ ಹೋಗ್ಬೇಕು, ಗ್ರಹಣ ಉಂಟಂತೆಲ್ಲ. ಆಯಿತು. ಸರ್ ಎಡ್ವರ್ಡ್ ಬನ್ನಿ ಸರ್. ಈಗ ಒಂದು ಲಾಸ್ಟಿಗೆ ಅವರೊಂದು ಹಾಡ್ತಾರಂತೆ, ನೀವು ಸಹ ಅವರ ಜೊತೆ ಹಾಡ್ಬೋದು. ಕ್ವಿಜ್ ಪ್ರೋಗ್ರಾಮ್ ನಾನು ಮುಗಿಸ್ತೇನೆ ಇಲ್ಲಿಗೆ, ಯಾಕಂದರೆ ಸಮಯದ ಅಭಾವ. ನಿಮಗೆ ಇಷ್ಟ ಆದರೆ ಇನ್ನೊಮ್ಮೆ ನಾನು ಬರ್ತೇನೆ, ನಿಮಗೆ ಬೇಕಿದ್ದರೆ ಫುಲ್ ಡೇ ಕ್ವಿಜ್ ಮಾಡುವ. ನೀವು ಪರೀಕ್ಷೆಯಲ್ಲಿ ಮಾತ್ರ ಒಳ್ಳೆ ಮಾರ್ಕ್ ಬರಬೇಕು. ಸರ್ ರೇಟ್ ಮಾಡಿದ್ದೀರಿ, ಅದಕ್ಕೋಸ್ಕರ ನನ್ನ ಪರವಾಗಿ ನಿಮಗೊಂದು ದೊಡ್ಡ ಚಪ್ಪಾಳೆ ಹಾಕೊಳ್ಳಿ. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಎಂಜಾಯ್ ಮಾಡಿದ್ರಾ? ನನಗೆ ಹೇಗೆ ಗೊತ್ತಾಗ್ತದೆ? ಎಸ್. ಓಕೆ, ಥ್ಯಾಂಕ್ ಯು. ನನಗೆ ಅವಕಾಶ ಕೊಟ್ಟಂತ ನಮ್ಮ ಪದ್ಮಶ್ರೀ ಭಟ್ ಮೇಡಮ್, ನಮ್ಮ ವಾಯ್ಸ್ ಆಫ್ ಆರಾಧನದ ಎಲ್ಲರೂ, ಇಡೀ ತಂಡ, ಸ್ಪೆಷಲಿ ನಮ್ಮ ಪ್ರಿನ್ಸಿಪಲ್ ಸಾಬ್ರು ಶ್ರೀಯುತ ಡಾಕ್ಟರ್ ಪುರುಷೋತ್ತಮ KV ಇವರು ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೆ ತುಂಬು ಹೃದಯದ ಧನ್ಯವಾದಗಳು ನನ್ನ ವೈಯಕ್ತಿಕವಾಗಿ. ಅದೇ ರೀತಿ ಮಲ್ಲಿಕಾ ಮೇಡಮ್ ನಮ್ಮೊಟ್ಟಿಗೆ ಸಹಕರಿಸಿದ್ದಾರೆ. ಹೌದು, ಅದರ ಒಟ್ಟಿಗೆ ರೇಷ್ಮಾ ಮೇಡಮ್ ಮತ್ತು ಅಲ್ಲಿ ಆಶಿತಾ ಮೇಡಮ್ ಇದ್ದಾರೆ. ಇನ್ನೊಬ್ಬರು ಮೇಡಮ್ನ ಹೆಸರು ಗೊತ್ತಿಲ್ಲ, ಕ್ಷಮಿಸಿ. ದೀಕ್ಷಿತಾ ಮೇಡಮ್. ಓಕೆ, ಅವರೆಲ್ಲರೂ ನಮ್ಮೊಡನೆ ಇದ್ದಾರೆ. ಅವರ ಜೊತೆಯಲ್ಲಿ ಎಲ್ಲ ಸದಸ್ಯರು ಬಂದಿದ್ದಾರೆ. ಮೇಡಮ್ ದಯಾಮಣಿ ಇದ್ದಾರೆ, ಅವರ ನೆಕ್ಸ್ಟ್ನವರ ಹೆಸರು ಗೊತ್ತಿಲ್ಲ, ಕ್ಷಮಿಸಿ. ಮತ್ತು ಯತಿರಾಜ್ ಶೆಟ್ಟಿ ಇದ್ದಾರೆ, ರಾಜೇಂದ್ರ ಗಿಡ ಇದ್ದಾರೆ, ದೀನ್ ರಾಜ್ ಮತ್ತು ಬಸವರಾಜರವರಿಗೆ, ಭಾಸ್ಕರ್ ಅವರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ. ಮತ್ತು ಅಲ್ಲಿ ಒಬ್ಬರಿದ್ದಾರೆ ಹಿರಿಯರು, ನಿಮಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಡೂ ವೆರಿ ವೆಲ್ ಇನ್ ಯುವರ್ ಎಕ್ಸಾಮ್. ಓಕೆ, ನೆಕ್ಸ್ಟ್ ಇಯರ್ ಬರ್ತೀನಿ ನಾನು. ಸರಿ, ಯಾವಾಗಲೂ 1 ಗಂಟೆ ಆಗುವಾಗ ಟೀಚರ್ಸ್ಗೆ ಹೇಳ್ತಿದ್ರು ಬೆಲ್ಲಾಗಲಿಕ್ಕಾಯಿತು, ಹಸಿವೆ ಆಗ್ತದೆ ಅಂತ. ಈಗ ಎಷ್ಟಾಯಿತು ಟೈಮ್? 2:10 ಆಯಿತು. ನಿಮಗೆ ಯಾರಿಗೂ ಹಸಿವೆ ಆಗದ ರೀತಿಯಲ್ಲಿ ಚೇತನ ಮೇಡಮ್ ನಿಮ್ಮನ್ನೆಲ್ಲ ಈ ರಸಪ್ರಶ್ನೆಯ ಜೊತೆಗೆ ರಂಜಿಸಿದ್ದಾರೆ. ನಿಜ ಅರ್ಥದಲ್ಲಿ ನಾವೆಲ್ಲರೂ ಜಾನಪದ ಕಾರ್ಯಕ್ರಮದ ಅಡಿಯಲ್ಲಿ ಇದೊಂದು ಉತ್ಸವವಾಗಿ ಏರ್ಪಟ್ಟಿದೆ. ಈ ಉತ್ಸವದಲ್ಲಿ ನಾವೆಲ್ಲರೂ ಭಾಗಿಯಾಗಿ ಈ ಒಂದು ಒಳ್ಳೆಯ ದಿವಸವನ್ನು ಕಳೀಲಿಕ್ಕೆ ನಮಗೆ ನಮ್ಮ ಮೇಡಮ್ ಪದ್ಮಶ್ರೀ ಮೇಡಮ್ ಅವರು ಒಂದು ವೇದಿಕೆಯನ್ನು ಕಲ್ಪಿಸಿದ್ದು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದಂಥವರು ಶ್ರೀಮತಿ ಚೇತನ ರಾಜೇಂದ್ರ ಹೆಗ್ಡೆ ಅವರು. ವಿದೇಶದಲ್ಲಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸಿದಂಥವರು. ಅವರ ಈ ನಿರ್ವಹಣೆ ನೋಡಿ ನಿಮಗೆ ಆಗಿರ್ಬೋದು. ಅವರು ಉಪನ್ಯಾಸ ಕ್ಷೇತ್ರದಲ್ಲೇ ಇದ್ದಂಥವರು. ಈಗ ಜಾನಪದ ಕ್ಷೇತ್ರದ ಸಂಚಾಲಕರಾಗಿ ನಮ್ಮ ಮೂಡಬಿದ್ರೆ ಘಟಕದ ಕೆಲಸ ನಿರ್ವಹಿಸಿ ಅತ್ಯುತ್ತಮವಾಗಿ ನಮಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀಡಿದ್ದಾರೆ. ನಿಮಗೆ ನಾನು ಕಾಲೇಜಿನ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
ನಾನು ರಾಜ್ಕುಮಾರ್ ಅವರ ವಾಯ್ಸಲ್ಲಿ ಒಂದು ಹಾಡನ್ನು ಹಾಡ್ತೇನೆ. ಇದು ಜನಪ್ರಿಯ ಹಾಡು. ನಿಮ್ಮನ್ನೆಲ್ಲ ನೋಡಿದಾಗ ಹೇಗೆ ಅನಿಸ್ತಾ ಅಂದರೆ ಬಹಳ ಚೆನ್ನಾಗಿ ಈ ಕಾರ್ಯಕ್ರಮ ಮೂಡಿ ಬಂದಿದೆ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಮಿಕ್ರಿ ಮಾಡ್ತೇನೆ, ಹಾಗೆ ಟೈಮ್ ಇಲ್ಲ, ಇನ್ನು ಹಾಡನ್ನೇ ಹಾಡ್ತೇನೆ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸೊದೆಯೋ ಕನ್ನಡ ಸವಿ ನುಡಿಯೋ ವಾಣಿಯ ಶರಣಾದರಿಯೋ ಸೋದರ ಸುಂದರ ನಾರಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಕವಿನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ಸರಿ ಕಾಮ ಪದ ಸರಿ ಗಸ ಸವಿ ನುಡಿ ತನ್ನೇನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ಮಾತು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಕುಮಾರಸನ ಕಾದ ಚಂದ ಮತ್ತೋಗಿದೆ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ಸರಿ ಗಾಮ ಪದ ಸರಿ ದಸ ಸವಿ ನುಡಿ ತನ್ನನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ರನ್ನನು ರಚಿಸಿದ ಹೊನ್ನಿನ ನುಡಿಯು ಪಂಪನು ಹಾಡಿದ ಚಿನ್ನದ ನುಡಿಯು ಕನ್ನಡ ತಾಯಿಯು ನೀಡಿದವರೋ ಸುಮಧುರ ಸುಂದರ ನುಡಿಯು ಜೇನಿನ ಹೊಳೆಯು ಹಾಲಿನ ಮಳೆಯು ಸುದೆಯೋ ಕನ್ನಡ ಸವಿ ನುಡಿಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಬರೆದಂಥ ಹಾಡು ಮೂಕಿದ ಸಿಂಗಾರಿ. ಮೂಕಿದ ಸಿಂಗಾರಿ ಹೊಂತದ ವಯ್ಯಾರಿ ಯಾನ ಮೇಲೆ ಕಾತಂದುಲ್ಲೆ ಮದತೆ ಪೋಪನ ಓ ಪುಣ್ಯನ್ನ ಮೋನತಾದ ದಾಯಿ ಕೋಪನ ಮೋಕಿದ ಸಿಂಗಾರಿ ಹೊಂತದ ವಯ್ಯಾರಿ ಜಾಜಿ ಪೂತರೇಟು ದೀದ ಓಡಿ ಪಾಪದೆ ಆಜಿ ಮೂಜಿ ಅಚ್ಚ ದೀಂಡ ದಾನೆ ಸೋಕದೆ ನಾಚಿಗೇಡು ಮೋನೆ ನಿನ್ನ ಕಂತದಾನಿದೆ ಓಲು ತೂದು ಓಲು ಪೋಪ ಸ್ವರಿಗ ಮೂಲಿದೆ ಓಲು ತೂದು ಓಲು ಪೋಪ ಸ್ವರ್ಗ ಮೂಲಿದೆ ಮೂಕಿದ ಸಿಂಗಾರಿ ಉಂತುದೆ ವಯ್ಯಾರಿ ನೀಲಿ ಕಣ್ಣು ತೂದು ನಿನ್ನ ಪೊರುಳು ಪಂತಿರೆ ಆಲು ಪಣ್ಣು ಏರು ಪಂದು ಏನಡಕೇಂದರೆ ಊರು ಪೂರ ಕಾತಂದುನ್ನು ಕೈನು ತತ್ತೆ ಬಾಗಿ
ಭಾಗ್ಯವಂತೆ ಒರಿಯಾನ್ ಮದಿನಾವರೆ ಭಾಗ್ಯವಂತೆ ಒರಿಯಾನ್ ಮದಿನಾವರೆ ಮೋಕೆದ ಸಿಂಗಾರಿ ಉಂತದ ವಯ್ಯಾರಿ ಯಾನ ಮೂಲೆ ಖಾತನುಲ್ಲೆ ಮದತೆ ಪೋಪನ ಓ ಪೊನ್ನ ಮೋಣಿತುದು ದಾಯಿ ಕೋಪನ ಮೋಕೆದ ಸಿಂಗಾರಿ. ಧನ್ಯವಾದಗಳು ಎಡ್ವರ್ಡ್ ಇವರಿಗೆ. ಅವರು ಪಾಪ ಆಗ ಬಂದು ಇಷ್ಟು ಚಂದದ ಹಾಡು ಹಾಡಿದ್ರಲ್ಲ, ನಿಮಗೋಸ್ಕರ ಮತ್ತೊಮ್ಮೆ ಬರಲಿ ದೊಡ್ಡ ಚಪ್ಪಾಳೆ. ಧನ್ಯವಾದಗಳು. ಇದೀಗ ಪ್ರೈಸ್ ಕೊಡುವ ಸಮಯ. ಎನಿ ಗೆಸಸ್? ಎಸ್ ಅಂತೆ. ಯಾವುದು? 7 ಓಹೋ ರೈಟ್. ನೋಡುವ ಯಾರು ಅಂತ. ನಾನು ಹೇಳೋದಿಲ್ಲ, ನಿಮ್ಮ ಮೇಡಮ್ಸೇ ಬಂದು ಪ್ರೈಸ್ ಅನೌನ್ಸ್ ಮಾಡ್ತಾರೆ. ಮೇಡಮ್ ರೇಷ್ಮಾ ಬನ್ನಿ, ಅವರ ಜೊತೆ ಮೇಡಮ್ ಆಶಿತಾ ಕೂಡ ಬನ್ನಿ. ಓಕೆ, ಇಷ್ಟವರೆಗೆ ನಮ್ಮೊಂದಿಗೆ ಸ್ಕೋರರ್ ಆಗಿ ಸಹಕಾರ ಮಾಡಿದ್ದಾರೆ. ಚೆನ್ನಾಗಿ ಎಲ್ಲವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಮಿಸ್ ಆಶಿತಾ ಅವರು. ನಿಮಗೆ ಧನ್ಯವಾದ ಕೊಡ್ತಾ, ಸರ್ ಮೇಲೆಯ ಪ್ರೈಸ್ ಕೊಡೋದು ಕೆಳಗೆ ಮೇಲೆ. ಓಕೆ, ಅಲ್ಲೇ ಅನೌನ್ಸ್ ಮಾಡಿ ಅವರು ಬರಲಿ. ಪ್ರೈಸಿಗೆ ಕರೆದ ಕೂಡಲೇ ಟೀಮ್ ಸಮೇತ ಬನ್ನಿ ಒಟ್ಟಿಗೆ. ಮೇಲೆ ಹೋಗಿ ಮ್ಯಾಮ್. ಜಾನಪದ ರಸಪ್ರಶ್ನೆ ಕಾರ್ಯಕ್ರಮ ಹಮ್ಮಿಕೊಂಡ ಚೇತನಾ ಮ್ಯಾಮ್ ಅವರು ಚಂದ ಮಾಡಿ ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ಕಾಲೇಜಿನ ಪರವಾಗಿ ಮಗದೊಮ್ಮೆ ನಿಮಗೆ ಧನ್ಯವಾದಗಳು ಮೇಡಮ್. ಸೊ ನಮ್ಮ ವಿದ್ಯಾರ್ಥಿಗಳು ಬೆಳಗ್ಗೆಯಿಂದ ಮಧ್ಯಾಹ್ನ ಈವರೆಗೆ ಒಂದು ವೇಳೆ ನಾವು ಕ್ಲಾಸ್ ಮಾಡಿದರೆ ಹಸಿವಾಗ್ತಿತ್ತು. ನಿಮ್ಮ ವಾಯ್ಸಿಗೆ ನೀವು ಮಾಡುವ ಕ್ವಶನಿಗೆ ಎಲ್ಲದಕ್ಕೂ ಅವರು ಇಂಪ್ರೆಸ್ ಆಗಿದ್ದಾರೆ ಅಷ್ಟು. ಸೊ ಅಗೇನ್ ವಿ ವುಡ್ ಲೈಕ್ ಟು ಥ್ಯಾಂಕ್ ಯು ಮ್ಯಾಮ್. ಸೊ ನಾವು ಸ್ಟ್ಯಾಂಡ್ ಟು ಅನೌನ್ಸ್ ದ ಪ್ರೈಸಸ್ ಆ್ಯಂಡ್ ದ ವಿನ್ನರ್ಸ್. Are you all excited? Yes, you're all excited, and we are also excited to announce the prizes. And the third place goes to team number 8. Team number 8 ದಯಮಾಡಿ ಮುಂದೆ ಬಂದು ನಿಮ್ಮ ಬಹುಮಾನವನ್ನು ತಗೊಳ್ಬೇಕಾಗಿ, ನಮ್ಮ ಗಣ್ಯರಿಂದ ನಿಮ್ಮ ಬಹುಮಾನ ತಗೊಳ್ಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. So give a big round of applause to team number 8, and the participants are Kairunisa, Srishti, Sumaya and Rakshita Naik. Congratulations dear students. Congratulations dear students. Give a big round of applause. And the second place goes to, any guesses? And the second place goes to team number 2. That is Kritika, Simran, Shishidhara and Nitish Naik. Congratulations dear students. ಜೋರಾದ ಚಪ್ಪಾಳೆ. ಅದೇ ಎನರ್ಜಿ, ಹೇಗೆ ನೀವು ಕ್ವಶನ್ ಅನ್ನು ಆನ್ಸರ್ ಮಾಡಿದ್ದೀರಿ ಹಾಗೆ ಎನರ್ಜಿ ಲಾಸ್ಟ್ ವರೆಗೆ ನಿಮ್ಮ ಹತ್ರ ಇರಬೇಕು. Last but not the least, first place goes to team number 7. Congratulations Gangadhar, Gautam, Akash and Anil. Congratulations dear students.
Thank you, dear students. See, for our quiz program, nicely she has put the scores down. So I request Mrs. Reshma to please collect a memento from us. Ma'am, come. ಯಾರ್ದು? ಅಲ್ಲಿ ಉಂಟು ಸರ್ಟಿಫಿಕೇಟ್ ಅಲ್ಲ ಮ್ಯಾಮ್, ಇವರಿಗೆ. ಎಸ್ ಮೇಡಮ್ ಕೊಡಿ. ಓಕೆ ಓಕೆ, ಅದೇ ರೀತಿ ನಮ್ಮ ಎಲ್ಲ ರಿಕ್ವೈರ್ಮೆಂಟನ್ನು ಮೀಟ್ ಮಾಡಿದ್ದಾರೆ ಮಿಸಸ್ ಆಶಿತಾ ಅವರು. ಅವರಿಗೂ ನಮ್ಮ ಪರವಾಗಿ ಒಂದು ಕಿರು ಕಾಣಿಕೆ. ಓಕೆ, ನಮ್ಮ ಜನಪದ ಪರಿಷತ್ನ ಮೇಲಿರುವ ಪ್ರೀತಿಯಿಂದ ನಮ್ಮೊಡನೆ ಬಂದಿದ್ದಾರೆ ಶ್ರೀಯುತ ಸದಾಶಿವ್ ಶೆಟ್ಟಿ. ಸದಾಶಿವ್ ಇವರು, ಅವರು ಕೂಡ ನಮ್ಮಿಂದ ಒಂದು ಸಣ್ಣ ಕಾಣಿಕೆ ತಗೊಳ್ಳಿ. ನಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಪ್ರೈಸಸ್ ಅನ್ನು ಯಾವಾಗಲೂ ಸಹಾಯ ಮಾಡ್ತಾ ಇರುವವರು ಅಗರಿ ಎಂಟರ್ಪ್ರೈಸಸ್ನವರು ಶ್ರೀಯುತ ಅಗರಿ ರಾಘವೇಂದ್ರ ರಾವ್ ಇವರು. ಅವರು ನಮ್ಮ ಕಾಲೇಜಿಗೆ ಕೂಡ, ಈ ಕಾಲೇಜಿಗೆ ಕೂಡ 2 ಗಡಿಯಾರವನ್ನು ಬೆಳಿಗ್ಗೆ ಕೊಟ್ಟಿದ್ದಾರೆ, ಹೇಳಲಿಕ್ಕೆ ಹೇಳಿದ್ದಾರೆ. ಸೊ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇದು ಇನ್ನೊಂದು ಇವ್ರ ಹತ್ರ ಕೊಡಿ, ಇವರು ಮೇಡಮಿಗೆ ಇಲ್ಲಿ ಇವ್ರ ಹತ್ರ ಕೊಡಿ 2 ಸಹ. ನಿಮ್ಮ ಕಾಲೇಜಿಗೆ ಎಲ್ಲರಿಗೂ ಧನ್ಯವಾದ. ಹಾಗೂ ಶ್ರೀಮತಿ ಪದ್ಮಶ್ರೀ ಭಟ್ ಮತ್ತು ಅವರ ಬಳಗದವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮ ಮುಂದಿನ ಗಳಿಗೆ ಶುಭವಾಗಲಿ. ಸೈನಿಂಗ್ ಆಫ್, ಮಿಸಸ್ ಚೇತನಾ ರಾಜೇಂದ್ರ ಹೆಗಡೆ. ಥ್ಯಾಂಕ್ ಯು ಒನ್ಸ್ ಅಗೇನ್.